ಗಮನಿಸಬೇಕಾಗ್ತದೆ. ಅದೇ ಕೃಷಿ ಕ್ವಿಜನ್ನು ಮುಂದಿನ ದಿವಸಗಳಲ್ಲಿ ಅದನ್ನು ಪಠ್ಯವನ್ನಾಗಿ ಮಾಡುವುದರ ಮೂಲಕವಾಗಿ ಆ ಕೃಷಿ ಕ್ವಿಜ್ ಪರಂಪರೆ ಇನ್ನಷ್ಟು ಹಬ್ಬಬೇಕು ಹೇಳುವಂಥ ಇರಾದೆಯವರು ಅದಕ್ಕೆ ಸಾರ್ವಜನಿಕರ ಸಹಕಾರವನ್ನು ಅವರು ಸಂದರ್ಭೋಚಿತವಾಗಿ ಕೇಳುತ್ತಾ ಇದ್ದಾರೆ. ಈಗ ಮಳಿಗೆಗಳ ಉದ್ಘಾಟನೆ. ಮುಳಿಯ ದಂಪತಿಗಳು ದೀಪ ಪ್ರಜ್ವಲಿಸಿ ಹಲಸು ಹಬ್ಬದ ಮಳಿಗೆಗಳನ್ನು ಸಾಂಕೇತಿಕವಾಗಿ ಉದ್ಘಾಟಿಸಬೇಕು ಅಂತ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದಾರೆ. ಅನ್ನದಾತರನ್ನು ಜ್ಞಾಪಿಸಿಕೊಳ್ಳುತ್ತಾ ಹಲಸಿನ ಹಿಂದೆ ಓಡಾಡುತ್ತಿರುವಂತಹ ಎಲ್ಲ ಹಲಸು ಪ್ರೇಮಿಗಳ ಶ್ರಮವನ್ನು ಗೌರವಿಸುತ್ತಾ ಈ ಕಾರ್ಯಕ್ರಮವನ್ನು ಕೇಶವ ಪ್ರಸಾದ ಮುಳಿ ಹಾಗೂ ಶ್ರೀಮತಿ ಕೃಷ್ಣವೇಣಿ ಮುಳಿಯವರು ಉದ್ಘಾಟಿಸ್ತಾ ಇದ್ದಾರೆ. ಈ ಮಳಿಗೆಗಳನ್ನು ಉದ್ಘಾಟಿಸಿದಂತಹ ಶ್ರೀಯುತ ಕೇಶವ ಪ್ರಸಾದ ಮುಳಿಯರಿಂದ ನನ್ನುಡಿಯ ಮಾತು. ಶ್ರೀಮಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೇನ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಗಣಪತಿಗೆ ನಮಸ್ಕರಿಸುತ್ತಾ ಇಂದಿನ ಈ ಹಲಸು ಹಣ್ಣು ಮೇಳದ ಕಾರ್ಯಕ್ರಮದ ಮುನ್ನ ಹಮ್ಮಿಕೊಂಡಂತಹ ಆತ್ಮೀಯರಾದಂತಹ ಸುಹಾಸ್ ಮರಿಕೆಯವರೇ, ಹಿರಿಯರಾದಂತಹ ಸ್ನೇಹಿತರಾದಂತಹ ಅನಂತ ಪ್ರಸಾದ್ ಅರ್ಕವರೇ, ಹಾಗೆಯೇ ಆತ್ಮೀಯರಾದಂತಹ ಉದ್ಘೋಷಣೆಯನ್ನು ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೊಂದು ಚಂದವಾದ ರೂಪುರೇಷೆಯನ್ನು ನೀಡಿ ಅದನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸುವಲ್ಲಿ ತಮ್ಮ ಸಹಕಾರವನ್ನು ನೀಡುತ್ತಾ ನಮ್ಮವರೇ ಆದ ಶ್ರೀ ನಾಗರ ಪೆರಾಜೆಯವರೇ ಹಾಗೂ ಎಲ್ಲ ಹಲಸು ಬೆಳೆಗಾರರೇ, ಹಲಸು ಮಾರಾಟಗಾರರೇ, ಬಂಧುಗಳೇ, ಮಿತ್ರರೇ, ಹಲಸು ಹೇಳಿ ಕೇಳಿ ಎಲ್ಲರಿಗೂ ಬಹಳ ಇಷ್ಟವಾದ ಹಣ್ಣು. ನನಗೆ ಈಗ ನೆನಪಾಗ್ತದೆ, ಒಂದು 15-16 ವರ್ಷದ ಹಿಂದೆ ಇರ್ಬೋದು, ತಮ್ಮನಿಗೆ ನನ್ನ ತಮ್ಮ ಕೃಷ್ಣಣ್ಣ ಮದುವೆಯಾದ ಹೊಸತು. ಆ ಸಂದರ್ಭದಲ್ಲಿ ಅಶ್ವಿನಿ ಅವನ ಹೆಂಡತಿ ಮತ್ತು ನಾವು ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇದ್ದೆವು, ನಾವೊಂದು ಹಲಸಿನ ಬಿಸ್ನೆಸ್ ಪ್ರಾರಂಭ ಮಾಡಿದರೆ ಹೇಗೆ ಅಂತ. ಆಗ ತಮ್ಮ ನನಗೆ ಆಯ್ತಾಯ್ತು, ನೀವು ಅತ್ತಿಗೆ ಭಾವ ಸೇರಿಕೊಂಡು ನೀವು ಹಲಸಿನ ಬಿಸ್ನೆಸ್ ಮಾಡಿ ಅಂತೇಳಿ. ಸೊ ಹಾಗೆ ಇವತ್ತು ಆ ಹಲಸಿನ ಬಿಸ್ನೆಸ್ ಅಂತ ಹೇಳುವಂಥದ್ದು ಅವತ್ತಿಗೆ ನಮಗೆ ಒಂದು ಮನಸ್ಸಿನಲ್ಲಿ ಇದ್ದಂಥದ್ದು. ಇವತ್ತು ನಾವು ಮಾಡದಿದ್ದರೂ ಕೂಡ ಇವತ್ತು ಇಷ್ಟು ಜನ ಮಾಡ್ತಾ ಇದ್ದಾರೆ ಮತ್ತು ಅದೊಂದು ಯಶಸ್ವಿ ಆಗಿದೆ ಅಂತ ಹೇಳುವಂಥದ್ದನ್ನು ಭಾಳ ಸಂತೋಷದಿಂದ ಎಲ್ರಿಗೂ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಸಣ್ಣಗಿರುವಾಗಲೇ ಹಲಸಿನೊಟ್ಟಿಗೆ ಭಾಳ ಇನ್ನೊಂದು ಆಪ್ಯಾಯಮಾನ ಸಂದರ್ಭ ಅಂತ ಹೇಳಿದರೆ, ಇಲ್ಲಿಂದ ಬೆಂಗಳೂರಿಗೆ ನಾನು ಹಲಸು ತಗೊಂಡು ಹೋಗೋದು. ಯಾವಾಗಲೂ ಹಲಸು ಆಗುವ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಾ ಇರೋದು ರೆಗ್ಯುಲರ್ ಹೋಗ್ತಾ ಇದ್ದೆ ನಮ್ಮ ವ್ಯವಹಾರ ನಿಮಿತ್ತ. ಆದರೆ ಬೆಂಗಳೂರಿಗೆ ಹೋಗುವಾಗ ಇಲ್ಲಿಂದ ಅಮ್ಮ ಹಲಸು ಹಾಕಿ ಕೊಡೋದು ಕಾರಿನಲ್ಲಿ. ಎಷ್ಟು ಅಂತ ಹೇಳಿದರೆ ಅದು ಡಿಕ್ಕಿಯಲ್ಲಿ ಆಗಿ ಕಡೆಗೆ ಹಿಂದಿನ ಸೀಟ್ನಲ್ಲಿ ಆಗುವಲ್ಲಿ ತನಕ ಕಡೆಗೆ ಅಲ್ಲಿಗೆ ತಲುಪುವಾಗ ಹಲಸಿದ್ದು ಇಡೀ ಒಳಗೆ ಸ್ಮೆಲ್ ಇದ್ರೆ ಏನಾಗ್ತದೆ ಅಂತ ನಿಮ್ಗೆ ಗೊತ್ತುಂಟಲ್ಲ. AC ಕಾರ್ನಲ್ಲಿ ಹಲಸು ಇಟ್ಟುಕೊಂಡು ಹೋಗುವಾಗ ಸಿಹಿಯಾದ ವಿಷಯ. ಹಾಗಾಗಿ ಅದನ್ನು ತಗೊಂಡೋಗುವಂಥದ್ದೇನು ನಮಗೆ ಸಣ್ಣ ತಲೆನೋವು ಇದ್ದರೂ ಕೂಡ ಅದೊಂದು ಬಹಳ ಇಷ್ಟವಾದ ವಿಷಯ ಅಂತ ಹೇಳುವಂಥದ್ದನ್ನು ನಾನು ವಿಶೇಷವಾಗಿ ಉಲ್ಲೇಖ ಮಾಡ್ತಾ, ಈ ವ್ಯವಹಾರವನ್ನು ಇನ್ನಷ್ಟು ವೃದ್ಧಿ ಹೇಗೆ ಮಾಡ್ಬೋದು ಅಂತೇಳಿ ನನಗನ್ನಿಸಿದ ಒಂದು ವಿಚಾರವನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ಕಳೆದ ಬಾರಿ ನಾನು ಉದ್ಘಾಟನೆ ಮಾಡಿದಾಗ ಕೂಡ ಅದನ್ನು ಹೇಳಿದ್ದ ಅಂತ ನೆನಪಿಲ್ಲ ನನಗೆ. ಯಾವಾಗಲೂ ನಾವು ಪ್ರೆಸೆಂಟೇಷನನ್ನು ಬಹಳ ವ್ಯಾಪಾರದಲ್ಲಿ ಪ್ರೆಸೆಂಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ನಾವು ಅದನ್ನು ಪ್ರಸ್ತುತ ಮಾಡ್ತೇವೆ ಅಂತ ಹೇಳುವಂಥದ್ದು ಬಹಳ ಆದ್ಯತೆಯನ್ನು ಇದನ್ನು ಪಡೀತದೆ. ಹಾಗಾಗಿ ನನಗನ್ನಿಸುವಂಥದ್ದು ಬೆಂಗಳೂರಿಗೆ ಅಥವಾ ಈ ಯಾವುದೇ ಮಾಲ್ಗಳಲ್ಲಿ ಅಥವಾ ಊರುಗಳಲ್ಲಿ ಅದನ್ನು ಈಗ ಹೇಗೆ ನಾವು ಜೋಳವನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಆ ರೀತಿಯಲ್ಲಿ ಸುಳ್ದು ಅದು ಪೂರ್ಣ ರೆಡಿಯಾಗಿ ತಿನ್ನಲಿಕ್ಕೆ ಆಗಬೇಕು. ಆ ತಿನ್ನಲಿಕ್ಕಾಗುವ ರೀತಿಯಲ್ಲಿ
ಅದನ್ನು ನಾವು ಪ್ರೆಸೆಂಟ್ ಮಾಡಿದರೆ ಈಗಿನ ಏನು ವ್ಯಾಪಾರ ಹಲಸಿದಾಗ್ತದ ಅದರಿಂದ 10 ಪಟ್ಟು ವ್ಯಾಪಾರ ಜಾಸ್ತಿ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾನು ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದನ್ನು ಸುಲಿದು ಅದರಲ್ಲಿ ಬೇರೆ ಬೇರೆ, ಉದಾಹರಣೆಗೆ ಹಲಸಿಗೆ ಜೇನು ಹಾಕಿ ತಿನ್ನಲಿಕ್ಕೆ ಭಾರಿ ಖುಷಿ ಆಗ್ತದೆ, ಅಥವಾ ಹಲಸಿಗೆ ಕಾಯಿ ಸೊಳೆಯನ್ನು ಕೂಡ ತಿನ್ನುವಂಥದ್ದು ಭಾಳ ಖುಷಿ ಆಗ್ತದೆ. ಸೊ ಹಾಗಾಗಿ ಕಾಯಿ ಸೊಳೆಯನ್ನು ಕೂಡ ತಿನ್ನಲಿಕ್ಕೆ ಆಗುವ ಕಾಯಿ ಸೊಳೆ ಅಂತ ಹೇಳ್ಕೊಂಡು ಅದರಲ್ಲಿ ಬೇರೆ ಇದೆ. ಸೊ ತಿನ್ನಲಿಕ್ಕೆ ಆಯುವ ಕಾಯಿ ಸೊಳೆಯನ್ನು ಅದನ್ನು ಆಯ್ದು ಅದನ್ನು ಬೀಜವನ್ನು ಬೇರೆ ಮಾಡಿ ಅದನ್ನು ಪ್ಯಾಕ್ ಮಾಡಿ ನಾವು ಬೆಂಗಳೂರಿಗೆ ಕಳಿಸೋದಾಗಲಿ ಅಥವಾ ಇಲ್ಲಿ ಮಾಡುವಂಥದ್ದಾಗಲಿ ಮಾಡಿದರೆ, ಆ ರೆಡಿಯಾಗಿ ಪ್ರೆಸೆಂಟ್ ಮಾಡುವಂಥದ್ದನ್ನು ಮಾಡಿದರೆ ನನ್ನ ಪ್ರಕಾರ ಇದು ಇನ್ನಷ್ಟು ವೃದ್ಧಿ ಆಗ್ಬೋದು ಅಂತೇಳಿ ಹೇಳ್ತಾ, ಆ ಮೂಲಕ ಇನ್ನಷ್ಟು ವ್ಯಾಪಾರಕ್ಕೆ ಒಳ್ಳೆಯದಾಗಲಿ ಹಾಗೂ ಕೃಷಿಕರಿಗೆ ಒಳ್ಳೆಯದಾಗಲಿ. ವಿಶೇಷವಾಗಿ ಮಧ್ಯಾಹ್ನ ಮೇಲೆ ಅವರು ಇಲ್ಲಿ ಮಾತಾಡಲಿಕ್ಕಿದ್ದಾರೆ, ಅಶೋಕ್ ಕುಮಾರ್ ಅವರು, ಕರಕಳ ಅಶೋಕ್ ಕುಮಾರ್ ಅವರು ಬರ್ತಾರಲ್ಲ ಮಾ ಇಂಟಗ್ರೇಟರ್ಸ್ ನೋಡಿದಾಗಾಯಿತು. ಅಶೋಕ್ ಕುಮಾರ್ ಕರಿಕಳ, ಹೌದು, ಮಾ ಇಂಟಗ್ರೇಟರ್ಸ್ ಅವರು ಸುಮಾರು 40 ಎಕರೆ ಜಾಗದಲ್ಲಿ ಹಲಸು ಬೆಳೆಸಿದಂಥವರು, ಬೆಂಗಳೂರಿನಲ್ಲಿ 40 ಎಕರೆ ಜಾಗದಲ್ಲಿ ಹಲಸು ಬೆಳೆಸಿದಂಥವರು. ಅವರನ್ನು ಮಧ್ಯಾಹ್ನ ನಾವೆಲ್ಲ ಕೇಳಲಿಕ್ಕಿದ್ದೇವೆ. ಅವರ ಮೂಲಕ ಕೂಡ ಈ ಒಂದು ವಿಷಯಕ್ಕೆ ಇನ್ನಷ್ಟು ಉತ್ತೇಜನ ದೊರೆಯಲಿ ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಮಾಡಿದ ಎಲ್ಲರಿಗೂ, ಸೇರಿಕೊಂಡಂತಹ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ, ಮಾಲಿಂಗೇಶ್ವರನ ಒಂದು ನವತೇಜ ಸಂಸ್ಥೆಯವರಿಗೂ ಹಾಗೂ JC ಸಂಸ್ಥೆಯವರಿಗೂ ಮಾಲಿಂಗೇಶ್ವರನ ಅನುಗ್ರಹವನ್ನು ಬೇಡುತ್ತಾ, ಬಂದಂತಹ ಸಂದರ್ಭವೂ ಹಾಗೇ ಇದೆ. ಅನಿವಾರ್ಯ ಕಾರಣದಿಂದ ಮಗಳ ಅಡ್ಮಿಷನ್ನ ವಿಷಯಕ್ಕೋಸ್ಕರ ನಾನು ಬೆಂಗಳೂರಿನಲ್ಲಿ ಹೋಗಬೇಕಾಗಿತ್ತು. ಹಾಗೆ ಭಾಳ ಬೇಸರದಿಂದ ಹೇಳಿದ್ದೆ ಅಮೆರಿಕೆ ಹತ್ರ ಬರಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಆದರೆ ಅನಿವಾರ್ಯ ಒಂದು ಕಾರಣಗಳಿಂದ ಪುನಃ ನಾನು ಮೈಸೂರಿಂದ ಬೆಂಗಳೂರಿಗೆ ಪುನಃ ನಿನ್ನೆ ಬೆಳಿಗ್ಗೆ ಮೈಸೂರಿಗೆ ಹೋಗಿ ಮೈಸೂರಿನ ಕೆಲಸ ಮಾಡಿ ಅನಿವಾರ್ಯವಾಗಿ ನಾನು ಪುನಃ ಪುತ್ತೂರಿಗೆ ಬರಬೇಕಾಯಿತು. ಪುತ್ತೂರಿಗೆ ಬಂದು ಪುನಃ DC ಹತ್ರ ಇವತ್ತು ಬೆಳಿಗ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಬರ್ತೇನೆ ಇಲ್ವಾ ಅಂತೇಳಿ ಗ್ಯಾರಂಟಿ ಇಲ್ಲ ಅಂತ ಹೇಳುವಂಥದ್ದನ್ನು ಸುಹಾಸರ ಹತ್ರ ಹೇಳಿದ್ದೆ. ಆದರೆ ಬೆಳಿಗ್ಗೆ ಫೋನ್ ಮಾಡಿದಾಗ DC ಅವರು ಹೇಳಿದರು, ನಾನೇ ಮಧ್ಯಾಹ್ನ ಪುತ್ತೂರಿಗೆ ಬಂದು ನಿಮ್ಮ ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳೋದನ್ನು ಹೇಳಿದರು, ಪುತ್ತೂರಿಗೆ ಬರ್ತೇನೆ ಅಂತ ಹೇಳೋದನ್ನು ಹೇಳಿದರು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಯಿತು. ಮಾಲಿಂಗೇಶ್ವರನ ಅನುಗ್ರಹದಿಂದ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರೊಂದಿಗೆ ಇರಲಿಕ್ಕೆ ಭಾಳ ಸಂತೋಷ ಅಂತ ಹೇಳ್ತಾ, ಅನುಗ್ರಹ ಮಾಲಿಂಗೇಶ್ವರನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ಹಾರೈಸ್ತೇನೆ. ವಂದನೆಗಳು. ಈ ಹಲಸು ಆಂದೋಲನಗಳು ಆರಂಭವಾಗುತ್ತಾ ಇದ್ದಾಗೆ ಅಲ್ಲಿ ನಾವು ಅಡಿಕೆ ತೋಟ ಎಬ್ಬಿಸಿದ ಹಾಗೆ ಹಲಸಿನ ತೋಟವನ್ನು ಎಬ್ಬಿಸುವಂತಹ ಒಂದಷ್ಟು ಕೃಷಿಕ ಸ್ನೇಹಿಗಳು ನಮ್ಮ ಮಧ್ಯೆ ಇವತ್ತು ಅಲ್ಲಲ್ಲಿ ಕಾಣಲಿಕ್ಕಿದ್ದಾರೆ. ಎಲ್ಲಿವರೆಗೆ ಅಂದರೆ ಸ್ವತಃ ಹಲಸಿನ ತೋಟವನ್ನು ಎಬ್ಬಿಸಿ ಆ ಮೂಲಕವಾಗಿ ಅದರ ಫಲವನ್ನು ಸೊಳೆಗಳ ಮೂಲಕ ಒಳ್ಳೆಯ ಪ್ಯಾಕೆಟ್ ಮಾಡಿ ಇವತ್ತು ನಗರಕ್ಕೆ ಒದಗಿಸುವಂಥ, ನಗರ ಬಿಡಿ ಮನೆಯ ಪಕ್ಕದವರಿಗೆ ಒದಗಿಸುವಂಥ ಸಿಚುವೇಶನ್ ಕೂಡ ಇದೆ. ಒಳ್ಳೆಯ ಸೊಳೆಯನ್ನು, ಒಳ್ಳೆಯ ಸ್ವಾದವುಳ್ಳಂಥ ಸೊಸೆಯನ್ನು ಒಳ್ಳೆಯ ಪ್ಯಾಕೆಟ್ ಮೂಲಕ ಕೊಟ್ಟರೆ ಈಗಲೂ ಕೂಡ ನಮ್ಮ ಮನೆಯ ಪಕ್ಕದಲ್ಲೇ ಗ್ರಾಹಕರಿದ್ದಾರೆ ಅಂತ ನಾವು ಕಣ್ಣಾರೆ ಕಾಣುವಂತಹ ಸತ್ಯ ಇದು. ಹಾಗಾಗಿ ಇಂತಹ ಹಲಸಿಗೆ ಮಾನ ಬಂದಿರುವುದು ತಮ್ಮಿಂದಲೇ ಅಂತ ಹೇಳ್ತಾ, ಈಗ ಕೃಷ್ಣವೇಣಿ ಮೇಡಮ್ ಅವರು 2 ಚಲನುಡಿಗಳು. ವೇದಿಕೆಯಲ್ಲಿರುವ ಹಿರಿಯ ಗಣ್ಯರೇ ಹಾಗೂ ನಲ್ಮೆಯ ಸುಹಾಸ್ ಮರಿಕೆಯವರೇ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೈವಾತ್ ಪೂರ್ಣಾತ್ ಶಿಷ್ಯತೆ. ಇದು ಸುಭಾಷಿತದ ಒಂದು ಶ್ಲೋಕ. ಅದು ಪೂರ್ಣ, ಇದು ಪೂರ್ಣ, ಪೂರ್ಣದಿಂದ ಪೂರ್ಣವನ್ನು ತೆಗೆದ್ರೂ ಪೂರ್ಣ, ಪೂರ್ಣವಾಗಿ ಉಳಿದ್ರೂ ಪೂರ್ಣ, ಸರ್ವೂ ಪೂರ್ಣವೇ ಅಂತ ಅರ್ಥ ಇದರದ್ದು. ವಿಷಯ ಇಷ್ಟೇ, ಹಲಸು ಹಸಿರಿನಿಂದ ಬಂದಂಥದ್ದು, ಲಾಭದಾಯಕವಾದದ್ದು, ಸುಲಭವಾಗಿ ಎಟುಕುವಂಥದ್ದು ಹಾಗೂ ಶರೀರಕ್ಕೂ ಸಂಪತ್ತಿಗೂ ಮೂಲ ಕಾರಣವಾದ್ದೇ ಈ ಹಲಸು. ಅಷ್ಟೊಂದು ಶಕ್ತಿ, ಅಷ್ಟೊಂದು ಪ್ರಾಶಸ್ತ್ಯ ಇದೆ ಈ ಹಲಸಿಗೆ. ನಾನು ಯಾಕೆ ಹೇಳ್ತೇನೆಂದರೆ, ಇಲ್ಲಿ ಹಲವಾರು ಪುರುಷರಿದ್ದೀರಿ, ಬಟ್ ವ್ಯವಹಾರ ಅಂತ ಮೊದಲು ಪುರುಷರು ಪ್ರಧಾನ ಆಗಿದ್ದರು. ಈ ಹಲಸು ಮೇಳದಲ್ಲಿ ಮಹಿಳೆಯರ ಕೈ ಎದ್ದು ಕಾಣ್ತಾ ಇದೆ, ಖುಷಿ ಆಗ್ತಾ ಇದೆ. ಯಾಕೆಂದರೆ ಹಲಸು ಮನೆಯಲ್ಲಿ ಸಿಗುವ ಒಂದು ಸಮೃದ್ಧಭರಿತವಾದ ಫಲ, ಅದನ್ನು ಮಹಿಳೆಯರಿಗೆ ಬಹಳ ಸುಲಭವಾಗಿ ಮನೆಯಲ್ಲಿ ಪೂರ್ವ ತಯಾರಿಯನ್ನು ಮಾಡಿ ಇಲ್ಲಿ ವಿತರಿಸಿ ಅದರಲ್ಲಿ ಸಂಪತ್ತನ್ನು ಗಳಿಸುವ ಒಂದು ಶಕ್ತಿ ಹಲಸಿಗಿದೆ. ಹಾಗಾಗಿ ಮಹಿಳೆಯರಿಗೆ ಒಂದು ಬಹಳ ಪ್ರಯೋಜನಕಾರಿಯಾದ್ದು ಈ ಫಲ.
ಹಿಂದೆ ನಾವು ಚಿಕ್ಕದಿರುವಾಗ ಹಲಸು ಹೇಗಿತ್ತಂದರೆ ವಾಟ್ಸಪ್ ಗ್ರೂಪ್ ಹೇಗೆ ನಾವು ಯಾವುದೇ ವ್ಯವಹಾರ ಆಗಲಿ ಮಾತುಕತೆಗೆ ಈಗ ಹೇಗೆ ವಾಟ್ಸಪ್ ಗ್ರೂಪನ್ನು ಯೂಸ್ ಮಾಡ್ತಿದ್ವೋ ಅದೇ ರೀತಿ ಹಲಸು ಇದಕ್ಕೆ ಸಪೋರ್ಟಿವ್ ಆಗಿತ್ತು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಚಿಕ್ಕದಿರುವಾಗ ನಮಗೆ ಹಲಸು ಬರುವ ಟೈಮ್ ಅಂದರೆ ಏಪ್ರಿಲ್ ಮೇ ಬಹಳ ಖುಷಿ. ಯಾಕಂದರೆ ಮನೆಯವರೆಲ್ಲ ಸೇರ್ತಾ ಇದ್ವಿ, ಹಲಸಿನ ಹಪ್ಪಳ ಮಾಡ್ತಾ ಇದ್ವಿ, ಮಾತುಕತೆಗಳು, ಖುಷಿಯ ಸಮಾಚಾರಗಳು, ಮುಂದೆ ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನು ಯಾವ ರೀತಿ ಕಳಿಸುವ ಅಥವಾ ಈ ಥರ ನೆಕ್ಸ್ಟ್ ಇಯರ್ ನಮ್ಮ ಪ್ಲ್ಯಾನ್ ಏನು, ಇಯರ್ಲಿ ಏನು ಪರ್ಚೇಸ್ ಮಾಡುವ, ಇದೆಲ್ಲ ಮಾತುಕತೆಗಳು ಬರ್ತಾ ಇದ್ದದ್ದು ಈ ಹಪ್ಪಳ ಮಾಡುವ ಟೈಮಲ್ಲಿ. ಬಹಳ ಖುಷಿ ಇತ್ತು. ಒಬ್ಬರು ಉಂಡೆ ಮಾಡ್ತಾಯಿದ್ರು, ಚಾಪೆ ತರ್ತಾಯಿದ್ರು, ಒತ್ತಾಯಿದ್ರು, ಹಲಸಿನ ಹಪ್ಪಳ ಒತ್ತಿದ್ದನ್ನು ಮಳೆ ಬರುವ ಹೊತ್ತಿಗೆ ಹೊರಗಿನಿಂದ ತರುವಂತಹ ಓಡಿ ತರುವಂತಹ ಒಂದು ಆ್ಯಕ್ಟಿವಿಟಿ, ಇದೆಲ್ಲ ನಮಗೆ ಒಂದು ಬಾಂಧವ್ಯವನ್ನು ಬೆಸೆಯುವಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಬಟ್ ಈಗ ಅದು ನಶಿಸಿ ಹೋಗ್ತಾ ಇದೆ. ಎಲ್ರಿಗೂ ಒಂದು ಕಿವಿ ಮಾತು, ಅಂತಹ ಒಂದು ಅಟ್ಮಾಸ್ಫಿಯರನ್ನು ನಾವು ಪುನಃ ತರಬೇಕು. ಮಕ್ಕಳಲ್ಲಿ ಹಸಿರಿನ ಬಗ್ಗೆ ಉತ್ಸಾಹವನ್ನು ಮಾಡುವಂತಹ ಒಂದು ಮೇಳ ಆಗಿದೆ ಇದು. ಯಾಕಂದರೆ ಎಲ್ಲ ಮಕ್ಕಳು ಆದಷ್ಟು ಶಾಲೆಗಳಿಗೂ ಇನ್ವಿಟೇಷನ್ ಕೊಟ್ಟಿದ್ದೇವೆ ನಾವು. ಎಲ್ಲ ಮಕ್ಕಳು ಬಂದು ಒಂದು ಕಾರ್ಯಾಗಾರ ತರಬೇತಿಯ ಥರ ಇದನ್ನು ಬಂದು ವೀಕ್ಷಣೆ ಮಾಡಬೇಕು, ಏನು ಇದರಿಂದ ಸಿಗ್ತದೆ ನೋಡಬೇಕು. ತುಂಬ ಫೈಬರ್ ಇರುವಂಥದ್ದು ಇದು. ಡಯಾಬಿಟೀಸ್ನವರಿಗೂ ತುಂಬ ಯೂಸ್ ಆಗುವಂತಹ ಹಣ್ಣು ಹಲಸಿನ ಹಣ್ಣು. ಹಾಗಾಗಿ ಇದನ್ನು ಬೆಳೆಸಿ ಉಳಿಸೋದು ನಮ್ಮ ಆದ್ಯ ಕರ್ತವ್ಯ ಕೂಡ. ಎಲ್ರಿಗೂ ವ್ಯವಹಾರ ಮಾಡೋರಿಗೆ ಶುಭವಾಗಲಿ ಅಂತ ಹಾರೈಸ್ತಾ, ಪುತ್ತೂರಿಗೆ ಇದು ಹೆಮ್ಮೆಯ ವ್ಯವಹಾರ ಮೇಳ ಆಗಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸ್ತಾ, ಯಂಗಾಗಿ ಇವಾಗ ಇದನ್ನು ಸಪೋರ್ಟಿವ್ ಆಗಿ ತಗೊಂಡು, ಹಿರಿಯರ ಅನಂತ ಅಣ್ಣನ ಸಪೋರ್ಟಿವ್ ಆಗಿ ತಗೊಂಡು ಬೆಳೆಸ್ತಾ ಇರುವ ನಮ್ಮ JC ಸಂಸ್ಥೆಗೂ ಎಲ್ರಿಗೂ ಶುಭವನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಹಲಸು ಹಬ್ಬದ ಮಳಿಗೆಗಳನ್ನು ಉದ್ಘಾಟಿಸಿದಂಥ ಶ್ರೀಯುತ ಕೇಶವ ಪ್ರಸಾದ ಮುಳಿ ಅವರಿಗೆ ಹಲಸು ಹಬ್ಬದ ಉಪಾಯನ ಶ್ರೀ ಅನಂತಣ್ಣ ನೀಡಬೇಕು. ಶ್ರೀಮತಿ ಕೃಷ್ಣವೇಣಿ ಮೇಡಮ್ ಅವರಿಗೆ ಸುಹಾಸ್ ಮರಿಕೆ ಅವರಿಗೆ. ಅನ್ಯಾನ್ಯ ಕಾರಣಗಳಿಂದಾಗಿ ಒಂದು ಕ್ಷಣ ನಾವು ಮ್ಲಾನತೆಗೆ ಒಳಗಾದದ್ದು ಹೌದು. ಯಾಕಂದರೆ ಕೇಶವಣ್ಣ ಬೇಕು ನಮಗೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕಾರ್ಯದ ಒತ್ತಡಗಳನ್ನು ಸ್ವಲ್ಪ ಮರೆತು ಈ ಕಾರ್ಯಕ್ರಮದ ಮಳಿಗೆಗಳನ್ನು ಉದ್ಘಾಟಿಸಿದಂತಹ ಶ್ರೀ ಕೇಶವ ಪ್ರಸಾದ್ ಮುಳಿ ಅವರಿಗೆ ಹಲಸು ಹಬ್ಬದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೃಷ್ಣವೇಣಿ ಮುಳಿಯ ಈ ಇಬ್ಬರು ದಂಪತಿಗಳ ವಿಶೇಷ ಯೋಜನೆ ಚಿಂತನೆಗಳು ಎಲ್ಲ ಸಮಾನವಾಗಿದೆ. ಹಾಗಾಗಿ ನಮ್ಮ ಮುಂದೆ ಒಂದು ಆದರ್ಶ ದಂಪತಿಗಳಾಗಿ ಕಾಣಿಸಿಕೊಂಡಿದ್ದಾರೆ ಮುಳಿಯ ದಂಪತಿಗಳು. ಶ್ರೀಮತಿ ಕೃಷ್ಣವೇಣಿ ಮುಳಿಯ ಮೇಡಮ್ ಅವರಿಗೆ ಈ ಹಲಸು ಹಬ್ಬದ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮಗಳು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಹಲಸು ಹಬ್ಬದ ಉದ್ಘಾಟನೆ ನಡೆಯಲಿಕ್ಕಿದೆ. IIHR ಬೆಂಗಳೂರು ಇದರ ನಿರ್ದೇಶಕರಾದಂಥ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಅವರು ಅವರ ಶುಭ ಚಾಲನೆ ಕೊಡಲಿಕ್ಕಿದ್ದಾರೆ. ನೇತೃತ್ವ ಡಾಕ್ಟರ್ PC ಪಾಟೀಲ್, ಶ್ರೀ ಫಜ್ಲುಲ್ ರಹಿಮಾನ್, JC ಅಕ್ಷತಾ ಗಿರೀಶ್, ರೊಟೇರಿಯನ್ ಪಶುಪತಿ ಶರ್ಮಾ, JC ಸುಹಾಸ್ ಮರಿಕೆ ಇವರೆಲ್ಲರ ಉಪಸ್ಥಿತಿಯಲ್ಲಿ 10 ಸರಿಯಾಗಿ ಒಟ್ಟು ಹಲಸು ಹಬ್ಬದ ಉದ್ಘಾಟನೆ ನಡೆಯಲಿಕ್ಕಿದೆ. ಆಮೇಲೆ 11 ಗಂಟೆಗೆ ಸರಿಯಾಗಿ ತಾಂತ್ರಿಕ ಸಮಾವೇಶವು ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಉಪಸ್ಥಿತಿಯನ್ನು ನಿರೀಕ್ಷಿಸುತ್ತಾ 10 ಸರಿಯಾಗಿ ಈ ವೇದಿಕೆ ಸಂಪನ್ನವಾಗಲಿಕ್ಕಿದೆ ಹಲಸು ಹಬ್ಬದ ಉದ್ಘಾಟನೆಗಾಗಿ.
ನವತೇಜ ಪುತ್ತೂರು, ಬೆಂಗಳೂರಿನ IIHR ಸಂಸ್ಥೆ ಹಾಗೂ JCI ಪುತ್ತೂರು ಇವರು ಜಂಟಿಯಾಗಿ ಸಂಘಟಿಸುವ ಹಲಸು ಹಣ್ಣು ಮೇಳ. ಈ ಸಂಸ್ಥೆಗಳು ಕಳೆದ 6 ವರ್ಷಗಳಿಂದ ಇದು 6ನೇ ವರ್ಷದ ಮೇಳ. ಹಲಸಿನ ಕುರಿತು ಪ್ರತ್ಯೇಕವಾಗಿ ನಾವು ಉಲ್ಲೇಖಿಸುವಂಥ ಅಗತ್ಯ ಇಲ್ಲ, ಅದು ಬದುಕಿನ ಒಂದು ಭಾಗವಾಗಿ ಈಗಾಗಲೇ ನಾವು ಅದನ್ನು ಸ್ವೀಕರಿಸಿ ಆಗಿದೆ. ಸುಮಾರು 13 ವರ್ಷದ ಹಿಂದೆ, ಸಾಮಾನ್ಯ 2008ನೇ ಇಸವಿ, ಈ ಹಲಸಿನ ಆಂದೋಲನಕ್ಕೆ ಒಂದು ಶ್ರೀಕಾರ ಬರೆದಂತಹ ವರ್ಷ ಸುಮಾರು 2008. ಅದಕ್ಕಿಂತ ಮೊದಲೇ ಅನ್ಯಾನ್ಯ ಸಂಘಗಳಲ್ಲಿ ವೈಯಕ್ತಿಕವಾಗಿ ಒಂದಷ್ಟು ಹಲಸಿನ ಕೆಲಸಗಳಾದರೂ ಕೂಡ ಪುತ್ತೂರಿನ ಅಡಿಕೆ ಪತ್ರಿಕೆ ಸಂಸ್ಥೆ ಅದರ ಸಂಪಾದಕರಾದಂತಹ ಶ್ರೀಪಡ್ರೆ ಇವರ ಮೆದುಳ ಮರಿಯಾಗಿ ಹೊರಹೊಮ್ಮಿದಂತಹ ಒಂದು ಹಲಸಿನ ಆಂದೋಲನ ಏನಿದೆ ಇವತ್ತು ಕೇರಳ, ಕರ್ನಾಟಕ ಮತ್ತು ಅನ್ಯಾನ್ಯ ನಮ್ಮ ರಾಜ್ಯಗಳಲ್ಲಿ ಹಲಸಿನ ಪರಿಮಳ ಹಬ್ಬಿರುವುದನ್ನು ನಾವು ಗಮನಿಸ್ತೇವೆ. ಕೇರಳದ ಉರವು ಅಂತ ಹೇಳುವಲ್ಲಿ ಹಲಸಿನ ಮೇಳಕ್ಕೆ ಮೊದಲ ಚಾಲನೆ ಸಿಕ್ಕಿತು. ಆ ಚಾಲನೆಯ ಬಳಿಕ ಕಳೆದ ದಶಕದ ಈಚೆಗೆ ಇವತ್ತು ಕೇರಳ, ಕರ್ನಾಟಕ ಅಂತ ಹೇಳಿ ಸುಮಾರು 100ಕ್ಕೂ ಹೆಚ್ಚು ಹಲಸು ಮೇಳಗಳು ಸಂಪನ್ನವಾಗಿರುವುದನ್ನು ನಾವು ಗಮನಿಸಿದ್ದೇವೆ. ನಾವೆಲ್ಲ ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಹಲಸಿನ ಮೇಳಗಳು ಆರಂಭವಾದ ಕಾಲಘಟ್ಟದಲ್ಲಿ ಹಲಸಿನ ಮೌಲ್ಯವರ್ಧನೆಗಳ ಸ್ಥಿತಿಗಳು ಬರೇ ಹಪ್ಪಳ, ಸೆಂಡಿಗೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದರಲ್ಲೂ ಕೂಡ ಕೇರಳದಲ್ಲಿ ಇನ್ನೂ ಹೆಚ್ಚು ಮನೆ ಉದ್ಯಮಗಳಾಗಿ ಇದು ಸ್ವೀಕೃತಗೊಂಡಿದ್ದವು. ಈಗ ಕರ್ನಾಟಕದಲ್ಲಿ ಕೂಡ ಒಂದು ಮನೆ ಉದ್ಯಮವಾಗಿ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಒಂದು ದೊಡ್ಡ ಚಾಲನೆ ಸಿಕ್ಕಿರುವುದು ಅದು ಇತಿಹಾಸವಾಗಿದೆ. ಇವತ್ತು 13-14 ವರ್ಷದ ಹಿಂದೆ ಪುತ್ತೂರಿನಲ್ಲಿ ಯಾವ ಬೀಜಾಂಕುರ ಆಗಿತ್ತು ಹಲಸಿನ ಆಂದೋಲನಕ್ಕೆ, ಸುಮಾರು 6-7 ವರ್ಷದ ಬಳಿಕ ಅದೇ ಊರಿನಲ್ಲಿ ಹಲಸಿನ ಮೇಳಕ್ಕೆ ಚಾಲನೆ ಸಿಕ್ಕಿತು. ನಾವು ಹೋದೆಡೆಲ್ಲ ಕೇಳ್ತಾ ಇರುವುದೇ, ನೀವು ಪುತ್ತೂರಿನಲ್ಲಿ ಆರಂಭಿಸಿದ್ದೀರಿ, ಪುತ್ತೂರಿನಲ್ಲಿ ಹಲಸಿನ ಮೇಳ ಯಾಕೆ ಆಗಲಿಲ್ಲ ಹೇಳುವಂಥ ಉತ್ತರಕ್ಕೆ 5-6 ವರ್ಷದ ಹಿಂದೆ ನಾವು ಅದಕ್ಕೆ ಉತ್ತರವನ್ನು ಕೊಟ್ಟೆವು. ಪುತ್ತೂರಿನಲ್ಲಿ ಆರಂಭದಲ್ಲಿ ಹಲಸು ಮೇಳ ಆರಂಭಿಸುವಾಗ ಒಂದು ಸಣ್ಣ ಆತಂಕ ಇತ್ತು, ಹೇಗೆ ಸ್ವೀಕೃತವಾಗುತ್ತದೋ ಅಂತ. ಯಾಕಂದರೆ ಹಲಸಿನ ಊರಿನಲ್ಲೇ ಹಲಸನ್ನು ಸ್ವೀಕೃತಿ ಯಾವ ಪ್ರಮಾಣದ್ದು ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಆ ಕಾಲದಲ್ಲಿ ಜನರ ಸ್ಪಂದನೆ ದೊಡ್ಡ ಮಟ್ಟಕ್ಕೆ ಸಿಕ್ಕಿದ್ದು. ಆಮೇಲಿನ ಇತಿಹಾಸ ನಮಗೆ ಕಳೆದ 10 ವರ್ಷಗಳಲ್ಲಿ ನಾವು ಅಡಿಕೆ ತೋಟ, ತೆಂಗು ತೋಟ ಅಂತ ಹೇಗೆ ಹಬ್ಬಿಸ್ತೇವೆ, ಅದೇ ರೂಪದಲ್ಲಿ ಹಲಸಿನ ತೋಟವನ್ನು ಕೂಡ ಎಬ್ಬಿಸುವಂತಹ ಒಂದು ಪರಿಪಾಠ ಆರಂಭವಾಯಿತು. ಯಾರು ಹಲಸಿನ ತೋಟವನ್ನು ಎಬ್ಬಿಸಿದ್ರೋ ಅವರೇ ಸ್ವತಃ ಮೌಲ್ಯವರ್ಧನೆಯನ್ನು ಮಾಡುವುದಲ್ಲದೆ ಕನಿಷ್ಠವಾಗಿ ಹಲಸಿನ ಸೊಳ್ಳೆಗಳನ್ನು ಒಳ್ಳೊಳ್ಳೆ ಪ್ಯಾಕೆಟಿನಲ್ಲಿ ಮಾರಾಟ ಮಾಡುತ್ತಾ ಇರುವಂಥ ಒಂದು ಸ್ಥಿತಿಗೆ ನಾವು ಇವತ್ತು ತಲುಪಿದ್ದೇವೆ ಅಂತ ಹೇಳಿದರೆ, ಹಲಸು ಇವತ್ತು ಬರೀ ಮೌಲ್ಯವರ್ಧನೆಗೊಂಡು ಮಾರುಕಟ್ಟೆಗೆ, ಅಂಗಡಿಗೆ ಮಾತ್ರ ಅಲ್ಲ, ಮನೆಯ ಅಡುಗೆ ಮನೆಯ ಒಳಗೂ ಕೂಡ ಇವತ್ತು ಹಸಲು ಹುಲಸಾಗಿದೆ ಅಂತ ಹೇಳಿದರೆ ಇದು ಬಹಳ ಸಂತೋಷವಾಗ್ತದೆ. ಇದೆಲ್ಲ ಈ ಹಲಸು ಆಂದೋಲನಗಳು. ಒಂದಷ್ಟು ಹಲಸಿನ ಸಮ್ಮನಸಿಗ ಕೃಷಿಕರು, ಹಲಸನ್ನು ಸ್ವೀಕರಿಸಿದಂಥ ಹಲಸು ಪ್ರಿಯರು, ಫಲಪ್ರಿಯರು ಇವರೆಲ್ಲರ ಒಂದು ಒಳ್ಳೆಯ ಮನಸ್ಸಿನ ಪರಿಣಾಮವಾಗಿ ಕಳೆದ 12-13 ವರ್ಷದ ಈಚೆಗೆ ಒಂದು ಹಲಸಿನ ಪರಿಮಳ ಇವತ್ತು ಮನೆ ಮಟ್ಟದಿಂದ ವಿಶ್ವವಿದ್ಯಾನಿಲಯದವರೆಗೆ ಇವತ್ತು ಹಲಸಿನ ಪರಿಮಳ ವ್ಯಾಪಿಸಿದೆ ಅಂತ ಆದಾಗ ಅದು ಹಲಸಿಗೆ ಬಂದ ಮಾನ, ಹಲಸಿಗೆ ತಂದಂತಹ ಸಮ್ಮಾನ, ಅದು ಹಲಸಿ ಮೇಲಿನ ಗೌರವ ಅಂತ ಹೇಳುತ್ತಾ ಈ ಎಲ್ಲ ಒಂದು ಸಂತೋಷದ ಹಿನ್ನೆಲೆಯಲ್ಲಿ ನವತೇಜ ಪುತ್ತೂರು, IIHR ಬೆಂಗಳೂರು ಹಾಗೂ JCI ಪುತ್ತೂರು ಇವರು ಈ ವರ್ಷ ಹಲಸು ಮತ್ತು ಹಣ್ಣು ಮೇಳ ಸಂಘಟಿಸಿದ್ದೇವೆ. ಸಾಮಾನ್ಯವಾಗಿ ಹಲಸು ಮೇಳ ಅಂತ ಆರಂಭದಲ್ಲಿ ತೊಡಗಿದ್ರೂ ಕೂಡ ಈ ಹಬ್ಬ ಆಗುವಂತಹ ಸೀಸನ್ ಸಾಮಾನ್ಯ ಎಲ್ಲ ಹಣ್ಣುಗಳ ಸೀಸನ್ ಆಗಿರುವುದರಿಂದ ಹಲಸು ಮತ್ತು ಹಣ್ಣುಗಳ ಮೇಳ ಅಂತ ಅದನ್ನು 2 ಪದಗಳನ್ನು ಮಿಳಿತಗೊಳಿಸಿದ್ದೇವೆ. ಅಚಾನಕ್ಕಾಗಿ ಇವತ್ತು ಮಾವಿನ ಹಣ್ಣುಗಳ ಒಂದು ಬೇರೆ ಬೇರೆ ವೆರೈಟಿಗಳನ್ನು ನೋಡಿದಾಗ ಮನಸ್ಸು ತುಂಬುತ್ತದೆ, ತಿಂದಷ್ಟು ಸಂತೋಷವಾಗ್ತದೆ. ಹಾಗಾಗಿ ಈ ಸಂಸ್ಥೆಗಳು ಸಂಘಟಿಸುವಂಥ ಹಲಸು ಹಣ್ಣು ಮೇಳದ ಬಗ್ಗೆ ಸೂಕ್ಷ್ಮವಾಗಿ ಪ್ರಸ್ತಾವನೆಯ ಮೂಲಕ ತಮ್ಮ ಮುಂದೆ ಬರ್ತಾ ಇದ್ದಾರೆ ಪುತ್ತೂರು JCI ಅಧ್ಯಕ್ಷರಾದಂಥ ಶ್ರೀಯುತ JC ಸುಹಾಸ್ ಮರಿಕೆ ಅವರು. ಸಭಾಧ್ಯಕ್ಷರೇ, ವೇದಿಕೆಯ ಮೇಲೆ ಉಪಸ್ಥಿತಿ ಇರುವಂತಹ ಎಲ್ಲ ಗಣ್ಯರೇ ಹಾಗೂ ಬಂದು ಇಲ್ಲಿ ಸಭೆಯ ಎದುರುಗಡೆ ನೆರೆದಿರುವಂತಹ ಎಲ್ಲ ಗಣ್ಯರೇ, JCI ಪುತ್ತೂರು 2019 ಇಸವಿಯಿಂದ ಈ ಹಲಸು ಮೇಳದಲ್ಲಿ ಅಥವಾ ನವತೇಜ ಸಂಸ್ಥೆ ಮಾಡುವಂತಹ ಸಾವಯವ ಮೇಳ ಇರ್ಬೋದು, ಇತರೆ ಒಟ್ಟು ಚಟುವಟಿಕೆಗಳಲ್ಲಿ JCI ಪುತ್ತೂರು ತನ್ನನ್ನು ತೊಡಗಿಸಿಕೊಂಡು ಬಂದಿದೆ. 2018ನೇ ಇಸವಿಯಲ್ಲಿ
ಪ್ರಥಮ ಬಾರಿಗೆ ಪುತ್ತೂರಿನಲ್ಲಿ ಹಲಸು ಮೇಳ ಆದಂಥ ಸಂದರ್ಭ ಕೇವಲ 8 ದಿನದಲ್ಲಿ ಒಂದು ಮೇಳ ಸಂಘಟನೆ ಆಗಿತ್ತು. ನಾವು ಈ ಹಲಸು ಅಥವಾ ಇತರೆ ಕೃಷಿ ಸಂಬಂಧಿತ ಒಂದು ಸ್ಟಾಲ್ಗಳಿಗೆ ಹೋಗುವ 4-5 ಜನ ಸೇರಿಕೊಂಡು ಮಾತಾಡಿಕೊಂಡು ಪುತ್ತೂರಲ್ಲಿ ಒಂದು ಹಲಸು ಮೇಳ ಮಾಡಿದರೆ ಹೇಗೆ ಅಂತ ಹೇಳುವ ಒಂದು ಆಲೋಚನೆಯನ್ನು ಶುರು ಮಾಡಿ ಎಲ್ಲರ ಮನಸ್ಸು ಒಂದೇ ಸಮಯಕ್ಕೆ ಅಲ್ಲಿ ಸನ್ನಿಹಿತ ಆಗಿ ಎಸ್ ನಾವು ಮಾಡಲೇಬೇಕು, ಮಾಡುವುದಾದರೆ ಯಾವಾಗ, ಇನ್ನು ಬರುವ ಆದಿತ್ಯವಾರವೇ ಮಾಡೋದು ಅಂತ. ಹಾಗೆ ಒಂದು 8 ದಿನದ ಒಂದು ಚುಟುಕು ಕಾರ್ಯಾಚರಣೆಯಲ್ಲಿ ಶುರುವಿನ ಹಲಸು ಮೇಳ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ನಡೆಯಿತು. ಬಹಳ ಅದ್ಭುತವಾಗಿ ಒಂದು ದಿನದ ಕಾರ್ಯಕ್ರಮ ನಡೆಯಿತು. ಒಂದು 10,000 ಜನರವರೆಗೆ ಆ ದಿನ ಸೇರಿ ಬಹಳ ಗಮ್ಮತ್ತು ಗೌಜಿಯ ಒಂದು ಹಲಸಿನ ಸಂಭ್ರಮ ನಡೆಯಿತು. ಇದಾದ ನಂತರ ಇದಾದ ಬೆಳವಣಿಗೆಗಳಲ್ಲಿ ಈ ಕಾರ್ಯಕ್ರಮ 1 ವರ್ಷಕ್ಕೆ ಸೀಮಿತ ಆಗಬಾರದು, ಇದು ಪ್ರತಿ ವರ್ಷ ನಡಿಬೇಕು. ವರ್ಷದಲ್ಲಿ ಒಂದು 2-3 ಬಾರಿಯಾದರೂ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ವಿಷಯಗಳು ಸೀಸನಲ್ಲಿ, ಅಂದರೆ ಈ ಹಣ್ಣಿನ ಸಮಯದಲ್ಲಿ ಹಣ್ಣಿಗೆ ಸಂಬಂಧಿಸಿದ ಚಟುವಟಿಕೆಗಳು ನಾವು ನಡೆಸಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನವತೇಜ ಅಂತ ಹೇಳುವ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆವು. ಆ 2020ನೇ ಇಸವಿಯಿಂದ ನಂತರ ಈ ಸಂಸ್ಥೆ ಅಡಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದರ 6ನೇ ಪ್ರಸ್ತುತಿ ಈ ವರ್ಷದ ಹಲಸು ಮತ್ತು ಹಣ್ಣು ಮೇಳ. ಈ ಹಲಸು ಮತ್ತು ಹಣ್ಣು ಮೇಳ ಯಾಕಾಗಿ ಅಂತ ಹೇಳಿದರೆ, ಒಂದು ಕೃಷಿಗೆ ಮಾನವರ್ಧನೆಯನ್ನು ಕೊಡುವ ಒಂದು ಉದ್ದೇಶದಿಂದ, 2 ಈ ಸೀಸನಲ್ ಅಂದರೆ ಈ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಸಿಗುವಂತಹ ಹಲಸು ಹೊರತಾಗಿ ಹಲಸಿನ ಜೊತೆಗೆ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಥವಾ ಈ ಭಾಗದಲ್ಲಿ ಬೆಳೆಯುತ್ತಿರುವಂತಹ ಎಲ್ಲ ಸೀಸನಲ್ ಮತ್ತು ಎಕ್ಸಾಟಿಕ್ ಫ್ರೂಟ್ಗಳಿಗೆ ಒಂದು ವೇದಿಕೆಯಾಗಿ ಈ ಹಲಸು ಮತ್ತು ಹಣ್ಣು ಮೇಳ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರನ್ನು ಸ್ವಾಗತ ಮಾಡಲಿಕ್ಕೆ ನಾನು ತುಂಬ ಉತ್ಸುಕನಾಗಿದ್ದೇನೆ. ಇವತ್ತಿನ ಕಾರ್ಯಕ್ರಮವನ್ನು ಹಲಸಿನ ಸಸಿ ನಡುವುದರ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್, ಡೈರೆಕ್ಟರ್ ಆಫ್ IIHR. ಸರ್, on this occasion I welcome you to our function. ಹಾಗೆಯೇ ನಮ್ಮ ಜೊತೆ ಇವತ್ತು ಡಾಕ್ಟರ್ PC ಪಾಟೀಲ್, ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಫ್ IIHR ಹೆಸರುಘಟ್ಟ ಬೆಂಗಳೂರು. ಸರ್, ನಿಮ್ಮ ಇರುವಿಕೆಯನ್ನು ಸಹ ನಾವು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ರೊಟೇರಿಯನ್ನು ಹೌದು, ಪುತ್ತೂರಿನ ಅಡ್ವೊಕೇಟು ಅಂತ ಡಾಕ್ಟರ್ ಫಜ್ಲುರ್ ರೆಹಮಾನ್ ಸರ್ ಇದ್ದೀರಿ. ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ JC ವಲಯ 15ರ JC ಅಕ್ಷತಾ ಗಿರೀಶ್ ಐತಾಳ್ ಅವರು ವೇದಿಕೆಯಲ್ಲಿದ್ದಾರೆ. ನಮ್ಮ JCಯ ಕಾರ್ಯಕ್ರಮವನ್ನು ಈ ವರ್ಷ ವಲಯ ಮಟ್ಟದಲ್ಲಿ ಅದ್ಭುತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಹಳ ಅದ್ಭುತ ರೀತಿಯಲ್ಲಿ ನಡೆಸಿಕೊಂಡು ಬಂದಂಥ ಅಕ್ಷತಾ ಮೇಡಮ್, ನಿಮಗೂ ಕೂಡ ಪುತ್ತೂರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಪುತ್ತೂರಿನ ಪೂರ್ವ JC ಅಧ್ಯಕ್ಷರು, ಈಗಿನ ನಿಯೋಜಿತ ರೋಟರಿ ಯುವದ ಅಧ್ಯಕ್ಷರಾದಂಥ ಪಶುಪತಿ ಶರ್ಮಾ ಸರ್ ಇದ್ದೀರಿ. ಅವರ ಒಂದು ಉತ್ಸಾಹಿ ಮತ್ತು ಯುವ ರೋಟೇರಿಯನ್ಗಳ ಒಂದು ತಂಡದಿಂದ ಈ 2 ದಿನಗಳಲ್ಲಿ ಹಲಸಿಗೆ ಸಂಬಂಧಿತ ಅಥವಾ ಕೃಷಿಗೆ ಸಂಬಂಧಿತ ಮನೋರಂಜಕ ಹಲವಾರು ಗೇಮ್ಸ್ಗಳನ್ನು ಅಥವಾ ಇದರಲ್ಲಿ ಸ್ಪರ್ಧೆಗಳನ್ನು ಅವರು ಇಲ್ಲಿ ಇದೇ ವೇದಿಕೆಯಲ್ಲಿ ಮುಂದೆ ಆಯೋಜನೆ ಮಾಡಲಿಕ್ಕಿದ್ದಾರೆ. ಅದಕ್ಕೂ ನಿಮಗೆ ಶುಭವಾಗಲಿ ಅಂತೇಳಿ ಹೇಳ್ತಾ, ಬಂದಂಥ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಹಾಗೂ ಮಳಿಗೆದಾರರಿಗೂ ಮತ್ತು ಈ ಹಾಲನ್ನು ಭಾಳ ಸುಂದರ ರೀತಿಯಲ್ಲಿ ತಯಾರುಗೊಳಿಸಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಂಥ ವಿಜಯ ಶಾಮ್ಯದವರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಹಬ್ಬದ 2 ವರ್ಷಗಳ ಹಿಂದೆ ನಮ್ಮೆಲ್ಲ ದೃಷ್ಟಿ ಹೋದದ್ದು IIHR ಕಡೆಗೆ. ಇಂತಹ ಫಲಗಳ ಕುರಿತಾಗಿ ಹೆಚ್ಚು ಆಸಕ್ತಿಯುಳ್ಳಂಥ ಮತ್ತು ಜನರಿಗೆ ಹೆಚ್ಚು ತಲುಪಿಸಬೇಕು ಹೇಳುವಂಥ ಸಮ್ಮನಸ್ಸುಳ್ಳಂಥ ಅಧಿಕಾರಿಗಳು, ವಿಜ್ಞಾನಿಗಳು ಇವತ್ತು IIHRದಲ್ಲಿ ಇರುವುದರಿಂದಲೇ ನಮಗೊಂದು ಧೈರ್ಯ ಬಂದದ್ದು. ಪುತ್ತೂರಿನಂಥ ಸಣ್ಣ ಒಂದು ಪೇಟೆಯಲ್ಲಿ ಕೂಡ ಒಂದು ಹಲಸಿನ ಹಬ್ಬ ಮಾಡಬಹುದು, ಅದಕ್ಕೆ ತಮ್ಮ ಸ್ಪಂದನ ಇದೆ ಅಂತ ಕೇಂದ್ರೀಯ ಸಂಸ್ಥೆ ಇವತ್ತು ನಮಗೆ ಹೆಗಲಣೆಯಾಗಿ ಬಂದಿದೆ. IIHRನ ನಿರ್ದೇಶಕರಾದಂತಹ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಅವರು ಇವತ್ತು ಹಲಸಿನ ಗಿಡವನ್ನು ನೆಡುವುದರ ಮೂಲಕವಾಗಿ ವಿದ್ಯುಕ್ತವಾಗಿ ಹಲಸಿನ ಹಬ್ಬಕ್ಕೆ ಚಾಲನೆ ಕೊಡಲಿಕ್ಕಿದ್ದಾರೆ. ಸರ್, ಪ್ಲೀಸ್.
ಆಂದೋಲನಕ್ಕೆ ಈಗ 13 ವರ್ಷ. ಕೃಷಿ ಮಾಸಿಕ ಅಡಿಕೆ ಪತ್ರಿಕೆಯು ಆರಂಭಿಸಿದ ಹಲಸಿನ ಆಂದೋಲನದ ಫಲವಾಗಿ ಕನ್ನಾಡಿನಲ್ಲಿ ಹಲಸಿನ ಜಾಗೃತಿ ಮೂಡಿದೆ. ಗಿಡವನ್ನು ನೆಟ್ಟು ಪೋಷಿಸುವಂತಹ ಮನಸ್ಥಿತಿ ಬಂದಿದೆ. ಮೌಲ್ಯವರ್ಧನೆಗಳು ಅಡುಗೆಯ ಮನೆಯಲ್ಲಿ ಪರಿಮಳ ಸೂಸುತ್ತಿವೆ. ಉತ್ಪನ್ನಗಳು ಉದ್ದಿಮೆಯ ಸ್ವರೂಪ ತಾಳಿದೆ. ಹಲಸೀಗ ನಿರ್ಲಕ್ಷಿತ ಹಣ್ಣಲ್ಲ, ಅದು ಸರ್ವಮಾನ್ಯ ಹಣ್ಣು. ಹಳ್ಳಿ ಮನೆಯಿಂದ ತೊಡಗಿ ಪಂಚತಾರಾ ಹೋಟೆಲ್ ತನಕ ವಿವಿಧ ರೀತಿಯಲ್ಲಿ ಬಳಕೆಯಾಗುತ್ತಿರುವುದು ಹಲಸಿಗೆ ಸಂದಮಾನ. ಈಗ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದಂತಹ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಅವರಿಂದ ಉದ್ಘಾಟನಾ ನುಡಿಗಳು. Thank you, sir. Good morning, everybody. Dignitaries sitting on the dais. I can see right from the organizers of the this jackfruit festival. I mean, I should say that it's not a jackfruit festival; it rather is a fruit festival, and it's a very historic day for the entire organizers. My friend, who is already in the audience, he is the one who is having this brainchild that we will have this Puttur recognized as a regular jackfruit festival, and accordingly this is the 3rd year, I'm told. And with all the audience coming and the jackfruit lovers who are joining this, is endeavor and popularizing this other, I should say, a native fruit of ours. On the stage I can see Dr. Patil, Dr. Fazrul, then Akshata already there, my friends, is there, and Sharmaji is there, and an entire, the lovers from all over the state and different neighboring state who have joined here. Jackfruit, when it comes to our mind, it is one crop after mango. If you see, it is wedded with our culture, religion, and our tradition rather. And it is one crop, if you see, it grows in almost all the states of India, even from Jammu Kashmir until Lakshadweep or Nicobar, you call it, it is there. And it crosses the boundary. In fact, the thing is that it crosses the boundary from tropical, subtropical. Even you go to the arid regions, semi-arid regions of Udaipur, it is there. So what I mean to say is that it is one crop which was always there. It would have got the prominence when mango was a natural fruit. This was our cultural fruit. Because remember, in all our functions, jackfruit was the one which was gifted to our, relatives too, because this is crop which is, keeps us together, and the diversity. My colleague out here, Dr. P.C. Patil, who is the All India Coordinator Research Project of ICR, he is the coordinator, and he is running this program for this, exclusively with this fruit crop. And at IHR, we are maintaining over around 400 variabilities, right from this size until this size. And the variability is also in the color of the flake, the nutritional value, the season of ripening. That is more important, because half of the India didn't know how to eat it. They only know it as a fruit, and they used to consume it in the ripe form. But in North India, I should say that this is popular because some of the individual farmers, they started sending the produce up to Jammu, and where the raw jackfruit came into the culinary or kitchen item when it is being sold as a vegetarian chicken. They call it like that. And I wish that what we have in case of KFC or something, jackfruit joints should be there, because all dishes, all the processed products, planting material, what you call it, that is all through. It should be a jackfruit joint like thing should come, because at IHR we experiment with mushroom. Now Hesarghatta, where I reside, it is known for a mushroom dish, because people from city flock there for mushroom dishes, and so many startups came with mushrooms. Like that, it was the thing to be pushed, and I'm happy that the group is making all effort to make it in the forefront. Of course, one information I like to share, that variability in the farmer's field, single plus tree, those are very important. Once the institute, research institution like us, we join together, we can get the nutritional value of those particular
Now, it is from this size to this size, and see some of the, it's almost free, devoid of the, the spines what we have. So that's what these variabilities are unique. And now what the government of India has done, that it has recognized farmers' variety. Now PPFR is one agency where a farmer variety can be taken as such, and farmer gets the royalty up to 70% of the price at which the plant is being sold. It has to be registered, the unique germplasm. Only through research institution like us, who gets the medicinal value, the therapeutic value, the usage, the processing value of such kind of variability, it can be registered, it can be commercialized, and now farmers, they do get the share out of it, which is very important. And this initiative have already started. The varieties what you see from Iihr, the Shankara, the Siddu, and the others what we have shown out there, these are the farmers' varieties, and we make that, we propagate the plant, get the thing in a commercial venture. I'm told that many of our jackfruit lovers have got those planting in a big area. Once the area comes, then comes the quantity comes, then the organized marketing and retail. And next thing is that how best the processing industry takes it, and that's the way you have to move forward. And this is one crop where, like, Thailand is such a small country, but you go to the diversity of processed product what they have, it is enormous. Any product can be processed because it has got a shelf life. As a result, there's a glut. So processing, I should think that almost 60% should go in processing. As a result, the processed products are available 6 months to 1 year. And that's how, if it moves forward, the farmer groups can join, the cooperatives can be formed, and that's how they are, well organized in the market, and then we can go hand in hand. And that's how this I should say the indigenous fruit can be commercialized, because the respect what it deserves, it is not there as such. But this is one crop which is, I'm time and again emphasizing that it can grow under any climate, any stress situation, drought-like situation, unto water submergence. So it is got such that much of climate resilience, I say. So that advantage is with this particular crop. And accordingly, I'm happy that the organizers gave me the chance to come to this fair, because we also keep on promoting this crop, and there's a massive program going. We have catalogued more than 250 germplasm, unique germplasm with on jackfruit. It's a continuous exercise. We are collaborating with the different regions where this diversity is there. We get to the plant material and get them catalogued and conserved at our centers. Now the farmer are rather protected gene saviors. They are all in mango. It is well established. Like that, some effort should be made. Especially the state biodiversity board, I urge them that if they can give some money to the farmers or the village or the region where you have the maximum diversity, the unique germplasm can be conserved, registered, preserved with our research institutions and different national active germplasm sites which is designated by Government of India and ICR. So that's the way we can move forward. And I wish that all of you who have come, the jackfruit lovers, enjoy this 2-day fest, take the advantage maximum of this, and the technical program which is following this inaugural session, you take advantage of that, because still many of the issues, processing, the biotic stresses, several diseases are there which need to be concerned. So after post-harvest, whatever problems are there, that has to be addressed. Then only we can truly move or make this crop as a commercial cash crop in horticulture. With these words, thank you so much for having me. Thank you, one and all. ಇಸವಿಯಲ್ಲಿ IIHR ಸಂಸ್ಥೆ ಜೊತೆಗೆ ನಾವು ಸುಧಾನ ವಸತಿಯುತ ಶಾಲೆಯಲ್ಲಿ ಒಂದು ದೊಡ್ಡ ರಾಜ್ಯ ಮಟ್ಟದ ಕೃಷಿ ಮೇಳ ಅಥವಾ ಹಣ್ಣು ಮೇಳ ಅಂತ ಹೇಳುವ ಒಂದು ಯೋಜನೆಯನ್ನು ಹಾಕಿ IIHRನ ಸೈಂಟಿಸ್ಟ್ಗಳ ಒಂದು ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ಡೆಮೋ ಪ್ಲಾಟನ್ನು ಸುಧಾನ ಶಾಲೆಯಲ್ಲಿ ನಾವು ಮಾಡಿ, ಅದು ಇನ್ನೇನು ಮೇಳಕ್ಕೆ ಒಂದು ತಿಂಗಳಿದೆ. ನಮ್ಮ ಡೆಮೋ ಪ್ಲಾಟ್ಗಳು ರೆಡಿಯಾಗಿದೆ, ಗಿಡಗಳು ಬೀಜ ಬಿತ್ತಿಯಾಗಿದೆ, ಗಿಡಗಳು ರೆಡಿಯಾಗಿದೆ ಅಂತ ಹೇಳೋ ಹೊತ್ತಿಗೆ ಲಾಕ್ಡೌನ್ ಆಗಿ ಆ ವರ್ಷ ನಮಗೆ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮವರಾಗಿದ್ದು, ನಮಗೆ ಬೆನ್ನೆಲುಬಾಗಿದ್ದು, ನಮ್ಮನ್ನು
ಸಹಕರಿಸಿದವರು ಮತ್ತು ನಮ್ಮ ಜೊತೆ ಇದ್ದವರು ಡಾಕ್ಟರ್ ವಿಜಯ್ ಆರ್ವಿನ್. ಆಗ ನನ್ನ ಸ್ವಾಗತದ ಇದರಲ್ಲಿ ಸಭಾಧ್ಯಕ್ಷರನ್ನೇ ಬಿಟ್ಟು ಹೋಯಿತು ನನಗೆ ಹೇಳಲಿಕ್ಕೆ. ಸರ್, ಈ ವೇದಿಕೆಯಲ್ಲಿ ನಿಮ್ಮನ್ನು ಒಳ್ಳೆಯ ಒಂದು ಈ ಸಂದರ್ಭ ಒಳ್ಳೆ ಒದಗಿ ಬಂತು. ನಿಮಗೆ ಸ್ವಾಗತಗಳು. ಸುಹಾಸ್ ಉಲ್ಲೇಖಿಸಿದ ಹಾಗೆ ಸುಧಾರಣಾ ಶಾಲೆಯಲ್ಲಿ ತರಕಾರಿ ಕೃಷಿಯನ್ನು ಲೈವ್ ಆಗಿ ಕೊಡಬೇಕು ಹೇಳುವಂಥ ಒಂದು ಸಂಕಲ್ಪ ನಮ್ಮ ಅಧ್ಯಕ್ಷರದಾಗಿತ್ತು. ಎಲ್ಲ ತರಕಾರಿಗಳು ಫಲ ಬಿಟ್ಟಿದ್ದು, ತರಕಾರಿ ಬಿಟ್ಟಿತ್ತು. ಆ ಹೊತ್ತಿಗೆ ಲಾಕ್ಡೌನ್ ಶುರುವಾಯಿತು. ಆಮೇಲಿದ್ದೆಲ್ಲ ಇತಿಹಾಸ. ಸರ್, IIHR ಬೆಂಗಳೂರು ಇದರ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಡಾಕ್ಟರ್ PC ಪಾಟೀಲ್ ಸರ್, ದಯವಿಟ್ಟು ಬನ್ನಿ ತಮ್ಮ ನಲ್ನುಡಿಗಾಗಿ. ನಮಸ್ಕಾರ. ವೇದಿಕೆಯ ಮೇಲೆ ಇದ್ದಂಥ ಗಣ್ಯರೇ, ನಮ್ಮ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರೇ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್, ಹಿರಿಯ ಅಧಿಕಾರಿಗಳು, ಗಣ್ಯರಾದ ಪುತ್ತೂರಿನ ಎಲ್ಲ ರೈತ ಬಾಂಧವರೇ, ಪ್ರೆಸ್ ಆ್ಯಂಡ್ ಮೀಡಿಯಾ ಪರ್ಸನ್ಸ್, ಮಳಿಗೆಯಲ್ಲಿರುವ ಎಲ್ಲ ಬಾಂಧವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ನನ್ನ ಎರಡು ಮಾತು ಹೇಳಲು ಬಯಸುತ್ತೇನೆ. ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದ್ದಾರೆ, ಈ ಥರ ಹಳ್ಳಿನ ಮೇಳಗಳು ಯಾಕಾಗಬೇಕಂತೇಳಿ. ಇದೊಂದು ಮೇಳ ಇಲ್ಲದೇ ಇದ್ದರೆ ನಾವು 10 ವರ್ಷದಿಂದ ಹಲಸು ಹಣ್ಣು ಒಂದೇನೋ ಅಂಡರ್ ಯುಟಿಲೈಸ್ ಕ್ರಾಪ್ಸ್ ಅಷ್ಟೊಂದು ಮುಖ್ಯವಿಲ್ಲ ಅನ್ನುವ ಒಂದು ಪರಿಸ್ಥಿತಿ ಒಳಗಿದ್ದೆವು. ಇವತ್ತು ನೋಡಿದರೆ ದೇಶ ಅಲ್ಲ ವಿದೇಶಗಳಲ್ಲಿ ಕೂಡ ಇದರ ಬಗ್ಗೆ ಒಂದು ಅರಿವು ಮೂಡಿದೆ, ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಥರ ಮೇಳಗಳು ಆಗೋದ್ರಿಂದ ವಿಜ್ಞಾನಿಗಳಾದ ನಾವು ಕೂಡ ಇದೊಂದು ಒಂದು ಸ್ಥಳ ಅಂತ ಹೇಳ್ಬೋದು. ರೈತರಿಗೆ ಬೇಕಾಗಿರುವ ವಿಷಯಗಳೇನು, ನಮ್ಮಲ್ಲಿ ಆದ ತಾಂತ್ರಿಕತೆಗಳ ಉಪಯೋಗ ಯಾವ ರೀತಿ ಆಗಬಹುದೆಂದು ತಿಳಿದುಕೊಳ್ಳಲು ಈ ಒಂದು ಮೇಳಕ್ಕೆ ಭಾಗಿಯಾದಲ್ಲಿ ಮಾತ್ರ ನಮ್ಮ ಒಂದು ಸಂಶಯದ ಫಲ ತಮಗೂ ತಲುಪಬಹುದು. ತಮ್ಮಲ್ಲಿ ಏನು ಬೇಕಾಗಿದೆ, ನಮ್ಮ ಸಂಸ್ಥೆಯಿಂದ ಮುಂದೆ ತಮಗೆ ಯಾವ ನಿಟ್ಟಿನಲ್ಲಿ ಈಗಾಗಲೇ ಹೇಳ್ತಾ ಇದ್ರು, ಮೌಲ್ಯಮಾಪನದ ಬಗ್ಗೆ ಅಥವಾ ತಳಿಗಳ ಬಗ್ಗೆ, ರೋಗಗಳ ಬಗ್ಗೆ, ಹಲಸು ಮಾತ್ರ ಅಲ್ಲ ಬೇರೆ ಹಣ್ಣುಗಳು ಕೂಡ. ನಾವು ಬರೋಕ್ಕಿಂತ ಮುಂಚೆ ಇಲ್ಲೆಲ್ಲ ಎಕ್ಸಿಬಿಷನ್ದಾಗ ನೋಡಿದರೆ ಸುಮಾರು ಹಣ್ಣುಗಳಿದ್ದಾವೆ. ನಮ್ಮ ದೇಶದಲ್ಲಿರುವಂಥ ಈ ಸ್ವದೇಶ ಹಣ್ಣುಗಳನ್ನು ನಾವು ಬೆಳೆದೇ ಮತ್ತಾರು ಬೆಳೆಯೋರು. ಅದಕ್ಕೆ ಮೌಲ್ಯಮಾಪನ ಕೊಟ್ಟು ನಮ್ಮ ರೈತರಿಗೂ ನಮ್ಮ ದೇಶಕ್ಕೂ ಒಂದು ಆರ್ಥಿಕ ರೀತಿಯಿಂದ ಒಳ್ಳೆಯ ಕೊಡುಗೆ ಕೊಡುವಂಥ ನಿಟ್ಟಿನಲ್ಲಿ ಈ ಥರ ಮೇಳಗಳು ಆಗೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ಸಂಸ್ಥೆಯಲ್ಲಿ ಕೂಡ ಈಗಾಗಲೇ ನಮ್ಮ ನಿರ್ದೇಶಕರು ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಹೇಳಿದರು, 400ಕ್ಕಿಂತ ಬೇರೆ ಬೇರೆ ತಳಿಗಳು ನಾವು ಅಲ್ಲಿ ನೆಟ್ಟಿರುತ್ತೇವೆ. ಯಾಕೆಂದರೆ ರೈತರು ಎಲ್ಲವೂ ನೆಡಲಿಕ್ಕಾಗದೇ ಇದ್ದರೂ ನಾವು ಒಂದು ಸರ್ಕಾರಿ ಸಂಸ್ಥೆಯಾಗಿ ಅವುಗಳನ್ನು ಉಳಿಸಿಕೊಳ್ಳುವ ಕರ್ತವ್ಯ ನಮ್ಮದಾಗಿರುತ್ತೆ. ದೇಶದ ಇದೊಂದು ಆಸ್ತಿ ಥರ, ಈ ಆಸ್ತಿಯನ್ನು ಕಳೆದುಕೊಳ್ಳಬಾರ್ದು. ಯಾವ ನಿಟ್ಟಿನಲ್ಲಿಯೂ ಅದು ನಮ್ಮ ಹತ್ರ ಇದ್ದರೆ ಇಂದು ಇಲ್ಲ ಮುಂದಾದರೂ ಉಪಯೋಗಕ್ಕೆ ಬರಬಹುದು ಒಂದು ವಿಷಯ. ಎರಡನೇ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುಮಾರು ಮೇಳಗಳಾಗ್ತಾ ಇರ್ತಾವೆ. ಮೌಲ್ಯವರ್ಧಿತ ಈ ವಸ್ತುಗಳ ಬಗ್ಗೆ ಜನರಿಗೆ ಅರಿವು ಆಗುತ್ತದೆ ಮತ್ತು ಅಲ್ಲದೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಮಾಡಲಿಕ್ಕೆ ಈ ಮಳಿಗೆಗಳ ವ್ಯವಸ್ಥಾಪಕರು ಅಥವಾ ಸಂಘಗಳಿಗೆ ಇದೊಂದು ಒಳ್ಳೆಯ ಸ್ಫೂರ್ತಿ ಕೊಡುವ ಒಂದು ವಿಧಾನ. ಈ ಒಂದು ನಿಟ್ಟಿನಲ್ಲಿ ಈ ನವತೇಜ ಹಾಗೂ JCI ಸಂಸ್ಥೆಯವರು ಮಾಡಿರುವಂಥ ಇದೊಂದು ದೊಡ್ಡ ಮೇಳ ತಮ್ಮೆಲ್ಲರಿಗೂ ಈ ಬರುವ ಎಲ್ಲ ವಿಸಿಟರ್ಸಿಗೂ ಕೂಡ ಉಪಯೋಗ ಆಗಬೇಕು. ಅದಲ್ಲದೆ ನಮಗೂ ಕೂಡ ಮುಂದೆ ಏನು ಮಾಡಬೇಕು, ಸಂಸ್ಥೆ ಇರೋದು ಈ ಎಲ್ಲ ರೈತರಿಗೆ ಸಹಾಯ ಮಾಡುವ ಉದ್ದೇಶದಿಂದ. ಆ ರೀತಿಯ ಸಹಾಯ ಆಗಬೇಕಾದ್ರೆ ನಾವು ತಮ್ಮೊಡನೆ ಇಲ್ಲಿ ಬಂದು ತಮ್ಮ ಕಷ್ಟಗಳು ಏನು, ಯಾವ ರೀತಿಯ ಮೌಲ್ಯವರ್ಧನೆ ಆದರೆ ತಳಿಗಳನ್ನು ನಾವು ಮುಂದೆ ಬಿಡುಗಡೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಮೇಳಗಳು
ಮಾರ್ಗದರ್ಶಕ ಅಥವಾ ತಿಳುವಳಿಕೆ ಕೊಡುವಂಥ ಒಂದು ವಿಧಾನ, ಒಂದು ಮಳಿಗೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಕರೆಸಿ ಈ ವ್ಯವಸ್ಥಾಪಕರು ನಮಗೆ ಇದೊಂದು ರೀತಿಯ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೆ ಧನ್ಯವಾದ ಹೇಳುತ್ತಾ, ಈ ಕಾರ್ಯಕ್ರಮ ಇನ್ನೂ ಸುಗಮವಾಗಲಿ, ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ನಮಸ್ಕಾರ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಹಿಂದಿನ ಸಲ ಹಲಸು ಮೇಳ ನಡೆದಾಗ ಮಂಗಳೂರಿನ ಒಬ್ಬರ ಕಪಲ್ ದಂಪತಿಗಳ ಹಬ್ಬಕ್ಕೆ ಬಂದಿದ್ದು. ಅದು ಸ್ವಲ್ಪ ಅಕಾಲ ಸೀಸನ್ ಆಗಿತ್ತು. ನಾನು ಹುಡುಕಾಟ ಹೇಗೆ ನಡೀತದೆ ಹೇಳುವುದಕ್ಕೆ ಅವರಿಗೆ ಹಲಸಿನ ಹಣ್ಣು ಬೇಕೇ ಬೇಕಾಗಿತ್ತು. ಮನೆಗೆ ಬಂದಂಥ ಮಗಳು ಮತ್ತು ಅಳಿಯನನ್ನು ಸತ್ಕರಿಸುವುದಕ್ಕೆ, ಯಾವುದೋ ಸ್ವೀಟ್ ಮಾಡುವುದಕ್ಕೆ ಅವರಿಗೆ ಹಲಸಿನ ಹಣ್ಣು ಬೇಕಾಗಿತ್ತು. ಬಜಿಪೆಯಿಂದ ಹುಡುಕಿಕೊಂಡು ಪುತ್ತೂರಿಗೆ ಬಂದಿದ್ದರು. ಎಲ್ಲವೂ ದೊಡ್ಡ ಗಾತ್ರದ ಎಲ್ಲವೂ ಹಣ್ಣುಗಳಾಗಿದ್ದು. ಆಗ ಆ ದಂಪತಿ ಒಂದು ಸಜೆಷನ್ ಕೊಟ್ಟಿದ್ರು, ಪೇಟೆಯ ಕುಟುಂಬಕ್ಕೆ ಆದಷ್ಟು ಸಣ್ಣ ಹಲಸು ಸಿಕ್ಕಿದ್ರೆ ಇನ್ನಷ್ಟು ಪಟ್ಟಣಿಗರನ್ನು ತಲುಪಬಹುದು ಅಂತ ಒಂದು ಸಜೆಷನ್ ಕೊಟ್ಟಿದ್ರು. ಆದರೆ ಇವತ್ತು ಮೌಲ್ಯವರ್ಧನೆ ಅಂತ ನಾವು ಏನು ಹೇಳ್ತೇವೆ ಅದು ಒಂದು ಭಾಗದಿಂದ ವೇಗವಾಗಿ ಹಬ್ಬುತ್ತಾ ಇದೆ, ಇನ್ನೊಂದು ಭಾಗದಿಂದ ಮನೆ ಮಟ್ಟಕ್ಕಾಗುವಾಗ ಈ ಹಲಸಿನ ಸೈಜು ದೊಡ್ಡದು ಸಣ್ಣದು ಅಂತ ಹೇಳುವಂಥ ಒಂದು ಸಣ್ಣ ಮೈಂಡ್ ಸೆಟ್ ಅದು ಇನ್ನೂ ಕೂಡ ಬದಲಾಗಬೇಕಾಗಿದೆ. ಆ ನೆಲೆಯಲ್ಲಿ ಈಗಾಗಲೇ ಸಂಶೋಧನೆಗಳು ಆಗಿದೆ, ಇನ್ನಷ್ಟು ಸಂಶೋಧನೆಗಳಾಗಿ ನಮ್ಮ ಅಡುಗೆ ಮನೆಗೆ ಬರುವಂತಾಗಲಿ ಅಂತ ಹಾರೈಸ್ತಾ, ಇಂದಿನ ಅತಿಥಿಗಳಾಗಿ ಪುತ್ತೂರಿನ ನ್ಯಾಯವಾದಿಗಳಾದಂತಹ ಫಲಪ್ರಿಯ ಫಜ್ಲುಲ್ ರಹಿಮಾನ್ ಅವರು ದಯವಿಟ್ಟು ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಇಂದಿನ ಹಲಸು ಹಣ್ಣು ಮೇಳ ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ರೆವರೆಂಡ್ ಫಾದರ್ ವಿಜಯರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಂಥ ಎಲ್ಲ ಗಣ್ಯರೇ, ಈ ಮೇಳ ಇಂಥ ಒಂದು ಉತ್ತಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಹಲಸು ಹಣ್ಣು ನನಗೆ ತುಂಬ ಪ್ರಿಯವಾದ ಹಣ್ಣು. ಚಿಕ್ಕಂದಿನಲ್ಲೂ ನಾವು ಮನೆಯಲ್ಲಿ ಹೆಚ್ಚಾಗಿ ಈ ಸೀಸನಲ್ಲಿ ತಿಂತಾ ಇದ್ದೆವು. ಆದರೆ ಈಗ ನಾವು ಕಾಣ್ತಾ ಇರೋ ನಮ್ಮ ಮಕ್ಕಳಲ್ಲಿ ಇದರ ಬಗ್ಗೆ ಆಸಕ್ತಿ ಕಾಣ್ತಾ ಇಲ್ಲ. ಯಂಗ್ ಜನ್ರೇಷನ್ ಹಲಸಿನ ಬಗ್ಗೆ ಗೊತ್ತೇ ಇಲ್ಲ. ಇತ್ತೀಚೆಗೆ ನನ್ನ ಅಳಿಯ ಮತ್ತು ಮಕ್ಕಳಿಗೆ ಒತ್ತಾಯದಲ್ಲಿ ತಿನ್ನಿಸಿದೆ. ಈಗ ಸ್ವಲ್ಪ ಸ್ವಲ್ಪ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರೆ ಅವರಿಗೆ ಇಷ್ಟಪಟ್ಟಿದ್ದಾರೆ ಕೂಡ ಹಲಸನ್ನು. ಸೊ ನಾವು ಇಂಥ ಕಾರ್ಯಕ್ರಮಗಳ ಮುಖಾಂತರ ಯಂಗ್ ಜನ್ರೇಷನಿಗೆ ಈ ಹಲಸಿನ ಹಣ್ಣಿನ ಇಂಪಾರ್ಟೆನ್ಸನ್ನು ತಿಳಿಸಬೇಕಾಗಿದೆ. ಅದರಿಂದ ಏನು ಉಪಯುಕ್ತ ಇದೆ ನಮಗೆ, ಅದರಲ್ಲಿ ಏನೆಲ್ಲ ವಿಟಮಿನ್ಸ್ ಅಥವಾ ಉಪಯುಕ್ತ ವಿಚಾರಗಳು ನಮಗೆ ಸಿಗ್ತದೆ ಅಂತ ಹೇಳುವಂಥ ಅನ್ನು ಕೂಡ ನಾವು ಹೇಳಬೇಕಾಗಿದೆ, ಈಗಿನ ಜನ್ರೇಷನ್ಗೆ ಹೇಳಬೇಕಾಗಿದೆ. ಇತ್ತೀಚಿನ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಹಲಸಿನ ಆ ಬೀಜದ ಉಡಿಯಲ್ಲಿ ಅದನ್ನು ನಾವು ತಗೊಂಡ್ರೆ ಜಿಮ್ಗೆ ಹೋಗುವವರು ಅದರಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುವಂಥ ಅಂಶವನ್ನು ಕಂಡುಕೊಂಡಿದ್ದಾರೆ. ಈಗ ಮಕ್ಕಳು ಅದನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರ ಬೀಜದ ಉಡಿಯನ್ನು ಜಿಮ್ಮಲ್ಲಿ ಪ್ರೋಟೀನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಜನರಿಗೆ ತಿಳಿಸಬೇಕಾಗಿದೆ. ಈ ಒಂದು ಮೇಳಗಳು ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಡೆಸಿಕೊಂಡು ಜಿಲ್ಲಾ ಮಟ್ಟದಲ್ಲಿ ಒಂದು ಬೃಹತ್ ಮೇಳವಾಗಿ ಮಾಡಿ ರಾಷ್ಟ್ರೀಯ ಮತ್ತು ಮಟ್ಟದಲ್ಲಿ ಮೂಡಿ ಬರಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಹಲಸಿನ ಬಗ್ಗೆ, ಹಲಸಿನ ಮೌಲ್ಯವರ್ಧನ ಬಗ್ಗೆ ಮಾತನಾಡುತ್ತಾ ಇದ್ದಾಗ ಹಲಸಿನ ತೋಟವನ್ನು ಎಬ್ಬಿಸಿದವರ ಬಗ್ಗೆ ಒಂದಷ್ಟು ಉಲ್ಲೇಖಿಸಿದ್ದೆ ನಾನು. ಇವತ್ತು ದೂರದ ಬೆಂಗಳೂರಿನಿಂದಲೋ ಆಚೆ ಕೋಲಾರದಿಂದಲೋ ಹಲಸಿನ ಗಿಡಗಳು ಬಂದು ದಕ್ಷಿಣ ಕನ್ನಡದಲ್ಲಿ ತಲೆ ಎತ್ತುವುದು ಒಂದು ವಿಚಾರ. ಅದು ಎಷ್ಟು ಇಲ್ಲಿಗೆ ಒಗ್ಗಿಕೊಳ್ಳುತ್ತದೆ ಅಂತ ಬೆಳೆದವರಿಗೆ ಗೊತ್ತು. ಆದರೆ ನಮ್ಮೂರಿನಲ್ಲೇ ನಮ್ಮ ಸುತ್ತಮುತ್ತಲಿನ ಹಿತ್ತಿಲಿನಲ್ಲಿಯೂ ಕೂಡ ಆದಷ್ಟು ಸ್ವಾದಿಷ್ಟವಾದಂಥ ಎಷ್ಟೋ ಗಿಡಗಳಿದೆ, ಎಷ್ಟೋ ಫಲ ಕೊಡುವ ಹಣ್ಣುಗಳಿದೆ. ಅದನ್ನೆಲ್ಲ ಒಂದು ತಳಿ ಆಯ್ಕೆ ಮಾಡುವಂಥದ್ದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಇವತ್ತು ಮಾಡ್ತಾ ಇದ್ದಾರೆ. ಮತ್ತೊಂದು ಕೃಷಿಕರ ನೆಲೆಯಲ್ಲಿ ತಾವೇ ರುಚಿ ನೋಡಿ ತಳಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಮ್ಮ ಭಾಗದಲ್ಲಿ ನಡೆದಿದೆ. ಕೇಪ್ ಉಬರ್ ಹಲಸು ಸ್ನೇಹಿ ಕೂಟ ಅಂತ ಸುಮಾರು 12 ವರ್ಷದ ಹಿಂದೆ
ಆರಂಭವಾದಂಥ ರುಚಿ ನೋಡಿ ತಳಿ ಆಯ್ಕೆ, ಕೃಷಿಕರೇ ತಳಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆ. ಅದರ ಪರಿಣಾಮವಾಗಿ ನಮ್ಮ ಸುತ್ತಮುತ್ತ ಏನಿದೆ ಸುಮಾರು 25-30 ವೆರೈಟಿಯ ತಳಿಗಳು ಇವತ್ತು ಆಯ್ಕೆಯಾಗಿ ಕೃಷಿಕರ ತೋಟದಲ್ಲಿ ಬೆಳೀತಾ ಇದೆ ಅಂತ ಹೇಳುವುದಕ್ಕೆ ಸಂತೋಷವಾಗ್ತದೆ. ಅದೆಲ್ಲವೂ ಕೂಡ ಈ ಹಬ್ಬದ ಫಲಶ್ರುತಿ. ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ವಲಯ 15 JCI ಭಾರತ ಇದರ ಕಾರ್ಯಕ್ರಮ ನಿರ್ದೇಶಕರಾದಂಥ JC ಅಕ್ಷತಾ ಗಿರೀಶ್ ಅವರಿಂದ 2 ಮಾತುಗಳು. ನವತೇಜ ಪುತ್ತೂರು, JCI ಪುತ್ತೂರು, IIHR ಬೆಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ನಡೀತಾ ಇರುವಂತಹ ಹಲಸು ಹಣ್ಣು ಮೇಳ 2023ರ ಉದ್ಘಾಟನಾ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ, ಗೌರವನೀಯರೇ ಹಾಗೂ ಗಣ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಪೂರ್ವ ವಲಯಾಧಿಕಾರಿ ಮಿತ್ರರೇ, JC ಹಾಗೂ JCಯೇತರ ಮಿತ್ರರೇ ಮತ್ತು ಪುತ್ತೂರಿನ ಎಲ್ಲ ಸಾರ್ವಜನಿಕರೇ, JCI ಪುತ್ತೂರಿನ 2ನೆಯ ಅತಿ ದೊಡ್ಡ ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮ. ಪ್ರಥಮವಾಗಿ ನಳಪಾಕ ಇತ್ತೀಚೆಗಷ್ಟೇ ಭರ್ಜರಿ ಯಶಸ್ಸನ್ನು ಕಂಡು ಇದೀಗ ಮತ್ತೊಂದು ಕಾರ್ಯಕ್ರಮ ಅಷ್ಟೇ ಯಶಸ್ಸಿನತ್ತ ದಾಪುಗಾಲನ ಹಾಕ್ತಾ ಇರುವಂಥದ್ದು. ಈ 2 ಕಾರ್ಯಕ್ರಮಕ್ಕೂ ಕೂಡ ನಾನು ಸಾಕ್ಷಿಯಾಗಿರುವುದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ನನ್ನನ್ನು ಕರೆದಿದ್ದಕ್ಕೆ ಪ್ರಥಮವಾಗಿ ಈ ಘಟಕದ ಅಧ್ಯಕ್ಷ ಸುಹಾಸಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತಾ ಇದೆ. ವಲಯದ ಅತಿ ಹಿರಿಯ ಘಟಕ, ಪ್ರತಿಷ್ಠಿತ ಘಟಕ, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂತಹ ಪೂರ್ವಾಧ್ಯಕ್ಷರುಗಳ ಅತಿ ಹೆಚ್ಚು ಸಾಧನೆಗಳು, ಅದೇ ರೀತಿಯಾಗಿ ಅಧ್ಯಕ್ಷನ ಒಟ್ಟಿಗೆ ನಿಂತಿರುವಂತಹ ಈ ಘಟಕದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಬಹುಶಃ ಇವತ್ತು ನಾನು ಬಂದಾಗಿನಿಂದ ನೋಡ್ತಾ ಇದ್ದೆ. ಹೆಚ್ಚಿನ ಕಡೆಗಳಲ್ಲಿ ಅನೇಕ ಜನ ಪೂರ್ವಾಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ತನ್ಮನ ತಾವು ತೊಡಗಿಸಿಕೊಂಡಿರುವಂಥದ್ದು. ಬಹುಶಃ ಈ ಕಾರ್ಯಕ್ರಮವನ್ನು ನೋಡುವಾಗ ಇಂತಹ ಒಂದು ಘಟಕದಲ್ಲಿ ಇಷ್ಟೊಂದು ಪೂರ್ವಾಧ್ಯಕ್ಷರು ಅಧ್ಯಕ್ಷನೊಟ್ಟಿಗೆ ನಿಂತಾಗ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಅಧ್ಯಕ್ಷನಿಂದ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗೆಯೇ ಇಂತಹ ಪೂರ್ವಾಧ್ಯಕ್ಷರು ಪ್ರತಿಯೊಂದು ಘಟಕದಲ್ಲಿಯೂ ಕೂಡ ಸಕ್ರಿಯರಾಗಿದ್ದಲ್ಲಿ ಎಲ್ಲ ಘಟಕಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತದೆ ಅಂತ ಹೇಳ್ತಾ, ಪ್ರಥಮವಾಗಿ ನಾನು ಈ ಘಟಕದ ಎಲ್ಲ ಪೂರ್ವಾಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಖಂಡಿತ ಹೇಳಲೇಬೇಕು, ಹಲಸು ಅಂತಂದರೆ ಸಾಕು, ಪ್ರತಿಯೊಬ್ಬರಿಗೂ ಕೂಡ ನಾನು ಹೆಚ್ಚಾಗಿ ಹೇಳೋದುಂಟು, ಹಲಸಿನ ಹಣ್ಣು ಅಂತ ಅಂದ ಕೂಡಲೇ ನಮಗೆ ಬಾಲ್ಯ ನೆನಪಾಗ್ತದೆ, ಮಹಿಳೆಯರಿಗೆ ತವರು ಮನೆ ನೆನಪಾಗ್ತದೆ ಅಂತ. ಅಂದರೆ ಆ ಹಣ್ಣಲ್ಲಿರುವಂಥದ್ದು ಅಷ್ಟೊಂದು, ಅದು ಕೇವಲ ಹಣ್ಣಲ್ಲ, ಅದರಲ್ಲೊಂದು ಭಾವನೆಗಳು ಕೂಡ ಇರ್ತದೆ. ಸೊ ಅಂತಹ ಭಾವನೆಗಳನ್ನು ಒಳಗೊಂಡಿರುವಂತಹ, ಹಾಗೆಯೇ ಬೇರೆ ಬೇರೆ ವಿಧಗಳಲ್ಲಿ ಬಹುಶಃ ಇವತ್ತು ನಾನು ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗಿದ್ದು ಇಷ್ಟೊಂದು ಖಾದ್ಯಗಳನ್ನು ಆ ಹಣ್ಣಿನ ಮೂಲಕ ಮಾಡಲಿಕ್ಕಾಗ್ತದೆ. ಅದೇ ರೀತಿಯಾಗಿ ಅಷ್ಟೊಂದು ವೆರೈಟಿ ಹಲಸಿನ ಹಣ್ಣುಗಳು ಮಾರ್ಕೆಟ್ನಲ್ಲಿ ಸಿಗ್ತದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಶೇಷವಾಗಿರುವಂಥದ್ದು. ಹಾಗೆಯೇ ಇಂತಹ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ನಡೀತಾ ಬರಲಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಖಂಡಿತ ಹೇಳಲೇಬೇಕು, ಇಲ್ಲಿನ ಘಟಕ ಅಧ್ಯಕ್ಷರು ಈಗಾಗಲೇ ನಳಪಾಕ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ತುಂಬ ಸಂತೋಷ ಆಗ್ತದೆ. ನಾನು ಯಾವಾಗಲೂ ಅವ್ರಿಗೆ ಹೇಳೋದುಂಟು, ನೀವೊಂಥರ ಯುವ ಕೃಷಿಕ, ಯುವ ನಾಯಕ, ಅದೇ ಜೊತೆಗೆ ಒಬ್ಬ ಯುವ ಉದ್ಯಮಿ ಕೂಡ ಹೌದು. ನಾನು ಯಾವಾಗ ಮಾತಾಡ್ತಾ ಇರುವಾಗ ಸುಹಾಸರು ಹೇಳಿದ್ರು ನನಗೆ, ನಮ್ಮ ತಂದೆಯವರು ಎದುರು ಕೂತಿದ್ದಾರೆ ಅಂತ. ಬಹುಶಃ ತಂದೆಯವರು ಎದುರು ಕೂತು ಮಗನ ಸಾಧನೆಯನ್ನು ನೋಡಿ ಅವರ ಕಣ್ಣುಗಳು ತುಂಬಿದು ಅಂತ ಅಂದರೆ ಬಹುಶಃ ಮಗ ಮಾಡಿರುವ ಸಾಧನೆ ಸಾರ್ಥಕ ಅಂತ ಅಂದ್ಕೊಳ್ತೇನೆ. ಸೊ ಹಾಗಾಗಿ ಸುಹಾಸ್, ಇನ್ನಷ್ಟು ಕಾರ್ಯಕ್ರಮಗಳು ನಿಮ್ಮ ಮೂಲಕ ಮೂಡಿ ಬರಲಿ. ಈ ಘಟಕ ಪ್ರತಿಷ್ಠಿತ ಘಟಕಗಳಲ್ಲಿ ಒಂದು, ಹಾಗಾಗಿ ಈ ಘಟಕದ ಗೌರವ ಇನ್ನಷ್ಟು ಹೆಚ್ಚಾಗಲಿ ಎಂಬಂಥ ಹಾರೈಕೆಯೊಂದಿಗೆ ಮತ್ತೆ ಈ ಘಟಕಕ್ಕೆ ಬರುವಂತಾಗಲಿ ಎಂಬ ಆಶಯದೊಂದಿಗೆ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ JC. ಥ್ಯಾಂಕ್ ಯು. ಹಲಸಿನ ಹಬ್ಬ ಅಂದಾಗ ಈ ಕಾರ್ಯಕ್ರಮದ ಆಮಂತ್ರಣ ಕೊಡುವಾಗ ಒಂದಷ್ಟು ಸ್ನೇಹಿತರು ಕೇಳಿದರು, JCI ಪದಾಧಿಕಾರಿಗಳೇ ಕಾಣ್ತಾ ಇದ್ದಾರಲ್ಲ ಯಾಕೆ ಅಂತ ಹೇಳುವಂಥದ್ದು. ಆಗ ನಾನು ಹೇಳಿದಿಷ್ಟೇ, ನೆಲದ ಪರಿಮಳ ಇರುವ, ಕೃಷಿ ಮೂಲದಲ್ಲಿ ಪ್ರೀತಿ ಇರುವ, ಹಸಿವು ಏನು ಅಂತ ಗೊತ್ತಿರುವ, ಮತ್ತು ಈ ಹಲಸಿನ ಹಣ್ಣು, ಮಾವಿನ ಹಣ್ಣು, ನಮ್ಮ ಸುತ್ತಮುತ್ತ ಇರುವ ಹಣ್ಣುಗಳ ಬಗ್ಗೆ ಪ್ರೀತಿ ಇರುವ ಯಾವುದೇ ಸಂಸ್ಥೆಗಳಿಗೆ ನಮಗೆ ಸ್ವಾಗತ ಅಂತ ನಾವು ಹೀಗೆ ತಮಾಷೆಯಾಗಿ ಹೇಳಿದ್ದಿದೆ ನಾನು.
ಕಳೆದ ಕೆಲವು ವರ್ಷಗಳಿಂದ JC ಸಂಸ್ಥೆ ಬಹುಶಃ ನೆಲಮೂಲದ ಪರಿಚಯ ಇದ್ದ ಪರಿಣಾಮವೇ, ಮತ್ತು ಅದರಲ್ಲಿರುವಂಥ ಎಲ್ಲ ಸದಸ್ಯರೂ ಕೂಡ ಕೃಷಿ ಹಿನ್ನೆಲೆಯನ್ನು ಗೊತ್ತಿದ್ದವರು ಮತ್ತು ಕೃಷಿ ಹಿನ್ನೆಲೆಯ ಅನುಭವ ಇದ್ದವರು ಇದ್ದದ್ದರಿಂದಲೇ ನಮ್ಮ ಜೊತೆಯಲ್ಲಿ ತಪ್ಪು ತಿಳಿಬೇಡಿ, ಯಾರು ಬ್ಯಾಜ ಹಾಕಿಕೊಂಡು ಸುಮ್ಮನೆ ಅತ್ತಿತ್ತ ಓಡಾಡುವವರಲ್ಲ. ಬೆವರಿಳಿಸಿ ಈ ಸಮ್ಮೇಳನಕ್ಕಾಗಿ ಕಳೆದ 1 ತಿಂಗಳಿನಿಂದ ಓಡಾಡಿಕೊಂಡಿರುವಂಥ ಪದಾಧಿಕಾರಿಗಳ ಆ ಅನುಶ್ರಮದ ಹಿಂದೆ ನಮ್ಮದು ಏನೂ ಅಲ್ಲ ಅಂತ ಭಾವಿಸುತ್ತಾ ಅವರನ್ನು ಮೊದಲಾಗಿ ಅಭಿನಂದಿಸುತ್ತಾ, ಈಗ ನಮ್ಮೊಂದಿಗೆ ಈಗಲೂ ಅವರು JCಯ ಜೊತೆಯಲ್ಲಿ ಒಂದಷ್ಟು ಓಡಾಡಿಕೊಂಡಿದ್ದು ಉದ್ಘೋಷಣೆ ಮಾಡುತ್ತಾ ಇದ್ದಂತಹ ರೋಟೇರಿಯನ್ ಪಶುಪತಿ ಶರ್ಮಾ ಅವರೀಗ ರೋಟರಿ ಕ್ಲಬ್ ಪುತ್ತೂರಿನ ನಿಯೋಜಿತ ಅಧ್ಯಕ್ಷರು. ಸರ್, ನಿಮ್ಮ ಅವಧಿಯಲ್ಲಿ ಇಂಥದ್ದೇ ಹಬ್ಬಗಳಾಗಲಿ ಅಂತ ಆಶಿಸುತ್ತಾ ಈಗ ತಮಗಾಗಿ ವೇದಿಕೆ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ಎಲ್ಲ ಹಲಸು ಪ್ರಿಯರೇ, ಖಂಡಿತವಾಗಿಯೂ ಕಳೆದ 2018ರಿಂದ ನಾನು ಜೊತೆಯಲ್ಲಿದ್ದೇನೆ. JCI ಪೂರ್ವಾಧ್ಯಕ್ಷನಾಗಿರ್ಬೋದು ಅಥವಾ JC ಸಂಸ್ಥೆಯಲ್ಲಿರೋರು, ಸುಹಾಸ್ ಅವರ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ, ಅನಂತಣ್ಣ ಕೂಡ ಎಲ್ಲ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಭಾಳಷ್ಟು ಮಿತ್ರರಿದ್ದೀರಿ. ತಮ್ಮೊಟ್ಟಿಗೆ ಕೆಲಸ ಮಾಡಿದಂಥ ಒಂದು ಅನುಭವ. ಇವತ್ತು ರೋಟ್ರಿ ಅಧ್ಯಕ್ಷನಾದ ಮುಂದಿನ ತಿಂಗಳಿಂದ ನಾನು ರೋಟ್ರಿ ಅಧ್ಯಕ್ಷನಾಗಲಿಕ್ಕಿದ್ದೇನೆ. ರೋಟ್ರಿ ಕ್ಲಬ್ ಪುತ್ತೂರು ಯುವದ 7 ರೋಟ್ರಿ ಇದೆ ಪುತ್ತೂರಲ್ಲಿ. ರೋಟ್ರಿ ಗೊತ್ತಿದೆ ನಿಮಗೆ, ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು ಜಾಸ್ತಿ ಕಾಣುತ್ತೆ. ಅದೇ ರೀತಿಯಲ್ಲಿ ಮನೋರಂಜನೆ ಕೂಡ ಇದೆ ರೋಟ್ರಿಯಲ್ಲಿ. ಖಂಡಿತವಾಗಿ ಪಬ್ಲಿಕ್ಕಿಗೆ ಟ್ರೆಜರಂಟ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಪುತ್ತೂರಲ್ಲಿ ಆಯೋಜನೆ ಮಾಡಿದ್ದಿದೆ. ಅದೇ ರೀತಿಯಲ್ಲಿ ರೋಟ್ರಿ ಕ್ಲಬ್ ಅಧ್ಯಕ್ಷನಾಗುವಾಗ ಅನಿಸಿತು, ದೂರದ ಬ್ರಹ್ಮಾವರದಲ್ಲಿ ನೋಡಿದ್ದೇನೆ ರೋಟ್ರಿ ಕ್ಲಬ್ ಇದೆ, ಹಲಸಿನ ಮೇಳ ಆಗುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ರೋಟ್ರಿಯವರ ಜೊತೆ ಆ ಒಂದು ಹಲಸು ಹಣ್ಣು ಮೇಳಗಳ ಟೈ ಅಪ್ ಇದೆ. ಹಾಗಾಗಿ ಭಾವಿಸಿದೆ ನಾನು ಕೂಡ ಮುಂದಿನ ವರ್ಷಗಳಲ್ಲಿ ರೋಟ್ರಿಯಿಂದ ಈ ಒಂದು ಗೇಮ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಮನೋರಂಜನೆ ವಿಷಯಗಳು, ಹಲಸು ಹಣ್ಣಿನ ವಿಷಯದಲ್ಲಿ ಪ್ರಕೃತಿಯಲ್ಲಿ ನಾವು ಖಂಡಿತವಾಗಿ ರೋಟ್ರಿ ಕೂಡ ನಮ್ಮ ಜೊತೆ ಖಂಡಿತವಾಗಿ ಸೇರ್ಕೊಳ್ಬೇಕಂತ ಹೇಳೋ ಒಂದು ಇಚ್ಛೆಯಲ್ಲಿ, ಆ ರೋಟ್ರಿಯ ಲೋಗೋ ಕೂಡ ಕಾಣಬೇಕು ಅಂತ ಹೇಳುವಂಥ ಒಂದು ಮನದಾಸೆಯಲ್ಲಿ ಈ ವರ್ಷ ನಾನು ರೋಟ್ರಿಯನ್ನು ಜೊತೆ ಸೇರಿಸಿಕೊಂಡು ಒಬ್ಬ JCI ಪೂರ್ವಾಧ್ಯಕ್ಷನಾಗಿದ್ದರೂ ಕೂಡ ರೋಟ್ರಿ ಮೇಲಿನ ಅತ್ಯಂತ ಪ್ರೀತಿಯಿಂದ ಆ ಪ್ರೀತಿಯನ್ನು ಇಲ್ಲಿ ತೋರ್ಪಡಿಸಿಕೊಂಡು ನಾನು ನಿಮ್ಮ ಜೊತೆ ನಾಳೆ ಸಾಯಂಕಾಲದವರೆಗೆ ಕೂಡ ಇಲ್ಲೇ ಇದ್ದೇನೆ. ಎಲ್ಲ ವಿವಿಧ ಗೇಮ್ಸ್ಗಳಿರ್ಬೋದು, ಮಕ್ಕಳಿಗೆ ನಾಳೆ ನಡೆಯುವಂಥ ಬೆಳಿಗ್ಗೆ ಡ್ರಾಯಿಂಗ್ ಸ್ಪರ್ಧೆ ಇರ್ಬೋದು, ಮತ್ತು ಹಣ್ಣನ್ನು ಗುರುತಿಸುವಂಥ ಸ್ಪರ್ಧೆ ಇರ್ಬೋದು, ಭಾರ ಎತ್ತುವ ಸ್ಪರ್ಧೆ ಇರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳು ಇಲ್ಲಿ ನಡೀಲಿಕ್ಕಿದೆ ವೇದಿಕೆಯಲ್ಲಿ. ತಾವೆಲ್ಲರೂ ಅದರಲ್ಲಿ ಭಾಗವಹಿಸಿ ಮತ್ತು ಎಲ್ಲ ಸ್ಟಾಲ್ಗಳಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವರ್ಷದಲ್ಲಿ ಇದರಿಂದ ದೊಡ್ಡ ಮಟ್ಟದ ಹಲಸು ಮೇಳ ಇಲ್ಲಿ ಆಗಲಿ, ಹಣ್ಣು ಮೇಳ ಆಗಲಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯದಿಂದ, ಬೇರೆ ಬೇರೆ ಮೂಲೆಯಿಂದ ಇಲ್ಲಿ ಎಲ್ಲ ಜನಗಳು ಪುತ್ತೂರಿನಲ್ಲಿ ಸೇರಲಿ, ಪುತ್ತೂರಿನ ಕೃಷಿಕರು ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ಮತ್ತೆ ಮಿಂಚುವಂತಾಗಲಿ ಅಂತ ಶುಭ ಹಾರೈಸುತ್ತಾ, ನನಗೊಂದು ಅವಕಾಶ ಮಾಡಿಕೊಟ್ಟಾಗ ಮತ್ತೊಮ್ಮೆ ಧನ್ಯವಾದಗಳು. ನಿಮಗೆಲ್ಲರೂ ಶುಭವಾಗಲಿ ಅಂತ ವಂದಿಸ್ತಾ ಇದ್ದೀನಿ. ನಮಸ್ಕಾರ. ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿದವರು ಡಾಕ್ಟರ್ ವಿಜಯ ಹಾರ್ವಿನ್ ಅವರು, ಪುತ್ತೂರು ಸುಧಾನ ವಸತಿಯುತ ಶಾಲೆಯ ಸಂಚಾಲಕರು. ನಾವು ಹಿಂದೆ ಅಲ್ಲಿ ಸಾವಯವ ಮೇಳ ಮಾಡಿದಾಗ ಸಾಮಾನ್ಯವಾಗಿ ಯಾರು ಸಂಘಟಕರು ಇರ್ತಾರೋ ಅವರೇ ಅಲ್ಲಿನ ಭಾರವಾಹಿಗಳನ್ನು ಕರೆದು ಸಭೆ ಮಾಡುವುದು ಸಹಜ. ಆ ಸಂದರ್ಭದಲ್ಲಿ ವಿಜಯ ಹಾರ್ವಿನ್ ಅವರೇ ಯಾವಾಗ ಮೀಟಿಂಗ್ ಮಾಡೋದು, ಮೀಟಿಂಗಿಗೆ ಬನ್ನಿ, ಮೀಟಿಂಗ್ ಕರೆದಿದ್ದೇನೆ ಅಂತ ಸತತವಾಗಿ ಮೀಟಿಂಗ್ ಮಾಡ್ತಾ ಆ ಹಬ್ಬ ಒಂದು ಹಂತದವರೆಗೆ ತಲುಪಿತ್ತು. ಮತ್ತು ಕೋವಿಡ್ ಬಂತು, ಅದನ್ನು ನಿಲುಗಡೆ ಮಾಡಬೇಕಾಯಿತು. ಅಂತಹ ಉತ್ಸಾಹಿ ಹಾಗೂ ಫಲಪ್ರಿಯ ಡಾಕ್ಟರ್ ವಿಜಯ ಹಾರ್ವಿನ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಗಣ್ಯರೇ, ಈ ಸಮಾರಂಭವನ್ನು ಆಯೋಜಿಸ್ತಕ್ಕಂಥ ಎಲ್ಲ ಕಾರ್ಯಕರ್ತರೇ, ಇಲ್ಲಿ ನೆರೆದು ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಕೃಷಿಕ ಬಂಧುಗಳೇ, ಕೃಷಿಕ ಆಸಕ್ತರೇ ಮತ್ತು ಹಲಸು ಇತರ ಹಣ್ಣುಗಳ ಪ್ರೇಮಿಗಳೇ, ಭಾಳ ಸಂತೋಷದ ಸಮಯ ಮತ್ತು ಒಂದು ವಿಶಿಷ್ಟವಾದಂಥ ಸಮಯ ಅಂತ ನಾನು ಅಂದುಕೊಂಡಿದ್ದೇನೆ. ಸುಮಾರು ವರ್ಷಗಳ ಹಿಂದೆ ನಾವು ಮುಖ್ಯವಾಗಿ ಸುಹಾಸ್, ಅನಂತ ಪ್ರಭುಗಳು ಮತ್ತು ಇನ್ನು ಅನೇಕ ಜನರು ಸೇರಿಕೊಂಡು ನಮ್ಮಲ್ಲಿ ಒಂದು
ಕಾರ್ಯಕ್ರಮವನ್ನು ನಾವು ಸಾವಯವ ಕೃಷಿಯ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಒಂದು ಮಾಹಿತಿ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಮಾಡಿ ಎಲ್ಲ ಸಿದ್ಧತೆಯನ್ನು ಮಾಡಿ ಅದು ಸಮಾರಂಭಕ್ಕೆ ಬರುವಾಗ ಮಾಡಲಿಕ್ಕೆ ಆಗಲಿಲ್ಲ. ಈ ಸಂದರ್ಭದಲ್ಲಿ ನಾವು ಸೇರಿಕೊಂಡು ಒಂದು ಟ್ರಸ್ಟನ್ನು ನಾವು ಮಾಡಬೇಕು. ನವತೇಜ್ ಟ್ರಸ್ಟ್ ಅದು ತೋಟಗಾರಿಕಾ ಇಲಾಖೆಯೊಂದಿಗೆ ಸೇರಿಕೊಂಡು ವಿಶಿಷ್ಟ ಕಾರ್ಯಕ್ರಮಗಳನ್ನು ಅಥವಾ ಈ ಹಣ್ಣು ಹಂಪಲುಗಳ ಬಗ್ಗೆ ಅಥವಾ ಬೇರೆ ಸಾವಯವ ಕೃಷಿಗಳ ಬಗ್ಗೆ ಬೇರೆ ಇತರ ಹಣ್ಣುಗಳನ್ನು ಬೆಳೆಸುವಂಥ ಅದಕ್ಕೆ ತರಬೇತಿಯನ್ನು ಕೊಡತಕ್ಕಂಥ ವಿಚಾರವನ್ನು ನಾವು ಆಲೋಚಿಸಿಕೊಂಡು ಈ ನವತೇಜಸ್ ಟ್ರಸ್ಟ್ ಅದು ಭಾಳ ವಿಶಿಷ್ಟವಾದ ರೀತಿಯಲ್ಲಿ ಕಾರ್ಯವನ್ನು ಹಮ್ಮಿಕೊಂಡು ಬಂದಿತ್ತು. ಕೋವಿಡ್ನಿಂದಾಗಿ ಆಗಲಿಲ್ಲ. ಆದರೆ ಅನಂತರ ಹಣ್ಣುಗಳ ಮೇಲೆ ಅಥವಾ ಹಣ್ಣುಗಳ ಆಹಾರ ತಯಾರಿಕೆಯ ಸಿದ್ಧತೆಗಳನ್ನು ಬಂದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಮೊದಲನೇದಾಗಿ ಅವರನ್ನು ಅಭಿನಂದಿಸಬೇಕು. ಜೆಸಿಸ್ ಅವರು ಭಾಳ ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಅವರು ಮುತುವರ್ಜಿಯಿಂದ ಸಹಾಯ ಮಾಡುತ್ತಾ ಸಹಕಾರ ಕೊಡ್ತಾ ಬಂದು ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗುವಂತೆ ಮಾಡಿದೆ. ಇವತ್ತು ನಾವಿಲ್ಲಿ ನೋಡುವಾಗ ಬಹಳ ಸಂತೋಷ ಆಗ್ತದೆ. ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಇಲಾಖೆಯಿಂದ ಡಾಕ್ಟರ್ ಸಂಜಯ್ ಕುಮಾರ್ ಬಂದಿದ್ದಾರೆ ಹಾಗೂ ಪಾಟೀಲ್ರವರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಅವರಿಬ್ಬರು ಕೂಡ ಈ ಹಣ್ಣಿನ ವಿಶೇಷತೆ ಮತ್ತು ಅದನ್ನು ಬೆಳೆಸುವ ಬಗ್ಗೆ, ಅದಕ್ಕಿರತಕ್ಕಂಥ ವ್ಯಾಲ್ಯೂಸ್, ಅದಕ್ಕಿರತಕ್ಕಂಥ ಬೆಲೆಗಳ ಬಗ್ಗೆ ಮತ್ತು ಅದನ್ನು ಪ್ರೊಸೆಸ್ ಮಾಡಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನಾಗಿ ಅಥವಾ ಔಷಧಿ ಪದಾರ್ಥಗಳಾಗಿ ಮಾಡಬಹುದೆನ್ನುವಂಥದ್ದನ್ನು ಅವರು ಬಹಳ ಚಂದವಾಗಿ ವಿವರಿಸಿಕೊಟ್ಟಿದ್ದಾರೆ. ಈಗಾಗಲೇ ಸಂಜಯ್ ಅವರ ನಂತರ ಮಾತಾಡ್ತಿರುವಾಗ ಇದನ್ನು ಇನ್ನೂ ವಿಸ್ತರಿಸಬೇಕು, ಅದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ಬೇಡಿಕೆ ಇಟ್ಟೆ, ತೋಟಗಾರಿಕೆ ಇಲಾಖೆಯವರು ನಮ್ಮ ಇಲ್ಲಿಯ ಕೃಷಿಕರನ್ನು ಅಥವಾ ಕೈತೋಟ ಮಾಡತಕ್ಕಂಥ ವಿದ್ಯಾರ್ಥಿಗಳನ್ನು ಅಥವಾ ಇದರ ಬಗ್ಗೆ ಬೆಳೆಗಳನ್ನು ಬೆಳೆಸುವಂಥವರು, ಗಿಡಗಳನ್ನು ಮಾಡತಕ್ಕಂಥವ್ರು, ಇವರಿಗೆ ಮಾಹಿತಿಯನ್ನು ಈ ಸ್ಥಳದಲ್ಲೇ ಕೊಟ್ಟರೆ ಸಾಧ್ಯ ಇದೆ ಅಂತ ಕೇಳುವಾಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅವರು ಹೇಳಿದರು. ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಇವತ್ತು ನವತೇಜ್ ಟ್ರಸ್ಟ್ ಮತ್ತು JC ಅವರು ಅಂದರೆ ನೀವು ತೋಟಗಾರಿಕಾ ಇಲಾಖೆಯೊಂದಿಗೆ ಸೇರಿಕೊಂಡು ಈ ಸ್ಥಳದಲ್ಲಿ ಬರೀ ಮೇಳ ಮಾತ್ರ ಮಾಡುವಂಥದ್ದಲ್ಲ, ಈ ಹಣ್ಣುಗಳನ್ನು ಹಂಪಲುಗಳನ್ನು ಬೆಳೆಸುವಂಥ ರೀತಿ ಮತ್ತು ಬೆಳೆಸೋದಕ್ಕೆ ಯಾವ ರೀತಿಯಲ್ಲಿ ಸಾಧ್ಯ ಮತ್ತು ಹೇಗೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಬಗ್ಗೆ ಅದಕ್ಕೆ ಮಾಹಿತಿ ಕೊಡತಕ್ಕಂಥ ಮತ್ತು ಈ ಎಲ್ಲ ಈ ಹಣ್ಣುಗಳ ಬಗ್ಗೆ ವಿಶಾಲವಾದಂಥ ಮಾಹಿತಿಯನ್ನು ನೀಡಿ ಎಲ್ಲ ಕೃಷಿಕರು ಸಮಾಜ ಅದರಲ್ಲಿ ಪಾಲ್ಗಾರರಾಗಿ ಈ ಒಂದು ಬೆಳೆಯಲ್ಲಿ ಈ ಒಂದು ಪ್ರೊಸೆಸ್ಸಲ್ಲಿ ಭಾಗವಹಿಸುವಂಥ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ಈ ಸ್ಥಳದಲ್ಲಿ ಒಂದು ತರಬೇತಿ ಕಾರ್ಯಕ್ರಮಗಳನ್ನು ಮಾಡುವಂತೆ ಬೆಂಗಳೂರು ತೋಟಗಾರಿಕೆ ಇಲಾಖೆಯವರು ಆಸಕ್ತಿ ವಹಿಸಬೇಕು. ನವತೇಜಸ್ ಟ್ರಸ್ಟ್ ಮತ್ತು JC ಅವರು ಅದರಲ್ಲಿ ಪಾಲ್ಗೊಂಡು ಇಲ್ಲಿಯ ಎಲ್ಲ ಆಸಕ್ತರಿಗೆ ಅದರ ತರಬೇತಿ ಮತ್ತು ಮುಂದೆ ಇವನ್ ಅದರಲ್ಲಿ ನೋಡಿ ಇವತ್ತು ಎಲ್ಲ ಇಟ್ಟಿದ್ದಾರೆ ಗಿಡಗಳನ್ನು ಮಾಡುವಂಥದ್ದು ಕೂಡ ಗಿಡಗಳ ತಯಾರಿಕೆಯಲ್ಲಿ ಹಿಡಿದು ಅದರ ಹಣ್ಣಿನ ಬೆಳವಣಿಗೆಯಲ್ಲಿ ಹಣ್ಣು ಆದ ನಂತರ ಅದು ಮಾಗಿ ಅದರಲ್ಲಿ ಬರುವಂಥ ಎಲ್ಲ ಹಣ್ಣಿನ ಪ್ರೊಸೆಸನ್ನು ಮಾಡಿ ಅದರಲ್ಲಿ ಔಷಧಿ ಗುಣಗಳಿರುವಂಥದ್ದನ್ನು ಅಥವಾ ಔಷಧಿಗೆ ಬೇಕಾದಂಥನ್ನು ಆಹಾರಕ್ಕೆ ಬೇಕಾದನ್ನು ಅಥವಾ ಬೇರೆ ಬೇರೆ ಪ್ರಿಸರ್ವೇಟಿವ್ ಮಾಡಿಕೊಂಡು ಅದನ್ನು ಇಟ್ಟು ತಿನ್ನುವಂಥನ್ನು ಇಂಥೆಲ್ಲ ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡುವಲ್ಲಿ ಅದಕ್ಕೆ ಆಲೋಚನೆ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಒಳ್ಳೆಯದಾಗಿದೆ. ಹಲಸು ಯಾರಿಗೆ ಬೇಡದಂಥ ಒಂದು ವಸ್ತು ಆಗಿದ್ದಂಥ ಒಂದು ಸಂದರ್ಭ ಇತ್ತು. ಈಗ ಅದು ಬಹಳ ವ್ಯಾಲ್ಯೂ ಇರುವಂಥ ಒಂದು ಹಣ್ಣು, ಬಹಳ ನ್ಯೂಟ್ರಿಷನ್ ಇರುವಂಥ ಹಣ್ಣು, ಅದರಲ್ಲಿ ತುಂಬ ಔಷಧೀಯ ಗುಣಗಳು ಇವೆ ಎನ್ನುವಂಥದ್ದನ್ನು ಈಗ ರಿಸರ್ಚ್ ಎಲ್ಲ ಮಾಡಿ ಅದರಲ್ಲಿ ಅದನ್ನು ದೊಡ್ಡ ಹಣ್ಣು ಅದರ ಸಣ್ಣದಲ್ಲಿ ಕೂಡ ಮಾಡಲಿಕ್ಕಾಗ್ತದೆ
ಮತ್ತು ದೊಡ್ಡ ಹಣ್ಣನ್ನು ಹಲಸನ್ನು ಮುಖ್ಯವಾಗಿಟ್ಟುಕೊಂಡು ಇತರ ಹಣ್ಣಿನ ಮೇಳವನ್ನು ಮಾಡ್ತಾ ಅದರಲ್ಲಿ ಆಹಾರ ಪದಾರ್ಥಗಳನ್ನು ಕೂಡ ಹೇಗೆ ಮಾಡಬಹುದು ಅನ್ನುವಂಥ ಈ ಡೆಮಾನ್ಸ್ಟ್ರೇಷನ್ ಎಲ್ಲ ಮಾಡಿದಂಥದ್ದು ಬಹಳ ಶ್ಲಾಘನೀಯವಾದಂಥದ್ದು. ಇಂಥ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಗಬೇಕು. ನಮ್ಮ ಯುವಕರು ಈ ಕೃಷಿ ಕ್ಷೇತ್ರದಲ್ಲಿ ಅಥವಾ ಮುಖ್ಯವಾಗಿ ನಾನು ಒಂದು ಹೇಳುವಂಥದ್ದು, ಸಾವಯವ ಕೃಷಿಯಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಯವನಸ್ಥರನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ದುಡಿದಂಥ JC ಸಂಸ್ಥೆ, ರೋಟ್ರಿ ಯುವ ಮತ್ತು ಎಲ್ಲ ನವತೇಜ್ ಟ್ರಸ್ಟ್ ಮತ್ತು ಹಿರಿಯರಾದಂಥ ಅನಂತರವರಿಗೆ, ವೇಣು ಅವರಿಗೆ, ನವನೀತ್ ನರ್ಸರಿ ಅವರಿಗೆ ಎಲ್ಲರಿಗೂ ಕೂಡ ನಾನು ವಂದನೆಯನ್ನು, ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಂಡಂಥ ಎಲ್ಲ ಗಣ್ಯರಿಗೆ ಉಪಾಯನದ ಮೂಲಕ ಗೌರವಿಸ್ತಾ ಇದ್ದಾರೆ. ನವತೇಜ ಟ್ರಸ್ಟ್ ಅಧ್ಯಕ್ಷರಾದಂಥ ಡಾಕ್ಟರ್ ಶ್ರೀಯುತ ಅನಂತ ಪ್ರಸಾದ್ ನೈತಾಡ್ಕ ಅವರು. ಸರ್, ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ವಿಜಯ ಹಾರ್ವಿನ್ ಅವರಿಗೆ, ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್, ಡಾಕ್ಟರ್ PC ಪಾಟೀಲ್ ಅವರಿಗೆ, ಶ್ರೀಯುತ ಫಜ್ಲೂಲ್ ರಹಿಮಾನ್ ನ್ಯಾಯವಾದಿಗಳು ಪುತ್ತೂರು ಇವರಿಗೆ, ಅಕ್ಷತಾ ಗಿರೀಶ್ ಹಾಗೂ ಪಶುಪತಿ ಶರ್ಮಾ ಇವರಿಗೆ ಹಲಸು ಹಬ್ಬದ ನೆನಪಿನ ಉಪಾಯನ. ಆಗಮಿಸಿದಂತಹ ಎಲ್ಲ ಗಣ್ಯರನಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾರೆ ಅನಂತ ಪ್ರಸಾದ್ ನೈತಡ್. ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಗಣ್ಯರೇ, ಎಲ್ಲ ಹಲಸ್ ಪ್ರಿಯರೇ, ಕಳೆದ 5 ವರ್ಷಗಳಿಂದ 1919ರಿಂದ ಪ್ರಾರಂಭಗೊಂಡು ಕೊರೋನಾ ಸಮಯ ಹೊರತುಪಡಿಸಿ ಉಳಿದ ಎಲ್ಲ ಸಮಯದಲ್ಲಿ ಹಲಸು ಮೇಳವನ್ನು ನಾವು ಪುತ್ತೂರಲ್ಲಿ ಪ್ರಾಯೋಜಿಸ್ತಾ ಬಂದಿದ್ದೇವೆ. ಆಗ ಸುಹಾಸ್ ಮರಿಕೆ ಅವರು ಹೇಳಿದಂತೆ ಇದು 6ನೇ ಹಲಸು ಮೇಳ. ಇದರ ಮಧ್ಯೆ ಒಂದು ವಿಶೇಷವಾದಂತಹ ಒಂದು ಮೇಳವನ್ನು ಮಾಡಿದ್ದೇವೆ, ಅಕಾಲಿಕ ಹಲಸು ಮೇಳ ಅಂತೇಳಿ. ಅಂದರೆ ಹಲಸು ಇಲ್ಲದ ಸಮಯದಲ್ಲಿ ಸಮೇತ ಒಂದು ಹಲಸು ಮೇಳವನ್ನು ನಾವು ಪ್ರಾಯೋಜನೆ ಮಾಡಿದ್ದೇವೆ. ಅದೆಲ್ಲ ಆದ ಮೇಲೆ ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಇತ್ತು, ಅದು ಕೊರೋನಾದಿಂದಾಗಿ ನಮಗೆ ಆಗಲಿಲ್ಲ. ಹಾಗಾಗಿ ಮುಂದಿನ ವರ್ಷ ಅದನ್ನು ಮುಂದೆ ಮಾಡುವಂತಹ ಯೋಚನೆಗಳು ನಮ್ಮಲ್ಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸತತ ಅಂತ ಹೇಳಿದ್ರೆ ಕಳೆದ ವರ್ಷದ ಹಲಸು ಮೇಳಕ್ಕೆ ನಾವು IHR ಸಂಪರ್ಕಿಸಿದ್ದೆವು. ಕಾರಣಾಂತರಗಳಿಂದ ಅಲ್ಲಿ ಅವರಿಗೆ ಡೈರೆಕ್ಟರ್ನವರು, ಯಾಕಂದರೆ ಇವರು ಬರುವಂಥ ಮೊದಲ ಡೈರೆಕ್ಟರ್ನವರಿದ್ದರು, ಅವರು ಇನ್ಚಾರ್ಜ್ ಇದ್ದ ಕಾರಣ ಅಥವಾ ನಮ್ಮ ಜೊತೆ ಅದೊಂದು ಸಂಯೋಜನೆ ಆಗಲಿಲ್ಲ, ಅವರಿಗೆ ಬಿಡಲಿಲ್ಲ ನಾವು. ಯಾಕಂದರೆ ನಮ್ಮ ಟೀಮ್ ಬಿಡಲೇ ಇಲ್ಲ. ಪುನಃ ಅವರನ್ನು ಈ ವರ್ಷ ಸಮೇತ ನಾವು ಹೋಗಿ ನಮ್ಮ ಈಗಿನ ಡೈರೆಕ್ಟರ್ ಆದಂತಹ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಅವರನ್ನು ಕೇಳಿಕೊಂಡು ನಾವು ಅವರನ್ನು ಇಲ್ಲಿಗೆ ಯಾಕಂತ ಹೇಳಿದ್ರೆ ನಮ್ಮ ಪುತ್ತೂರಿಗೆ ಅವರನ್ನು ಇಲ್ಲಿ ಬರೆಸಿದ್ದೇವೆ. ಇಡೀ IHR ಟೀಮನ್ನು ನಾವು ಬರೆಸಿದ್ದೇವೆ. ಆ ಕರ್ಕೊಂಡು ಬಂದಂತಹ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ, ಯಾವುದೇ ಕಾರ್ಯಕ್ರಮ ಇರಲಿ, ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದು ಅಂತೇಳಿ ನಾವು ಹೇಳುವಂಥದ್ದು ಮಾತು. ಹಾಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದಲ್ಲ, ಒಂದು ಮಾತು ಫೋನ್ ಮಾಡಿದ ತಕ್ಷಣ ನಿಮಗೆ ನನ್ನಿಂದ ಏನಾಗಬೇಕು, ನಾನು ಯಾವಾಗ ಬರಬೇಕು, ಎಂಥದಕ್ಕೆ ಬರಬೇಕು ಅಂತ ಹೇಳುವಂತಹ ಒಂದು ನಮಗೆ ಒಂದು ಉತ್ತೇಜನವನ್ನು ಕೊಡುವಂಥ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ವಿಜಯ್ ಹಾರ್ವಿನ್ ಅವರು, ರೆವರೆಂಡ್ ಹಾರ್ವಿನ್ ಅವರು. ನಾವು ಎಲ್ಲೇ ಏನೇ ಕಾರ್ಯಕ್ರಮ ಮಾಡ್ತಿದ್ವಿ ಹಾಗೆ ಈ ಒಂದು IHRನ ಪ್ರಾಜೆಕ್ಟ್ ಡೈರೆಕ್ಟರ್, ಕೋಆರ್ಡಿನೇಟರ್ ಆದಂತಹ ಡಾಕ್ಟರ್ PC ಪಾಟೀಲ್ ಅವರು ಬಂದಿದ್ದಾರೆ.
ಅವರನ್ನು ಸಮೇತ ತುಂಬ ಹೃದಯದಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನ್ಯಾಯವಾದಿಗಳಾದಂಥ ಫಜಲ್ ರಹಿಮಾನ್ ರವರು ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. JC ವಲಯ 15ರ ಕಾರ್ಯಕ್ರಮ ನಿರ್ದೇಶಕರು, ಅವರ ಮಾತಲ್ಲೇ ಗೊತ್ತಾಗ್ತದೆ. ಯಾಕಂತೇಳಿದ್ರೆ ನಾನು ಹಿಂದೆ ಪೂರ್ವ JCಯಲ್ಲಿದ್ದವ. ಒಂದು ಸಂಘಟನೆಯಲ್ಲಿ JC ಅಂತ ಹೇಳಿದ್ರೆ ಹೆಚ್ಚಾಗಿ ಕಾರ್ಯಕ್ರಮವನ್ನು ಯಾವ ಥರ ನಿರೂಪಿಸುವುದು, ಯಾವ ಥರ ಮಾಡುವುದು, ತರಬೇತಿಗಳನ್ನು ಕೊಡುವಂಥದ್ರಲ್ಲಿ ಮುಂದುವರಿದಂತಹ ಸಂಸ್ಥೆ ಅಂತಂದರೆ JC. ಅವರವರ ಯಾರು JCಯಲ್ಲಿದ್ದಾರೆ ಅಂತೇಳಿ ಗುರುತಿಸುವುದು ಅವರ ವೇದಿಕೆಯಲ್ಲಿ ಬಂದ ನಿಂತ ಕಾರಣ ಕೂಡಲೇ ಗೊತ್ತಾಗ್ತದೆ ಈಸ್ JC ಅಂತ ಹೇಳುವಂಥದ್ದು. ಅಂತಹ JC ಆದಂತಹ JC 15ರ ವಲಯದ ಸಂಯೋಜಕಿಯಾದಂತಹ JC ಅಕ್ಷತಾ ಗಿರೀಶ್, ನಿಮಗಿದು ವಂದನೆಗಳು. ನಮ್ಮ ಯುವ ರೋಟರಿಯ ನೇತಾರರು ಆಗುವಂಥವರು ನಮ್ಮವರೇ. 18ರ ಹಲಸು ಮೇಳದಿಂದಲಾಗೈತೆ ಇಂದಿನ ತನಕ ಪ್ರತಿಯೊಂದು ಕಾಂಪಿಟೇಷನ್ ಅತ್ಯಂತ ಸುವ್ಯವಸ್ಥಿತವಾಗಿ ನೆರವೇರಿಸಿಕೊಟ್ಟಂತಹ ನಮ್ಮವರೇ ಪಶುವತ್ಸಮ್ಮ, ನಿಮಗಿದೋ ವಂದನೆಗಳು. ನಮ್ಮ ಅಧ್ಯಕ್ಷರು, JC ಅಧ್ಯಕ್ಷರು, ನಮ್ಮ ಒಟ್ಟಿಗೆ ಇರುವವರು. ನಾವು ಯಾವುದೇ ಕಾರ್ಯಕ್ರಮ ಮಾಡೋ ಅನಂತಣ್ಣ ವೇಣುವಣ್ಣ ಅಂತೇಳಿ ನಮ್ಮದು ಪ್ರಾರಂಭವಾಯಿತು. ಆ ಪ್ರಾರಂಭದ ಪ್ರತಿಯೊಂದು ಅವನ ಎಲ್ಲ, ಯಾಕಂತೇಳಿದ್ರೆ ಒಂದು ವ್ಯವಹಾರಸ್ಥನ ಆಯ್ಕೊಂಡು ಅವನಿಗೆ ಅಂಗಡಿಯಲ್ಲಿ ನಾವು ಕೊಟ್ಟಂಥ ಉಪದ್ರ ಎಷ್ಟಿಷ್ಟು ಅಂತಲಿಲ್ಲ. ನಾವು ಎಲ್ಲೆಲ್ಲಿಂದಲೇ ಫೋನ್ ಮಾಡಿದೆ, ಕೆಲಸ ಮಾಡಿದೆ ಇವನು, ನಾವು ಅಲ್ಲಿಂದ ಇದ್ದೇವೆ, ಈ ಕೆಲಸ ಆಗಬೇಕು ಅಂತೇಳಿ. ಆದರೆ ಯಾವುದೇ ಮನಸ್ಸಲ್ಲಿ ಬೇಸರ ಗೀಸರ ಇಟ್ಟುಕೊಳ್ಳದೆ ಅತ್ಯಂತ ಎಂತ ಹೇಳಿದ್ರೆ ತಾನೇ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳನ್ನು, ಹೆಚ್ಚಿನ ಕಾರ್ಯಕ್ರಮಗಳನ್ನು, ಯಾಕಂದರೆ ನಾವು ಉತ್ಸವ ಮೂರ್ತಿಗಳಾಗಿ ನಾನು ಮತ್ತು ವೇಣು ಬರುವಂಥದ್ದು, ಕಡೆಗಳಿಗೆ ಮಾತ್ರ ಬರುವವರು, ನಾವು ಹೆಚ್ಚಾಗಿ ಫೋನ್ ಮಾತ್ರ ಮಾಡುವಂಥದ್ದು. ಅದನ್ನು ನಿಭಾಯಿಸಿದಂತಹ ಸ್ವಸ್ಮರಿಕೆ ಅವರಿಗೆ ಎಂತ ಹೇಳಬೇಕು ಅಂದರೆ ಧನ್ಯವಾದ ಹೇಳೋದಲ್ಲ, ಅಷ್ಟಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಬಂದಂತಹ ನಿಮಗೆಲ್ಲರಿಗೂ, ಹಲಸು ಸ್ನೇಹಿತರಿಗೂ, ಯಾಕಂದರೆ ಒಂದು ಮೇಳ ನಡಿಬೇಕಾದ್ರೆ ನೀವೆಲ್ಲ ಬರಬೇಕು ಈ ಕಾರ್ಯಕ್ರಮಕ್ಕೆ. ನೀವು ಬರೆದಿದ್ರೆ ನಾವು ಎಷ್ಟು ಮೇಳ ಮಾಡಿದರೂ ಸಾಕಾಗಲಿಕ್ಕಿಲ್ಲ. ನಿಮ್ಮಂಥ ಎಲ್ಲ ಹಲಸು ಪ್ರಿಯರು, ಪ್ರೇಮಿಗಳು ನೀವೆಲ್ಲ ಬಂದಿದ್ದೀರಿ, ಎಲ್ಲ ಸ್ಟಾಲ್ನವ್ರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಅನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನನ್ನ ಈ ಒಂದು ಧನ್ಯವಾದ ಪ್ರಾರ್ಥನೆ ಚುಕ್ಕಿ ಇಡ್ತಾ ಇದ್ದೇನೆ. ವಂದನೆಗಳು. ಉದ್ಘಾಟನಾ ಸಮಾರಂಭ ಸಮಾಪನಗೊಂಡಿದೆ. ಎಲ್ಲ ಅತಿಥಿಗಳು ಒಂದು ನಿಮಿಷ ಫೋಟೋಕ್ಕಾಗಿ ಕಾಯಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ಸಮಾರಂಭದ ಬಳಿಕ 10 ನಿಮಿಷದ ವಿರಾಮದ ಬಳಿಕ ತಾಂತ್ರಿಕ ಅಧಿವೇಶನ ನಡೆಯಲಿಕ್ಕಿದೆ. ಬೆಂಗಳೂರು IIHR ವಿಜ್ಞಾನಿ ಡಾಕ್ಟರ್ ಕರುಣಾಕರ್, ಬೆಂಗಳೂರಿನ ಮಾ ಇಂಟಿಗ್ರೇಟರ್ಸ್ ಇದರ ಶ್ರೀಯುತ ಅಶೋಕ್ ಕುಮಾರ್ ಕರಿಕಳ, ಭಟ್ ಯೂಟ್ಯೂಬ್ ಚಾನೆಲ್ನ ಶ್ರೀ ಸುದರ್ಶನ ಭಟ್ ಬೆದರಾಡಿ, ಸುಳ್ಯ ತಾಲೂಕು ಬೆಳ್ಳಾರಿಯ ಕುರಿಯಾಜೆ ಫಾರ್ಮ್ಸ್ನ ಶ್ರೀಯುತ ಕುರಿಯಾಜೆ ತಿರುಮಲೇಶ್ವರ ಭಟ್, ಆಲಂಗಾರಿನ ರಾಘವೇಂದ್ರ ನರ್ಸರಿಯ ಶ್ರೀಕೃಷ್ಣ ಕೆದಿಲಾಯರು ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಇದನ್ನು ಸಮನ್ವಯ ಮಾಡ್ತಾರೆ SJ ಶ್ರೀ ವೇಣುಗೋಪಾಲ್ ಅವರು. ಹತ್ತು ನಿಮಿಷದ ವಿರಾಮದ ಬಳಿಕ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ಎಲ್ಲ ಹಲಸು ಪ್ರಿಯರು ಈ ಕಲಾಪದಲ್ಲೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಹಲಸು ಮತ್ತು ಹಣ್ಣುಗಳ ಹಬ್ಬಕ್ಕೆ ಆಗಮಿಸಿದಂತಹ ಎಲ್ಲ ಸಮ್ಮನಸ್ಸಿನ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಕೇಶವ ಪ್ರಸಾದ್ ಮುಳಿಯ ಹಾಗೂ ಶ್ರೀಮತಿ ಕೃಷ್ಣವೇಣಿ ಮುಳಿಯ ಇವರಿಂದ ಇಂದು ಪೂರ್ವಾಹ್ನ ಮಳಿಗೆಗಳ ಉದ್ಘಾಟನೆ ನಡೆಯಿತು. ಬೆಂಗಳೂರು IIHR ನಿರ್ದೇಶಕರಾದಂಥ ಡಾಕ್ಟರ್ ಸಂಜಯ್ ಕುಮಾರ್ ಸಿಂಗ್ ಅವರಿಂದ ಹಲಸಿನ ಹಬ್ಬಕ್ಕೆ ಶುಭ ಚಾಲನೆ ದೊರೆಯಿತು. ಈಗ ಒಂದಷ್ಟು ಹಲಸಿನ ಸುತ್ತಮುತ್ತ ಮಾತುಕತೆಗಳ ಹೊತ್ತು. ಬೆಂಗಳೂರು IIHR ವಿಜ್ಞಾನಿಗಳಾದಂಥ ಡಾಕ್ಟರ್ ಕರುಣಾಕರ್, ಬೆಂಗಳೂರಿನ ಮಾ ಇಂಟಿಗ್ರೇಟೆಡ್ ಇದರ ಶ್ರೀಯುತ ಅಶೋಕ್ ಕುಮಾರ್ ಕರಿಕಳ, ಭಟ್ ಆ್ಯಂಡ್ ಭಟ್ ಯೂಟ್ಯೂಬ್ ಚಾನೆಲ್ನ ಶ್ರೀಯುತ ಸುದರ್ಶನ್ ಭಟ್ ಬೆತ್ತಾಡಿ, ಸುಳ್ಯ ತಾಲೂಕು ಬೆಳ್ಳಾರಿಯ ಕುರಿಯಾಜೆ ಫಾರ್ಮ್ಸಿನ ಶ್ರೀ ಕುರಿಯಾಜೆ ತಿರುಮಲೇಶ್ವರ ಭಟ್, ಆಲಂಗಾರಿನ ರಾಘವೇಂದ್ರ ನರ್ಸರಿ ಶ್ರೀಯುತ ಕೃಷ್ಣ ಕೆದಿಲಾಯ ಇವರಿಂದ ಹಲಸಿನ ಸುತ್ತ ಮಾತುಕತೆಗಳು ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ವಿಚಾರಗೋಷ್ಠಿಯನ್ನು ಮುನ್ನಡೆಸ್ತಾರೆ ಶ್ರೀಯುತ ವೇಣುಗೋಪಾಲ್ SJ, ಪುತ್ತೂರು ಶಿಬಿರದ ನವನೀತ ನರ್ಸರಿಯ ಮಾಲಕರು. ಶ್ರೀಯುತ ವೇಣುಗೋಪಾಲ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಕಾರ್ಯಕ್ರಮವನ್ನು ಮುನ್ನಡೆಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಚೆಕ್.
ಚೆಕ್. ಎಲ್ರಿಗೂ ನಮಸ್ತೆ. ಸಾಧಾರಣ 6 ವರ್ಷ ಹಿಂದೆ, ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿದ್ದ ಹಾಗೆ, ಸುಹಾಸ್ ಮರಿಕೆ, ಅನಂತಣ್ಣ ಮತ್ತು ನಾವೊಂದು 4-5 ಜನ ಸೇರಿಕೊಂಡು ಪುತ್ತೂರಿನಲ್ಲಿ ಈ ಪ್ರದೇಶದಲ್ಲಿ ಹಲಸು ಮತ್ತು ಹಲಸು ಕೇಂದ್ರಿತವಾಗಿ ಹಣ್ಣು ಆಧಾರಿತ ಕೃಷಿ, ಬಹುಬೆಳೆ ಕೃಷಿಗೆ ಪ್ರೋತ್ಸಾಹ ಆಗುವಂಗೆ, ತೋಟಗಾರಿಕೆ ಬೆಳೆಗಳಿಗೆ ಪ್ರೋತ್ಸಾಹ ಆಗುವ ಹಾಗೆ, ಅದರ ಬಗ್ಗೆ ಅವೇರ್ನೆಸ್, ಮಾಹಿತಿ, ಪ್ರಚಾರ ಮತ್ತು ಪ್ರೋತ್ಸಾಹ, ಈ 3 ಕೂಡ ವಿಷಯ ನಮ್ಮ ಊರಿನಲ್ಲಿ ಆಗಬೇಕು. ಏಕ ಬೆಳೆಯಿಂದ ಬಹುಬೆಳೆಗೆ ಹೋಗಬೇಕು, ಹಣ್ಣು ಕೃಷಿ ಆಗಬೇಕು, ತೋಟಗಾರಿಕಾ ಬೆಳೆಗಳು ಅಭಿವೃದ್ಧಿ ಆಗಬೇಕು. ಅದ್ರ ಜೊತೆ ಪರಿಸರದ ಬಗ್ಗೆ ಕಾಳಜಿ ಮತ್ತು ಸಂರಕ್ಷಣೆ ಮನಸ್ಸಲ್ಲಿ ಇಟ್ಕೊಂಡು ಕೃಷಿ ಅಭಿವೃದ್ಧಿ ಆಗಬೇಕು. ಈ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಒಂದು ವೇದಿಕೆ ಮಾಡಿದ್ದು ನವತೇಜ ಪುತ್ತೂರು. ಅದರ ಪ್ರಥಮ ಕಾರ್ಯ ಅಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮತ್ತು ಪ್ರಚಾರ ಮಾಡೋದು. ಅದಕ್ಕೆ ನಾವು ಶುರು ಮಾಡಿದ್ದು ಹಲಸು ಮೇಳ. ಆ ಸಂದರ್ಭದಲ್ಲಿ ಶ್ರೀಪಡ್ರೆ ಅವರು ಸಾಧಾರಣ 15 ವರ್ಷಗಳಿಂದ ಪುತ್ತೂರಿನಲ್ಲಿದ್ದು ಅಡಿಕೆ ಪತ್ರಿಕೆ ಮುಖಾಂತರ ರಾಷ್ಟ್ರಾದ್ಯಂತ ಹಲಸಿನ ಬಗ್ಗೆ ಜಾಗರಣೆ ಮತ್ತು ಅದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಸೃಷ್ಟಿ ಮಾಡಿ, ಊರು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇವತ್ತು ಹಲಸೆ ಒಂದು ಇಂಡಸ್ಟ್ರಿಯಾಗಿ ಬೆಳೆದು ಎಕ್ಸ್ಪೋರ್ಟ್ ಆಗುವ ಹಾಗೆ, ಅಲ್ಲಿ ತನಕ ಬೆಳೆಯುವಂಥ ಒಂದು ಬೆಳೆಯಾಗಿ ಬೆಳೆಸುವುದರಲ್ಲಿ ಶ್ರೀಪಡ್ರೆ ಅವರ ಒಂದು ಹಿ ಕ್ಯಾನ್ ಬಿ ಎ ಪಯನೀರ್ ಅಂತ ಹೇಳ್ಬೋದು ನಾವು. ಅವರ ಒಂದು ಮುತುವರ್ಜಿ ಮತ್ತು ಅವರ ನಾಯಕತ್ವವನ್ನು ಖಂಡಿತವಾಗಿ ಪುತ್ತೂರಿಂದ ಪ್ರಾರಂಭ ಆಗಿದ್ದದು. ಅದೇ ಒಂದು ಮೋಟಿವೇಶನ್, ಪ್ರೇರಣೆ ಇಟ್ಕೊಂಡು ನಾವು ಪುತ್ತೂರಲ್ಲಿ ಏನು ಆ ಪ್ರೇರಣೆ ಇದೆ ಅದು ಬೆಳಿಬೇಕು. ಮತ್ತು ಈ ಪ್ರದೇಶಕ್ಕೆ, ದಕ್ಷಿಣ ಕನ್ನಡಕ್ಕೆ ಪುತ್ತೂರು ಅನ್ನೋದು ಒಂದು ಕೃಷಿ ಕೇಂದ್ರ. ಈ ಕೃಷಿ ಕೇಂದ್ರದಲ್ಲಿ ತೋಟಗಾರಿಕೆ, ಹಣ್ಣು ಬೆಳೆಗಳು, ಹಲಸಿನ ಮೌಲ್ಯವರ್ಧನೆ ಇದೆಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸಂಸ್ಥೆ, ಈ ವೇದಿಕೆ ಮತ್ತು ಈ ಕಾರ್ಯಕ್ರಮವನ್ನು 6 ವರ್ಷದಿಂದ ಮಾಡಿಕೊಂಡು ಬಂದು ಈಗ ಇದು 6ನೇ ಕಾರ್ಯಕ್ರಮದಲ್ಲಿ ಇದ್ದೇವೆ ನಾವು. ಯಾವುದೇ ಕಾರ್ಯಕ್ರಮ ಮಾಡೋದಿದ್ರೆ ಸಹಭಾಗಿತ್ವ ಅನ್ನೋದು ನಾವು ನಂಬುವುದು. ಪ್ರಗತಿಪರ ಮತ್ತು ನಮ್ಮ ವಿಚಾರಕ್ಕೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವಂತಹ ಸಂಸ್ಥೆಗಳನ್ನ ಸೇರಿಸ್ಕೊಂಡು, ಅದರಲ್ಲಿ JCI ಇರ್ಬೋದು, ರೋಟ್ರಿ ಇರ್ಬೋದು, ಸುಧಾನ ಶಾಲೆ, ಈಗ ಆಲ್ರೆಡಿ ರೆವರೆಂಡ್ ಫಾದರ್ ವಿಜಯ ಅರವಿಂದ್ ಸರ್ ನಮ್ಮ ಜೊತೆ ಇದ್ದರು, ಸುಧಾನ ಶಾಲೆ ಇರ್ಬೋದು, ಹೀಗೆ ವಿವಿಧ ಸಂಸ್ಥೆಗಳ ಜೊತೆ ಸೇರಿಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡಿದರೆ ಅತಿ ಹೆಚ್ಚು ಜನರನ್ನು ರೀಚ್ ಆಗಲಿಕ್ಕೆ, ಮುಟ್ಲಿಕ್ಕೆ ಆಗ್ತದೆ ಅನ್ನುವ ಒಂದು ದೃಷ್ಟಿ ಇಟ್ಕೊಂಡು ಸಹಭಾಗಿತ್ವ ಆ ಒಂದು ವಿಷಯವನ್ನು ಸೇರಿಸಿಕೊಂಡು, ಮತ್ತೆ ಯಾವುದೇ ಇಂತಹ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದರೆ ಸೈಂಟಿಫಿಕ್, ವೈಜ್ಞಾನಿಕ ಒಂದು ಬ್ಯಾಕ್ಗ್ರೌಂಡ್ ಬೇಕು. ಆಗ ಜನರು ಅದನ್ನು ನಂಬಿ ಸ್ವೀಕಾರ ಮಾಡಲಿಕ್ಕೆ ಸುಲಭ ಆಗ್ತದೆ. ತೋಟಗಾರಿಕೆ ಮತ್ತು ಹಣ್ಣು ಬೆಳೆ ಅಂದಾಗ ಭಾರತಕ್ಕೆ ಪ್ರಥಮವಾಗಿ ಅತ್ಯಂತ ಮುಖ್ಯವಾದ ಸಂಸ್ಥೆ ಅಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರು, IIHR ಬೆಂಗಳೂರು. ಇದರ ಮೊದಲಿನ ಡೈರೆಕ್ಟರ್ ಆದ ದಿನೇಶ್ ಸರ್ ಇರುವಾಗ ಕರುಣಾಕರ್ ಸರ್ ಅವರ ಒಂದು ಪ್ರೋತ್ಸಾಹದೊಂದಿಗೆ ನಾವು ಪ್ರಥಮವಾಗಿ, ಯಾಕೆಂದರೆ ಸುಹಾಸ್ ಆಗಲಿ ನಾವಾಗಲಿ ಅವರು ನಡೆಸ್ತಾ ಇದ್ವ ಮೇಳಗಳಿಗೆ ಹೋಗ್ತಾ ಇದ್ವಿ. ಅಲ್ಲಿ ಪರಿಚಯ ಆಗಿ ಅಲ್ಲಿಯ ತರಬೇತಿಗಳಲ್ಲಿ ಕೂತು, ಅದು ಕೂಡ ನಮ್ಮ ಒಂದು ಪ್ರೇರಣೆಗೆ ಕಾರಣ. ಯಾಕೆಂದರೆ ಅಂಥ ತರಬೇತಿಗಳು ಮತ್ತು ಅಂಥ ಕಾರ್ಯಕ್ರಮಗಳು ನಮ್ಮ ಊರಲ್ಲಿ ಬರಬೇಕು ಅನ್ನೋದನ್ನು ನೋಡಿ, ಮತ್ತು ಅಲ್ಲಿಯ ಡೈರೆಕ್ಟರ್ ಸರ್ ಹತ್ರ ಮಾತಾಡಿ ಈ ಕಾರ್ಯಕ್ರಮ ಜೊತೆ ನೀವು ಬರಬೇಕು, ನಮ್ಮ ಊರಿಗೆ ತೋಟಗಾರಿಕೆ ಬೆಳೆಗಳು, ಹಣ್ಣು ಬೆಳೆಗಳು, ಹಲಸಿನ ಪರಿಚಯ ಆಗಬೇಕು ಮತ್ತು ಅದರ ಪ್ರೋತ್ಸಾಹ ಆಗಬೇಕು, ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಅವರನ್ನ ಸೇರಿಸಿಕೊಂಡು ಅವತ್ತಿಂದ ಇವತ್ತಿನವರೆಗೆ ನಿರಂತರವಾಗಿ ಒಂದು ವಿಶೇಷ ರೀತಿಯಲ್ಲಿ ನಮಗೆ ಅವರು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಸಂಸ್ಥೆ ಬೆಂಗಳೂರು. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಉತ್ತಮ ರೀತಿಯಲ್ಲಿ ನಾವು 6ನೇ ವರ್ಷದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಾ ಇದ್ದೀವಿ. ಇದರ ಜೊತೆ ಇನ್ನೊಂದು ಬೇಕು ಅಂದರೆ ಸರ್ಕಾರ ಮತ್ತು ಆಡಳಿತ ವರ್ಗ. ಯಾಕೆಂದರೆ ಅದು ಜನರಿಗೆ ಮುಟ್ಟುವಲ್ಲಿ ಸರ್ಕಾರ ಮತ್ತು ಆಡಳಿತ ವರ್ಗ ಬಹಳ ನಮಗೆ ಹೆಲ್ಪ್ ಮಾಡ್ತದೆ ಅಥವಾ ಸಹಕಾರ ಕೊಡ್ತದೆ. ಸೊ ಅವರನ್ನು ಕೂಡ ಸರ್ಕಾರದ ಏನು ಆಡಳಿತ ವರ್ಗ ಇದೆ
ಇವತ್ತು ನಮ್ಮ MLA ಅವರು ಬರಬೇಕಿತ್ತು, ಅವ್ರು ನಾಳೆ ಬರ್ತಾರೆ. ಸೊ ಸರ್ಕಾರವನ್ನು ಕೂಡ ನಾವು ಇದರಲ್ಲಿ ಸೇರಿಸಿಕೊಂಡು ಕಡೆಗೆ ಎಲ್ಲ ಕೃಷಿಕರಿಗೆ ಮತ್ತು ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಮುಟ್ಟುವಾಗೆ ಆಗಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಬಹಳ ಖುಷಿ ಆಗ್ತಿದೆ. ಇವತ್ತು ಆಲ್ರೆಡಿ ಈಗಾಗಲೇ ಉದ್ಘಾಟನೆ ಸಮಾರಂಭ ಆಗಿದೆ. ನಮ್ಮ ಕಾರ್ಯಕ್ರಮದ ಮೇಳ ಹೆಚ್ಚಿನ ಕಡೆ ಆಗ್ತದೆ. ಮೇಳದಲ್ಲಿ ವ್ಯವಹಾರ ಹೆಚ್ಚು ಒಳ್ಳೆ ರೀತಿಯಲ್ಲಿ ಆಗ್ತದೆ, ಪ್ರಚಾರ ಆಗ್ತದೆ, ತಿಂಡಿ ಮೇಳಗಳಾಗ್ತದೆ, ಜನರೆಲ್ಲ ಬಂದು ಖುಷಿ ಪಡ್ಕೊಂಡು ಹೋಗ್ತಾರೆ. ಆದರೆ ಮನಸ್ಸಿಗೆ ಮತ್ತು ಮುಂದಿನ ಕಾರ್ಯಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮ ಕೂಡ ಆಗಬೇಕು, ಕೃಷಿಯ ಪ್ರಗತಿಗೆ ಕೂಡ ಉಪಯೋಗ ಆಗುವಂಥ ಕಾರ್ಯಕ್ರಮ ಆಗಬೇಕು. ಆ ದೃಷ್ಟಿಯಿಂದ ನಾವು ಒಂದು ಪ್ಯಾನಲ್ ಡಿಸ್ಕಷನ್, ಒಂದು ಸಂವಹನ, ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. ಪ್ರತಿ ವರ್ಷ ಇಟ್ಕೊಳ್ತೇವೆ. ನಮ್ಮ ಈ ವಿಷಯಕ್ಕೆ ಆಧಾರಿತವಾಗಿ ಸಂಪನ್ಮೂಲ ವ್ಯಕ್ತಿಗಳನ್ನು ಆಯ್ದು ಅವರ ಹತ್ರ ಕೇಳಿ ನಾವು ಅವರನ್ನು ಕರೆದು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಬಹಳ ಒಂದು 4 ವಿಶೇಷವಾದ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಎಲ್ಲರನ್ನೂ ಕೃಷಿಗೆ ಸಂಬಂಧಪಟ್ಟವರಿಗೆ ಎಲ್ಲರದ್ದು ಪರಿಚಯ ಇರ್ಬೋದು. ತೋಟಗಾರಿಕೆ ಮತ್ತು ಕೃಷಿಗೆ ಸಂಬಂಧಪಟ್ಟವರಿಗೆ ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿ ಯಾರಿದ್ದಾರೆ ಎಲ್ರಿಗೂ ಪರಿಚಯ ಇರ್ಬೋದು. ಆದರೂ ಒಂದು ಸಣ್ಣದಾಗಿ ಸಭೆಗೆ ನಾನು ಇವರನ್ನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಯೂತ್ ಐಕಾನ್ ಅಂತ ಹೇಳ್ಬೋದು. ಈಗದ ಮಟ್ಟಿಗೆ ಕಳೆದ ಒಂದು 4-5 ವರ್ಷದಿಂದ, ಕೊರೋನಾ ಟೈಮಿಂದ, ಸಾಧಾರಣ ಪ್ಯಾಂಡಮಿಕ್ ಟೈಮಿಂದ ಅವರ ಕೆಲಸ ಬಹಳ ಪ್ರತಿ ಮನೆಯಲ್ಲಿ ಚಿರಪರಿಚಿತರಾಗಿ ಅವರು ಈಗ ಒಂದು 3 ವರ್ಷದಲ್ಲಿ ಸಾಧಾರಣ 10 ಲಕ್ಷ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಯೂಟ್ಯೂಬ್ ಚಾನಲಲ್ಲಿ ಅವರು ಶುರು ಮಾಡಿ 10 ಲಕ್ಷದ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಪಡೆದು ಇವತ್ತು ಬಟ್ ಆ್ಯಂಡ್ ಬಟ್ ಚಾನಲ್ ಅಂತ ಹೇಳಿದ್ರೇ ಸುಹಾಸ್ ಅವರಿಗೆ ಫೋನ್ ಬಂತಂತೆ, ಬಟ್ ಆ್ಯಂಡ್ ಬಟ್ ಚಾನಲ್ ಅವ್ರು ಬರ್ತಾರಲ್ಲ, ನಮಗೆ ಫೋಟೋ ತೆಗೆಸ್ಕೊಳ್ಬೋದು ಅವ್ರ ಜೊತೆ ಅಂತ. ಸೊ ಯೂತ್ ಐಕಾನ್ ಮತ್ತು ಒಂದು ಯೂತ್ ಸೆಲೆಬ್ರಿಟಿ ಆಗಿದ್ದಾರೆ ನಮ್ಮ ಸುದರ್ಶನ್ ಭಟ್ ಬೆದ್ರಾಡಿ, ರೈಟ್? ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಅವರು ಯುವಕರಿಗೆ ಮತ್ತು ಎಲ್ರಿಗೂ ಪ್ರೇರಣೆ. ಯಾಕೆಂದರೆ ಒಂದು ಹಳ್ಳಿಯಲ್ಲಿ ಬೆಳೆದು ಹಳ್ಳಿಯ ವಿಷಯವನ್ನೇ ಹಿಡಿದುಕೊಂಡು ಸಾಂಪ್ರದಾಯಿಕ ಆಹಾರ ಮತ್ತು ಹಳ್ಳಿಯ ಜೀವನ ಶೈಲಿ, ಅಡುಗೆ, ಸಾಂಪ್ರದಾಯಿಕ ಅಡುಗೆ, ಈ ವಿಷಯವನ್ನು ಹಿಡಿದುಕೊಂಡು ಹಳ್ಳಿ ಸ್ಟೈಲಲ್ಲೇ ಅವರೊಂದು ಮುಂಡು ಮತ್ತು ಬೈರಾಸ್ ಹಾಕ್ಕೊಂಡು ಅವರ ಒಂದು ಬಹಳ ಒಂದು ಸರಳ ಮತ್ತು ಒಂದು ಖುಷಿಯಾಗುವಂಥ ಭಾಷೆಯಲ್ಲಿ ಅವರ ಕಾರ್ಯಕ್ರಮವನ್ನು, ಅವರ ಏನು ಯೂಟ್ಯೂಬ್ ವೀಡಿಯೋಸನ್ನು ಮಾಡ್ತಾರೆ. ಅದೇ ಅವರ ಒಂದು ವಿಶೇಷತೆ ಆಗಿದೆ. ಖಂಡಿತವಾಗಿ ನೀವು ಈಗಿನ ಯುವ ಪೀಳಿಗೆಗೆ ಮತ್ತು ಉದ್ಯಮಶೀಲ ಮನಸ್ಥಿತಿ ಇರುವವರಿಗೆ ಎಲ್ರಿಗೂ ನೀವು ಪ್ರೇರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ಈಗಾಗಲೇ ನಾನು ಹೇಳಿದೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು, IIHR ಬೆಂಗಳೂರು, ತೋಟಗಾರಿಕಾ ವಿಷಯದಲ್ಲಿ ಇಡೀ ದೇಶಕ್ಕೆ ನಂಬರ್ 1 ಸಂಸ್ಥೆ. ಸಂಶೋಧನೆ ಇರಲಿ, ಅದರ ಪ್ರಮೋಷನ್ ಮಾಡೋದಿರಲಿ, ಪ್ರೋತ್ಸಾಹ ಕೊಡೋದಿರಲಿ, ರೈತರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿ, ರೈತರಿಗೆ ಅದರ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ತೊಂದರೆಗಳಿಗೆ ಪರಿಹಾರ ಉಪಾಯಗಳನ್ನು ಸಂಶೋಧನೆ ಮಾಡಿ ಅದನ್ನು ಕೂಡ ರೈತರಿಗೆ ತಲುಪಿಸಿ, ಬೇರೆ ಬೇರೆ ಉದ್ಯಮಶೀಲತೆಗೆ ಪ್ರೋತ್ಸಾಹ ಕೊಡುವಂತಹ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಬಹಳ ಒಂದು ಸಣ್ಣ ಮೊತ್ತದಲ್ಲಿ ಅದನ್ನು ಸಾರ್ವಜನಿಕರಿಗೆ ಅಥವಾ ಆಸಕ್ತಿ ಇದ್ದವರಿಗೆ ಸಿಗುವಾಗೆ ಮಾಡಿ ಇಡೀ ದೇಶದಲ್ಲಿ ಕೃಷಿ ಸಂಬಂಧದಲ್ಲಿ ಅತ್ಯಂತ ಉತ್ತಮ ಸಂಸ್ಥೆ ಅಂತ ನಾವೆಲ್ಲ ಅನುಭವಿಸಿ, ಹೊಗಳಿಕೆಗೋಸ್ಕರ ಅಲ್ಲ, ನಾವೆಲ್ಲ ಸ್ವತಃ ನೋಡಿ ಅನುಭವಿಸಿ ಬೆಳೆದಿರುವಂಥ ಸಂಸ್ಥೆ IIHR ಬ್ಯಾಂಗ್ಳೂರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್. ಇದರಲ್ಲಿ ಮುಖ್ಯವಾಗಿ ರೈತರ ಜೊತೆ ನೇರ ಸಂಪರ್ಕ ಇಟ್ಕೊಂಡು, ರೈತರ ಜೊತೆ ತನ್ನನ್ನು ತೊಡಗಿಸಿಕೊಂಡು, ಎಲ್ಲ ಬೆಳೆಗಳ ಕೃಷಿಗೆ, ಮುಖ್ಯವಾಗಿ ತೋಟಗಾರಿಕೆ ಮತ್ತು ಹಣ್ಣು ಬೆಳೆಗಳ ಕೃಷಿಗೆ ಪ್ರೋತ್ಸಾಹ ಕೊಡಿಕೊಂಡು, ಅದರ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ಕೂಡ ನಿರಂತರವಾಗಿ ಪ್ರೋತ್ಸಾಹ ಕೊಡಿಕೊಂಡು, ಇವತ್ತು ಕೇವಲ ಒಂದು 4 ದಿವಸ ಹಿಂದೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದು, ಎಲ್ಲ ವಿಧದ ತಳಿಗಳನ್ನು ತಂದು ಇಲ್ಲಿ ಬಂದವರಿಗೆ ಅದರ ರುಚಿ ಕೂಡ ನೋಡುವಾಗೆ, ಟೇಸ್ಟ್ಗೆ ಕೂಡ ನೋಡುವಾಗ ಅದನ್ನು ಅಚ್ಚುಕಟ್ಟಾಗಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದಂತಹ IIHR ಬ್ಯಾಂಗ್ಳೂರಿನ ಪ್ರಿನ್ಸಿಪಲ್ ಸೈಂಟಿಸ್ಟ್ ಕರುಣಾಕರ್ ಸರ್, ಡಾಕ್ಟರ್ ಕರುಣಾಕರ್ ಸರ್ ನಮ್ಮ ಜೊತೆ ಇದ್ದಾರೆ. ನಿಮಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೀವಿ ಸರ್. ಸಂಶೋಧನೆ ಆಯಿತು, ಕೃಷಿ ಆಯಿತು, ಮತ್ತು ಇವತ್ತಿನ ಮಾರ್ಕೆಟಿಂಗ್ ಆಯಿತು. ಬಹಳ ಮುಖ್ಯ ವಿಷಯ ಏನಂದರೆ ಇವತ್ತು ಮೇಳದಲ್ಲಿ ಕೂಡ 3 ಭಾಗ ಇದೆ.
ಕೃಷಿಗೆ ಸಂಬಂಧಪಟ್ಟಾಗೆ ಬೀಜ ಗಿಡಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾಂಪ್ರದಾಯಿಕ ಅಡುಗೆ ಮತ್ತು ತಿಂಡಿ ತಿನಿಸುಗಳು. ಅದರ ನಡುವಲ್ಲಿ ಬರ್ತದೆ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ. ಕೃಷಿ ಅಥವಾ ಹಣ್ಣು ಬೆಳೆ ಅಥವಾ ತೋಟಗಾರಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ, ಕೃಷಿಕರಿಗೆ ಅಭಿವೃದ್ಧಿ ಆಗಬೇಕಂದ್ರೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅತಿ ಇಂಪಾರ್ಟೆಂಟ್, ಅತಿ ಮುಖ್ಯವಾಗಿರ್ತದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಪುತ್ತೂರಿನವರೇ ಆಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ದೊಡ್ಡಬಳ್ಳಾಪುರ ಹತ್ತಿರ ಸಾಧಾರಣ 40 ಎಕರೆ ಕೇವಲ ಹಲಸಿನ, ಅದರಲ್ಲೂ ಅವರ ಒಟ್ಟಿಗೆ ಒಂದು ಸುಮಾರು 100ನಿಂದ ಹೆಚ್ಚು ತಳಿಗಳಿದೆ. ಅದರಲ್ಲಿ ಕಮರ್ಷಿಯಲ್ ವ್ಯವಹಾರ ದೃಷ್ಟಿ ಇಟ್ಕೊಂಡು ಸಾಧಾರಣ 15 ತಳಿಗಳನ್ನು ಅವರು ಬೆಳೆಸಿ, ಅದರಲ್ಲಿ ಮುಖ್ಯವಾಗಿ ಕೆಂಪು ಸೊಳೆಯ ತಿನ್ನಲಿಕ್ಕೆ ಕೆಂಪು ಸೊಳೆಯ ಹಣ್ಣುಗಳು ಮತ್ತು ಅವರ ಪ್ರೊಸೆಸಿಂಗಿಗೆ ಫೈಬರ್, ಜಾಕ್ ಫೈಬರ್ ಪ್ರೊಸೆಸಿಂಗೋಸ್ಕರ ವಿಶೇಷ ತಳಿಗಳನ್ನು ಅವರು ಅಲ್ಲಿ ಅವರ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ಮಾ ಇಂಟಿಗ್ರೇಟರ್ಸ್ ಅನ್ನುವ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಇವತ್ತು ಅವರದೇ ರೀತಿಯಲ್ಲಿ ಎಲ್ಲ ದೇಶ ಮತ್ತು ದೇಶದ ಹೊರಗಡೆ ತಿರುಗಿ ವ್ಯವಹಾರವನ್ನು ಅರ್ಥ ಮಾಡಿಕೊಂಡು ಒಂದು 100 ಜನಕ್ಕೆ ವ್ಯವಹಾರವನ್ನು ಹೇಗೆ ಮಾಡ್ಬೋದು ಅಂತ ಹೇಳಲಿಕ್ಕೆ ಅರ್ಹರಾಗಿರುವಂತಹ ನಮ್ಮ ಜೊತೆ ಅಶೋಕ್ ಕುಮಾರ್ ಕರಿಕಳ ಸರ್ ಇದ್ದೀರಿ. ನಿಮಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ ಸರ್. ಎಲ್ಲ ಬೇಕು ಅಂದರೆ ಮೊದಲಿಗೆ ಕೃಷಿಕ ಬೇಕು. ಆ ಕೃಷಿಕನಿಗೆ ಕ್ರಿಯಾಶೀಲತೆ ಬೇಕು ಮತ್ತು ಹಾರ್ಡ್ ವರ್ಕ್ ಬೇಕು, ಪ್ರಯತ್ನ ಬೇಕು, ಪರಿಶ್ರಮ ಬೇಕು. ಕ್ರಿಯಾಶೀಲತೆ ಮತ್ತು ಪ್ರಯತ್ನ ಪರಿಶ್ರಮ ಪಡುವ ಕೃಷಿಕನಿಗೆ ಸೋಲಿಲ್ಲ. ಅವರು ಯಾವಾಗಲೂ ಅವರಿಗೆ ಪ್ರಾಯ ಆಗೋದಿಲ್ಲ. ಕ್ರಿಯಾಶೀಲತೆ ಮತ್ತು ಪರಿಶ್ರಮ ಇರುವ ಕೃಷಿಕರಿಗೆ ಪ್ರಾಯ ಯಾವಾಗಲೂ ಆಗೋದಿಲ್ಲ. ನಮ್ಮ ಬೆಳ್ಳಾರೆಯಲ್ಲಿರುವ ಕುರಿಯಾಜೆ ಫಾರ್ಮ್ಸಿನ ತಿರುಮಲೇಶ್ವರ ಭಟ್ರನ್ನು ಇವತ್ತೊಂದು ಸ್ವಲ್ಪ ಗಂಭೀರವಾಗಿ ಕೂತಿದ್ದಾರೆ, ಆದರೆ ಅವರನ್ನು ನೀವು ನೇರವಾಗಿ ಸಿಕ್ಕಿದರೆ ಯಾವ ಸಣ್ಣ ಮಕ್ಕಳಿಂದಲೂ ಜಾಸ್ತಿ ಉತ್ಸುಕರಾಗಿ ಅವರು ಓಡಾಡ್ತಾ ಇರ್ತಾರೆ. ಸಾಂಪ್ರದಾಯಿಕ ಕೃಷಿಯಾದ ಅಡಿಕೆ ಮತ್ತು ರಬ್ಬರ್ ಬೆಳೆಯನ್ನು ಮಾಡ್ಕೊಂಡು ಬರ್ತಾ ಇದ್ದ ಇವರು ಕಳೆದ 7-10 ವರ್ಷದಿಂದ ಎಕ್ಸಾಟಿಕ್ ಫ್ರೂಟ್ಸ್, ವಿಶೇಷ ಹಣ್ಣುಗಳ ಕೃಷಿ ಮಾಡಲಿಕ್ಕೆ ಶುರು ಮಾಡಿ ಇವತ್ತು ಸಾಧಾರಣ ನಮ್ಮ ಪರಿಸರದಲ್ಲಿ ಅವರ ಕೃಷಿ ಏನಿದೆ, ವಿಶೇಷ ಹಣ್ಣುಗಳ ಕೃಷಿ ಏನಿದೆ ಗೊತ್ತಿಲ್ಲದ ಜನ ಇಲ್ಲ. ಯಾಕೆಂದರೆ ನಾನು ಕೂಡ ಸಾಧಾರಣ 7 ವರ್ಷ ಹಿಂದೆಯಿಂದ ವಿಶೇಷ ಹಣ್ಣುಗಳ ಕೃಷಿ ಶುರು ಮಾಡಿದ್ದೇನೆ. ನನ್ನಲ್ಲಿ ಇನ್ನೂ ಒಂದು 10-20 ತಳಿಯ ಹಣ್ಣುಗಳು ಬರಲಿಕ್ಕೆ ಶುರುವಾಗಿದೆ ಅಷ್ಟೇ. ಆದರೆ ಅವರಲ್ಲಿ 150ರಿಂದ ಹೆಚ್ಚು ತಳಿಗಳುಂಟು. ಅದರಲ್ಲಿ 100ರಿಂದ ಜಾಸ್ತಿ ಹಣ್ಣುಗಳು ಬರಲಿಕ್ಕೆ ಶುರುವಾಗಿದೆ ಈಗ ಆಲ್ರೆಡಿ. ಅದನ್ನು ಬರೀ ಅವರು ಕಟ್ಟಿಟ್ಕೊಳ್ತಾ ಇಲ್ಲ, ಇಡೀ ಊರಿಗೆ ಯಾರಿಗೆ ಬೇಕೋ ಅವರಿಗೆ ತೋರಿಸಿ ಹಂಚಿ ಅದನ್ನು ಶೇರ್ ಕೂಡ ಮಾಡ್ತಾ ಇದ್ದಾರೆ. 100 ತಳಿಗಳ ಹಣ್ಣುಗಳು ಬರಬೇಕು, ನಮ್ಮ ಹತ್ರ 10-20 ಬರ್ತಾ ಇರೋದಂದರೆ ಅವರ ಶ್ರಮ ಅದರಲ್ಲಿ. ಸೊ ನಿರಂತರವಾಗಿ ಅದರಲ್ಲಿ ತೊಡಗಿಸಿಕೊಂಡು ಎಲ್ಲ ಕಡೆ ಬೇರೆ ಕೃಷಿಕರನ್ನು ಭೇಟಿ ಮಾಡಿಕೊಂಡು ಈ ಹಣ್ಣುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ತೋರಿಸಿ ಇವತ್ತು ಅವರು ನಮ್ಮ ಅತಿಥಿಯಾದ್ರೂ ಅವರ ಹತ್ರ ಈಗ ಈ ಕಾಲದಲ್ಲಿ ಏನು ಅವರ ಹತ್ರ ರೆಡಿ ಉಂಟು ಆ ಹಣ್ಣುಗಳನ್ನು ಅಲ್ಲಿ ಅವರು ಡಿಸ್ಪ್ಲೇಗೆ ಕೂಡ ಇಟ್ಟಿದ್ದಾರೆ ಪರಿಚಯಕ್ಕೋಸ್ಕರ. ಒಂದು 20 ರೀತಿಯ ಹಣ್ಣುಗಳನ್ನು ಅವರು ಪರಿಚಯಕ್ಕೆ ಇಲ್ಲಿ ತಂದು ಇಟ್ಟಿದ್ದಾರೆ. ಈ ರೀತಿಯ ಒಂದು ಕ್ರಿಯಾಶೀಲ ಮತ್ತು ಶ್ರಮಿಕ ಕೃಷಿಕ ನಮ್ಮ ಜೊತೆ ಇದ್ದಾರೆ. ಕುರಿಯಾಜೆ ತಿರುಮಲೇಶ್ವರ ಭಟ್ ಸರ್, ನಿಮಗೆ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ. ಆಯಿತು, ಇನ್ನು ಮುಂದುವರಿಸಲಿಕ್ಕೆ ಏನಿಲ್ಲ. ಒಬ್ಬೊಬ್ಬರಾಗಿ ನಾವು ನಮ್ಮ ಅತಿಥಿಗಳು ಏನಿದ್ದಾರೆ ಅವರ ಹತ್ರ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸುದರ್ಶನ್ ಅಣ್ಣ ಹತ್ರ ಲಾಸ್ಟಿಗೆ ಬರ್ತೀವಿ. ಯಾಕೆಂದರೆ ಮೀಡಿಯಾ, ನೀವು ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ ಮತ್ತು ಹೊಸತನ ಹೇಗೆ ತರ್ಬೋದು ಅನ್ನೋ ವಿಷಯವನ್ನು, ಮತ್ತು ಖಂಡಿತವಾಗಿ ಸಾಂಪ್ರದಾಯಿಕ ಆಹಾರಕ್ಕೆ ಏನು ಮೌಲ್ಯ ಇದೆ, ಕೃಷಿಯಲ್ಲಿ ಏನು ಹೊಸತನ ತರ್ಬೋದು, ನಿಮ್ಮ ಅನುಭವ ಏನು ಅದನ್ನು ಹಂಚ್ಕೊಳ್ಬೇಕು ನೀವು. ಮೊದಲಿಗೆ ನಾವು ತಿರುಮಲೇಶ್ವರ ಭಟ್ ಸರ್ ಹತ್ರ ಶುರು ಮಾಡ್ತೇವೆ. ವಿಶೇಷ ಹಣ್ಣು ಬೆಳೆ ಮತ್ತು ಕೃಷಿ ಇದರ ಬಗ್ಗೆ ಪ್ರಾರಂಭವಾಗಿ ಅಶೋಕಣ್ಣ ಪ್ರಾಸೆಸಿಂಗ್, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಇದರಲ್ಲಿರುವ ಅವಕಾಶಗಳು ಮತ್ತು ಅವರ ಅನುಭವ. ಕರುಣಾಕರನ್ ಸರ್ ತಳಿಗಳು ಮತ್ತು ಕೃಷಿಕರು ಮತ್ತು IHR ತಂತ್ರಜ್ಞಾನಗಳು ಮತ್ತು ಉದ್ಯಮಶೀಲತೆ ಈ ವಿಚಾರವಾಗಿ ಮಾತಾಡಿ, ಮತ್ತು ಕೊನೆಗೆ ನಮ್ಮ ಸುದರ್ಶನ ಅಣ್ಣ ನೀವು ಫ್ಯೂಚರ್ ಬಗ್ಗೆ ಈ ನಮ್ಮ ಸಾಂಪ್ರದಾಯಿಕ ಅಡಿಗೆ ಇರ್ಬೋದು, ಕೃಷಿ ಇರ್ಬೋದು, ಅದು ಮತ್ತು ಇವತ್ತಿನ ಒಂದು ಪ್ರಸ್ತುತದ ಬಗ್ಗೆ ನೀವು ಮಾತಾಡಬೇಕು ಅಂತ ಮತ್ತು ನಿಮ್ಮ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು. ಈಗ ಅವಕಾಶ ತಿರುಮಲೇಶ್ವರ ಭಟ್ ಸರಿಗೆ.
ಚೆಕ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರತಕ್ಕಂಥ ಕೃಷಿ ಮಿತ್ರರೇ, ಈಗ ಈ ಸಂವಾದ ಕಾರ್ಯಕ್ರಮದಲ್ಲಿ ಈಗ ನನ್ನನ್ನೇ ಮೊದಲಿಗೆ ಹಾಕಿದ್ದಾರೆ. ಅಷ್ಟು ನಾವು ಸ್ಟೇಜ್ ಹತ್ತಿ ಅನುಭವ ಇದ್ದವರಲ್ಲ, ಆದರೂ ನಮ್ಮ ಅನುಭವವನ್ನು ಹೇಳಲಿಕ್ಕೆ ನಾವು ಇದ್ದೇವೆ. ಈಗ ಹೊಸ ಹೊಸ ಹಣ್ಣುಗಳ ವೆರೈಟಿಯಲ್ಲಿ ಈಗ ನನ್ನ ಹತ್ರ ಈಗ ಮಟೋ ಈಗ ಒಂದು ಹೊಸ ವೆರೈಟಿ ಆಗ್ತಾ ಉಂಟು. ಅದೀಗ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಇದ್ದ ಕಾರಣ ಜಾಸ್ತಿ ಜನ ಹಾಕ್ಬೋದು ಅಂತ ಕಾಣ್ತದೆ. ಈಗ ಅಂದರೆ ರಮ್ಮುಟಾನೆಲ್ಲ ಬಂದು ಈಗ ಅದು ಸ್ವಲ್ಪ ಹಳ್ತಾಯ್ತು. ಈಗ ಹೊಸ್ತು ಮಟೋ ಬಂದಿದೆ. ಈಗ ಅದರಲ್ಲಿ ಈಗ ಒಂದು 4-5 ವೆರೈಟಿ ಈಗ ಉಂಟು. ಈಗ ನನ್ನ ಹತ್ರ ಆಗ್ತಾ ಉಂಟು 4-5 ವೆರೈಟಿ. ಅದೀಗ ಕೀಪಿಂಗ್ ಕ್ವಾಲಿಟಿ ಇದ್ದ ಕಾರಣ ನಿಮಗೆ ಎಲ್ಲರಿಗೂ ಹೆಚ್ಚಿನವರಿಗೆ ಮಾಡ್ಬೋದು ಅಂತ ಕಾಣ್ತದೆ. ಮತ್ತು ಬಿಸಿಲು ಒಳ್ಳೆ ಬಿಸಿಲಿಗೆ ತಡೀತದೆ, ಅದು ಗಾಳಿಗೂ ಸಹ ಹಾಗೆ ಎಂಥ ಸಮಸ್ಯೆ ಇಲ್ಲ. ಅಂದರೆ ಕೀಪಿಂಗ್ ಕ್ವಾಲಿಟಿ ಇದ್ದ ಕಾರಣ ನಿಮಗೆ ಒಂದು ವಾರ ಎಲ್ಲ ಇಡ್ಬೋದು, ಮಾರ್ಕೆಟಿಂಗ್ ಮಾಡ್ಬೋದು ಅದರದ್ದು. ಈ ಕೀಪಿಂಗ್ ಕ್ವಾಲಿಟಿಯಲ್ಲಿ ಹಣ್ಣುಗಳು ನಾವು ಮಾಡಿದರೆ ಅದು ನಮಗೆ ಅದನ್ನು ಮಾರಾಟ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದು ಎಲ್ಲಿಯೂ ಸೇಲ್ ಆಗಿದ್ದರೆ ಹಾಳಾಗಿ ಹೋಗ್ತದೆ. ಹಾಗೆ ಇದು ಕೀಪಿಂಗ್ ಕ್ವಾಲಿಟಿ ನನಗೆ ಒಂದು ವಾರ ಜಾಸ್ತಿ ಕಾಣ್ತಾ ಇದ್ದ ಕಾರಣ ಇದನ್ನು ಮಾಡ್ಬೋದು. ಅಂದರೆ ಬೇರೆ ಬೇರೆ ಹಣ್ಣುಗಳು ಉಂಟು. ರೈನ್ ಫಾರೆಸ್ಟ್ ಪ್ಲಮ್ ಅಂತೇಳಿ ಒಂದು ವೆರೈಟಿಗೆ ವಸ್ತು ಬಂದಿದೆ, ಅದೆಲ್ಲ ಬ್ರೆಜಿಲಿಂದೆಲ್ಲ. ಅದು ವೈನಿಗೆ ಹೋಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಂತೂ ವೈನ್ ತೆಗಿಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ, ಅದನ್ನು ತಿನ್ನಲಿಕ್ಕೆ ಆಗ್ತದೆ. ನಂತರ ಅದು ವರ್ಷದಲ್ಲಿ ಒಂದು 3-4 ಸಲ ಆಗ್ತದೆ ಕೆಲವು ವೆರೈಟಿಯಲ್ಲಿ. ನಂತರ ಈಗ ಮ್ಯಾಮೆ ಸಪೋರ್ಟ್ ಅದೊಂದು ಬಂದಿದೆ ವಸ್ತು, ಅದು ಈಗ ಇಲ್ಲಿ ಪ್ರಚಾರಕ್ಕಷ್ಟಿಲ್ಲ. ಯಾಕೆಂದರೆ ಅದು ಅದರ ಗಿಡದ ರೇಟು ಕಾಸ್ಟ್ ಹೇಳುವಾಗಲೇ ಯಾರು ನಡುವ ಟೈಪಲ್ಲಿ ಇಲ್ಲ. ಯಾಕೆಂದರೆ ಅದು ಗ್ರಾಫ್ಟ್ ಗಿಡಗಳೆಲ್ಲ ನಿಮಗೆ 8,000-6,000 ಹೇಳ್ತಾರೆ. ಅದಂದರೆ ಈ ನಮ್ಮ ದೇಶದ್ದಲ್ಲ, ಅದೆಲ್ಲ ವಿದೇಶದ್ದೇ ಅದು. ಹಾಗಾದ್ರೆ ಅದನ್ನು ಅಷ್ಟೀಗ ಉಮ್ಮೆದಲ್ಲಿ ನಡಲಿಕ್ಕೆ ಯಾರಿಗೂ ಅಷ್ಟು ಗಿಡ ಇದೆ. ಈಗ ನಿಮ್ಮ ನವನಿತದಲ್ಲಿ ಇರ್ಬೋದು ಈಗ ಅದು. ಆದರೆ ನಡುವವರು ಸ್ವಲ್ಪ ಹಿಂದೇಟಾಗ್ತಾರೆ ಅದರ ರೇಟ್ ಹೇಳುವಾಗ. ಹಾಗಾದ್ರೆ ಅದು ಸಹ ಮಾಡುವ ಹಣ್ಣೆ ಅದು. ಯಾಕಂದರೆ ಅದಕ್ಕೆ ಕೀಪಿಂಗ್ ಕ್ವಾಲಿಟಿ ಉಂಟು. ನಮ್ಮ ಈ ಸಪೋಟದ ಟೈಪೇ ಅದು. ಅಂದರೆ ಅದು ಕೆ ಜಿ ಲೆಕ್ಕದಲ್ಲಿ ಬರ್ತದೆ ಅಂತ ಲೆಕ್ಕ ಅವ್ರದ್ದು. ಅಷ್ಟು ಕೆ ಜಿ ಬರೋದ್ರೆ ಒಂದು 750 ಗ್ರಾಮ್ ಸಾರಿ ಬರ್ಬೋದು ಅದು. ಅದು ಮಾಡುವ ಅಂದರೆ ಲಾರ್ಜ್ ಸ್ಕೇಲ್ ಗಿಡಕ್ಕೆ ರೇಟ್ ಕಡಿಮೆ ಆದರೆ ಸ್ವಲ್ಪ ನಮಗೆ ಮಾಡಲಿಕ್ಕೆ ಎಲ್ರಿಗೂ ಉಮೇದು ಬರ್ತದೆ. ಆದರೆ ಅದೀಗ ಅಷ್ಟು ಅದರಲ್ಲಿ ನಮ್ಮ ಸಪ್ಲೈ ಇಲ್ಲದ ಕಾರಣ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ. ನಂತರ ನಮ್ಮ ಇದಕ್ಕೆ ನಮ್ಮ ಈ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥದ್ದು. ಯಾಕಂದರೆ ಈಗ ಆಗಿದೆ ಆಲ್ರೆಡಿ ಕೆಲವು ಕಡೆಗೆ 1-2 ಕಡೆ ಇಲ್ಲಿ ಆಗಿದೆ. ಸೋನ್ಸಲ್ಲಿ ಆಗಿದೆ, ನಂತರ ಸುಳ್ಯದಲ್ಲಿ ಒಬ್ಬರ ಹತ್ರ ಆಗಿದೆ, ಅಲ್ಲೆಲ್ಲ ಆಗಿದೆ ಅದು. ಹಾಗಾದ್ರೆ ಆಗದ ವೆರೈಟಿ ಅಲ್ಲ, ಅದು ಆಗ್ತದೆ ನಮ್ಮಲ್ಲಿ. ನಂತರ ನಮಗೆ ತಿನ್ನಲಿಕ್ಕೆ ಬೇಕಾಗಿ ನಾವು ನಮ್ಮ ಈ ಪೇಟೆಯಿಂದ ತಂದು ತಿನ್ನಬೇಕಿದ್ರೆ ನಮ್ಮಲ್ಲಿ ತಿನ್ನಲಿಕ್ಕೆ ಬೇಕಾದ ಕೆಲವು ವೆರೈಟಿಗಳೆಲ್ಲ ಮಾಡ್ಬೋದು. ಅಂದರೆ ಅದು ಕೀಪಿಂಗ್ ಕ್ವಾಲಿಟಿ ಕಡಿಮೆ ಅಂಥದ್ದು ತುಂಬ ಈಗ ನನ್ನ ಹತ್ರ ಉಂಟಿಗೆ ಕೆಲವೆಲ್ಲ ಬೇರೆ ಬೇರೆ ವೆರೈಟಿಗಳು. ಅದು ನಮ್ಮ ಅಭ್ಯಾಸಕ್ಕೆ ಮಾತ್ರ ಆಗಬೇಕಂತ ಮಾರ್ಕೆಟಿಂಗ್ ಮಾಡಲಿಕ್ಕೆ ಕಷ್ಟ ಉಂಟದು. ಅಷ್ಟೇ 1-2 ಗಿಡ ನಡ್ಬೋದು ಅಂತ ಹೇಳ್ತಾರೆ. ಲಾರ್ಜ್ ಸ್ಕೇಲಲ್ಲಿ ಮಾಡುವ ಇದರಲ್ಲಿ ಇಲ್ಲ ಅದು. ನಮಗೆ ತಿನ್ನಲಿಕ್ಕೆ ಬೇಕಾ ಮಾಡ್ಬೋದು ಅಷ್ಟೇ. ನಂತರ ಹಲಸಲ್ಲಿ ಈಗ ತುಂಬ ಈಗ ಕಾಣ್ತೀರ ತುಂಬ ವೆರೈಟಿ ಇದೆ. ಈಗ ಪಂಚಮುಖಿ ಇಂತ ಒಂದು ವಸ್ತು ಓಡ್ತಾ ಉಂಟು. ಈಗ ಇನ್ನೊಂದೀಗ ಇಲ್ಲಿ ಬೇರೊಬ್ಬರದ್ದೀಗ ಇವತ್ತು ಯಾರು ಹೇಳಿದ್ರು 40 ಬ್ರಿಕ್ಸ್ ಉಂಟು ಅಂತ ಒಬ್ಬರು ಹೇಳಿದ್ರು. ಈಗ ಅದೀಗ ಇನ್ನೀಗ ಎಷ್ಟು ಓಡ್ತದೆ ಗೊತ್ತಿಲ್ಲ. ಹಾಗೆ ಅದು ಎಲ್ಲ ಹೊಸ್ತು ವೆರೈಟಿ ಬರ್ತಾ ಉಂಟು. ಮತ್ತು ಸಿದ್ದು ಶಂಕರೆಲ್ಲ ನಮ್ಮಲ್ಲೀಗ ಆದ ಇದಿಲ್ಲ, ಆದರೂ ತುಂಬ ಜನ ಹಾಕಿದ್ದಾರೆ. ಬರ್ಬೋದು, ಅದು ಒಳ್ಳೆ ಬರ್ಬೋದು. ಯಾಕಂದರೆ ಕಲರೆಲ್ಲ ಉಂಟು, ಮತ್ತು ಒಳ್ಳೆ ಇದು ಎಲ್ಲ ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಳ್ಳೆ ಇದು ಉಂಟು. ಅದಕ್ಕೆ ಈಗ ಒಂದನೇ ಎಲ್ಲದಕ್ಕೂ ಅಟ್ರಾಕ್ಷನ್ ಬೇಕಾದ್ದು. ನಿಮ್ಮ ಈ ಸಾವಯವ ಅಂತ ಹೇಳಿ ನಾವು ಕೆಲವು ಮಾಡಿದರೆ ಅದನ್ನು ನೋಡೋರಿಲ್ಲ. ಅಟ್ರಾಕ್ಷನ್ ಅಂದರೆ ಜಾಸ್ತಿ ನೋಡ್ತಾರೆ ಕೆಲವರು ಸಾವಯವ ಅಂತೇಳಿ ಅದನ್ನೇ ಕೊಂಡೋಗ್ತಾರೆ. ಹಾಗಾದ್ರೆ ಈಗ ಹೆಚ್ಚು ನಾವು ಆದಷ್ಟು ನಾವು ಔಷಧಿ ಹಾಕದೇ ಸಾಕುವಂಥದ್ದೇ ಮಾಡಿದರೆ ಒಳ್ಳೆಯದು. ಯಾಕಂದರೆ ಈಗಿನ ವಿಷ ನಮ್ಮ ದೇಹವನ್ನು ಹಾಳು ಮಾಡ್ತದೆ ಅಂತ ಇಲ್ಲಿ ಊರಿಗೆ ಗೊತ್ತಿದೆ. ಆದರೂ ಸಹ ಜನಗಳದನ್ನೇ ಬಯಸ್ತಾರೆ. ಕೆಲವರು ಹೆಚ್ಚಿನವರು ಅದನ್ನು ಬಿಟ್ಟು ಇದಕ್ಕೆ ಸಾವಯವಕ್ಕೆ ಬರ್ತಾರೆ. ನಿಮಗಿವತ್ತು ಈ ಮಠವ ಅದೆಲ್ಲ ನಿಮಗೆ ಅದಕ್ಕೆ ದೊಡ್ಡ ಗೊಬ್ಬರ ಅಂತ ಕೇಳುವುದಿಲ್ಲ. ಅದು ಒಮ್ಮೆ ಗಿಡ ಮಾಡಿ ನೀವು ಅದನ್ನು ಇದು ಮಾಡಿದರೆ ಒಂದು 4 ವರ್ಷದಲ್ಲಿ ಫಲ ಬರ್ತದೆ ಅದು. ಹಾಗಾದ್ರೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಇವರೆಲ್ಲ ಈಗ ಅದರ ಬಗ್ಗೆ ಗಿಡದ ಬಗ್ಗೆ ಎಲ್ಲ ಕೇರಳದಲ್ಲಿ ಹೋಗಿ ಅವರು ಸಂಶೋಧನೆ ಮಾಡಿರ್ಬೋದು. ನಂತರ ಬೇರೆ ಬೇರೆ ಈಗ ನಿಮಗೆ ಹಲಸಲ್ಲೇ ಸುಮಾರು ವೆರೈಟಿ ಬಂದಿದೆ. ಈಗ ನಂಗಡಕ್ಕಂತ ಬಂದಿದೆ, ಮತ್ತು ಚಂಪಡಕ್ಕಂತ ಬಂದಿದೆ. ಅದೆಲ್ಲ ನಮ್ಮಲ್ಲಿ ಸ್ವಲ್ಪ ಈ ಮಳೆ ಜಾಸ್ತಿ ಆದ ಕಾರಣ ಅದು ಸ್ವಲ್ಪ ಕಷ್ಟ ಆಗ್ತದೆ. ಅದು ಬೆಂಗಳೂರಲ್ಲೆಲ್ಲ ಇವರಲ್ಲೆಲ್ಲ ಆಗ್ಬೋದು, ಯಾಕಂದರೆ ಅಲ್ಲಿ ಮಳೆ ಕಡಿಮೆ. ನಮ್ಮಲ್ಲಿ ಸ್ವಲ್ಪ ಈ ಚಂಪಡಕ್ಕೆಲ್ಲ ಆಗೋದು ಸ್ವಲ್ಪ ಕಷ್ಟ. ಅದಂದರೆ ಅದು ಮಳೆ ತಡ್ಕೊಳ್ಳೋದು ಸ್ವಲ್ಪ ಇದಿಲ್ಲ, ಅದಕ್ಕೆ ಶಕ್ತಿ ಇಲ್ಲ. ಅದರ ಬಗ್ಗೆ ಈಗ ಅಶೋಕಣ್ಣರು ಹೇಳ್ಬೋದು, ನಮಗೆ ಅದರ ಬಗ್ಗೆ ಅಷ್ಟು ಅನುಭವ ಇಲ್ಲ. ಅದು ಅಲ್ಲಿ ಅವರು ಮಾಡಿರ್ಬೋದು ಬಹುಶಃ. ಹಾಗೆ ಇದು ನನ್ನ ಮ್ಯಾಂಗೋದಲ್ಲಿ ನಮ್ಮ ಹತ್ರ ಈಗ ನಾಮ್ಡಾಕ್ ಈಗ ಆಗ್ತಾ ಉಂಟು. ಈಗ ಅದು ಸ್ವಲ್ಪ ಒಳ್ಳೆ ಕಾಣ್ತದೆ ನಮಗೆ. ಈಗ ಅದಕ್ಕೆ ಸ್ವಲ್ಪ ರೋಗ ಕಡಿಮೆ. ನಂತರ ಬೇರೆ ಈಗ ಹಳೆ ವೆರೈಟಿಗೆಲ್ಲ ನಮ್ಮ ಹತ್ರ ಉಂಟಲ್ಲ, ಅದು ಇದ್ದದ್ದು ಅದೆಲ್ಲ ಇದ್ದದ್ದೇ. ಆದರೆ ಹೊಸ ವೆರೈಟಿಯಲ್ಲಿ ಈಗ ನನಗೆ ನಾಮ್ಡಾಕ್ ಒಳ್ಳೆ ಪಲ್ಪೆಲ್ಲ ಉಂಟು, ಅದಲ್ಲಿ ಕೀಪಿಂಗ್ ವೆರೈಟಿ ಉಂಟು ಅದಕ್ಕೆ.
ನಾಮ್ಡಾಕಲ್ಲಿ ಈಗ ಅದರಲ್ಲಿ 2-3 ತಳಿ ಉಂಟು ಅಂತ ಹೇಳ್ತಾರೆ. ಮತ್ತು ವರ್ಷ ಪೂರ್ತಿ ಆಗ್ತದೆ, ಕಾಯಿ ಆಗ್ತದೆ. ಅಂದರೆ ನಿಮಗೆ ಇಡೀ ವರ್ಷ ಆದರೆ ಒಂದು 3-4 ಸಾವಿರ ಹೂ ಹೋಗ್ತದೆ. ಲೋಕಲ್ ತಳಿ ಬಿಟ್ಟು ಈಗ ವಿದೇಶಿ ತಳಿಗಳಲ್ಲಿ ಇದು ನನಗೆ ಒಳ್ಳೆ ಅದೇ ನಂತರದಲ್ಲಿ ಈಗ ಅಬಿಯು ಅಂತ ಒಂದು ಹಣ್ಣುಂಟು. ಅದು ಈಗ ಸ್ವಲ್ಪ ಪ್ರಚಲಿತದಲ್ಲಿ ಉಂಟೀಗ. ಯಾಕಂದರೆ ಅದು ಈಗ ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಅದಕ್ಕೆ, ಆದರೂ ತಿನ್ನಲಿಕ್ಕೆ ಟೇಸ್ಟ್ ಉಂಟು. ನಿಮಗೆ ಒಂದು 4 ಗಿಡ ಎಲ್ಲ ಒಂದು ಮನೆಯಲ್ಲಿ ನಮ್ಮ ಇದಕ್ಕೆ ಹಾಕ್ಬೋದು. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ನಿಮಗೆ ಮಾಡಿದರೆ ಅದಕ್ಕೆ ಅದಕ್ಕೆ ಮಾರ್ಕೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಗೊತ್ತಿಲ್ಲ. ನಾವಂತೂ ಹಣ್ಣು ಮಾರಲಿಲ್ಲ, ನಾವು ಈಗ ಗಿಡವೇ ಎಲ್ಲ ಸ್ವಲ್ಪ ಮಾಡ್ತಾ ಇದ್ದೇವೆ. ಈಗ ಗಿಡಕ್ಕೆ ಒಳ್ಳೆ ಡಿಮಾಂಡ್ ಉಂಟು. ಈಗ ದುರಿಯನು ಮಾಡ್ಬೋದು. ದುರಿಯನ್ ಅಂದರೆ ನನ್ನಲ್ಲಿ ಇರಲಿಕ್ಕೆ 4 ಮರ ಉಂಟು, ಹೂ ಹೋಗ್ತಾ ಉಂಟು. ಅದು ಗಂಡೆಂಡು ಅಂತ ಗೊತ್ತಿಲ್ಲ ನನಗೆ. ಈಗ ಅದರಲ್ಲಿ ಅಂತೂ ಕಾಯಿ ಈ ವರ್ಷ ಬರಲಿಲ್ಲ. ಅಂತೂ ಕೇರಳದಲ್ಲಿ ಅಂತೂ ನಾನು ತಿಂದಿದ್ದೇನೆ, ನೋಡಿದ್ದೇನೆ. ಈಗ ಮೊನ್ನೆ ಹೋಗಿ ನೋಡಿದ್ದೇನೆ, ಸಿಕ್ಕಾಪಟ್ಟೆ ಬೆಳೀತಾ ಇದ್ದಾರೆ ದುರಿಯನು. ನಮ್ಮಲ್ಲಿ ಬರ್ಬೋದು, ಗಿಡ ಚಂದ ಬಂದಿದೆ ನನ್ನಲ್ಲಿ. ಇನ್ನದು ಮಳೆ ಹೇಗೆ ತಡೀತದೆ ಅಂತ ಗೊತ್ತಿಲ್ಲ. ಅದು ಅದರ ಬಗ್ಗೆ ಈಗ ನನಗೆ ಕಾಣುವಟ್ಟಿಗೆ ಅಂತ ರೋಗ ಕಾಣುವುದಿಲ್ಲ. ಈಗ ಇನ್ನು ಮುಂದಿನ ದಿನಗಳಲ್ಲಿ ಎಂತ ಆಗುತ್ತೆ ಗೊತ್ತಿಲ್ಲ. ನನಗೆ ದೊಡ್ಡ ಮರ ಉಂಟು, ಸಾಧಾರಣ ಒಂದು 25-30 ಫೀಟ್ ಹೋದ ಮರ ಉಂಟು ಈಗ ನನ್ನ ಹತ್ರ. ಅದರಲ್ಲಿ ಹೂ ಹೋಗಿದೆ, 2 ವರ್ಷ ಆಯ್ತು. ಈಗ ಕಾಯಿ ಬರ್ತಾ ನೋಡ್ಬೇಕಷ್ಟೇ. ಒಬ್ಬರು ಕೆಲವು ಹೇಳ್ತಾರೆ ಒಂದು 4 ವರ್ಷ ಬೇಕು ಅದಕ್ಕೆ ಬರಲಿಕ್ಕೆ ಅಂತ ಹೇಳ್ತಾರೆ. ಎಂಥದ್ದು ಅಂತ ಗೊತ್ತಿಲ್ಲ ಅದರ ಬಗ್ಗೆ. ನಂತರ ಬೇರೆ ಈಗ ಕೆಲವೆಲ್ಲ ನಮಗೆ ಬೇಕಾದಷ್ಟೇ. ನಾವು ಅಂದರೆ ದೊಡ್ಡ ಲಾರ್ಜ್ ಸ್ಕೇಲ್ ಯಾವುದು ಮಾಡೋದಿಲ್ಲ. ಹಾಗಾದ್ರೆ ನಮಗೆ ಬೇಕಾದ ಕೆಲವು ತಿನ್ನಲಿಕ್ಕೆ ಅಷ್ಟು ಕವರ್ ಮಾಡ್ತಾ ಇದ್ದೇವೆ ಅಷ್ಟೇ. ಹಾಗೆ ಮತ್ತು ನಾವು ಹೊಸತೊಂದೀಗ ಅಂದರೆ ಒಂದೇ ಗುಂಡಿಯಲ್ಲಿ 2 ಗಿಡ ನಟ್ಟು ನೋಡಿದ್ದೇವೆ. ಹಲಸಿನ ಗಿಡ ಎಲ್ಲ 2 ಹಾಕಿದ್ದೇವೆ. ಈಗ ಒಂದು ಪ್ರಾಯೋಗಿಕವಾಗಿ ಎಂತ ಆಗ್ತದೆ ಗೊತ್ತಿಲ್ಲ. ಈಗ ಬರ್ತಾ ಉಂಟು, ಕಾಯಿ ಬರ್ತಾ ಉಂಟು. ಅದೊಂದೀಗ ಪ್ರಯೋಗ ಮಾಡ್ತಾ ಇದ್ದೇವೆ. ಒಂದೇ ಕಡಿಮೆ ಜಾಗದಲ್ಲಿ ಜಾಸ್ತಿ ಗಿಡ ಹಾಕಲಿಕ್ಕೆ ಆಗ್ತದೆ ನೋಡುವಂಥ ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ ನಾವೀಗ. ಧನ್ಯವಾದಗಳು ಸರ್. ಇನ್ನು ವಿಶೇಷ ಹಣ್ಣುಗಳು, ಬೆಳೆಗಳು ಮತ್ತು ತಳಿಗಳು, ಅದರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನಾವು ಇದರ ಕೊನೆಗೆ ತಿರುಮೇಶ್ವರ್ ಸರ್ ಹತ್ರ ಮತ್ತೆ ನಾವು ಪ್ರಶ್ನೆಗಳನ್ನು ಕೇಳುವ. ಅವರು ಹೇಳಿದರಲ್ಲಿ ಮಟೋವಾ ಅನ್ನೋದಕ್ಕೆ ಈಗ ಹೊಸ ಬೆಳೆ, ಹೊಸ ಹಣ್ಣು, ಶೆಲ್ಫ್ ಲೈಫ್. ನಾವು ಅವರ ಮಾತಿನಲ್ಲಿ ನಾನು ಕೆಲವು ಗಮನಿಸಿದ್ದೇನೆಂದರೆ, ಶೆಲ್ಫ್ ಲೈಫ್ ಹೆಚ್ಚಿರುವ ಹಣ್ಣುಗಳಿಗೆ ಕಮರ್ಷಿಯಲ್ ವ್ಯಾಲ್ಯೂ ಇರ್ತದೆ. ಮೇಂಟೆನೆನ್ಸ್ ಕಮ್ಮಿ ಇದ್ದು ಸಾವಯವ ರೀತಿಯಲ್ಲೇ ಬೆಳೆಸಲಿಕ್ಕೆ ಸಾಧ್ಯತೆ ಇರುವಂಥ ಹಣ್ಣುಗಳು ಸುಮಾರಷ್ಟು ಇದೆ. ಸಣ್ಣ ಕೆನಪಿ, ಅದರ ಒಂದು ಗೆಲ್ಲುಗಳು ಜಾಸ್ತಿ ಅಗಲ ಹೋಗದೆ ಸಣ್ಣ ಕೆನಪಿಯ ಹಣ್ಣುಗಳನ್ನು ನಮಗೆ ಲಾರ್ಜ್ ಸ್ಕೇಲಲ್ಲಿ ಕೃಷಿಯಲ್ಲಿ ಕಮರ್ಷಿಯಲ್ ಕೃಷಿ ಮಾಡಲಿಕ್ಕೆ ಕೂಡ ಸೂಕ್ತವಾಗಿರ್ತದೆ. ಆಮೇಲೆ ಬೆಳೆಗಳಲ್ಲಿ ಅವರು ಹೇಳಿದ ಪ್ರಕಾರ ರೈನ್ ಫಾರೆಸ್ಟ್ ಪ್ಲಮ್ ಇರ್ಬೋದು. ಮೆಮೆ ಸಪೋಟದ್ದು ಗಿಡಗಳ ರೇಟ್ ಜಾಸ್ತಿ ಈಗ. ಅದು ಯಾಕೆಂದರೆ ಅದರ ಲಭ್ಯತೆ ಕಮ್ಮಿ. ಮುಂದಿನ ದಿವಸಗಳಲ್ಲಿ ರೇಟ್ ಕಮ್ಮಿ ಆದಾಗ ಎಲ್ಲರೂ ಹೆಚ್ಚಿನವ್ರು ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಬಹಳ ಉತ್ತಮ ಒಂದು ಹಣ್ಣು. ಹಾಗೆಯೇ ಪಂಚಮುಖಿ, ಹಲಸಲ್ಲಿ ನಮ್ಮ ಸ್ಥಳೀಯ ವೆರೈಟಿಗಳಲ್ಲಿ ಪಂಚಮುಖಿ, ಆಮೇಲೆ ನಾಮ್ಡೋಕ್ ಮಾಯ್ ಅಂತ ಏನು ಮಾವಿನ ಗಿಡ ಇದೆ, ಮಾವಿನ ಹಣ್ಣಿದೆ, ಅದು ಇಡೀ ವರ್ಷ ಆಗುವಂಥ ಹಣ್ಣು. ಮತ್ತು ಆದಷ್ಟು ರೋಗ ಕಮ್ಮಿ ಇರುವಂತಹ ಬೆಳೆಗಳನ್ನು ನಾವು ಸಿಲೆಕ್ಟ್ ಮಾಡುವಂಥದ್ದು, ತಳಿಗಳನ್ನು ಸಿಲೆಕ್ಟ್ ಮಾಡುವಂಥದ್ದು. ಅಬಿಯು ಮತ್ತು ದೂರಿಯನ್ ಎರಡಕ್ಕೂ ಇರುವಂಥ ಅವಕಾಶಗಳು. ಮತ್ತು ಅವರ ಒಂದು ಏನು ಎಕ್ಸ್ಪರಿಮೆಂಟ್ಸ್, ಒಂದೇ ಬುಡದಲ್ಲಿ 2 ಗಿಡಗಳನ್ನು ನಟ್ಟು ಕಡಿಮೆ ಸ್ಥಳದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆಸಲಿಕ್ಕೆ ಆಗ್ತದೆ ಅದು ಅವರು ಕೂಡ ಪ್ರಾಯೋಗಿಕವಾಗಿ ನೋಡ್ತಾ ಇದ್ದಾರೆ, ಅದನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಮುಂದೆ ಪ್ರಶ್ನೋತ್ತರದಲ್ಲಿ ನಿಮ್ಮ ಬೇರೆ ಏನಾದರೂ ತಳಿಗಳ ಬಗ್ಗೆ ಇದ್ದರೆ ಕೇಳ್ತಾರೆ. ಈಗ ಮುಂದುವರಿತಾ ನಮ್ಮ
ಡಾಕ್ಟರ್ ಕರುಣಾಕರನ್ ಸರ್, IHRನ ಪ್ರಿನ್ಸಿಪಲ್ ಸೈಂಟಿಸ್ಟ್, ತಳಿಗಳು, ಕೃಷಿಕರು, ತಂತ್ರಜ್ಞಾನ, ಉದ್ಯಮಶೀಲತೆ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ತುಂಬ ಆಗ್ತಾರೆ ಮೇಡಮ್, ಎಕ್ಕೋ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಕರುಣಾಕರನ್ ಹೇಳಿ. Initially, I served in Madikeri district. Actually, I worked in Chettelli farm. I served in around 13 years. ಅಲ್ಲಿ ಸರ್ವ್ ಮಾಡಿದ್ದೀನಿ ನಾನು. ಅಲ್ಲಿ ಫಸ್ಟ್ ನಾವು ಏನು ಕೆಲಸ ಸ್ಟಾರ್ಟ್ ಮಾಡಿದೆ, ರಂಬುಟಾನ್, ದುರಿಯನ್, ಲಾಂಗಾನ್, ಲಿಚ್ಚಿ, ಅವಕ್ಯಾಡೋ, ಈ ಥರ ಒಂದು ಡಜನ್ ಆಫ್ ಫ್ರೂಟ್ ಕ್ರಾಪ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು. ಇದು ಕಲೆಕ್ಟೆಡ್ ಫ್ರಮ್ ಕೇರಳ ಮತ್ತು ದಕ್ಷಿಣ ಕನ್ನಡ ಏರಿಯಾದಿಂದ ಕಲೆಕ್ಟ್ ಮಾಡಿ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೆವು ನಾವು. ಮತ್ತು ಐ ಟ್ರಾನ್ಸ್ಫರ್ ಟು ತುಮಕೂರು ಇರಳ್ಳಿ ಫಾರಮ್. ಐ ಟ್ರಾನ್ಸ್ಫರ್ಡ್. ಐ ವೆಂಟ್ ಆಸ್ ಎ ಪ್ರಮೋಷನ್ ದೇರ್. ಅಲ್ಲಿ ನಾನು ಏನು ಮಾಡಿದ್ದೆ, ಫಸ್ಟ್ ಡ್ರ್ಯಾಗನ್ ಫ್ರೂಟ್ ಮತ್ತು ಜಾಕ್ ಫ್ರೂಟ್ನ ವಿ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ರಿಸರ್ಚ್ ವರ್ಕ್. ಪರ್ಟಿಕ್ಯುಲರ್ಲಿ ನನಗೆ ಇಲ್ಲಿ ಕೆಂಪು ತೋಳ ತಂದಿದ್ದೀವಿ ನಾವು. ಅಲ್ಲಿ ಎಲ್ಲಿ ನೋಡಿದ್ರೂ ಕೆಂಪು ತೋಳ ಇರ್ತ, ಬಟ್ ಅದರಲ್ಲೇ ನಾವು ಒಂದು 50 ವರ್ಷ ಆಗಿ ಯಾರೋ ಒಂದು ವೆರೈಟೀಸ್ ಚಂದ್ರೊಳಸನ್ನು ಹೇಳಿದಾರ ಬಿಟ್ಟು ಒಂದು ನಾಮಕರಣ, ಒಂದು ವೆರೈಟೀಸ್ ಯಾವುದು ಬೆಸ್ಟ್, ಯಾವುದು ಒಳ್ಳೆಯದನ್ನೋದು ಯಾರೋ ಒಂದು ಐಡಿಯಾ ಮಾಡಿಲ್ಲ. ಆವಾಗ ನಾವು ಪ್ಲ್ಯಾನ್ ಮಾಡಿ ಏನು ಮಾಡಿದ್ವಿ, 2 ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಒಂದು ಸಿದ್ದು ಮತ್ತು ಒಂದು ಶಂಕರ, 3ನೇದು ಶ್ರೀ ಹಲಸನ್ನು ಒಂದು ಮಾಡಿದ್ದೀವಿ. ಶ್ರೀ ಹಲಸು ಆ ಮದರ್ ಪ್ಲ್ಯಾಂಟ್ ಸೆತ್ತು ಹೋಗ್ಬಿಟ್ಟಿದ್ದಾಗ ನಾವು ಪ್ರೊಡಕ್ಷನನ್ನು ಸ್ಟಾಪ್ ಮಾಡಿದ್ದೀವಿ. ಈಗ ಅದರ ಗಿಡ ನಾಟಿ ಮಾಡಿದ್ವಿ, ನಮ್ಮ ಹತ್ರ ಒಂದು 20 ಗಿಡ ಇದೆ. ಅದು ಈಲ್ಡ್ ಬಂದ ಮೇಲೆ ನಾವು ಮತ್ತೆ ಪ್ರೊಡಕ್ಷನ್ ಮಾಡೋಣ. ಅದು ವಿ ಕೆಪ್ಟ್, ಅದನ್ನು ಉತ್ಪಾದನೆ ಮಾಡ್ತಾ ಇಲ್ಲ. ಮತ್ತು ಏನು ಮಾಡಿದ್ದೀವಿ, ಇವಾಗ ನಾವು ಸಿದ್ದು ಹಲಸು, ಶಂಕರ ಹಲಸು ಏನು ಮಾಡಿದ್ವಿ, ಆ ರೈತರ ಹೆಸರಲ್ಲೇ ನಾವು ಒಂದು ಮಾಡಿದ್ದೀವಿ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ, ತುಮಕೂರು ಜಿಲ್ಲೆ ವೆರೈಟಿಗಳು ದಕ್ಷಿಣ ಕನ್ನಡ ಆರ್ ಕೇರಳ ಪರ್ಫಾರ್ಮೆನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಚೇಂಜ್ ಆಗ್ಬೋದು, ಕಲರ್ ಚೇಂಜ್ ಆಗ್ಬೋದು, ಕ್ವಾಲಿಟಿ ಚೇಂಜ್ ಆಗ್ಬೋದು, ಮತ್ತು ಟೇಸ್ಟ್ ವೈಸ್ ಇಟ್ ವಿಲ್ ಕಮ್ ಡೌನ್ ಆಲ್ಸೋ. ಅಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ಅನುಭವ ಏನಂದರೆ, ಒಂದೇ ಮರದಲ್ಲ ನಾನು 10 ಹಣ್ಣು ಕಿತ್ತಿದ್ರೂ ಕೆಲವು ಟೈಮ್ ಒಂದು ಹಣ್ಣು ಎಳೆದಾಗಿ ಬಂದುಬಿಡ್ತದೆ. ನಾವು ಬಲ್ತಿದೇನು ಕಟ್ ಮಾಡಿರೋ ಹಣ್ಣುಗಳು ಎಳೆದಾಗಿರ್ತದೆ, ಟೇಸ್ಟ್ ವೈಸ್ ಚೆನ್ನಾಗಿರಲ್ಲ. ಸೊ ಜಾಕ್ ಫ್ರೂಟ್ ಮಾತ್ರ ಏನಂದರೆ ವೇರಿಯೇಷನ್ ಒಂದು ಮರದಲ್ಲೇ ತುಂಬ ಇರ್ತದೆ. ಡೆಫಿನೆಟಾಗಿ ಎಲ್ಲ ಗಿಡಗಳನ್ನು ನೀವು ಕಸಿ ಕಟ್ಟಿದ ಮೇಲೆ ಒಂದು ಯೂನಿಫಾರ್ಮಿಟಿ. ಆಗ ಏನಂದರೆ ಮದರ್ ಪ್ಲ್ಯಾಂಟ್ಲ ಏನಿದು 100% ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ, ಒಂದು 80% ಬರ್ಬೋದು. ಈಗ ನಾವು ಸಿದ್ದು ಹಲಸು 2017 ಬಿಡುಗಡೆ ಮಾಡಿದ್ದೀವಿ. ಇವಾಗ ನಮ್ಮ ತೋಟದೆಲ್ಲ ಕಾಯಿ ಬರೋಕ್ಕೆ ಶುರುವಾಯಿತು. ಬಟ್ ವ್ಯತ್ಯಾಸ ಇದೆ ಸ್ವಲ್ಪ. ಜಾಕ್ ಫ್ರೂಟ್ ಮಾತ್ರ ಸ್ವಲ್ಪ ಏಜ್ ಎಷ್ಟು ಆಗ್ತಾ ಹೋಗ್ತದೋ ಅದನ್ನು ಕ್ವಾಲಿಟಿ, ಕಲರ್, ಟೇಸ್ಟ್ ಚೆನ್ನಾಗಿ ಕೂಡಿ ಬರ್ತಾ ಇರ್ತದೆ. ಸೊ ಈಗ ನಾವು ಇನ್ನೊಂದು 2-3 ವರ್ಷ ನೋಡಬೇಕಾಗ್ತದೆ. ಈ ಸಿದ್ದು ಹಲಸು, ಶಂಕರ ಹಲಸು ನಾವು ಹೆಂಗೆ ಮಾಡಿದ್ದೀವಿ ಅಂದರೆ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ರೈತರ ಜೊತೆಗೆ. ಅಗ್ರಿಮೆಂಟ್ ಮಾಡಿ ಎವ್ರಿ ಇಯರ್ ನಾವು ಏನು ಮಾಡಿದ್ವಿ, 20ರಿಂದ 25 ಸಾವಿರ ಗಿಡ ಪ್ರೊಡಕ್ಷನ್ ಮಾಡ್ತೀವಿ. ಆ 25 ಸಾವಿರ ಗಿಡದಿಂದ ಅವ್ರಿಗೆ 50% ವಾಪಸ್ ಆದಾಯ ಕೊಡಬೇಕು, ರಾಯಲ್ಟಿ. ಈಗ ಸಿದ್ದು ಹಲಸು ಮತ್ತು ಶಂಕರ ಹಲಸು ಏನಂದರೆ, ಫಾರ್ಮರ್ಸ್ ವೆರೈಟೀಸ್ನ ನಾವು ಡೆಲ್ಲಿ ಲೆವೆಲ್ಲ ರಿಜಿಸ್ಟರ್ ಮಾಡಿ, ಪ್ಯಾಟರ್ನ್ ಮಾಡಿ, ಪ್ರೊಟೆಕ್ಟ್ ಮಾಡಿ ನೆಕ್ಸ್ಟ್ 20 ಇಯರ್ಸ್ಗೆ ಪ್ರೊಟೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಈ ಥರ ಹಲವಾರು ಕೆಲಸ ರೈತರ ತೋಟದಲ್ಲಿ ಯಾವುದೇ ಹಣ್ಣುಗಳಿದ್ರೂ ನಾವು ಆ ಥರ ಒಂದು ಕಾನ್ಸೆಪ್ಟ್ ಮಾಡಿಬಿಟ್ಟು ಅವ್ರಿಗೆ ಆ ತಳಿನ ಅವ್ರ ಹೆಸರಲ್ಲೇ ರಿಜಿಸ್ಟರ್ ಮಾಡಿ ಪ್ರೊಟೆಕ್ಟ್ ಮಾಡಿ ಕೊಡ್ಬೋದು. ಯಾತಕ್ಕೆ ಇದು ಪ್ರೊಟೆಕ್ಟ್ ಮಾಡಿದ್ರಂದರೆ, ನಾವು ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ಏನಾಗ್ತದೆ, ಆಸ್ಟ್ರೇಲಿಯನ್ ತೊಗೊಂಡೋಗ್ತಾರೆ, ಅವರು ಓನ್ ತಳಿನ ಹೇಳ್ಬಿಡ್ತಾರೆ, ಅಲ್ಲದ ಫಿಲಿಪೈನ್ಸ್ ತೊಗೊಂಡೋಗ್ಬಿಡ್ತಾರೆ, ಅಲ್ಲಿ ಅವ್ರದ್ದನ್ನು ಹೇಳ್ಬಿಡ್ತಾರೆ. ಸೊ ಇದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅದನ್ನು DNA ಫಿಂಗರ್ ಪ್ರಿಂಟ್ ಮಾಡಿ ಪ್ರೊಟೆಕ್ಟ್ ಮಾಡಿದ್ವಿ. ಬಟ್ ನನ್ನ ಅನುಭವದಲ್ಲಿ ಏನಾಗ್ತಾರೆ, ಇಲ್ಲಿ ಸಪೋಸ್ ಕೆಲವು ರೈತರುಗಳು ಏನು ಮಾಡ್ತಾರೆ, J33 ನಡ್ತಾ ಇದ್ದಾರೆ, ಪ್ರಕಾಶ್ ಚಂದ್ರ ನಡ್ತಾ ಇದ್ದಾರೆ, ಮತ್ತು ಮನಮೋಹನ್ ನಡ್ತಾ ಇದ್ದಾರೆ. ಸೊ ಇದೆಲ್ಲ ನಾವು ಇರಳಿಲ್ಲ ನಾಟಿ ಮಾಡಿದ್ವಿ. ಇಲ್ಲಿಗೆ ಅಲ್ಲಿಗೆ ವ್ಯತ್ಯಾಸ ಜಾಸ್ತಿ ಬರ್ತಾಯಿದೆ. ಅಲ್ಲಿ ಬೇರೆ ಕಲರೇ ಬರ್ತದೆ, ಶೇಪೇ ಬೇರೆ ಬರ್ತಾ ಇದೆ. ಸೊ ದರ್ ಈಸ್ ಎ ಡಿಫ್ರೆನ್ಸ್. ಸೊ ಅದರಿಂದಾಗೆ ಹೈ ರೈನ್ಫಾಲ್ ಝೋನ್ ಮತ್ತು ಪ್ಲೈನ್ ಏರಿಯಾ, ಟ್ರಾಪಿಕಲ್ ಬೆಂಗಳೂರು ಝೋನ್ ಆರ್ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೇರೆ ತಳಿಗಳನ್ನು ನಾಟಿ ಮಾಡಬೇಕು. ನಾವು ಸೆಲೆಕ್ಷನ್ ಆಫ್ ವೆರೈಟೀಸ್ ನಾವು ಪರ್ಪಸ್ ಏನು ನಾವು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಸಿದ್ದು ಹಲಸು ಆರ್ ಶಂಕರ ತುಂಬ ಕ್ರಂಚಿ ಬರ್ತದೆ, ಚಿಪ್ಸ್ ಮಾಡೋಕ್ಕೆ ಬರೋದಿಲ್ಲ, ಓನ್ಲಿ ಟೇಬಲ್ ಪರ್ಪಸ್. ಅದನ್ನು ಪಲ್ಪ್ ಮಾಡಿದ್ರೂ ಆರ್ ಚಿಪ್ಸ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ ಆಗಿಬಿಡ್ತದೆ ಬಿಕಾಸ್ ಆಫ್ ಕರೋಟಿನೈಡ್ ಕಂಟೆಂಟ್. ಇದೆಲ್ಲ ಎಲ್ಲೋ ಅಲ್ಲ ನೋಡಿ ನೀವು. ನಾವು ಬೆಂಗಳೂರಲ್ಲಿ ನಾಟಿ ಲಾಲ್ಬಾಗ್ ಮಧುರಾ ಈಸ್ ಬೆಸ್ಟ್ ಫಾರ್ ಅಸ್ ಕ್ವಾಲಿಟಿ ವೈಸ್. ನಮಗೆ ತುಂಬ ದಪ್ಪ ತೊಳ ಬರ್ತಾ ಇದೆ, ಥಿಕ್ನೆಸ್ ಚೆನ್ನಾಗಿದೆ, ಈಲ್ಡು ಚೆನ್ನಾಗಿದೆ, ಮತ್ತು ಪಾಲೂರು ಹಣ್ಣು ಚೆನ್ನಾಗಿದೆ, ಮತ್ತು ಗಮ್ಲೆಸ್. ಈ ಥರ ಲೊಕೇಶನ್ ವೈಸ್ ಬೇರೆ 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 ಮಾಡ್ತಾ ಇದ್ದಾರೆ.
ಈಗ ಇನ್ ಕೇಸ್ ಆಫ್ ಬಂಡೂಟಿ ರೀಜನ್ ಹೋದರೆ ನಮ್ಮ ಅಲ್ಲಿ ಏನು ಮಾಡ್ತಾರೆ, ಬರೀ ಅವರು 20 kg 15 kg ಬರೋ ಹಣ್ಣುಗಳನ್ನ ಅಲ್ಲಿ ನಾಟಿ ಮಾಡ್ತಾ ಇದ್ದಾರೆ. ಅವರು ಸಿದ್ದು ಮಾಡೋದಲ್ಲ, ಲಾಲ್ಬಾಗ್ ಮಧುರ ಮಾಡಲ್ಲ, ಪ್ರಕಾಶ್ ಚಂದ್ರ ನಾಟಿ ಮಾಡಲ್ಲ, ಅವ್ರ ಪರ್ಪಸ್ಸೇ ಬೇರೆ. ಬಟ್ ಇಲ್ಲೆಲ್ಲ ಕರ್ನಾಟಕ ಎಲ್ಲ ಮ್ಯಾಕ್ಸಿಮಮ್ ಏನಾದರೂ ಈ ಥರ ತಳಿಗಳು ನಾಟಿ ಮಾಡ್ತಾ ಇದ್ದಾರೆ. ಸೊ ನನ್ನ ಸಜೆಷನ್ ಅಂದರೆ ಸೆಲೆಕ್ಷನ್ ಆಫ್ ಲೋಕಲ್ ವೆರೈಟೀಸ್ ಬೆಸ್ಟ್. ಅಲ್ಲಿರೋ ತಳಿಗಳನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಪರ್ಫಾರ್ಮೆನ್ಸ್ ಯಾವುದು ಅದನ್ನು ನಾಟಿ ಮಾಡಿ ಅಂತೀನಿ. ಸಿದ್ದು ಶಂಕರಾವ್ ನೀವು ಬ್ಯಾಕ್ಯಾರ್ಡ್ ಕಲ್ಟಿವೇಷನ್ 1 ಮರ 2 ಮಾಡ್ಬೋದು, ಅದರಿಂದ ಏನು ಲಾಸ್ ಆಗಲ್ಲ. ಬಟ್ ಕಮರ್ಷಿಯಲ್ ಕಲ್ಟಿವೇಷನ್, ಕಮರ್ಷಿಯಲ್ ಫಾರ್ಮಿಂಗ್ ಹೋಗ್ಬೇಕಾದ್ರೆ ನಮ್ಮ ಜಿಲ್ಲೆ ಅಲ್ಲ, ನಮ್ಮ ಲೊಕೇಶನ್, ನಮ್ಮ ರೀಜನ್ಗೆ ಯಾವುದು ಬೆಸ್ಟೋ ಅದನ್ನೇ ನೀವು ನಾಟಿ ಮಾಡಬೇಕು. ನಾವು ಅದನ್ನು ಬೇಕಾದ್ರೆ ಚರ್ಚೆ ಮಾಡೋಣ, ಡಿಸ್ಕಸ್ ಮಾಡೋಣ. ಮತ್ತು ಬೇಕಾದರೆ ನಮ್ಮ ಹತ್ರ ಜಾಕ್ ಫ್ರೂಟಿಗೆ ಟೋಟಲ್ 4 ಟೆಕ್ನಾಲಜಿ ಇದೆ. 4 ಟೆಕ್ನಾಲಜಿ ಅಂದರೆ ಒಂದು ಪಲ್ಪಿಂಗ್ ಮಾಡೋದು, ರೆಡಿ ಟು ಸರ್ವ್ ಜ್ಯೂಸಸ್ ಜಾಕ್ ಫ್ರೂಟಲ್ಲಿ. ನೆಕ್ಸ್ಟ್ ಸೀಡ್ ಬೇಸ್ಡ್ ಚಾಕ್ಲೇಟ್ ಮಾಡೋದು, ನೆಕ್ಸ್ಟ್ ಸೀಡ್ ಪೌಡರ್ ಬೇಸ್ಡ್ ಕುಕ್ಕೀಸ್ ಮಾಡೋದು. ಈ ಥರ 3-4 ಟೆಕ್ನಾಲಜಿ ರೆಡಿ ಇದೆ. ಇಲ್ಲಿ ಅವರ ನಿಧಿ ಫುಡ್ ಪ್ರಾಡಕ್ಟ್ಸ್ ಇದೆ, ಅವರು ನಮ್ಮ ಹತ್ರ ಟೆಕ್ನಾಲಜಿ ಮಾಡಿ ನಮ್ಮ ಇನ್ಕ್ಯುಬೇಟೀಸ್ ಸುಮಾರು ಒಂದು 10 ಕಂಪನೀಸ್ ಈಗ ಆಲ್ರೆಡಿ ದೇ ಆರ್ ಪರ್ಚೇಸ್ ದಿಸ್ ಟೆಕ್ನಾಲಜಿ. ಅವರು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ, ಈ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲೇ ಡಾಕ್ಟರ್ CK ನಾರಾಯಣ್ ಒಬ್ಬರು ಇದ್ದಾರೆ, ಅವರು ಅದೆಲ್ಲ ಸ್ಪೆಷಲಿಸ್ಟ್. ನಾನು ಬಂದು ಬರೀ ಐಡೆಂಟಿಫಿಕೇಷನ್ ಆಫ್ ವೆರೈಟೀಸ್, ಯಾವುದು ಬೆಸ್ಟ್, ಯಾವುದು ನ್ಯೂಟ್ರಿಷಲ್ ಕ್ವಾಲಿಟಿ ಇರೋದು ಅದನ್ನು ಮಾತ್ರ ನನ್ನ ಕೆಲಸ. ಇನ್ನೊಬ್ಬರು ಡಾಕ್ಟರ್ CK ನಾರಾಯಣ್ ಒಬ್ಬರು ಇದ್ದಾರೆ, ಅದೆಲ್ಲ ಅವರು ಮ್ಯಾಕ್ಸಿಮಮ್ ನಾವು ದೇ ಆರ್ ಆಲ್ಸೋ ಹ್ಯಾವಿಂಗ್ 2-3 ಡಿಫ್ರೆಂಟ್ ಅದು ಟೆಂಡರ್ ಜಾಕ್ ಪ್ರೊಡಕ್ಷನ್ ಮಾಡೋದು ಬೇಕಾ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ದೆನ್ ರೆಡಿ ಟು ಹೀಟ್ ಟೆಂಡರ್ ಜಾಕ್ ಫ್ರೂಟ್, ಈ ಥರ ಹಲವಾರು ಪ್ರಾಡಕ್ಟ್ ರೆಡಿ ಆಗ್ತಾ ಇದೆ ಜಾಕ್ ಫ್ರೂಟ್ಲೆ. ಎನಿಬಡಿ ವಾಂಟ್ಸ್ ಡಾಕ್ಟರ್ CK ನಾರಾಯಣ, ವಿ ವಿಲ್ ಲಿಂಕ್ ದಮ್. ಇಫ್ ಯು ವಾಂಟ್ ಯು ಕಮ್ ದರ್, ಫಸ್ಟ್ ಸಿ ದ ಪ್ರಾಡಕ್ಟ್ ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್, ಅದನ್ನು ನೋಡಿ ಮತ್ತು ಅವ್ರ ಡಿಸ್ಕಸ್ ಮಾಡಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಯೂನಿಟ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಪ್ರಾಡಕ್ಟ್. Thank you very much, sir. Thank you. Anything is there? I am in this stall. Tomorrow also I will be here only. You can discuss with me. Thank you very much. Thank you, Wonder. ಧನ್ಯವಾದಗಳು ಸರ್. ಸರ್ ಮತ್ತೆ ನಮ್ಮನ್ನು ಜಾಯಿನ್ ಮಾಡಲಿಕ್ಕಿದ್ದಾರೆ. ಈಗ ಒಂದು ಸ್ವಲ್ಪ ಅವ್ರ ಕೆಲಸದಲ್ಲಿ ಹೋಗಿ, ಎಸ್, ಹಿ ವಿಲ್ ಕಮ್ ಬ್ಯಾಕ್. ಹಿ ಹ್ಯಾಸ್ ಟು ಜಸ್ಟ್ ಎಸ್ಕಾರ್ಟ್ ಹಿಸ್ ಟೀಮ್ ಆ್ಯಂಡ್ ಹಿ ವಿಲ್ ಕಮ್ ಬ್ಯಾಕ್ ಟು ಅಸ್. ನಮ್ಮ ಜೊತೆನೇ ಇರ್ತಾರೆ IHRನವರು ಬೆಂಗಳೂರಿಂದ ತಳಿ ಸಮೇತ ಬಂದು ಡಿಸ್ಪ್ಲೇ ಮತ್ತು ಟೇಸ್ಟ್ಗೆ 2 ಇಟ್ಟಿದ್ದಾರೆ. ಅವ್ರ ತಂಡ ಇದೆ. ಸರ್ ಕೂಡ ಇವತ್ತು ಮತ್ತು ನಾಳೆ, ಇವತ್ತು ಸಾಯಂಕಾಲ ತನಕ ಇರ್ತಾರೆ, ನಾಳೆನೂ ಇರ್ತಾರೆ. ಸೊ ಯಾರಿಗೂ IHRಯಿಂದ ಯಾವ ರೀತಿಯ ಒಂದು ಸಪೋರ್ಟ್ ಬೇಕು ಅಥವಾ ಇನ್ಫಾರ್ಮೇಷನ್ ಬೇಕು ಪಡ್ಕೊಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಎಕ್ಸ್ಕ್ಯೂಸ್ ಏನಾದ್ರು ಎಲ್ಲರೂ ಹಣ್ಣು ಕೇಳ್ತಾ ಇದ್ದಾರೆ. ಈಗ ವರ್ಷನೇ ಸ್ಟಾರ್ಟ್ ಆಗಿದೆ ಈಲ್ಡ್. ನೆಕ್ಸ್ಟ್ ಇಯರ್ ಅಂದ್ರೆ we will sell ಸಿದ್ದು ಹಲಸು ಫ್ರೂಟ್. Yes. Only for taste, ರುಚಿ. ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಹಣ್ಣುಗಳು ಇರೋದ್ರಿಂದ ಮಾರಾಟಕ್ಕೆ ಇಲ್ಲಿ ಹಣ್ಣುಗಳಿಲ್ಲ. ಮುಂದಿನ ವರ್ಷ ಸರ್ ಮತ್ತು IHR ನವತೇಜ ಮತ್ತು ನಮ್ಮ ಪುತ್ತೂರಿನ ಹಲಸು ಹಣ್ಣು ಮೇಳ ಜೊತೆ ಇದು ಮುಂದುವರಿಯುವ ಹೌದು, 3 ವರ್ಷದಿಂದ ಬರ್ತಾ ಇದ್ದಾರೆ. ಇದು ಖಂಡಿತವಾಗಿ ಮುಂದುವರಿಲಿಕ್ಕಿದೆ, ಈ ಬಂಧನ ಮುಂದುವರಿಲಿಕ್ಕಿದೆ. ಪುತ್ತೂರಿನ ಕೇಂದ್ರಿತವಾಗಿ ಈ ತೋಟಗಾರಿಕೆ ಮತ್ತು ಹಣ್ಣು ಬೆಳೆಗಳು ಅಭಿವೃದ್ಧಿ ಆಗಲಿಕ್ಕೆ IHRನ ಸಪೋರ್ಟ್ ನಾವು ಖಂಡಿತ ಕೇಳ್ಕೊಳ್ತಾ ಇದ್ದೇವೆ. ಸೊ ಇದು ಮುಂದುವರಿತದೆ. ಮುಂದಿನ ದಿವಸಗಳಲ್ಲಿ ನಿಮ್ಮ ಸಪೋರ್ಟ್ ಇರಲಿ ಸರ್, ಇನ್ನಷ್ಟು ಹಣ್ಣುಗಳಿಲ್ಲಿ ಬರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಮಿಸ್ಟರ್ ಅಶೋಕ್ ಕುಮಾರ್ ಅವರು ಇದ್ದಾರೆ, ಸಿದ್ದು ಶಂಕರ ಹಲಸು ನಮ್ಮ ಹತ್ರನೇ ಗಿಡ ತಗೊಂಡೋಗಿ ನಾಟಿ ಮಾಡಿದ್ದಾರೆ. ಅವ್ರಿಗೆ ಈ ವರ್ಷ ಫಲ ಬಂದಿದೆ. ಅವರು ಎಕ್ಸ್ಪ್ಲೈನ್ ಮಾಡಲಿ ಹೆಂಗಿದೆ ಟೇಸ್ಟ್, ಯಾವುದಿದೆ. ಲೆಟ್ ಹಿಮ್ ಈಸಿ ಎಕ್ಸ್ಪೀರಿಯನ್ಸ್ ನೀವು ಅವ್ರ ಹತ್ರ ಕೇಳ್ಕೊಬೋದು, ಅವ್ರ ಹತ್ರನೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಲ್ ಸಿ ಯು ಅಗೇನ್. ಎಸ್, ಡ್ರ್ಯಾಗನ್ ಫ್ರೂಟ್, ಜಾಕ್ ಫ್ರೂಟ್ ಬೆಳೆ, ಅದರ ಬೆಳೆಯುವುದು ಹೇಗೆ ಮತ್ತು ಅದರ ಬೆಳೆ ಬಗ್ಗೆ ಮಾಹಿತಿಯನ್ನು, ಅದರ ಬಗ್ಗೆ ಬೇಕಾದಷ್ಟು ಸಂಶೋಧನಾ ಕಾರ್ಯ ಮಾಡಿ ರೈತರ ಜೊತೆ ಕೆಲಸ ಮಾಡಿ ಸಿದ್ದು, ಶಂಕರ ಮತ್ತು ಶ್ರೀ ಹಲಸು ಅಂತ 2-3 ತಳಿಗಳನ್ನು ರೈತರ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಿ ಅವರಿಗೆ, ರೈತರಿಗೆ ಹೇಗೆ ಅದರ ಒಂದು 20 ವರ್ಷ ತನಕ ಅವರಿಗೆ ಅದರ ಕಮರ್ಷಿಯಲ್ ಬೆನಿಫಿಟ್ ಹೇಗೆ ಪಡ್ಕೊಳ್ಬೋದು ಅನ್ನುವ ಒಂದು ವಿಚಾರವನ್ನು ಕೂಡ IHR ಮುಖಾಂತರ ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ಹಂಚಿಕೊಂಡ್ರು. ಹಲಸು ಮರ ದೊಡ್ಡದಾದಂಗೆ ಅದರ ಕ್ವಾಲಿಟಿ, ಹಣ್ಣಿನ ಕ್ವಾಲಿಟಿ ಕೂಡ ಜಾಸ್ತಿ ಆಗ್ತದೆ ಅನ್ನೋ ಒಂದು ವಿಷಯ ಹಂಚ್ಕೊಂಡ್ರು. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರೊಸೆಸ್ ಮಾಡುವಾಗ ಟೇಬಲ್ ಹಣ್ಣು ಬೇರೆ, ಪ್ರೊಸೆಸಿಂಗಿಗೆ ಬೇರೆ, ಪಲ್ಪಿಗೆ ಬೇರೆ ಅಥವಾ ಚಿಪ್ಸ್ ಮತ್ತು ಕುಕ್ಕಿಂಗ್ಗೆ ಬೇರೆ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಥವಾ ಬೆಳೆಸಬೇಕು ಅನ್ನೋ ವಿಷಯ. IHR ಮುಖಾಂತರ ಇರುವ ತಂತ್ರಜ್ಞಾನಗಳು, ಉದ್ಯಮಶೀಲತೆ ಮತ್ತು ಉದ್ಯಮ ಮಾಡಲಿಕ್ಕೆ ಇಷ್ಟಪಡುವವರಿಗೆ ಅವರು ಏನು ಸಪೋರ್ಟ್ ಮಾಡ್ಬೋದು ಅದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಮುಂದಿನ ವಿಷಯ ಅವರು ಅವರ ಕೌಂಟ್ರಲ್ಲಿ ಇರ್ತಾರೆ, ಯಾರು ಬೇಕಾದರೂ ಅವ್ರನ್ನ ಸಂಪರ್ಕ ಮಾಡಿ ಮುಂದುವರಿಸ್ಬೋದು. ಇನ್ನು ಮುಂದೆ ನಮ್ಮ ಮಾ ಇಂಟಿಗ್ರೇಟರ್ಸ್ ಮತ್ತು ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಂಥ ಅಶೋಕಣ್ಣ ಪ್ರೊಸೆಸಿಂಗ್, ವ್ಯಾಲ್ಯೂ ಎಡಿಷನ್ ಮತ್ತು ಪ್ರೊಸೆಸಿಂಗ್ ಬಗ್ಗೆ ಅವ್ರು ಮಾಡ್ತಾ ಇರುವ ಕೆಲಸ ಮತ್ತು ನಮಗೆ ಒಂದು ಕೃಷಿಕರಿಗೆ ಮತ್ತು ಉದ್ಯಮದಲ್ಲಿ ಆಸಕ್ತಿ ಇರುವವರಿಗೆ ಏನು ಅವಕಾಶಗಳಿದೆ ಅನ್ನುವ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಸರ್.
ಎಲ್ರಿಗೂ ನಮಸ್ಕಾರ. ನಾವು ಕೃಷಿ ಅಂತೇಳಿ ಹೇಳಿದರೆ ಯಾವಾಗಲೂ ಮಳೆ, ಮಾರ್ಕೆಟು, ಆಮೇಲೆ ಅದರ ಬೆಲೆ, ಈ ಮೂರರಲ್ಲಿ ಇದು ಮಾಡ್ತೇವೆ. ಅದರಲ್ಲಿ ಹಣ್ಣಿನ ಬೆಲೆ ಅಂತೇಳಿ, ಹಣ್ಣಿನ ಬೆಳೆಗಳು ಏನು ತಗೊಳ್ತೇವೋ ಅದರ ಬೆಲೆ ಅದು ಯಾವಾಗ ಬರುತ್ತೋ ಆ ಸೀಸನಲ್ಲಿ, ಅದಕ್ಕೆ ಹಣ್ಣು ಬರೋ ಸೀಸನಲ್ಲಿ ರೇಟ್ ಇರೋದಿಲ್ಲ, ಹಣ್ಣು ಇಲ್ಲದಿದ್ದ ಸೀಸನಲ್ಲಿ ರೇಟ್ ಇರ್ತದೆ. ಸೊ ಈ ಥರದ ಒಂದು ಸಿಚುವೇಷನಿಂದ ಹೊರಗೆ ಬಂದು ಅದರಲ್ಲಿ ಲಾಭ ಮಾಡಬೇಕು ಅಂತೇಳಿ ಹೇಳಿದರೆ, ನಂಬರ್ 1 ಏನು ಅಂತೇಳಿ ಹೇಳಿದರೆ, ನಮಗೆ ಒಂದು ಕಮರ್ಷಿಯಲಿ ವಯಬಲ್ ಆಗುವಷ್ಟು ವಾಲ್ಯೂಮಲ್ಲಿ ನಾವು ಬೆಳಿಬೇಕು. ಅದು ಒಬ್ಬರು ಬೆಳಿಬೋದು, ಇಲ್ಲ 10 ರೈತರು ಒಟ್ಟಿಗೆ ಸೇರಿ ಬೆಳಿಬೋದು, ಇಲ್ಲ ಒಂದು ಪರ್ಟಿಕ್ಯುಲರ್ ಸ್ಪೆಷಾಲಿಟಿ ಪ್ರಾಡಕ್ಟ್ ಆಗಿ ಮಾಡ್ಬೋದು. ಅದು ಮಾಡಿದರೆ ಮಾತ್ರ ನಮಗೆ ಮುಂದೆ ಹೋಗ್ಲಿಕ್ಕಾಗೋದು. ನಮ್ಮಲ್ಲಿ ಇಲ್ಲಿ ಏನು ಡ್ರಾಬ್ಯಾಕ್ ಅಂತೇಳಿ ಹೇಳಿದರೆ, ನಮಗೇನು ಖುಷಿ ಬರ್ತದೋ, ನಾನು ಹಲಸಿನ ಹಣ್ಣು ಪಾಯಸ ನನಗೆ ಖುಷಿ ಬಂತು ಅಂತೇಳಿ ಹೇಳಿದರೆ ನಾನು ಹಲಸಿನ ಹಣ್ಣು ಪಾಯಸವನ್ನೇ ಹೊಗಳ್ಕೊಂಡಿರ್ತೇನೆ. ನಮ್ಮ ಈ ವ್ಯಾಪಾರದಲ್ಲಿ ಆಗುವಾಗ ಅದು ಯಾವುದು ಬರೋದಿಲ್ಲ. ಅಲ್ಲಿ ಯಾರು ಗ್ರಾಹಕನಿಗೆ ಏನು ಬೇಕೋ, ಆ ಗ್ರಾಹಕನಿಗೆ ಹೇಗೆ ಬೇಕೋ, ಗ್ರಾಹಕನಿಗೆ ಯಾವ ಟೈಮಲ್ಲಿ ಬೇಕೋ ಅದನ್ನು ಬೆಳಿಬೇಕು ಅಂತೇಳಿ ಅದರಲ್ಲಿ 2 ಮಾತಿಲ್ಲ. ಅದು ಬೆಳೆದಾಗ ಮಾತ್ರ ಅದರಲ್ಲಿ ನಮಗೆ ದುಡ್ಡು ಮಾಡಲಿಕ್ಕಾಗೋದು, ಅದರಲ್ಲಿ ಏನು ಲಾಭ ಮಾಡಲಿಕ್ಕಾಗೋದು. ಇವತ್ತಿನ ದಿವಸದಲ್ಲಿ ಏನು ಅಂತೇಳಿ ಹೇಳಿದರೆ, ಪ್ರತಿಯೊಂದು ಆಹಾರದ ಅಂಶವನ್ನು ಗುಡ್ ಫುಡ್, ಬ್ಯಾಡ್ ಫುಡ್ ಅಂತೇಳಿ ಮಾಡಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಡಯಾಬಿಟಿಕ್ ಇರೋದು ನಮ್ಮ ದೇಶದಲ್ಲಿ ನಾವು ಕಾರ್ಬೋಹೈಡ್ರೇಟ್, ಅನ್ನವೇ ಜಾಸ್ತಿ ತಿನ್ನೋದು, ತರಕಾರಿ, ಪ್ರೋಟೀನು, ಫೈಬರನ್ನು ಕಡಿಮೆ ತಿನ್ನೋದು. ಸೊ ಈ ಎಲ್ಲ ಆ್ಯಂಗಲನ್ನು ನೋಡ್ಕೊಂಡು ಹೋದರೆ ಒಂದು ಮೇಜರ್ ಅಪಾರ್ಚುನಿಟಿ ಹಲಸಿಗೆ ಇರೋದು ಎಲ್ಲಿ ಅಂತೇಳಿ ಹೇಳಿದರೆ ಫೈಬರಲ್ಲಿ. ಫೈಬರು ಯಾಕೆ ಬೇಕು ಅಂತೇಳಿ ಹೇಳಿದರೆ, ನಾವು ಜೀರ್ಣ ಮಾಡಲಿಕ್ಕೆ ಮತ್ತು ಈ ಬ್ಲೋಟೆಡ್ ಸ್ಟಮಕ್ಕು ಇದರಿಂದೆಲ್ಲ ಹೊರಗೆ ಬರಬೇಕು ಅಂತೇಳಿ ಹೇಳಿದರೆ, ಇಲ್ಲ ವೆಯ್ಟ್ ಮ್ಯಾನೇಜ್ಮೆಂಟು, ಈ ಥರದ್ದೆಲ್ಲ ಈ ಆ್ಯಂಗಲಲ್ಲಿ ನೋಡಿದರೂ ಫೈಬರ್ ಭಾರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ನೋಡಿದಾಗ ಕನ್ಸ್ಯೂಮರಿಗೆ ಏನು ಬೇಕು ಅಂತೇಳಿ ನೋಡಿಕೊಂಡು ಅದನ್ನು ನಾವು ಅದನ್ನು ಅವರಿಗೆ ತಲುಪಿಸ್ಬೇಕು. ಕನ್ಸ್ಯೂಮರಿಗೆ ನನ್ನ ಹಣ್ಣು ಆಗಸ್ಟಲ್ಲಿ ಬರೋದು, ಅವ್ರು ಯಾವಾಗಲೂ ಜನವರಿಯಲ್ಲೋ ಡಿಸೆಂಬರಲ್ಲಿ ಕೇಳಿದಾಗ ನನ್ನ ಹತ್ರ ಇಲ್ಲ ಅಂತೇಳಿ ಹೇಳಿದರೆ ಅವನು ನಮಗೆ ಏನು ಬೆಲೆನೂ ಕೊಡೋದಿಲ್ಲ, ಇನ್ನೊಂದು ಸಲ ನಮ್ಮಲ್ಲಿ ಮಾತಾಡೋದಿಲ್ಲ. ನಾವು ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ಯಾವುದೋ ಒಂದು ಸೊತ್ತನ್ನು ಕೇಳಿದಾಗ ಒಂದು ಸಲ ಕೇಳ್ತೇವೆ, 2ನೇ ಸಲ ಕೇಳ್ತೇವೆ, 3ನೇ ಸಲ ಅಲ್ಲಿ ಕೇಳಿದಾಗ ಇಲ್ಲ ಅಂತೇಳಿ ಹೇಳಿದರೆ ಆ ಅಂಗಡಿಗೆ ಹೋಗೋದಿಲ್ಲ ನಾವು. ಅದೇ ಥರ ಆ ಗ್ರಾಹಕನಿಗೆ ಅದು ಹಲಸಿನ ಹಣ್ಣು ಎಲ್ಲಿ ಬೆಳೀತದೆ, ಯಾವಾಗ ಬೆಳೀತದೆ, ಹೇಗೆ ಬೆಳೀತದೆ ಅಂತೇಳಿ ಅವನಿಗೆ ಸಂಬಂಧ ಇಲ್ಲ. ಅವನೇನು ನೋಡೋದು ಅಂತೇಳಿ ಹೇಳಿದರೆ, ನನಗೆ ನನ್ನ ಯಾವುದಾದ್ರೂ ಒಂದು ಸಮಾರಂಭಕ್ಕೆ, ಇಲ್ಲದಿದ್ದರೆ ಯಾವುದಾದ್ರೂ ಒಂದು ಅವನಿಗೆ ಬೇಕಾದಾಗ ತರಕಾರಿಯಾಗಿ, ಹಣ್ಣಾಗಿ, 2ರಲ್ಲಿ ಕೂಡ ಅದು ಬರಬೇಕು. ಅದಲ್ಲದೆ ಮೌಲ್ಯವರ್ಧನೆ ಇದರಲ್ಲಿ ಬರಬೇಕು. ಜನರು ಇವತ್ತಿನ ದಿವಸದಲ್ಲಿ ಫ್ರೈಡ್ ಫುಡ್ಡು ಪ್ರಿಫರ್ ಮಾಡೋದಿಲ್ಲ. ಇವತ್ತಿನ ದಿವಸದಲ್ಲಿ ಸಕ್ಕರೆ ಅಂಶದ ಫುಡ್ಡನ್ನು ಪ್ರಿಫರ್ ಮಾಡೋದಿಲ್ಲ. ಹೆಲ್ದಿ ಫುಡ್ ಅಂದರೆ ಗುಡ್ ಫುಡ್ ಅಂತೇಳಿ ಏನು ಈಗ ಇವತ್ತು ನಾವು ಮಾತಾಡ್ತೇವೆ, ಅದನ್ನು ಮಾತ್ರ ಪ್ರಿಫರ್ ಮಾಡೋದು. ನಮಗೆ ಮುಂದೆ ನಮ್ಮ ಬೆಳೆಗಳು ಅದು ಮುಂದೆ ಬರಬೇಕು ಅಂತೇಳಿ ಹೇಳಿದರೆ ನಾವು ಈ 3 ಅಂಶಗಳನ್ನು ನೋಡಿಕೊಂಡು ಅದಕ್ಕೆ ಪೂರಕವಾಗಿ ಬೆಳೆದರೆ ಮಾತ್ರ ನಾವು ಮಾಡಲಿಕ್ಕಾಗೋದು. ಇವತ್ತು ಮಾವಿನ ಹಣ್ಣಿನ ಅಂಗಡಿಗೆ ಹೋದರೆ ಪ್ರತಿ ಮಾವಿನ ಹಣ್ಣಿನ ವೆರೈಟಿ ನಮಗೆ ಹೆಸರು ಗೊತ್ತಿರ್ತದೆ. ಆಲ್ಫಾನ್ಸೋ ಇದೆಯಾ ನಿಮ್ಮ ಹತ್ರ, ನೀಲಮ್ ಇದೆಯಾ, ಇಲ್ಲ ತೋತಾಪುರಿ ಇದೆಯಾ ಅಂತೇಳಿ ಕೇಳ್ತೀವಿ. ಹಲಸಿನ ಅಂಗಡಿಯಲ್ಲಿ, ಇಲ್ಲದ್ರೆ ಹಲಸಿನಲ್ಲಿ ಎಲ್ಲಿಯಾದರೂ ಹೋಗಿ ನೀವು ನಿಮ್ಮಲ್ಲಿ ಒಂದು ವೆರೈಟಿ ಇದೆಯೋ, ಇಂಥದ್ದು ಇದೆಯೋ ಅಂತೇಳಿ ಕೇಳ್ತಾ ಇಲ್ಲ. ಸೊ ಅದು ನಮ್ಮಲ್ಲಿ ಇರೋದು ದೊಡ್ಡ ಡ್ರಾಬ್ಯಾಕು. ಇನ್ನೊಂದು ಸ್ವಲ್ಪ ದಿವಸ ಕಳೆದ ನಂತರ, ಅಂದರೆ ಇನ್ನೊಂದು 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ನನಗೆ ಇಂಥದ್ದೇ ಹಲಸಿನ ಹಣ್ಣು ಬೇಕು ಅಂತೇಳಿ ಹೇಳೋ ಕಾಲ ಬರೋದರಲ್ಲಿ ಭಾಳ ದೂರ ಇಲ್ಲ. ಅದು 1, 2, 3 ಗಿಡ ನಟ್ಟರೆ ಅದು ಬರೀ ನಮ್ಮ ಮನೆ ಖರ್ಚಿಗೆ ಮಾತ್ರ ಮಾಡ್ಬೋದಲ್ಲದೆ, ಕಮರ್ಷಿಯಲ್ ಮಾಡಬೇಕು ಅಂತೇಳಿ ಹೇಳಿದರೆ ಅಟ್ಲೀಸ್ಟ್ ಒಂದು ಟೆಂಪೋ ಲೋಡೋ, ಇಲ್ಲದಿದ್ದರೆ ಒಂದು ಲಾರಿ ಲೋಡಲ್ಲಾದರೂ ಮಾಡೋಕ್ಕೆ ನಮ್ಮ ಹತ್ರ ಬೆಳೆ ಇರಬೇಕು. ಆ ಬೆಳೆಗಳನ್ನು ನಾವು ಇದು ಪೆರಿಷೇಬಲ್, ಅಂದರೆ ಇದನ್ನು ಯಾವುದೇ ಹಣ್ಣಾಗಲಿ ಅದು ಪೆರಿಷೇಬಲ್ ಪ್ರಾಡಕ್ಟನ್ನು ನಾವು ಸ್ಟೋರೇಜ್ ಮಾಡುವಂಥ ಕೆಲಸ ಮಾಡಿದರೆ, ಈಗ ದ್ರಾಕ್ಷಿ ಆದರೂ ಹಾಗೆ, ದ್ರಾಕ್ಷಿಯನ್ನು ನಾವು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತೇವೆ, ನೀರುಳ್ಳಿಯನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತೇವೆ, ಬೇರೆ 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 ಕಿವಿ ಹಣ್ಣನ್ನು ನಾವು ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತೇವೆ, ಆ್ಯಪಲನ್ನು ಕೂಡ ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತೇವೆ. ಅದನ್ನು ವರ್ಷ ಪೂರ್ತಿ ನಾವು ಗ್ರಾಹಕರಿಗೆ ಬೆಳೆಯುವಾಗ ತಲುಪಿಸುವಾಗ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂತೇಳಿ ಹೇಳಿದರೆ, ನಮ್ಮ ಸೀಸನಲ್ಲಿ ಬಂದಾಗ ಆ ಬೆಳೆಗೆ ಬೆಲೆ ಇಲ್ಲದಿದ್ದ ಸಿಚುವೇಷನಿಂದ ಹೊರಗೆ ಬಂದು ನಾವು ಲಾಭ ಮಾಡೋ ಪರಿಸ್ಥಿತಿಗೆ ತಲುಪ್ತೀವಿ. ನನ್ನ
ಅಂದಾಜು ಪ್ರಕಾರ ಒಂದು ಹಲಸಿನ ಗಿಡದಲ್ಲಿ ಒಂದು 300 kg ಅಷ್ಟು ಹಲಸಿನ ಕಾಯಿ ಸಾಧಾರಣವಾಗಿ ಬೆಳೀಲಿಕ್ಕಾಗ್ತದೆ, ಏನು ಅಂತ ಒಂದು ಇದಿಲ್ಲದೆ. ಇವತ್ತಿನ ದಿವಸದಲ್ಲಿ ನೀವು ಮಾರ್ಕೆಟಿಗೆ ಹೋಗಿ ನೋಡಿ, ಯಾವುದೇ ಒಂದು ತರಕಾರಿ 25 ರೂಪಾಯಿಂದ ಕೆಳಗೆ ತರಕಾರಿಗಳು ಸಿಕ್ಕೋದಿಲ್ಲ. ಸೊ ಅದೇ ಹಲಸಿನ ಹಣ್ಣಿನ ತರಕಾರಿ, ಇವತ್ತಿನ ಹಲಸಿನ ಹಣ್ಣಿನ ಮಂಚೂರಿ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಪ್ರತಿಯೊಬ್ಬ ಯಂಗ್ಸ್ಟರಿಗೆ, ನಮ್ಮ ಪಾಪ್ಯುಲೇಷನ್ ನನ್ನ ಏಜ್ನ 50+ ಏಜ್ನವರು ಕಡಿಮೆ ಜನ ಇರೋದು. ಇವತ್ತಿನ ಇಡೀ ನಮ್ಮ ದೇಶದಲ್ಲಿರೋ ಪಾಪ್ಯುಲೇಷನ್ 35 ವರ್ಷದಿಂದ ಕಡಿಮೆಯವರೇ ಜಾಸ್ತಿ. ಅವರಿಗೆ ಪ್ರಿಫರೇಬಲ್ ಫುಡ್ ಏನಿದೆ, ಅಲ್ಲಿ ನಾವು ಈ ತರಕಾರಿಗೋಸ್ಕರ ಬೆಳೆಯುವಂಥ ಹಲಸಿನ ಗಿಡವನ್ನು ಬೆಳೆದು ಅದನ್ನು ಅವರಿಗೆ ಬೇಕಾದ ಹಾಗೆ ಕಟ್ ಮಾಡಿ ನಾವು ಕೊಡಬೇಕು. ಇವತ್ತಿನ ಯಾವುದೇ ಯಂಗ್ಸ್ಟರ್ಗಳಾಗಲಿ ಹಲಸಿನ ಹಣ್ಣು ಕೊಯ್ಯೋದು ಹೇಗೆ, ಹಲಸಿನ ಹಣ್ಣು ಕಟ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಅವ್ರು ರೆಡಿ ಇರೋದಿಲ್ಲ. ಅವರ ಕೈಗೆ ನಾವು ತಗೊಂಡೋಗಿ ಕೊಟ್ಟರೆ, ಒಂದು ಪ್ಯಾಕೆಟಲ್ಲಿ ತಗೊಂಡೋಗಿ ಕೊಟ್ಟರೆ ಆವಾಗ ಅವರು ಅಡುಗೆ ಮಾಡಲಿಕ್ಕೆ ಕಲಿತಾರೆ. ಇಲ್ಲ ಅವ್ರ ಅಮ್ಮನಿಗೋ ಅತ್ತೆಗೋ ಫೋನ್ ಮಾಡಿ ಅದನ್ನು ಹೇಗೆ ಮಾಡೋದು ಅಂತೇಳಿ ತೊಡ್ತಾರೆ. ಅದೇ ಒಂದು ಹಲಸಿನಕಾಯಿ ಕೊಟ್ಟು ಇದನ್ನು ನೀನು ತರಕಾರಿಯಾಗಿ ಯೂಸ್ ಮಾಡು ಅಂತೇಳಿ ಹೇಳಿದರೆ ಖಂಡಿತವಾಗಿ ಅವರು ಯೂಸ್ ಮಾಡೋದಿಲ್ಲ. ಅದರಲ್ಲಿ ಡೌಟೇ ಇಲ್ಲ. ಸೊ ಇವತ್ತು ಹಲಸಿನ ಹಣ್ಣಿನ ಮೇಲೆ ಪ್ರೀತಿ ಇರ್ಬೋದು, ಹಲಸಿನ ಹಣ್ಣು ಸುಲಿದು ಕೊಟ್ಟರೆ ಭಾಳ ರುಚಿಯಾಗಿ ತಿಂತಾರೆ ಅವರು. ಸೊ ಅದಕ್ಕೆ ಹಣ್ಣನ್ನು ಕೂಡ ಅದೇ ಥರ ನಾವು ಪ್ರೊಸೆಸ್ ಮಾಡಿ ಒಳ್ಳೆ ಪ್ಯಾಕಿಂಗ್ ಮಾಡಿ, ಆ ಪ್ಯಾಕಿಂಗನ್ನು ಬ್ಲಾಸ್ಟ್ ಫ್ರೀಸಿಂಗೋ ಇಲ್ಲ ಕ್ವಿಕ್ ಫ್ರೀಸಿಂಗೋ ಮಾಡಿಬಿಟ್ಟು ವಾಪಸ್ ಕೊಡಬೇಕು. ಪ್ರಪಂಚದಲ್ಲಿ ಎಲ್ಲ ಕಡೆನೂ ಯಾವುದೇ ದೇಶಕ್ಕೆ ಹೋಗಿ ನೀವು ಹಲಸಿನ ಹಣ್ಣು ವರ್ಷ ಪೂರ್ತಿ ಸಿಗ್ತದೆ. ನಮ್ಮ ಇಂಡಿಯಾ ದೇಶದಲ್ಲಿ ನಾವು ಹಲಸಿನ ಹಣ್ಣಿನ ಗುರುಗಳು ಅಂತ ಲೆಕ್ಕ. ನಮ್ಮಲ್ಲಿ ಹಲಸಿನ ಹಣ್ಣನ್ನು ಬಂದು ಯಾರಾದರೂ ಕೇಳಿದೆ ಇದು ಈಗ ಸೀಸನ್ ಇಲ್ಲ, ನಾಡ್ದು ಯಾವಾಗಲೂ ಸಿಗ್ತದೆ ಅಂತೇಳಿ ಹೇಳ್ತೀವಿ ನಾವು. ಅದೇ ನೀವು ಮಲೇಷ್ಯಾಕ್ಕೆ ಹೋಗಿ, ಬೇಡ ಆಸ್ಟ್ರೇಲಿಯಾಕ್ಕೆ ಹೋಗಿ, ಅಮೇರಿಕಕ್ಕೆ ಹೋಗಿ, ಅಮೇರಿಕಾದಲ್ಲಿ ನಿಮಗೆ ಗುಜ್ಜೆ ಸಾಂಬಾರು ಮಾಡೋ ಪೀಸು, ಗುಜ್ಜೆ ಪಲ್ಯ ಮಾಡೋ ಪೀಸು ಅಲ್ಲಿ ಅಂಗಡಿಯಲ್ಲಿ ರ್ಯಾಕಲ್ಲಿ ಸಿಗ್ತದೆ. ಆ ಥರದ ಸಿಚುವೇಶನ್ ನಮ್ಮಲ್ಲಿ ಬಂದರೆ ಮಾತ್ರ ನಮ್ಮ ಈ ಹಲಸಿನ ಬೆಳೆಗೆ ಬೆಲೆ ಬರೋದು. ಅದು ಯಾವಾಗ ಬೆಲೆ ಬರೋದಿಲ್ವೋ, ಅದರಲ್ಲಿ ಯಾವಾಗ ದುಡ್ಡು ಆಗೋದಿಲ್ವೋ, ಯಾರೊಬ್ಬರು ಅದರಿಂದ ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇದರಲ್ಲಿ. ಮತ್ತು ಇದೊಂದು ಎಂಥ ಅದ್ಭುತ ಬೆಳೆ ಅಂತೇಳಿ ಹೇಳಿದರೆ, ಇದಕ್ಕೆ ನೀವು ಇಷ್ಟು ಗೊಬ್ಬರ ಹಾಕು, ಇಂಥ ಗೊಬ್ಬರ ಹಾಕು ಅಂತೆಲ್ಲ ಅದು ಯಾವುದು ಕೇಳೋದಿಲ್ಲ. ಅದೊಂದು ಲೀಸ್ಟ್ ಇನ್ಪುಟ್ ಹೈ ಔಟ್ಪುಟ್ಟಿನಂಥ ಒಂದು ಬೆಳೆ ಅದು. ಸೊ ಇದನ್ನು ನಾವು ಕಮರ್ಷಿಯಲ್ ಆಗಿ ವಯಬಲ್ ಮಾಡಬೇಕು ಅಂತೇಳಿ ಆ ಒಂದೇ ಒಂದು ಆ್ಯಂಗಲಲ್ಲಿ ನೋಡಿಕೊಂಡು ಯಾವ ವೆರೈಟಿ ಬೆಳಿಬೇಕು ಅದೇ ವೆರೈಟಿಯನ್ನು ಬೆಳೆದು ಅದನ್ನು ಕಮರ್ಷಿಯಲಲ್ಲಿ ಒಂದು ಕೆಲವು ಜನ ಫಾರ್ಮರು, ಕೆಲವು ಜನ ಎಂಟರ್ಪ್ರಿನರ್ಗಳನ್ನ ಸಕ್ಸಸ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತಿದ್ದಾರೆ ಅವರು, ಇದು ವ್ಯಾಕ್ಯೂಮ್ ಫ್ರೈಡ್ ಜಾಕ್ ಮಾಡ್ತಾರೆ. ವ್ಯಾಕ್ಯೂಮ್ ಫ್ರೈಡ್ ಜಾಕು ನಮ್ಮ ರೆಗ್ಯುಲರ್ ಫ್ರೈಡ್ ಜಾಕ್ ಚಿಪ್ಸು ಎರಡನ್ನು ನೋಡಿದರೆ ಅಜಗಜಾಂತರ ಡಿಫ್ರೆನ್ಸ್ ಇರ್ತದೆ. ಇದರಲ್ಲಿ ಹೆಲ್ತ್ ಆಸ್ಪೆಕ್ಟಲ್ಲಿ ನೋಡಿದರೆ ಎಲ್ಲ ನ್ಯೂಟ್ರಿಷನ್ ಇದರಲ್ಲಿ ಇರುತ್ತೆ. ಅದೇ ಫ್ರೈಡ್ ಇದರಲ್ಲಿ ನಾವು ಅನ್ನೆಸರಿಯಾಗಿ ಎಣ್ಣೆ ಖರ್ಚು ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದರ ಬದಲು ಇದನ್ನು ಈ ಥರ ಮಾಡಿದರೆ ಅದು ವರ್ಲ್ಡ್ ವೈಡ್ ನಮಗೆ ಅದನ್ನು ಮಾರಲಿಕ್ಕೆ ಆಗ್ತದೆ, ನಮ್ಮವರಿಗೂ ಅದರಿಂದ ಲಾಭ ಆಗ್ತದೆ. ಸೊ ಈ ಆ್ಯಂಗಲ್ಗಳನ್ನೆಲ್ಲನೂ ಕುಲಂಕುಷವಾಗಿ ನೋಡಬೇಕು. ಇದೊಂದು 10-20 ಮಿನಿಟಲ್ಲಿ ನಾವು ಅದನ್ನು ಪಾಯಿಂಟ್ ವೈಸ್ ಮಾಡಿ ಹೇಳುವಂಥದ್ದಲ್ಲ. ಸೊ ಆದಷ್ಟು ನಾವು ವೆರೈಟಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾವ ವೆರೈಟಿ ಮಾರ್ಕೆಟಲ್ಲಿ ಯಾವುದು ಹಿಡಿತದೆ ಅಂತೇಳಿ ಅದನ್ನು ನೋಡಿಕೊಂಡು ಅದನ್ನೇ ಬೆಳೆಯುವಂಥ ಕೆಲಸ ಮಾಡ್ಬೋದು. ತರಕಾರಿಯಲ್ಲಿ ಜಾಕ್ ಫ್ರೂಟಿಗೆ ಸಬ್ಸ್ಟಿಟ್ಯೂಟು ಇಲ್ಲ. ಜಾಕ್ ಫ್ರೂಟ್ನ ನಿಯರೆಸ್ಟ್ ಟೇಸ್ಟಿಂಗ್ ಫ್ರೂಟ್ ಇದು ಇನ್ನೊಂದು ಹೇಳಿದರೆ ಮಾಂಸಾಹಾರಿ, ಇದು ಕೋಳಿ ಇಲ್ಲದಿದ್ದರೆ ಮಟನಿಗೆ ಸಬ್ಸ್ಟಿಟ್ಯೂಟು. ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ 70% ಜನ ಮಾಂಸಾಹಾರಿಗಳು, ಬೇರೆ ದೇಶದಲ್ಲಿ ಇನ್ನೂ ಜಾಸ್ತಿ ಪರ್ಸೆಂಟೇಜ್ ಜನ ಮಾಂಸಾಹಾರಿಗಳು. ಸೊ ಅವರೆಲ್ಲರೂ ಟೇಸ್ಟ್ ನೋಡ್ಲಿಕ್ಕೆ ಹೋಗುವಾಗ ಏನು ಮಾಡ್ತಾರೆ ಅಂತೇಳಿ ಹೇಳಿದರೆ ಅದಕ್ಕೆ ನಿಯರೆಸ್ಟ್ ಏನು ಬರ್ತದೆ ಅಂತೇಳಿ ನೋಡಿ ಅದನ್ನು ಮಾಡ್ತಾರೆ. ಅದು ನಮ್ಮ ಇಂಡಿಯಾ ದೇಶದಲ್ಲಿ 52 ವಾರದಲ್ಲಿ 26 ವಾರ ಎಷ್ಟೋ ಕಮ್ಯುನಿಟಿಯವರು ಮಾಂಸ ತಿನ್ನುವವರು ಕೂಡ ಮಾಂಸ ತಿನ್ನೋದಿಲ್ಲ. ಸೊ ಆ ಥರದ ಪೀರಿಯಡಲ್ಲಿ ಅವರು ಬಿರಿಯಾನಿ ಮಾಡಲಿಕ್ಕಾಗಲಿ, ಕಬಾಬ್ ಮಾಡಲಿಕ್ಕಾಗಲಿ ಈ ಹಲಸಿನ ಕಾಯಿ ಅಂದರೆ ವೆಜಿಟೇಬಲ್ ಆಗಿ ಯೂಸ್ ಮಾಡ್ತಾರೆ. ಸೊ ವೆಜಿಟೇಬಲ್ ಆಗಿ ಯೂಸ್ ಮಾಡುವಾಗ ಅವರಿಗೆ ದುಡ್ಡಿನ ಮೇಲೆ ಅಂತ ಇದಿರೋದಿಲ್ಲ, ಅವರು ಚೌಕಾಸಿ ಮಾಡಲಿಕ್ಕೆ ಬರೋದಿಲ್ಲ. ಅವರು ಮಾಂಸ ತಗೊಳ್ಬೇಕು ಅಂತ ಹೇಳಿದರೆ 200, 250, 500, 600, 700 ರೂಪಾಯಿ ಕೊಟ್ಟಿರ್ತಾರೆ. ಒಂದು 50, 60 ರೂಪಾಯಿ, 70 ರೂಪಾಯಿ ಹಲಸಿನಕಾಯಿ ಅವರಿಗೆ ಬೇಕಾದಾಗಿ ಮಾಡಿಕೊಟ್ರೆ ಅವ್ರು ಖುಷಿಪಟ್ಟು ಅದನ್ನು ನಮ್ಮ ಹತ್ರ ತಗೊಳ್ತಾರೆ. ಸೊ ಇದನ್ನು ಪೂರೈಸುವ ಕೆಲಸ ಮಾಡಬೇಕಾದದ್ದು ಯಾರು ಅಂತೇಳಿ ಹೇಳಿದರೆ ನಾವು. ಸೊ ಆ ನಿಟ್ಟಿನಲ್ಲಿ ನಾನೊಂದು 40 ಎಕರೆಯಲ್ಲಿ ಬೇರೆ ಬೇರೆ ಥರದ ವೆರೈಟಿ ಗಿಡಗಳನ್ನು ನಟ್ಟಿದ್ದೇನೆ. ಈ ಬಂದ ವೆರೈಟಿ ಗಿಡಗಳನ್ನು ಕಮರ್ಷಿಯಲ್ ಆಗಿ ಅದನ್ನು ಪ್ರೊಸೆಸ್ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡಬೇಕು ಅಂತೇಳಿ ತಯಾರು ಮಾಡಿದ್ದೇನೆ ನಾನು. ಏನಾದರೂ ವಿವರಣೆ ಬೇಕು ಅಂತೇಳಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.
ಅಭಿನಂದನೆಗಳು, ಧನ್ಯವಾದಗಳು ಅಶೋಕಣ್ಣ. ಕೃಷಿಯಲ್ಲಿ ವಾಲ್ಯೂಮ್, ಕಮರ್ಷಿಯಲ್ ಕೃಷಿ ಮಾಡಬೇಕಂದ್ರೆ ವಾಲ್ಯೂಮ್ ಮುಖ್ಯ, ಸ್ಕೇಲ್ ಮುಖ್ಯ. ಸ್ಕೇಲ್ ಇಸ್ ಕಮರ್ಷಿಯಲ್ ಆಗಿ ಎಷ್ಟು ಬೆಳಿತೀವಿ ಅಂತ, ಎಷ್ಟು ಲಾರ್ಜ್ ಸ್ಕೇಲಲ್ಲಿ ಬೆಳಿಲಿಕ್ಕೆ ಆಗ್ತದೆ ಅನ್ನೋದು ಒಂದು ಕಡೆ, ವೆರೈಟಿಯನ್ನು ಸಿಲೆಕ್ಟ್ ಮಾಡುವಂಥದ್ದು ಇನ್ನೊಂದು ಕಡೆ, ಈ ಹಲಸನ್ನು ತರಕಾರಿಯಾಗಿ ನೋಡೋದು ಮತ್ತು ಅದರಲ್ಲಿರುವ ಈ ಫೈಬರ್ ಏನು ನ್ಯೂಟ್ರಿಷನ್ ಇದೆ ಅದನ್ನು ಒಂದು ಅಪಾರ್ಚುನಿಟಿಯಾಗಿ ನೋಡುವಂಥದ್ದು. ಆಮೇಲೆ ಇಡೀ ವರ್ಷ ಇದು ಹಲಸು ಸಿಗುವ ಹಾಗೆ ಮಾಡಲಿಕ್ಕೆ ಆಗುವಂಥ ಒಂದು ದೃಷ್ಟಿಕೋನ ಏನಿದೆ ಅದು ರೆಡಿ ಟು ಈಟ್, ರೆಡಿ ಟು ಕುಕ್, ರೆಡಿ ಟು ಕನ್ಸ್ಯೂಮ್ ದ ಥಿಂಕಿಂಗ್ ಪ್ರೊಸೆಸನ್ನು ಅಪ್ಲೈ ಮಾಡುವಂಥದ್ದು. ಪ್ರೊಸೆಸಿಂಗಲ್ಲಿ ಒಂದು ಬೆಳೆಯಾಗಿ ಬಹಳ ಕಡಿಮೆ ಇನ್ಪುಟ್ಸಲ್ಲಿ ಆಗಬಹುದಾದ ಒಂದು ಬೆಳೆಯಾಗಿರೋದ್ರಿಂದ ಅದರ ಮ್ಯಾಕ್ಸಿಮಮ್ ಉಪಯೋಗವನ್ನು ಪಡ್ಕೊಳ್ಳುವಂಥದ್ದು ಒಬ್ಬ ಕೃಷಿಕನಾಗಿ. ವ್ಯಾಕ್ಯೂಮ್ ಫ್ರೈಡ್ ಜಾಕಿನ ಬೆನಿಫಿಟ್ಸ್, ಆರೋಗ್ಯದ ದೃಷ್ಟಿಯಲ್ಲಿ ಏನು ಅದರ ಉಪಯೋಗ ಇದೆ ನಮ್ಮ ಆಯಿಲ್ ಫ್ರೈಯಿಂದ ಬೆಟರ್ ಆಗಿ, ಮತ್ತು ಅದರ ಮಾರುಕಟ್ಟೆ ಕೂಡ ಅಷ್ಟೇ ದೊಡ್ಡದಾಗಿದೆ, ಅದರ ಬಗ್ಗೆ ಮಾಹಿತಿ ಕೊಟ್ಕೊಂಡು ಮೂಲಭೂತವಾಗಿ ಹಲಸಿನಲ್ಲಿ ಪ್ರೊಸೆಸಿಂಗ್, ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆಯಲ್ಲಿ ಬೇಕಾದಷ್ಟು ಅವಕಾಶಗಳು ಮುಂದೆ ಇದೆ. ಉದ್ಯಮಶೀಲತೆ ಮನಸ್ಥಿತಿ ಇಟ್ಟುಕೊಂಡು ಪ್ರಗತಿಪರ ಕೃಷಿಕರು ಖಂಡಿತವಾಗಿ ಇದನ್ನು ಮುಂದುವರಿಸ್ಬೋದು ಅನ್ನೋ ಒಂದು ಆಶಾದಾಯಕ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಮುಂದೆ ನಮ್ಮ ಇವತ್ತಿನ ಯೂತ್ ಐಕಾನ್ ಮತ್ತು ಸಾಧಾರಣ ಎಲ್ಲರೂ ಇಲ್ಲಿ ಕುತೂಹಲವಾಗಿ ಕಾಯ್ತಾ ಇರುವಂಥದ್ದು, ಅವರ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದೀರಿ, ಇವತ್ತು ಅವರನ್ನು ಒಬ್ಬ ಭಾಷಣಕಾರರಾಗಿ ಇಲ್ಲಿ ನೋಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಸುದರ್ಶನ್, ವೆಲ್ಕಮ್ ಟು ಯು. ಎಲ್ರಿಗೂ ನಮಸ್ಕಾರ. ಹಲಸು ಮತ್ತು ಇದರಲ್ಲಿ ನಾನು ರಿಸರ್ಚ್ ಅಂತ ಮಾಡಲಿಲ್ಲ, ಆದರೆ ನಮ್ಮ ಊರಲ್ಲಿ ಸಿಗುವಂತಹ ತರಕಾರಿ ಅಥವಾ ಹಣ್ಣಾಗಿಯ ಅಥವಾ ಅದರ ಬೇರೆ ಪ್ರಾಡಕ್ಟ್ಗಳನ್ನೇನು ಮಾಡಲಿಕ್ಕೆ ಆಗ್ತದೆ ಅದನ್ನು ಆ ರೀತಿಯಾಗಿರುವಂಥ ಉಪಯೋಗಗಳನ್ನು ನಾನು ಮಾಡ್ತಾ ಇದ್ದೇನೆ. ಹಾಗೆ ಹಲಸು ಅಂತ ಹೇಳಿದರೆ ಇವತ್ತಿನ ಈ ಕಾರ್ಯಕ್ರಮ ಹಲಸಿನ ಒಂದು ಮೌಲ್ಯವರ್ಧನೆ ಅಂತ ಹೇಳುವಂಥ ಕಾರ್ಯಕ್ರಮದ ಅಗತ್ಯ ನಮಗೆ ಇರಲಿಲ್ಲ. ಯಾಕೆ ಈಗ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಯಂಗ್ಸ್ಟರ್ಸ್ ಇದಕ್ಕೆ ಬರ್ತಾ ಇಲ್ಲ. ಹಿರಿಯರೆಲ್ಲರೂ ಉಪಯೋಗ ಮಾಡ್ತಾ ಇದ್ದರು, ಈಗ ಹಿರಿಯರಿಗೆ ಕೂಡ ಅದರಲ್ಲಿರುವಂಥ ಉತ್ಸಾಹ ಸ್ವಲ್ಪ ಮಟ್ಟಿನಲ್ಲಿ ಕಡಿಮೆ ಆಗಿದೆ. ಯಂಗ್ಸ್ಟರ್ಸು ಕೂಡ ಅದಕ್ಕೆ ಇಳಿದ್ರೆ ಖಂಡಿತವಾಗಿಯೂ ಇದರಲ್ಲಿ ಒಂದು ಒಳ್ಳೆಯ ಒಂದು ಅರ್ನಿಂಗ್ಸ್ ಅಂತ ಹೇಳ್ಬೋದು, ಅದನ್ನು ಮಾಡುವಂತಹ ಅಪರ್ಚುನಿಟಿ ಹಲಸಿನಲ್ಲಿದೆ. ಈಗಾಗಲೇ ಎಲ್ಲ ಹಿರಿಯರೆಲ್ಲ ಮಾತಾಡಿದ ಹಾಗೆ ಅವರು ಅದರಲ್ಲಿ ರಿಸರ್ಚ್ ಮಾಡಿದ್ದಾರೆ. ಹಲವು ತಳಿಗಳನ್ನಾಗಿರ್ಬೋದು, ಅದರಲ್ಲಿ ಈಗ ಮಾರ್ಕೆಟ್ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ನೋಡಬೇಕು ಅಂತ ಹೇಳಿದರೆ ಕಣ್ಣಿಗೆ ಅಟ್ರಾಕ್ಷನ್, ಅಪಿಯರೆನ್ಸ್ ಇದ್ದರೆ ಹೆಚ್ಚಿನ ರೀತಿಯಲ್ಲಿ ಸೇಲ್ಸ್ ಆಗುವಂಥದ್ದು. ಅದಕ್ಕೋಸ್ಕರ ಈ ಹಲಸಿನ ಹಣ್ಣಿನಲ್ಲಿ ಈಗ ಸಿದ್ದು ಆಗಿರ್ಬೋದು, ಶಂಕರ, ಅದೇ ರೀತಿಯಲ್ಲಿ ಬೇರೆ ಬೇರೆ ತಳಿಗಳು. ಹಾಗೆ ಹಣ್ಣು ಅಂತೇಳಿ ನಾವು ಸೇವಿಸ್ತೇವೆ ಅಂತೇಳಿ ಆದರೆ ಅದಕ್ಕೆ ಒಂದೊಳ್ಳೆ ರುಚಿ ಬೇಕು. ಈಗ ಮಾವಿನ ಹಣ್ಣಾಗಿರ್ಬೋದು, ಬೇರೆ ಹಣ್ಣುಗಳಲ್ಲಿ ಒಳ್ಳೆ ಸಿಹಿ ರುಚಿಯದ್ದಾಗಿರ್ಬೋದು, ಕಾಡು ಮಾವಿಗಿರುವಂತಹ ಒಂದು ಟೇಸ್ಟ್ ಬೇರೆ ಆಗಿರ್ಬೋದು. ಹಾಗೆ ಹಣ್ಣುಗಳಲ್ಲಿ ಸಿಹಿ ಇಲ್ಲ ಅಥವಾ ತುಳು ಅಂತ ಹೇಳಿದ ಕೂಡಲೇ ಅದನ್ನು ಸ್ವಲ್ಪ ಕಡೆಗಣಿಸಲ್ಪಡ್ತದೆ. ಆದರೆ ಈ ಹಣ್ಣು ಸಿಹಿ ಬೇಕು, ಆ ರೀತಿಯಾಗಿರುವಂತಹ ರಿಸರ್ಚ್ಗಳು ಕೂಡ ಈಗಾಗಲೇ ನಡೆದಿದೆ. ಅದೇ ರೀತಿಯಲ್ಲಿ ಈಗ ಬಕ್ಕೆ ಮತ್ತು ತುಳುವ ಅಂತ ಹೇಳುವಂಥ ವಿಚಾರಗಳಲ್ಲಿ ಈಗ ಬಕ್ಕೆ ಹಣ್ಣಿಗೆ ಜಾಸ್ತಿ ಸೂಟಾಗಿರುವಂಥದ್ದು. ಹಾಗೆ ತುಳುವ ಅಂತ ಹೇಳಿದರೆ ಕೂಡ ಹಣ್ಣಿಗೆ ಜಾಸ್ತಿ ಯಾರು ಅದನ್ನು ಪ್ರಿಫರ್ ಮಾಡೋದಿಲ್ಲ. ಅದನ್ನು ಹಪ್ಪಳ ಆಗಲಿ, ಉಪ್ಪು ಸೊಳೆ ಹಾಕೋದಾಗಲಿ, ಅದೇ ರೀತಿಯಲ್ಲಿ ನಾವೀಗ ತುಂಬ ಸಮಯಕ್ಕೆ ಇಟ್ಟುಕೊಳ್ಳುವಂಥ ಚಿಪ್ಸ್ ಮಾಡೋದಾಗಲಿ, ಹಪ್ಪಳ ಮತ್ತು ಬೇರೆ ಏನೆಲ್ಲ ನಾವು ಉಂಡಲಕಾಳು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನಾವು ಅದರಲ್ಲಿ ಈಗಾಗಲೇ ಮಾಡ್ತಾ ಇದ್ದೇವೆ. ಇನ್ನೀಗ ಹಲಸಿನ ಬೀಜ, ಹಲಸಿನ ಬೇಳೆಯನ್ನು ಕೂಡ ಈಗಾಗಲೇ ಮಾರ್ಕೆಟಿಗೆ ಬಂದಿದೆ ಅಂತ ಕಾಣ್ತದೆ. ಹಲವು ರೀತಿಯಲ್ಲಿ ಈಗ ಪಾಯಸದ ಮಿಕ್ಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಶುಗರ್ ಕಂಟ್ರೋಲಿಂಗ್ ಅಂತ ಹೇಳುವಂಥ ಒಳ್ಳೆಯ ಇದನ್ನು ಪ್ರಾಡಕ್ಟ್ಗಳು ತುಂಬ ಈಗಾಗಲೇ ಮಾರ್ಕೆಟಿಗೆ ಬಂದಿದೆ. ಕೆಲವೆಲ್ಲ ನಾನೀಗ ಒಂದೆರಡು ಹಲಸು ಮೇಳಗಳಲ್ಲಿ ಕೂಡ ಹೋಗಿದ್ದಾಗ ಅಲ್ಲಿ ನೋಡಿರುವಂಥದ್ದು ಸಿರಿಧಾನ್ಯಗಳಿಗೆ ಮಿಕ್ಸ್ ಆಗಿರುವಂಥ ಹಲಸಿನ ಬೇಳೆಯನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಮಾಡಿರುವಂಥದ್ದು, ಅಥವಾ ಚಪಾತಿ ಹುಡಿ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಮಾಡುವಂತಹ ಹಲವು ಮೌಲ್ಯವರ್ಧನೆ ಮಾಡಿರುವಂಥ ಪ್ರಾಡಕ್ಟ್ಗಳು ಈಗಾಗಲೇ ಬಂದಿದೆ. ಇನ್ನೂ ಕೂಡ ನಮ್ಮಲ್ಲಿ ಹಲವು ಪ್ರಾಡಕ್ಟ್ಗಳನ್ನು ಮಾಡುವಂತಹ ಅಪರ್ಚುನಿಟಿ ಹಲಸಿನಲ್ಲಿದೆ. ಇಲ್ಲೀಗ ಮತ್ತೊಂದು ವಿಚಾರ, ನನಗೆ ನನ್ನ ಪರ್ಸನಲ್ ಆಗಿರೋ ಒಪಿನಿಯನ್, ಯಾಕೆ ಹಲಸಿನ ಸ್ವಲ್ಪ ಕಡೆಗಣಿಸಲ್ಪಟ್ಟಿರೋದು ಯಾಕೆ ಅಂತ ಹೇಳಿದರೆ ಅದರ ಸೈಜಿನ ಮೇಲೆ ಕಾರಣ ಆಗಿರ್ಬೋದು. ಯಾಕೆಂತ ಹೇಳಿದರೆ ಈಗ ಅಲ್ಲಿ ಮೇಲೆ ಇಟ್ಟಿರುವಂಥ ಹಲಸಿನ ಹಣ್ಣು ಅದು ಚಿಕ್ಕ ಸೈಜ್ನಲ್ಲಿದೆ. ಈಗ ನಮ್ಮಲ್ಲೆಲ್ಲರೂ ಮೊದಲಿನ ರೀತಿಯಲ್ಲಿ ಕೂಡು ಕುಟುಂಬದಲ್ಲಿ ಇಲ್ಲ, ಎಲ್ಲರೂ ಒಂದೆರಡು ಜನ ಮನೆಯಲ್ಲಿ 5 ಜನ
ಆ ರೀತಿಯಾಗೆಲ್ಲ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಜಾಸ್ತಿ ದೊಡ್ಡದು ಕೊಂಡೋದ್ರೆ ಒಂದು ವೇಸ್ಟ್ ಆಗ್ತದೆ ಅಂತ ಹೇಳುವಂಥ ವಿಷಯ. ಅದೇ ರೀತಿಯಲ್ಲಿ ಅಯ್ಯೋ ಯಾರಿಗಾಗ್ಬೋದು ಹಲಸು ಅಂತ ಹೇಳಿದರೆ ಸ್ವಲ್ಪ ಅದರಲ್ಲಿ ಇನ್ನೊಂದು ಥಿಂಕ್ ಮಾಡಬೇಕಾದ್ರೆ ಅಂತ ಹೇಳಿದರೆ ಕಷ್ಟಪಟ್ಟು ಸುಖ ಸಿಗುವ ರೀತಿಯಲ್ಲಿ ಹಲಸಿನ ಹಣ್ಣು ಕೊರಿಯುವಾಗ ಕೈಗೆ ಮೇಣ ಹಿಡಿತದೆ. ಹಾಗೆ ಹೇಳಿ ಅದರ ತಿಂದಾಗುವಾಗ ಅದರ ರುಚಿ ನಮಗೆ ತುಂಬ ಖುಷಿ ಕೊಡುವಂಥದ್ದು. ಒಳ್ಳೆ ಸಿಹಿ ಉಂಟು ಅಂತ ಹೇಳಿದರೆ ಎಂಥ ಸಿಹಿ ಅಂತೇಳಿ ಅದೊಂದು ಹಾರ್ಡ್ ವರ್ಕ್ ಮಾಡಿಕೊಂಡು ನಾವು ಅದರ ಸ್ಯಾಟಿಸ್ಫ್ಯಾಕ್ಷನನ್ನು ಪಡ್ಕೊಳ್ಳುವಂಥದ್ದು. ಈಗ ಚಿಕ್ಕ ಸೈಜಿನ ಹಣ್ಣು ಎಲ್ಲ ಸೀಸನಲ್ಲಿ ಸಿಗ್ತದೆ ಅಂತ ಹೇಳುವಂಥ ಒಂದು ರಿಸರ್ಚ್ ಇನ್ನೂ ಕೂಡ ಮಾಡಿದರೆ ಅದಕ್ಕೆ ಈಗ ನಾವು ಮಾರ್ಕೆಟಲ್ಲಿ ಈಗ ಮಾವಿನ ಹಣ್ಣೆಲ್ಲ ನಾವು ಈ ರೀತಿಯಾಗಿ ಇಟ್ಟುಕೊಂಡು ಮಾರುವ ರೀತಿಯಲ್ಲಿ ಹಲಸಿನ ಹಣ್ಣನ್ನು ಕೂಡ ಎಲ್ಲ ಸೀಸನಲ್ಲಿ ಕೂಡ ಮಾರ್ಬೋದು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ತರ್ಬೋದು ಅಂತ ಹೇಳ್ಕೊಂಡು. ಅದೇ ರೀತಿಯಲ್ಲಿ ನಮಗೀಗ ನಾವೆಲ್ಲರೂ ಕೂಡ ಹೆಚ್ಚಿನವರೆಲ್ಲ ಗೋಬಿ ಇಂಥದ್ದನ್ನೆಲ್ಲ ನಾವು ಜಾಸ್ತಿ ಪ್ರಿಫರ್ ಮಾಡ್ತೇವೆ. ಅಂದರೆ ಹೊರಗಡೆ ಹೋದಾಗ ಫಾಸ್ಟ್ ಫುಡ್ ಅಥವಾ ರೋಡ್ ಸೈಡ್ನಲ್ಲಿ ಈಗ ಗೋಬಿ ಅಂತ ಹೇಳಿರೋದಕ್ಕೆ ಸಾಮಾನ್ಯವಾಗಿ ಹೂಕೋಸನ್ನು ಉಪಯೋಗ ಮಾಡ್ತಾರೆ ಅಥವಾ ಬೇರೆ ಏನಾದರೂ ನಮಗೆ ಏನು ಹೇಳ್ತೇವೆ ನಮ್ಮ ಜೋಳದ ಕಾರ್ನ್ ಮಂಚೂರಿಯನ್ ಅಂಥದ್ದೆಲ್ಲ ಹಲವು ಬೇರೆ ಬೇರೆ ರೀತಿಯದ್ದು ಬರ್ತದೆ. ಅದೇ ರೀತಿಯಲ್ಲಿ ಹಲಸಿನ ಮಂಚೂರಿಯನ್ ನಾವು ಫಂಕ್ಷನ್ಗಳಲ್ಲಿ ಅದು ಇದೆಲ್ಲ ಮಾಡ್ತೇವೆ. ತುಂಬ ಫಂಕ್ಷನ್ಗಳಲ್ಲಿ ಮಾಡಿದ್ದುಂಟು, ಮಾಡುವವರಿದ್ದಾರೆ. ಹಾಗೆ ಈ ಹೊರಗಡೆ ನಮಗೆ ಪೇಟೆಯಲ್ಲಿ ಅಂತಹ ಒಂದು ವ್ಯವಸ್ಥೆಗಳು ಇದುವರೆಗೆ ನಾನು ಕಂಡದಾಗಿಲ್ಲ. ಎಲ್ಲಿಯಾದರೂ ಒಮ್ಮೆ ಮತ್ತು ಬಂದಿದೆಯೇನೋ, ಅದರ ನಂತರ ಅದು ಕಂಟಿನ್ಯೂ ಆಗ್ತಾ ಇಲ್ಲ. ಅಂಥದ್ದನ್ನು ಮಾಡಿದರೆ ಹೆಚ್ಚಾಗಿ ನಮಗೆ ಫಾಸ್ಟ್ ಫುಡ್ಡಿನ ರೀತಿಯಲ್ಲಿ ಹಲಸಿನಕಾಯಿಯಿಂದ ಇನ್ನೂ ಕೂಡ ಜಾಸ್ತಿ ನಮಗೆ ಒಂದು ಅರ್ನಿಂಗ್ಸನ್ನು ನಮಗೆ ಮಾಡುವಂಥ ಒಂದು ಅವಕಾಶ ಇದೆ ಅಂತ ಹೇಳುವಂಥದ್ದು. ಈಗ ಬಾಕಿ ನಮ್ಮ ಲೋಕಲಿಗೆ ಕಂಪೇರ್ ಮಾಡಿದರೆ ಹಲಸಿನಕಾಯಿ ಅಂತ ಹೇಳಿದರೆ ಅದಕ್ಕೆ ನಮಗೆ ಅವರು ಹೇಳಿದರು ಈಗಾಗಲೇ ಅದಕ್ಕೆಂತ ನಾವು ಈಟ್ ಹಾಕೋದಾಗಲಿ ಅಂತ ಗೊಬ್ಬರ ಹಾಕೋದು ಅಥವಾ ನೀರು ಇಡಬೇಕು ಹಾಗಿರುವಂಥದ್ದು ಏನಿಲ್ಲ. ಚಿಕ್ಕ ಗಿಡ ನೆಟ್ಟಾಗುವಾಗ ಒಮ್ಮೆ ಅದನ್ನು ಬೆಳೆಸಿ ಒಂದು ದೊಡ್ಡ ಮಾಡುವಂಥದ್ದು, ಅದಕ್ಕೆ ಜೀವ ಕೊಡುವಂಥ ಒಂದು ಕಾರ್ಯ ಮಾತ್ರ ಅದಕ್ಕೆ ಬೇಕಾಗುವಂಥ. ಮತ್ತು ಅದರಷ್ಟಕ್ಕೆ ಆಗ್ತಾ ಇರ್ತದೆ. ವರ್ಷಕ್ಕೆ ಸೀಸನ್ ಈಗ ಮಳೆಗಾಲದಲ್ಲಿ ಬೆಳೀತದೆ ಅಂತೇಳಿ ಆದರೆ ಅದನ್ನು ನಮಗೆ ಉಪಯೋಗ ಮಾಡಲಿಕ್ಕೆ ಬೇರೆ ಎಂಥ ಆಪ್ಷನ್ ಇಲ್ಲ ಅಂತೇಳಿ ಆದರೆ ಅದನ್ನು ಉಪ್ಪು ಸೊಳ್ಳೆ ಹಾಕುವಂಥದ್ದು, ಅದನ್ನು ಪ್ರಿಸರ್ವ್ ಮಾಡಿಟ್ಟುಕೊಳ್ಳುವಂಥದ್ದನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಹಪ್ಪಳ ಮಾಡುವಂಥದ್ದು, ಚಿಪ್ಸ್ ಮಾಡುವಂಥದ್ದು. ಇನ್ನು ಅದರ ಇನ್ನೊಂದು ಉಪಯೋಗ ಮೊದಲು ಆಗ್ತಾ ಇರ್ತದೆ, ನನಗೆ ಅದರ ಸರಿಯಾದ ಮಾಹಿತಿ ಇಲ್ಲ. ಅದನ್ನು ಸೆಕೆ ಬರಿಸಿ ಹಲಸಿನಕಾಯಿಯನ್ನು ಕೊರೆದು ಕ್ಲೀನ್ ಮಾಡಿ ಅದನ್ನು ಸೆಕೆ ಬರಿಸಿ ಅದನ್ನು ಒಣಗಿಸಿಡುವಂಥ ಒಂದು ಪ್ರೊಸೆಸ್ ಮೊದಲು ಮಾಡ್ತಾಯಿದ್ರು ಅಂತ ಹೇಳುವಂಥ ಮಾಹಿತಿ ಇದೆ. ನನಗೆ ಅದರ ಸರಿಯಾದ ಮಾಹಿತಿ ಇಲ್ಲ. ಅದನ್ನು ತಿಳಿದೇ ಮುಂದಿನ ದಿವಸಗಳಲ್ಲಿ ನಾವು ಅಂದರೆ ವೀಡಿಯೋ ಮಾಡುವಂಥ ಕೆಲಸಗಳನ್ನು ಮಾಡ್ತಿರುವ ಕಾರಣ ಅದನ್ನು ಕೂಡುವುದಾದರೆ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ಇನ್ನೂ ಕೂಡ ಬೇರೆ ಬೇರೆ ರಿಸರ್ಚ್ಗಳು ಆಗ್ತಾ ಇರ್ತದೆ. ಕೆಲವು ಫುಡ್ಗಳನ್ನು ನಾವು ಮಾಡ್ತಾ ಇರ್ತೇವೆ, ಕೆಲವು ಅದು ಅಂದರೆ ಎಲ್ಲರಿಗೂ ಕೂಡ ಅದನ್ನು ತಿಳಿಸುವಂಥ ಒಂದು ಮಾಡ್ಬೋದು ಅಂತ ಹೇಳಿ ಕಂಡ್ರೆ ಮಾತ್ರ ನಾವು ಅದನ್ನು ಮಾಡ್ತೇವೆ. ಈಗ ಮಿಲ್ಕ್ ಶೇಕ್, ಹಲಸಿನ ಬೀಜದಲ್ಲಿ ಕೂಡ ನಾವು ಮಿಲ್ಕ್ ಶೇಕ್ ಇಂಥದ್ದನ್ನೆಲ್ಲ ಮಾಡ್ತೇವೆ. ಅದನ್ನು ಹೊರಗೆ ಮಾರ್ಕೆಟ್ನಲ್ಲಿ ಕೂಡ ತರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೋದು. ಅಂದರೆ ಬಾಯಿಗೆ ಒಳ್ಳೆಯ ರುಚಿಯಾಗಿರ್ತದೆ ಅದು. ಮತ್ತು ಕೆಲವು ವಿಚಾರಗಳು ಈಗ ನಾವು ಕೆಲವು ವೀಡಿಯೋಗಳಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯ ವೀಡಿಯೋಗಳು, ಹಲಸಿನ ಹಣ್ಣಿನಿಂದ ನಾವು ಬನ್ಸು ಇತ್ಯಾದಿ, ಈಗ ಬಾಳೆಹಣ್ಣಿನಿಂದೆಲ್ಲ ಬನ್ಸು ಮಾಡುವ ರೀತಿಯಲ್ಲಿ ಹಲಸಿನ ಹಣ್ಣಿನ ಬನ್ಸು ಕೂಡ ಮಾಡ್ಬೋದು, ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಆಗಿರ್ಬೋದು. ಅದೇ ರೀತಿಯಲ್ಲಿ ಇನ್ನೀಗ ಹೋಟೆಲ್ಗಳ ವಿಚಾರಗಳಲ್ಲಿ ಬಂದರೆ ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಹಲಸಿನ ಹಣ್ಣನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಬೋದು. ಹಲಸಿನ ಹಣ್ಣಿನ ನಮ್ಮ ಈಗ ಸಾಂಪ್ರದಾಯಿಕವಾದ ಅಡುಗೆಗಳಲ್ಲಿ ಬರುವಂಥ ಕೊಟ್ಟಿಗೆ, ಕಡುಬು ಇತ್ಯಾದಿ ಇದನ್ನು ಅಥವಾ ನಾವೀಗ ಅದರ ರುಚಿಯನ್ನು ಸವಿದವರಿಗೆ ಅಥವಾ ಅದನ್ನು ಈಗ ಬೇಕು ಅಂತ ಹೇಳುವವರಿಗೆ ಖಂಡಿತವಾಗಿ ಅದನ್ನು ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ ಅಂತ. ಒಂದು ದಿವಸ ಅಥವಾ ಯಾವಾಗಾದ್ರೂ ಒಮ್ಮೆ ಸಿಕ್ಕ ತುಂಬ ಖುಷಿ ಆಗ್ತದೆ. ಒಂದು 4 ಸಲ ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕುವ ರೀತಿಯಲ್ಲಿ ಆದರೆ ಅದಕ್ಕೆ ಖಂಡಿತವಾಗಿ ಒಳ್ಳೆಯ ಮೌಲ್ಯ ವರ್ಧನೆ ಆಗ್ತದೆ. ಮತ್ತು ಈ ಹಲಸಿನ ನಾವು ಏನು ಹೇಳೋದು, ಹಲಸಿನ ರೆಚ್ಚೆ ಅಥವಾ ಅದರ ಪಂಚಸಾರೆ ಇತ್ಯಾದಿಗಳೆಲ್ಲ ಇದೆ. ನಾವು ಕೆಲವು ವೀಡಿಯೋಗಳಲ್ಲೆಲ್ಲ ನೋಡಿದ್ದೇವೆ, ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಲಿಲ್ಲ. ಮುಂದಿನ ದಿವಸಗಳಲ್ಲಿ ಮಾಡಿ ನೋಡಬೇಕಾದದ್ದಿದೆ. ಅದನ್ನು ಒಣಗಿಸಿ ಅಥವಾ ಇದು ಮಾಡಿ ಅದನ್ನು ಮ್ಯಾಟಿನ ರೀತಿಯಲ್ಲಿ ಉಪಯೋಗ ಮಾಡುವಂಥದ್ದನ್ನೆಲ್ಲ ವೀಡಿಯೋದಲ್ಲಿ ನೋಡಿದ್ದೇವೆ. ಅಂಥದ್ದು ಕೂಡ ಖಂಡಿತವಾಗಿಯೂ ಮಾಡುವಂಥದ್ದು ಮಾಡ್ಬೋದು. ನಮ್ಮ ವಿಚಾರ ಏನು ಅಂತ ಹೇಳಿದರೆ, ಈಗ ನಾವು ನಿತ್ಯ ಉಪಯೋಗಗಳಲ್ಲಿ ನಾವು ಅದನ್ನು ಈಗ ಗುಜ್ಜೆಯಿಂದ ಹಿಡಿದು ಹಣ್ಣಾಗಿ ಮುಗಿಯುವಲ್ಲಿವರೆಗೆ ಅದರ ಉಪಯೋಗ ಸಾಧಾರಣ ನಮಗೊಂದು 3 ತಿಂಗಳು ಅಥವಾ 4 ತಿಂಗಳು ಹಲಸಿನಕಾಯಿ ಖಂಡಿತವಾಗಿಯೂ ಎಲ್ಲ ಕಡೆ ಸಿಗ್ತದೆ. ಈಗ ಸಾಧಾರಣ ಒಂದು ಗುಜ್ಜೆ ಆಗುವ ಸಮಯದಿಂದ ಹಿಡಿದು ಒಂದು ಫೆಬ್ರವರಿ ಮಾರ್ಚ್ ಆಗುವಾಗ, ಈಗ ಡಿಸೆಂಬರಿನಿಂದಲೇ ಶುರುವಾಗುವಂತಹ ಹಲವು ವೆರೈಟಿಗಳು ಬಂದಾಗಿದೆ. ನಮಗೆ ಹಲಸಿನಕಾಯಿಯಿಂದ ಹಲವು ರೀತಿಯ ಮೌಲ್ಯವರ್ಧನೆ ಮಾಡಿದಂತಹ ಅಥವಾ ಅದರಿಂದಲೇ ಒಂದು ಜೀವನ ಸಾಗಿಸುವಂಥ ಒಂದು ಕೆಪಾಸಿಟಿ ಇರುವಂತಹ ಇದು ಮಾಡ್ಬೋದು ಅಂತೇಳಿ ಹಲಸಿನಕಾಯಲ್ಲಿ ನನಗೆ ಅನಿಸ್ತದೆ. ಬಾಕಿ ಅಂದರೆ ಈಗ ನಾವೀಗ ನಮ್ಮ ಊರಿನಲ್ಲಿ ಬೆಳೆಯುವಂಥದ್ದು ಅಡಿಕೆ, ತೆಂಗು ಇತ್ಯಾದಿಗಳು ಬೆಳೀತವೆ. ಅದೇ ರೀತಿಯಲ್ಲಿ ಹಲಸಿನದ್ದು ಕೂಡ ಒಂದು ಪ್ರಯತ್ನವನ್ನು ಮಾಡ್ಬೋದು. ನಮ್ಮಲ್ಲಿ ಈಗ ನನ್ನ ವಿಚಾರಕ್ಕೆ ಬಂದರೆ ಹಲಸಿನ ಕಾಯಿಯಿಂದ ಗುಜ್ಜೆಯಿಂದ ಹಿಡಿದು ಹಣ್ಣಾಗುವಲ್ಲಿವರೆಗಿರುವಂಥ ಹಲವು ರೀತಿಯ ಪ್ರಾಡಕ್ಟ್ಗಳು, ಹಲಸಿನ ಹಣ್ಣಿನ ಹಪ್ಪಳ ಅಂತ ಹೇಳಿಕೊಂಡು ಮಾಡುವಂಥದ್ದಿದೆ.
ಈಗ ಮಳೆಗಾಲದಲ್ಲಿ ಹಲಸಿನ ಹಣ್ಣಾದರೆ ಡ್ರೈಯರು ಇತ್ಯಾದಿಗಳಿದ್ದರೆ ಅದರಲ್ಲಿ ಹಲಸಿನ ಹಣ್ಣಿನ ಹಪ್ಪಳಕ್ಕೂ ಕೂಡ ಒಳ್ಳೆ ವ್ಯಾಲ್ಯೂ ಇದೆ. ಈಗ ನಮ್ಮಲ್ಲಿ ತುಂಬ ಜನ ಕೇಳ್ತಾರೆ ಹಣ್ಣಿನ ಹಪ್ಪಳ ಇದೆ. ಈಗ ನಾವು ವಿಡಿಯೋ ಮಾಡಿ ಆಗುವಾಗ ಅಥವಾ ಪಬ್ಲಿಷ್ ಮಾಡಿದ ಸಮಯದಲ್ಲಿ ಅದಕ್ಕೆ ಹಣ್ಣಿನ ಹಪ್ಪಳ ಇದ್ದರೆ ಹಣ್ಣಿನ ಹಪ್ಪಳ ಅಥವಾ ಹಲಸಿನಕಾಯಿ ಹಪ್ಪಳ, ಚಿಪ್ಸು ಯಾವುದೇ ಆಗಲಿ ಎಲ್ಲವನ್ನು ಕೂಡ ಕೇಳ್ತಾರೆ. ಅಂದರೆ ತುಂಬ ಆಸೆ ಪಡ್ತಾರೆ ಅಂತೇಳಿ ಹಲಸಿನ ಕಾಯಿಯ ಪ್ರಾಡಕ್ಟ್ಗಳನ್ನು ಟೇಸ್ಟ್ ಮಾಡಲಿಕ್ಕೆ. ಅದರ ಜನರಿಗೆ ಅದರ ರುಚಿ ಗೊತ್ತುಂಟು, ಆದರೆ ಅದನ್ನು ಮಾಡಲಿಕ್ಕೆ ಇರುವಂಥ ಶ್ರಮವನ್ನು ನೋಡಿದರೆ ಯಾರು ಅದಕ್ಕೆ ಇಳಿಯುವುದಿಲ್ಲ. ಆದರೆ ಅದಕ್ಕೆ ಇಳಿದ್ರೆ ಖಂಡಿತವಾಗಿ ಒಳ್ಳೆ ಸಕ್ಸಸ್ ಇದೆ. ಮತ್ತೊಂದು ವಿಚಾರ ನಾನು ಹೇಳಬೇಕು ಅಂತ ಏನು ಅಂತ ಹೇಳಿದರೆ, ಹಲಸಿನ ಹಣ್ಣಿನ ಮತ್ತೊಂದು ವಿಚಾರ ಅಂತ ಹೇಳಿದರೆ ಹಲಸಿನ ಹಣ್ಣಿನ ಪರಿಮಳ, ಅದರ ಪರಿಮಳ ಅಂತೇಳಿ ಕಾಯಿ ಆಗಿರುವಾಗ ಅದಕ್ಕೆ ಪರಿಮಳ ಇಲ್ಲ. ಈಗ ಇಟ್ಟು ಒಂದು 2-3 ದಿವಸ ಕಳೆದ ಮೇಲೆ ಸರಿಯಾಗಿ ಹಣ್ಣಾಗುವಾಗ ಅದರ ಪರಿಮಳ ತುಂಬ ನಮಗೆ ಮನಸ್ಸಿಗೆ ಸಂತೋಷ ಕೊಡ್ತದೆ. ಆ ಪರಿಮಳವನ್ನು ಉಪಯೋಗಿಸಿಕೊಂಡು ಏನಾದರೂ ಒಂದು ಈಗ ಸೆಂಟು ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಸೋಪೆಲ್ಲ ಆಲ್ರೆಡಿ ಒಂದು ಮಾಡಿದ್ದಾರೆ ಅಂತೇಳಿ ಕಾಣ್ತದೆ, ಸರಿಯಾದ ಮಾಹಿತಿ ಇಲ್ಲ. ಅಂಥದ್ದನ್ನೆಲ್ಲ ನಮಗೆ ಹಲಸಿನ ಹಣ್ಣಿನಲ್ಲಿ ಮಾಡಲಿಕ್ಕೆ ಆಗುವಂತಹ ಇದಿರುವ ಕಾರಣ ಖಂಡಿತವಾಗಿ ಹಲಸನ್ನು ಸರಿಯಾಗಿ ಉಪಯೋಗ ಮಾಡುವವರಿಗೆ ಖಂಡಿತವಾಗಿ ಒಳ್ಳೆಯ ಒಂದು ಅಪರ್ಚುನಿಟಿ ಅಂತ ಹೇಳ್ಬೋದು. ಈಗ ನನ್ನ ಒಂದು ಅನುಭವದ ಇದರಲ್ಲಿ ಹೇಳುವಂಥದ್ದು, ನಾವು ಉಪ್ಪು ಸೊಳ್ಳೆ ಹಾಕಿ ಇಟ್ಟಿದ್ದೆವು ಮನೆಯಲ್ಲಿ. ಒಂದು ದಿವಸ ಸ್ವಲ್ಪ ಸಮಯದ ಮುಂಚೆ, 1 ವರ್ಷ ಆಯಿತು ಅಂತ ಕಾಣ್ತದೆ, ಮುಂಚೆ ಅಮೇರಿಕಾದಿಂದ ಒಬ್ಬರು ನಮ್ಮ ಊರಿಗೆ ಅಂದರೆ ವಿಡಿಯೋವನ್ನು ನೋಡಿ ಒಮ್ಮೆ ನೋಡಬೇಕು ಅಂತೇಳಿ ಬಂದಿದ್ದವರು, ಅವರಿಗೆ ಈ ಉಪ್ಪು ಸೊಳ್ಳೆಯ ಪಲ್ಯವನ್ನು ಮಾಡಿ ಅವರಿಗೆ ತುಂಬ ಖುಷಿ ಆಯಿತು. ಅವರು ಕೂಡ ಹಾಕ್ತಾರಂತೆ. ಹಾಗೆ ಅವರಲ್ಲಿ ಹೋಗಿ ಆಗುವಾಗ ಅಲ್ಲಿ ಹೇಳಿದ್ದು, ನಾನು ಮಾಡ್ತೇನೆ, ನಮಗೆ ಅಲ್ಲಿ ಸಿಗ್ತದೆ ಹೊರಗಡೆ, ಅದನ್ನು ಮಾಡಿ ಆಗುವಾಗ ನಮಗೆ ನಿಮ್ಮ ಊರಲ್ಲಿ ತಿಂದಷ್ಟು ರುಚಿ ನಮಗೆ ಸಿಗಲಿಲ್ಲ ಅಂತ. ಅಂದರೆ ಅದು ಆ ಲೋಕಲ್ನ ಮೇಲೆ ಡಿಪೆಂಡ್ ಆಗಿರ್ಬೋದು. ನಮ್ಮ ಊರಿನಲ್ಲಿ ಈಗ ಅಂದರೆ ಹಲವು ತಳಿಗಳ ವೆರೈಟಿಗಳಿಗಿಂತ ನಮ್ಮ ಊರಿನಲ್ಲಿಯೇ ಅಂದರೆ ಇಲ್ಲಿ ಲೋಕಲ್ ಆಗಿ ಬೆಳೆಯುವಂತಹ ಹಲಸಿನ ಕಾಯಿಗಳನ್ನು ಸರಿಯಾಗಿ ಉಪಯೋಗ ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ನಮಗೆ ಸಕ್ಸಸ್ ಸಿಗ್ಬೋದು. ಮತ್ತು ಜಾಸ್ತಿ ರಿಸರ್ಚ್ ಅಂತ ಹೇಳಿಕೊಂಡು ನಾವು ಇದರಲ್ಲಿ ಮಾಡಲಿಲ್ಲ. ಇನ್ನೂ ಕೂಡ ಬೇರೆ ಬೇರೆ ಹಲಸಿನಿಂದ ಮಾಡುವಂತಹ ಐಟಮ್ಗಳನ್ನು ನಾವು ಮುಂದಿನ ದಿವಸಗಳಲ್ಲಿ ಪ್ರಯತ್ನ ಮಾಡಲಿಕ್ಕಿದ್ದೇವೆ. ಖಂಡಿತವಾಗಿ ಆಗೋದಾದರೆ ನಿಮಗೆ ಕೂಡ ಅದನ್ನು ಪರಿಚಯ ಮಾಡುವ. ಈಗಾಗಲೇ ಹಲವು ವೆರೈಟಿಯ ಅಡುಗೆಗಳು, ಹಲಸು ಅಂತ ಹೇಳಿದರೆ ಮೇಯ್ನಾಗಿ ಉಪಯೋಗ ಮಾಡುವಂಥದ್ದು ಆಹಾರವಾಗಿ, ಹಾಗಾಗಿ ಅದರಲ್ಲಿ ಇರುವಂಥ ಹಲವು ವಿಚಾರಗಳು ಈಗಾಗಲೇ 100ಕ್ಕಿಂತ ಹೆಚ್ಚಿನ ಐಟಮ್ಗಳು ಬಂದಿದೆ. ಮಾರುಕಟ್ಟೆಯಲ್ಲಿ ಸ್ವಲ್ಪ ಅದಕ್ಕೆ ಒಳ್ಳೆಯ ಒಂದು ಪ್ರಾಧಾನ್ಯತೆ ಸಿಗಬೇಕಾಗಿ ಇರುವಂಥದ್ದಿದೆ. ಅದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳು ತುಂಬ ಉಪಕಾರ ಆಗ್ತದೆ ಅಂತೇಳಿ ಭಾವಿಸ್ತೇನೆ. ಧನ್ಯವಾದಗಳು. ಸುದರ್ಶನ್ ಅವರು. ಅವರ ಅವಳಿ ಸಹೋದರ ಮನೋಹರ್ ಕೂಡ ನಮ್ಮ ಜೊತೆ ಇಲ್ಲಿ ಸೇರ್ಕೊಂಡಿದ್ದಾರೆ. ಮುಖ್ಯವಾಗಿ ಯೂತ್ಗೆ ಇರುವ ಅಪಾರ್ಚುನಿಟಿ, ಯೂತಲ್ಲಿರುವ ಅವಕಾಶಗಳು ಮತ್ತು ಅಗತ್ಯಗಳು. ಯೂತ್ಗೆ ಇವತ್ತಿನ ಹಲಸು ಬೇಕಂದರೆ ಅದನ್ನು ವಿನೂತನ ರೀತಿಯಲ್ಲಿ ಪರಿಚಯ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಅದೇ ಒಂದು ಅವಕಾಶ ಮುಂದೆ ಬೇರೆ ಬೇರೆ ಪ್ರಾಡಕ್ಟ್ಸನ್ನು ಮಾಡಲಿಕ್ಕೆ. ಸಾಂಪ್ರದಾಯಿಕ ಅಡುಗೆಯಲ್ಲಿರುವಂತಹ ಏನು ವಿಶೇಷತೆಗಳಿದೆ ಮತ್ತು ಅದನ್ನು ಮುಂದೆ ಹೇಗೆ ತಗೊಂಡು ಹೋಗ್ಬೋದು ಮತ್ತು ಪ್ರಚಾರ ಮಾಡ್ಬೋದು. ಮತ್ತು ಅವರು ಸಂಶೋಧನೆ ಬಗ್ಗೆ ಹೇಳಿದರು. ಸಂಶೋಧನೆಯಿಂದ ಹೆಚ್ಚಾಗಿ ಅವರ ಪರಿಚಯ ಮತ್ತು ಅನುಭವ ಏನಿದೆ ಅದನ್ನು ಹಂಚಿಕೊಂಡು, ಮುಖ್ಯವಾಗಿ ಅವರೇ ಯೂತ್ ಆಗಿರೋದ್ರಿಂದ ಅವರ ಅನುಭವಗಳು ಬೇರೆ ಯೂತ್ಗಳಿಗೆ ಕೂಡ, ಯುವಕರಿಗೆ ಯುವತಿಯರಿಗೆ ಕೂಡ ಉದ್ಯಮಶೀಲತೆ ಮತ್ತು ವಿನೂತನ ಟ್ರಯಲ್ಸ್ ಎಕ್ಸ್ಪೆರಿಮೆಂಟ್ ಪ್ರಯೋಗಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ಆಗ್ತದೆ ಆಗುವಾಗೆ ನೀವು ಮಾತಾಡಿದ್ದೀರಿ. ತುಂಬ ಧನ್ಯವಾದಗಳು. ನಮ್ಮ ಜೊತೆ ಆಳ್ವಾಸ್ ಫೌಂಡೇಶನ್ನ ಫೌಂಡರ್ ಆಗಿರುವಂತಹ ಮೋಹನ್ ಆಳ್ವಾಸ್ ಸರ್ ಇದ್ದಾರೆ. ಅವ್ರನ್ನ ಹೃತ್ಪೂರ್ವಕವಾಗಿ ಇಲ್ಲಿ ಸ್ವಾಗತ ಮಾಡ್ತಾ ಇದ್ದೀನಿ. ಸರ್, ಹೇಗಿದ್ರು ನೀವು ಇಲ್ಲಿ ಬಂದಿದ್ದೀರಿ, ನಿಮ್ಮ ಒಂದು 2 ಹಿತವಚನ ಮತ್ತು ಒಂದು ಹೇಗೆ ಅನಿಸಿತು ಪುತ್ತೂರಿಗೆ ಬಂದಿದ್ದು ಮತ್ತು ನಮ್ಮ ಈ ಹಲಸು ಹಬ್ಬ ಹೇಗೆ ಅನಿಸಿತು ಅಂತ 1-2 ಮಾತಾಡ್ಬೇಕು ಸರ್. ವೇದಿಕೆಯ ಮೇಲೆ ಮತ್ತು ಇದರ ಉಪಸ್ಥಿತರಿರುವಂಥ ಸಹೃದಯ ಬಂಧುಗಳೇ, ನಾನು ಬೇರೆ ವಿಚಾರಕ್ಕಾಗಿ ಪುತ್ತೂರಿಗೆ ಬಂದಿದ್ದೆ. ಆದರೆ ನಾನು ಪುತ್ತೂರಿಗೆ ಬಂದವ ಇದರ ಒಳಗೆ ಹೋಗಲೇಬೇಕು, ಇದನ್ನು ನೋಡಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡೇ ನಾನು ಇವತ್ತು ಮನೆಯಿಂದ ಹೊರಟದ್ದು. ಇಲ್ಲಿ ಬಂದ ಮೇಲೆ ನಾನೊಬ್ಬ ಕೃಷಿಕನಾಗಿ ಮತ್ತು ಇದರಲ್ಲಿ ಆಸಕ್ತಿ ಇದ್ದವನಾಗಿ ಭಾಳ ನನಗೆ ಖುಷಿಯನ್ನು ಕೊಟ್ಟಿತು. ಇದು ಖಂಡಿತ ಮುಖಶ್ರುತಿ ಮಾಡುವವನಲ್ಲ. ಇಂಥದ್ದನ್ನು ಬೇಕಾದಷ್ಟು ನಾವೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಮೂಡುಬಿದ್ರೆಯಲ್ಲಿ ಮಾಡಿದವರು. ಆದರೆ ಒಂದು ಹಲಸು ಮೇಳ ಅಂತೇಳಿ ಎಂಬುದನ್ನು ನಾವು ಮಾಡಲಿಲ್ಲ. ಇದನ್ನು ಮಾಡಬೇಕು ಅಂತ ಭಾಳಷ್ಟು ನಾನು ಆಲೋಚನೆ ಮಾಡಿದ್ದೆ. ಇಂಥದ್ದೊಂದು ನಮ್ಮಲ್ಲೂ ಮಾಡಬೇಕು ಅಂತ. ಖಂಡಿತ ಇಲ್ಲ ಬಂದ ಮೇಲೆ ನನಗೆ ಭಾಳ ಅಪಾರವಾದಂಥ ಒಂದು ಜ್ಞಾನ ನನಗೆ ಬಂತು. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗ್ತದೆ ಎಂಬುದು ನಮಗೆ ಕೆಲವು ಸಲ ನಾವು ನಮ್ಮಷ್ಟಕ್ಕೆ ನಾವು ಕೂತ್ಕೊಂಡು ನಮ್ಮ ಕಸುಬುಗಳನ್ನು ಮಾಡ್ತಾ ಇರುವಾಗ ನಮಗೆ ಗೊತ್ತಾಗೋದಿಲ್ಲ. ನಾವೆಲ್ಲ ಒಂದು ಬಾವಿಯಲ್ಲಿದ್ದ ಕಪ್ಪೆಯಾಗೆ ಇರ್ತೇವೆ. ಇದೇ ನಮ್ಮ ತಪ್ಪು. ನಾವು ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಕ್ರಾಂತಿ ಆಗ್ತಾ ಇದೆ ಈ ಕಾಲದಲ್ಲಿ ಎಂಬುದನ್ನು ನಾವು ಹೊರಗೆ ಹೋದರೆ ಮಾತ್ರ ನಮಗೆ ಇಂಥ ಕಡೆಗೆ ಬಂದರೆ ಮಾತ್ರ ಗೊತ್ತಾಗ್ತದೆ.
ಇವತ್ತು ನನ್ನ ಸನ್ಮಿತ್ರರು 3 ಜನ ಸೇರಿಕೊಂಡು ಈ ಒಂದು ಪುತ್ತೂರಿನ ಬೇರೆ ಬೇರೆ ಸಂಘ ಸಂಸ್ಥೆಯನ್ನು ಸೇರಿಸಿ ಎಲ್ಲರನ್ನೂ ತೊಡಗಿಸಿಕೊಂಡು ನಮ್ಮ ದೇಶೀಯ ಮಟ್ಟದ ಇಂಥ ವಿಚಾರ ಆಗುವುದು ಇದು ಭಾಳ ಸಂತೋಷ. ಇದೇ ನಮ್ಮ ದೇಶದ ನಮ್ಮ ರಾಜ್ಯದ ಭಾಳ ದೊಡ್ಡ ಸಂಪತ್ತು. ಇದನ್ನು 100 ಕಾಲ ಸೂರ್ಯಚಂದ್ರನಷ್ಟು ಕಾಲ ನಾವು ಕೊಂಡೋಗಬೇಕಾದ್ದು ನಮ್ಮ ಕರ್ತವ್ಯ. ಕೃಷಿಕರು ಇದನ್ನು ನಂಬಿಕೊಂಡು ಇದರ ಮುಖಾಂತರ ಇವತ್ತು ಕೇವಲ ಅವರು ಪ್ರೊಡಕ್ಷನ್ ಮಾಡೋದು ಮಾತ್ರ ಅಲ್ಲ, ವ್ಯವಸಾಯ ಮಾಡೋದಲ್ಲ, ಅದನ್ನು ಮಾರ್ಕೆಟಿಂಗ್ ಮಾಡುವಂಥದ್ದು ಮತ್ತು ಅದನ್ನು ಆಹಾರದ ಬೇರೆ ಬೇರೆ ರೀತಿಯ ಸ್ವರೂಪಕ್ಕೆ ತರುವುದು ಇದು ಬಹಳ ಮುಖ್ಯ. ಹೀಗೆ ಬಂದಾಗ ಅವರಿಗೆ ಹಲವಾರು ಸೃಜನಶೀಲತೆ ಮೂಡ್ತದೆ. ಇದರ ಮುಖಾಂತರ ಹಲವಾರು ಬದಲಾವಣೆಗಳು ಆಗೋದಕ್ಕೆ ಸಂಶಯ ಇಲ್ಲ. ಇವತ್ತು ನನಗೆ ಭಾಳ ಖುಷಿಯನ್ನು ಕೊಟ್ಟಿತ್ತು. ಇಲ್ಲಿ ಬಂದ ಮೇಲೆ ಖಂಡಿತ ನಾನು ಅವರಲ್ಲಿ ಈಗಾಗಲೇ ಬೇಡಿಕೊಂಡಿದ್ದೇನೆ, ಮುಂದೆ ಅತಿ ಶೀಘ್ರವಾಗಿ ನೀವು ಮೂಡಬಿದ್ರೆಯಲ್ಲಿ ಸಮೇತ ಇಂಥದ್ದೇ ಒಂದು ಬೃಹತ್ ಆಕಾರದ ಒಂದು ಮೇಳವನ್ನು ನೀವು ಮಾಡಬೇಕು. ಎಲ್ಲಕ್ಕೂ ನಾನು ಆಸರೆ ಕೊಡ್ತೇನೆ. ನಿಮಗೆ ಯಾವ ಖರ್ಚು ವೆಚ್ಚಗಳು ಬರದ ಹಾಗೆ ಎಲ್ಲಕ್ಕೂ ನಾವು ಆಶ್ರಯ ಕೊಡ್ತೇವೆ ಎಂಬ ಮಾತನ್ನು ನಿಮಗೆ ಹೇಳಿಕೊಂಡು ಇದು ಮಾಡಿದಂಥ 3 ಜನರಿಗೂ ಮತ್ತು ಇಲ್ಲಿಯ ಎಲ್ಲ ಸಂಘ ಸಂಸ್ಥೆಗಳಿಗೂ ಭಾಗವಹಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ಅಧ್ಯಕ್ಷರು ನವತೇಜ ಅಧ್ಯಕ್ಷರಾದ ಅನಂತಣ್ಣ ಒಂದು ಗೌರವ ಸಮರ್ಪಣೆ ಡಾಕ್ಟರ್ ಮೋಹನಾಳ್ವ ಸರ್ ನಮಗೆ ವಿಶೇಷ ಅತಿಥಿಗಳಾಗಿ ಇವತ್ತು ಬಂದಿದ್ದಾರೆ. ಅವರು ಎಂಟ್ರಾದಾಗೆ ನಾವು ಸಿಕ್ಕಿದಾಗ ಅವ್ರು ಹೇಳಿದ್ದು ಮೂಡಬಿದ್ರೆಯಲ್ಲಿ ಕೂಡ ನನಗೆ ಹೀಗೆ ಒಂದು ಕಾರ್ಯಕ್ರಮ ಆಗಬೇಕು, ಏನು ಮಾಡಬೇಕು ಹೇಳಿ ಅಂತ. ಖಂಡಿತವಾಗಿ ನಾವು ಮುಂದೆ ನಿಮ್ಮ ಜೊತೆ ಮಾತಾಡ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ನಮ್ಮಲ್ಲಿರುವಂಥ ಎಲ್ಲ ಸಂಪನ್ಮೂಲ ಹಿರಿಯರು ಮತ್ತು ಕಿರಿಯ ಸುದರ್ಶನ್ ಅವರ ಅನುಭವ ಮತ್ತು ಅವರ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ತಳಿಗಳ ಬಗ್ಗೆ, ವಿಶೇಷ ಹಣ್ಣುಗಳ ಬಗ್ಗೆ, ಹಲಸಿನ ಸಂಸ್ಕರಣೆ ಮೌಲ್ಯವರ್ಧನೆ ಬಗ್ಗೆ, ಮತ್ತು ಯುವಕರಿಗೆ ಮುಂದಿನ ಅವಕಾಶಗಳ ಬಗ್ಗೆ, ಮತ್ತು ಅವರು ಮಾತಾಡಿದ ವಿಷಯಗಳ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಯಾರು ಬೇಕಾದರೂ ಕೇಳ್ಬೋದು. ಕೈ ಎತ್ತಿದರೆ ಮೈಕ್ ಕೊಡ್ತೇವೆ, ಇಲ್ಲಾಂದರೆ ನೀವು ಅಲ್ಲಿಂದಲೇ ಕೇಳ್ಬೋದು. ಅಣ್ಣ ಮೈಕ್ ಒಂದುಂಡ ಅವರಿಗೆ ಮೈಕ್ ಎಷ್ಟು ಉಂಡ ಓಪನ್ ಅಡಿಗೆ ನನ್ನ ಪ್ರಶ್ನೆ ಅಶೋಕ್ ಕುಮಾರಲ್ಲಿ ಒಂದು ಕೋರಿಕೆ. ಈಗ ಇಲ್ಲಿ ಸಿದ್ದು ಹಲಸು, ಶಂಕರ ಹಲಸು ಇದನ್ನೆಲ್ಲ ಪರಿಚಯಿಸಿದರು. ನಮ್ಮ ಸಾಮಾನ್ಯ ನನ್ನ ತಿಳುವಳಿಕೆ ಪ್ರಕಾರ ಘಟ್ಟದ ಮೇಲಿನ ಹಲಸಿನ ತಳಿಗಳು ನಮ್ಮ ಕರಾವಳಿಗೆ ಅಷ್ಟು ಸೂಕ್ತವಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಇವತ್ತು ಸಿದ್ದು ಹಲಸು ಅಂದರೆ ತುಂಬ ದೇಶಾದ್ಯಂತ ಪ್ರಸಿದ್ಧವಾಗಿದೆ. ಆದರೆ ಆ ಸಿದ್ದು ಹಲಸು ಅಥವಾ ಶಂಕರ ಹಲಸನ್ನು ನಮ್ಮ ಕರಾವಳಿಯಲ್ಲಿ ಬೆಳೆಸಬಹುದೇ, ಯಾರಾದರೂ ಬೆಳೆಸಿದವರು ಇದ್ದಾರಾ ಎಂಬುದಾಗಿ ತಮಗೆ ಅನುಭವ ಇದೆಯಾ ಅಂತ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವುದೇ ಒಂದು ಕ್ರಾಪ್ ತಗೊಂಡ್ರೆ ಅದಕ್ಕೊಂದು ಜಿಯೋ ಫಿಸಿಕಲ್ ಟ್ಯಾಗ್ ಅಂತಲೇ ಇರ್ತದೆ. ಈಗ ನೀವು ಆಲ್ಫಾನ್ಸೋ ಮಾವಿನ ಹಣ್ಣು ರತ್ನಗಿರಿ ಬೆಲ್ಟಲ್ಲಿ ಬೆಳೆದರೆ ಮಾತ್ರ ಆ ರುಚಿ ಬರೋದು. ಅದೇ ಥರ ಈ ಎಸ್ಪೆಷಲಿ ಈ ರೆಡ್ ಕಲರ್ ಜಾಕ್ ಫ್ರೂಟು, ಅಲ್ಲಿ ನೀವು ಎಲ್ಲ ರೆಡ್ ಕಲರ್ ಜಾಕ್ ಫ್ರೂಟ್ ನೋಡ್ತೀರಿ, ಅದು ಹೆಚ್ಚು ಕಡಿಮೆ ಎಲ್ಲ ತುಮಕೂರು, ದೊಡ್ಡಬಳ್ಳಾಪುರ ಆ ಬೆಲ್ಟಿನಿಂದಲೇ ಬಂದಿರೋದು. ಅದು ಯಾಕೆ ಅಂತೇಳಿ ಗೊತ್ತಿಲ್ಲ ನನಗೆ. ಅದು ಬಿಟ್ಟು ಹೊರಗಡೆಯಿಂದ ಬಂದದ್ದು ಒಂದು ಡೆಂಗ್ ಸೂರ್ಯ ಅಂತೇಳಿ ಹೇಳಿ ಒಂದು ಥೈಲ್ಯಾಂಡ್ನ ವೆರೈಟಿ, ತಾಯಿ ರೆಡ್ ಅಂತೇಳಿ ಅಲ್ಲಿ ಹೇಳ್ತಾರೆ, ಇಲ್ಲಿ ಡೆಂಗ್ ಸೂರ್ಯ ಅಂತೇಳಿ ಹೇಳ್ತೇವೆ. ಅದೊಂದು ರೆಡ್ ವೆರೈಟಿ. ಇನ್ನು ಅದಲ್ಲದೆ ಒಂದು ಮಂಕಾಲೆ ರೆಡ್ ಅಂತೇಳಿ ಹೇಳಿ ಒಂದು ನಾರ್ತ್ ಕೆನಡಾದ ವೆರೈಟಿ. ಅದು ಬಿಟ್ಟು ಇನ್ನೊಂದು ಸಿಂಧೂರು ಅಂತೇಳಿ ಹೇಳೋ ಒಂದು ರೆಡ್ ವೆರೈಟಿ. ಈ 3 ರೆಡ್ ವೆರೈಟಿಗಳು ಈ ಏರಿಯಾದಲ್ಲಿ ಚೆನ್ನಾಗಿ ಬರ್ತದೆ. ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ, ಕೇರಳದಲ್ಲಿ ಬರ್ತದೆ. ಅದು ಬಿಟ್ಟು ನಾನು ಶಂಕರ ಸಿದ್ದು ಗಿಡನ ಇಲ್ಲಿ ನಡಲಿಲ್ಲ. ಬಟ್ ತೂಬುಗೆರೆ ಅಂತೇಳಿ ಹೇಳೋ ಒಂದು ವೆರೈಟಿ, ತೂಬುಗೆರೆ ವೆರೈಟಿ ಎಷ್ಟು ಫೇಮಸ್ಸು ಅಂತೇಳಿ ಹೇಳಿದರೆ, ಒಬ್ಬರು ಲಕ್ಷ್ಮಯ್ಯ ಅಂತೇಳಿ ಹೇಳಿ ದೊಡ್ಡಬಳ್ಳಾಪುರದ ಹತ್ರ ತೂಬುಗೆರೆ ಅವರು, ಆವಾಗಿನ ಕಾಲದಲ್ಲಿ ಗಾಂಧಿ, ನೆಹರು, ರಾಜಗೋಪಾಲಾಚಾರಿ, ವಿಶ್ವೇಶ್ವರಯ್ಯ, ಮೈಸೂರು ಮಹಾರಾಜ, ಹೈದರಾಬಾದ್ ಸುಲ್ತಾನ ಇವರಿಗೆಲ್ಲ ಹಣ್ಣು ಕೊಟ್ಟು ಕಳಿಸ್ತಿದ್ರು. ಅದು ಅಷ್ಟು ಪಾಪ್ಯುಲರ್ ವೆರೈಟಿ. ಆ ವೆರೈಟಿಯನ್ನು ಆವಾಗಲೇ ಎಷ್ಟೋ ಜನರು ಗಿಡಗಳನ್ನು ತಗೊಂಡೋಗಿ ಬೇರೆ 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 ಕಡೆ
ತಗೊಂಡೋಗಿ ನಟ್ಟು ಅದನ್ನು ನೋಡಿದ್ದಾರೆ. ಅದು ಅಲ್ಲಿ ಹೋಗಿ ನಟ್ಟಾಗ ಆ ಕಲರೂ ಬರೋದಿಲ್ಲ, ಆ ಸೈಜೂ ಬರೋದಿಲ್ಲ, ಆ ರುಚಿಯೂ ಬರೋದಿಲ್ಲ. ಇನ್ನೊಂದು ಲೈಟರ್ ಜೋಕಾಗಿ ನಾನು ಹೇಳೋದಾದರೆ, ನಾನೊಂದು 5 ವರ್ಷದ ಹಿಂದೆ ಊರಿಗೆ ಬಂದು ಬೆಂಗಳೂರಿಗೆ ಹೋಗುವಾಗ ಕಾರು ತುಂಬ ಹಲಸಿನ ಹಣ್ಣು ತಗೊಂಡು ಹೋಗ್ತಾ ಇದ್ದೆ. ಇವತ್ತಿನ ದಿವಸ ಹೇಗಾಗಿದೆ ಅಂತೇಳಿ ಹೇಳಿದರೆ, ನಾನು ವಾಪಸ್ ಬೆಂಗಳೂರಿಂದ ಮನೆಗೆ ಬರಬೇಕು ಅಂತೇಳಿ ಹೇಳಿದಾಗ ನನ್ನ ಕಾರು ತುಂಬ ಆದರೂ ಸಾಕಾಗೋದಿಲ್ಲ, ಅಷ್ಟು ಹಣ್ಣನ್ನು ನಾನು ಅಲ್ಲಿಂದ ಇಲ್ಲಿಗೆ ತರ್ತೇನೆ. ಎಲ್ಲಿವರೆಗೆ ಅಂತೇಳಿ ಹೇಳಿದರೆ, ನನ್ನ ಮನೆ ಕೆಲಸದವಳು ಕೂಡ ಮುಲ್ಪದ ಪೆಲಕಾಯಿ ಚಪ್ಪೆ ಅಂತೇಳಿ ಹೇಳುವ ಲೆವೆಲಿಗೆ ಬಂದಿದ್ದಾರೆ. ಸೊ ಅದರಲ್ಲಿ ಡೌಟ್ ಇಲ್ಲ. ಯಾಕೆ ಅಂತೇಳಿ ಹೇಳಿದರೆ, ಇಲ್ಲಿನ ವಾತಾವರಣದಲ್ಲಿ ನೀವು ಯಾವುದೇ ಬೆಳೆಗಳನ್ನು ಬೆಳೀರಿ, ಈವನ್ ಮಾವಿನ ಹಣ್ಣು ಬೆಳೀರಿ, ಮುಂಡಪ್ಪ ಒಂದು ಬಿಟ್ಟು ಬೇರೆ ಯಾವ ಹಣ್ಣುಗಳನ್ನು ಬೆಳೆದ್ರು ಇಲ್ಲಿ ಸ್ವಲ್ಪ ಸಿಹಿ ಕಡಿಮೆ. ಯಾಕೆ ಅಂತೇಳಿ ಹೇಳಿದರೆ, ಇಲ್ಲಿ ಮಳೆ ಅಂಶ ಜಾಸ್ತಿ, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ. ಸೊ ಇದರಿಂದಾಗಿ ಆ ವೆರೈಟಿ, ಆ ಕಲರು, ಆ ಇದು ಕೊಡುವ ಇದು ಚಾನ್ಸಸ್ ಕಡಿಮೆ. ಸೊ ಆದರೂ ಕೂಡ ಟ್ರೈ ಮಾಡಿ ನೋಡ್ಬೋದು. ಅಂದರೆ ಇಲ್ಲಿ ನಮ್ಮಲ್ಲಿ ಸಿದ್ದು ಹಣ್ಣು ಶುರುವಾಗೋದು ಈಗ ಜೂನ್ ಜುಲೈಯಲ್ಲಿ. ಆ ಹಣ್ಣನ್ನು ಬೇರೆ ಕಡೆ ಎಲ್ಲಾರು ತಗೊಂಡೋಗಿ ನಟ್ಟಾಗ ಅದು ಒಂದು 2 ತಿಂಗಳು 3 ತಿಂಗಳು ಮೊದಲೇ ಬರ್ಬೋದು. ಎಸ್ಪೆಷಲಿ ಈ ಹಲಸಿನ ಹಣ್ಣಿನಲ್ಲಿ ಸಕ್ಸಸ್ ಆಗಬೇಕು ಅಂತೇಳಿ ಹೇಳಿದರೆ, ಕಮರ್ಷಿಯಲಿ ಸಕ್ಸಸ್ ಆಗಬೇಕು, ರೇಟ್ ಸಿಕ್ಕಬೇಕು ಅಂತೇಳಿ ಹೇಳಿದರೆ, ಆಫ್ ಸೀಸನಲ್ಲಿ ಯಾರು ಹಲಸಿನ ಹಣ್ಣು ಬೆಳೀತಾರೋ ಅವ್ರಿಗೆ ಮಾತ್ರ ದುಡ್ಡು ಮಾಡಲಿಕ್ಕಾಗೋದು. ರೆಗ್ಯುಲರ್ ಸೀಸನಲ್ಲಿ ಎಲ್ಲರೊಟ್ಟಿಗೆ ಹಣ್ಣು ಬೆಳೆದ್ರೆ ಅವನಿಗೆ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಅಂಶವನ್ನು ನೋಡಿಕೊಂಡ್ರೆ ನಮ್ಮಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಬೇಕಾದಷ್ಟು ವೆರೈಟಿಗಳು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಕಾಯಿ ಬರುವಂಥ ವೆರೈಟಿಗಳು, ಈ ಥರದ ವೆರೈಟಿಗಳೆಲ್ಲ ಇದ್ದಾವೆ. ಸೊ ಆ ಥರದ ವೆರೈಟಿಗಳಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿದರೆ ಒಳ್ಳೆಯದು ಅಂತೇಳಿ ನನ್ನ ಸಜೆಷನ್. ಥ್ಯಾಂಕ್ ಯು. ಇನ್ನೊಂದು ಪ್ರಶ್ನೆ ಸರ್, ಈಗ ವಿಯೆಟ್ನಾಂ ಅರ್ಲಿ ಎಂಬಂಥದ್ದು ಸುಮಾರು ಅಡ್ವರ್ಟೈಸ್ಮೆಂಟ್ ಸಾಮಾನ್ಯವಾಗಿ ಅದು ಕುಂಡದಲ್ಲಿ ಇದ್ದಾಗಲೇ ಹೂ ಬರುವಂಥ ವೆರೈಟಿ. ಅದು ಅಂದರೆ 1-1.5 ವರ್ಷ 2 ವರ್ಷ ಫಸಲು ಬರ್ತದೆ. ಈಗ ಅದೇ ಥರ ಅತ್ಯಂತ ಬೇಗನೆ ಫಸಲು ಕೊಡುವಂಥ ಆಫ್ ಸೀಸನ್, ಅದು ಕೂಡ ಆಫ್ ಸೀಸನಲ್ಲಿ ಫಸಲು ಬರುವಂಥದ್ದು ಅಂಥ ವೆರೈಟಿಗಳು ಬೇರೆ ಇವೆಯಾ ಅಂತ? ವಿಯೆಟ್ನಾಂ ಸೂಪರ್ ಅರ್ಲಿ ಅಂತೇಳಿ ಹೇಳಿ, ಅದಕ್ಕೆ ಆ್ಯಕ್ಚುಲಿ ವಿಯೆಟ್ನಾಂ ಸೂಪರ್ ಅರ್ಲಿ ಅಂತೇಳಿ ಕರೆಯೋದಿಲ್ಲ. ಅದನ್ನು ವಿಯೆಟ್ನಾಮಲ್ಲಿ ಬೇರೆ ಬೇರೆ ಥರದ ವೆರೈಟಿಗಳಿದ್ದಾವೆ, ಇಂಡಿಯಾದಲ್ಲಿಯೂ ಬೇರೆ ಬೇರೆ ಥರದ ವೆರೈಟಿಗಳಿದ್ದಾವೆ. 1-1.5 ವರ್ಷದ 2 ವರ್ಷದಲ್ಲಿ ಹಲಸಿನಕಾಯಿ ಬರುವಂಥ ವೆರೈಟಿಗಳಿದ್ದಾವೆ. ಆದರೆ ವಿಯೆಟ್ನಾಂ ಅರ್ಲಿದ್ದು ಒಂದು ಅಡ್ವಾಂಟೇಜ್ ಏನು ಅಂತೇಳಿ ಹೇಳಿದರೆ, ಎಲ್ಲಿ ಊರಲ್ಲಿ ಹಲಸಿನಕಾಯಿ ಇರೋದಿಲ್ವೋ ಆವಾಗ ಆ ಗಿಡದಲ್ಲಿ ಇರ್ತದೆ. ಅದರದ್ದು ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತೇಳಿ ಹೇಳಿದರೆ, ಅದರಲ್ಲಿ ನಾವು ಇದು ಏನು ಹಣ್ಣಿಗೂ ಅದು ಅಡ್ವಾಂಟೇಜಸ್, ಹಣ್ಣಿಗೂ ಕೂಡ ಒಂದು ಥರ ಯಾವುದೇ ಹಣ್ಣು ಇಲ್ಲದಿದ್ದರೆ ಈ ಇಸ್ಪೀಟ್ ಆಡುವಾಗ ಜೋಕರ್ ಇಟ್ಟಾಗಿ ಅದು ಆ ಟೈಮಿಗೆ ಕರೆಕ್ಟಾಗಿ ಬರ್ತದೆ. ಸೊ ಅದರಿಂದಾಗಿ ಅದಕ್ಕೆ ಒಂದು ಇಂಪಾರ್ಟೆನ್ಸು ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ಅದರ ಥರ ಸಬ್ಸ್ಟ್ಯೂಟ್ ಮಾಡುವಂಥ ವೆರೈಟಿ ಬೇರೆ ಇಲ್ಲ. ಅದು ಮತ್ತು ಇನ್ನೂ ಒಂದು ಮೇಜರ್ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ವಿಯೆಟ್ನಾಂ ಸೂಪರ್ ಅರ್ಲಿಯನ್ನು 15 ಫೀಟ್ ಬೈ 15 ಫೀಟು ಇಲ್ಲ 12 ಫೀಟ್ ಬೈ 12 ಫೀಟಲ್ಲಿ ಹಾಕ್ಲಿಕ್ಕೆ ಆಗ್ತದೆ. ಒಂದು ಎಕರೆಗೆ ನಾವು ಲಾಭ ನೋಡೋದು ಯಾವಾಗಲೂ ಒಂದು ಎಕರೆಗೆ ಹೈಯೆಸ್ಟು ಹಲಸಿನಕಾಯಿ ಯಾವುದರಲ್ಲಿ ಬೆಳಿಬೋದು ತೂಕದಲ್ಲಿ ಅಂತ ನೋಡಿದರೆ ಅದರಲ್ಲಿ ಇದು ಕೂಡ ಒಂದು ವೆರೈಟಿ. ಸೊ ಅದು ಒಳ್ಳೆ ವೆರೈಟಿ ಅಂತೇಳಿ ಹೇಳಿ ಅದೇ ಬೆಸ್ಟ್ ವೆರೈಟಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಅದು ಒಂದು ಜೋಕರ್ನಾಗೆ ನಾವು ಆಟ ಆಡುವಾಗ, ಅಂದರೆ ಮಾರ್ಕೆಟಿಗೋಸ್ಕರ ಯಾವ ಆಫ್ ಸೀಸನಲ್ಲಿ ನಮ್ಮ ಹತ್ರ ಯಾರಾದರೂ ಕೇಳಿದರೆ ಬೇಕಾಗುತ್ತೆ ಅಂತೇಳಿ ಹೇಳಿ ಒಂದು ಇಟ್ಕೊಳ್ಳುವಂಥ ವೆರೈಟಿ. ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದರಲ್ಲಿ ಬೇರೆ ಬೇರೆ ಥರದ ವೆರೈಟಿಗಳಿದ್ದಾವೆ ವಿಯೆಟ್ನಾಮಲ್ಲಿ. ಕೆಲವು ವೆರೈಟಿಗಳು ಅದರ ದಿಂಡು ದಪ್ಪದಿದ್ದಾವೆ, ಕೆಲವು ವೆರೈಟಿಗಳು ದಿಂಡು ಸಣ್ಣ ಇದ್ದಾವೆ. ಆ ದಿಂಡು ಸಣ್ಣ ಇದ್ದ ವೆರೈಟಿ ವಿಯೆಟ್ನಾಂ ವೆರೈಟಿಯಲ್ಲಿ ರಿಕವರಿ ಪರ್ಸೆಂಟೇಜ್ ಹೈಯರ್ ಇರ್ತದೆ. ಸೊ ಆ ರಿಕವರಿ ಪರ್ಸೆಂಟೇಜ್ ಹೈಯರ್ ಇರೋ ವೆರೈಟಿಯನ್ನು ನೋಡಿಕೊಂಡು ನಾವು ಆ ವಿಯೆಟ್ನಾಂ ಸೂಪರ್ ಅರ್ಲಿ ವೆರೈಟಿಯನ್ನು ಪ್ಲ್ಯಾಂಟ್ ಮಾಡಬೇಕು. ಸೊ ಅದು ವಿಯೆಟ್ನಾಮಿಂದ ಇಂಡಿಯಾಕ್ಕೆ ಬಂದದ್ದು ಗ್ರಾಫ್ಟ್ ಆಗಿ ಬಂದದ್ದಲ್ಲ, ಅದು ಹಲಸಿನ ಬೀಜದಲ್ಲಿ ಬಂದದ್ದು. ಈ ಒಂದು ಹಲಸಿನ ಹಣ್ಣಿನ ಎಲ್ಲ ಬೀಜಗಳನ್ನು ನಟ್ಟರೆ ಇದರ ಅಮ್ಮನಾಗೆ ಯಾವುದೂ ಇರೋದಿಲ್ಲ. ಇದಕ್ಕೆ ಅಮ್ಮ ಒಂದೇ, ಆದರೆ ಅಪ್ಪ ಪ್ರತಿಯೊಂದು ಬೇಳೆಗೆ ಬೇರೆ ಬೇರೆ ಪಾಲಿನೇಷನ್ ಆಗಿರೋದು. ಇದರ ಒಳಗಡೆ ಎಷ್ಟು ಬೀಜ ಇದಾವೋ ಅದರಲ್ಲಿ ಪ್ರತಿಯೊಂದು ಬೀಜವೂ ಒಂದು ಬೇರೆ ವೆರೈಟಿ ಅದು. ಸೊ ಹಾಗೆ ಅಲ್ಲಿಂದ ವಿಯೆಟ್ನಾಮಿಂದ ಬೇಳೆ ತಂದು ಇಲ್ಲಿ ಹಾಕಿದಾಗ ಇಲ್ಲಿ ಬಂದ ಗಿಡಗಳು ಬೇರೆ ಬೇರೆ ಥರದಲ್ಲಿ ಬಂದಿದ್ದಾವೆ. ಇಳುವರಿಯಲ್ಲಿ ಬೇಗ ಬರ್ತದೆ, ಬಟ್ ಫ್ರೂಟ್ ಕ್ವಾಲಿಟಿ ಉದ್ದ ಇರ್ತದೆ, ಕೆಲವು ದಿಂಡು ದಪ್ಪ ಇರ್ತದೆ, ಕೆಲವು ದಿಂಡು ಸಣ್ಣ ಇರ್ತದೆ,
ಸೊ ಈ ಥರದ ಕ್ಯಾರೆಕ್ಟರನ್ನು ನೋಡಿಕೊಂಡು ಆ ವೆರೈಟಿಯನ್ನು ಪ್ಲ್ಯಾಂಟ್ ಮಾಡಬೇಕು. ವಿಯೆಟ್ನಾಮ್ ಸೂಪರ್ ಅರ್ಲಿ ಇಲ್ಲ ವಿಯೆಟ್ನಾಮ್ ಅರ್ಲಿ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರಾಮಿಸಿಂಗ್ ವೆರೈಟಿ ಅಂತೇಳಿ ಹೇಳೋದ್ರಲ್ಲಿ ಡೌಟ್ ಇಲ್ಲ. ಅದು ಅಶೋಕ್ ಅಣ್ಣನ ಹತ್ರ ಏನಾದರೂ ಬೇರೆ ಪ್ರಶ್ನೆಗಳಿದ್ರು ಎಸ್ ಅಲ್ಲಿಂದಲೇ ಕೇಳಿ, ನೀವು ಗಟ್ಟಿ ಕೇಳ್ಬೋದು, ನಾನು ಕೇಳ್ತದೆ. ನಮಸ್ಕಾರ. ಹಲಸಿನ ಎಲ್ಲ ನೀವು ಕಾಯಿಯಿಂದ ಹಿಡಿದು ಹಣ್ಣಿನವರೆಗೆ ಬೇರೆ ಬೇರೆ ಬಳಕೆ ಕಮರ್ಷಿಯಲಿ ವಯಬಲ್ ಅಂತ ಹೇಳ್ತಾ ಇದ್ದೀರಿ. ನನ್ನದು ಒಂದು ಸಲಹೆ ಅಷ್ಟೇ, ಯಾಕೆಂದರೆ ನಾನು ಬಳಸೋದು ಹಲಸಿನ ಹಣ್ಣು ಮಾತ್ರ, ಅದು ಕೂಡ ಮಾಯಿಶ್ಚರ್ ಕಂಟೆಂಟ್ ತುಂಬ ಕಡಿಮೆ ಇರಬೇಕಾಗ್ತದೆ. ಆದರೆ ಈಗ ನನಗೇನಂದರೆ ನನಗೆ ಸಪ್ಲೈ ನನ್ನದು ಬೈದವೇ ನನ್ನದೊಂದು ಇಂಡಸ್ಟ್ರಿ ಇದೆ. ಸೊ ಸಪ್ಲೈಯರ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾವುದು ಹಣ್ಣಿಗೆ ಒಳ್ಳೆಯದಾಗ್ತದೋ ಅದರಲ್ಲಿ ಎಷ್ಟೋ ಜನರು ಕೊಯ್ಯುವಾಗ ಗುಜ್ಜೆಯಾಗಿ ಕೊಯ್ದು ಹಾಳು ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಯಾವುದು ನಿಮಗೆ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಉಂಟೋ ಅದು ಜನರಿಗೆ ಬಹುಶಃ ಇದೆಲ್ಲದರ ಈ ವ್ಯತ್ಯಾಸಗಳ ಅರಿವು ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಆದ್ದರಿಂದ ನಿಮ್ಮಂಥ ತಿಳಿದವರು ಅದಕ್ಕೊಂದು ಸರಿಯಾದ ಒಂದು ಸಲಹೆಯನ್ನು ಕೊಟ್ಟು ಯಾವುದು ಗುಜ್ಜೆಗೆ ಯೋಗ್ಯವೋ, ಯಾವುದು ಹಲಸಿನ ಕಾಯಿಯಾಗಿ ಬಳಸಲಿಕ್ಕೆ ಯೋಗ್ಯವೋ, ಯಾವುದು ಹಣ್ಣಾಗಿ ಬಳಸಲಿಕ್ಕೆ ಯೋಗ್ಯವೋ ಅನ್ನೋದನ್ನು ಕಮರ್ಷಿಯಲಿ ಸಿಗುವ ಹಾಗೆ ಮಾಡಿದರೆ ಬಹುಶಃ ಎಲ್ಲರಿಗೂ ಅದರ ಬೆಳೆಗಾರರಿಗೆ ಸರಿಯಾದ ಮೌಲ್ಯವರ್ಧನೆ ಅದಕ್ಕೆ ಸರಿಯಾದ ರೆವೆನ್ಯೂ ಬರ್ಬೋದು ಅಂತ ನನಗೆ ಅನ್ನಿಸ್ತದೆ. ಅದರಲ್ಲಿ ನೀವು ಹೇಳಿದ್ರಲ್ಲಿ ಅನುಮಾನ ಇಲ್ಲ. ನೀವೀಗ ಕೆಂಪು ಬಣ್ಣದ ಹಣ್ಣು ಅಂತೇಳಿ ನೋಡಿದಾಗ 4, 5, 6 ಕಲರ್ ಹಣ್ಣು ಇಟ್ಟರೆ ಕೆಂಪಿನ ಹಣ್ಣನ್ನೇ ಫಸ್ಟ್ ಕೈ ಹಾಕ್ತಾನೆ ಕನ್ಸ್ಯೂಮರ್. ಆ ಕೆಂಪು ಹಣ್ಣಿಗೆ ಅವನ ಕೈ ಹೋಗೋದು. ರುಚಿ ನೋಡ್ಲಿಕ್ಕೆ ಹೋದಾಗ ಅದರಿಂದಲೂ ಸಿಹಿಯಾದ ಹಳದಿ ಹಣ್ಣು ಇದ್ದರೂ ಕೂಡ ಕೆಂಪು ಹಣ್ಣು ಅದೊಂಥರ ಕುರುಮ್ ಅಂತೇಳಿ ತಿನ್ಲಿಕ್ಕೆ ಸಿಕ್ಕಿದರೆ ಆ ಥರದ ಹಣ್ಣುಗಳನ್ನು ಇಷ್ಟಪಡ್ತಾರೆ. ಅದೇ ಮೌಲ್ಯವರ್ಧನೆ ಮಾಡೋದು ಯಾರು ಅಂತೇಳಿ ಹೇಳಿದರೆ ಪ್ರೊಸೆಸ್ನವ್ರು ಮಾಡೋದು. ನೀವು ಪ್ರೊಸೆಸಿಂಗ್ ಯೂನಿಟ್ ಇಟ್ಟುಕೊಂಡು ನನಗೆ ಇಂಥದ್ದೇ ಬರಬೇಕು ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಒಂದು 10 ಜನರೋ 20 ಜನರೋ 30 ಜನರೋ ರೈತರನ್ನು ನೀವು ರೆಡಿ ಮಾಡಬೇಕು. ಆ ರೈತರಿಗೆ ನನಗೆ ಇಂಥ ರಿಕ್ವೈರ್ಮೆಂಟ್ ಪ್ರೊಸೆಸಿಂಗ್ ಇದೆ ಅಂತೇಳಿ ಅವ್ರ ಹತ್ರ ಗಿಡ ನಡೆಸ್ಬೇಕು. ಆ ಗಿಡ ನಡೆಸಿದ ಗಿಡದಲ್ಲಿ ಅದರಲ್ಲಿ ಒಳ್ಳೆ ಕಾಯಿ ಬರುವಂಥದ್ದು, ಅಂದರೆ ಸ್ಟ್ಯಾಂಡರ್ಡ್ ಕಾಯಿ ಅಂತೇಳಿ ಹೇಳ್ತೇವೆ, ಎಬ್ನಾರ್ಮಲ್ ಕಾಯಿ ಅಂತೇಳಿ ಹೇಳ್ತೇವೆ. ಈಗ ಯಾವುದೇ ಒಂದು ವೆರೈಟಿ ಬೆಳೀಲಿ ನೀವು ಅದರಲ್ಲಿ ಎಲ್ಲ 100ಕ್ಕೆ 100 ತಗೊಂಡೋಗಿ ಪ್ರೊಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು 80% 70% ಕಾಯಿಯನ್ನು ಪ್ರೊಸೆಸ್ ಮಾಡಲಿಕ್ಕೆ ಆಗ್ತದೆ, ಇನ್ನು 20% ಕಾಯಿಯನ್ನು ಪ್ರೊಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕಾಯಿ ಬೆಳೆಯುವಾಗಲೂ ಹಾಗೆ, ಗಿಡ ಬೆಳೆಸುವಾಗಲೂ ಹಾಗೆ, ಅದು ಎಲ್ಲ ಕೂಡ ನಿಮ್ಮ ಮೌಲ್ಯವರ್ಧನೆ ಮಾಡುವ ಅದರದ್ದು ಸೈಜ್ ಏನು ಬೇಕು ನಿಮಗೆ, ಚಿಪ್ಸ್ ಮಾಡಲಿಕ್ಕೆ ಇಲ್ಲ ಸೊಳೆ ಫ್ರೈ ಮಾಡಬೇಕಾದ್ರೆ ಏನು ಅದರ ಎಷ್ಟು ಉದ್ದ ಬೇಕು ಅಂತೇಳಿ ಹೇಳೋದು, ಆ ವೆರೈಟಿ, ಆ ಮಣ್ಣು, ಆ ಬೆಳೆಯುವ ಸ್ಟೈಲು, ಅವನು ಯಾವಾಗ ಪ್ರೂನಿಂಗ್ ಮಾಡ್ತಾನೆ, ಯಾವ ಥರ ಪ್ರೂನಿಂಗ್ ಮಾಡ್ತಾನೆ, ಒಂದು ಮರಕ್ಕೆ ಎಷ್ಟು ಕಾಯಿ ಇಡ್ತಾನೆ ಅಂತೇಳಿ ಇದರಲ್ಲೆಲ್ಲ ಸೇರಿ ಬರ್ತದೆ. ನಾವು ಅಡಿಕೆ ಬೆಳೆದಂಗೆ ಅಡಿಕೆಯಲ್ಲಿ ಎಲ್ಲ ಅಡಿಕೆಯು ಸೇಲ್ ಆಗ್ತದೆ, ಬಟ್ ಹಲಸಿನ ಹಣ್ಣಲ್ಲಿ ಎಲ್ಲ ಹಲಸಿನ ಹಣ್ಣು ಸೇಲ್ ಆಗೋದಿಲ್ಲ. ಅಲ್ಲ, ಇದರಲ್ಲಿ ಅಷ್ಟು ಸುಲಭದಲ್ಲಿ ಆ ರೀತಿ ಮಾಡಲಿಕ್ಕೆ ನಿಮಗೆ ಅಡಿಕೆ ಎಲ್ಲ ಈಗ ಒಂದೊಂದು ಲಾಟ್ ಸೇಲ್ ಮಾಡುವ ಹಾಗೆ ಒಂದೇ ಕಡೆಯಿಂದ ನಮಗೆ ಸಪ್ಲೈ ತಗೊಳ್ಳಿಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ. ನಾವು ಸೀಡ್ಸ್ ಈ ರೀತಿದೆ ಬೆಳೆಸಿ ಅಂತ ಹೇಳಿ ಅವರು ಬೆಳೆದು ನಮಗೆ ಅದರದ್ದು ಫಸಲು ಸಿಕ್ಕುವಾಗ ಒಂದು 4 ವರ್ಷ ಹೋಗ್ಬೋದು. ಫಾರ್ ದ ಟೈಮ್ ಬೀಯಿಂಗ್ ಈ ಗ್ಯಾಪ್ ಅನ್ನು ಬ್ರಿಡ್ಜ್ ಮಾಡುವಲ್ಲಿ ನಮಗೆ ಸಪ್ಲೈಯರ್ಗಳೇ ಬೇಕಾಗ್ತದೆ. ಆದ್ರಿಂದ ಬಹುಶಃ ಎಷ್ಟೋ ಜನರು ಈಗ ಬೆಳಿಲಿಕ್ಕೆ ಶುರು ಮಾಡಿರ್ಬೋದು, ಬಟ್ ನಮಗೆ ಸಪ್ಲೈ ಕೊಡೋದು ಮೀಡಿಯೇಟರೇ. ಹಾಗಾಗಿ ಕೂತ್ಕೊಂಡು ಬೆಳೆಯುವವರು ನಮಗೆ ಅದಕ್ಕೆ ಸರಿಯಾದ ಬೆಲೆ ಅಲ್ಲ. ಅದು ಯಾಕೆ ಮೀಡಿಯೇಟರ್ ಅನ್ನು ನಾವು ಇದು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಇವತ್ತಿನ ದಿವಸದಲ್ಲಿ ಯಾವುದೇ ಪ್ರೊಸೆಸಿಂಗ್ ಯೂನಿಟ್ ನೋಡಿ, ಇಂಡಿಯಾದಲ್ಲಿ ಯಾವುದೇ ಪ್ರೊಸೆಸಿಂಗ್ ಯೂನಿಟ್ ನೋಡಿ, ನೀವು ಮೀಡಿಯೇಟ್ರನ್ನು ಎನ್ಕರೇಜ್ ಮಾಡಿದಾಗ ನಿಮಗೆ ಕ್ವಾಲಿಟಿ ಫ್ರೂಟ್ ಬರೋದಿಲ್ಲ. ನಿಮಗೆ ಅವನ ಬೆಳೆಯಲ್ಲಿ ನೀವು ಪಾಲ್ದಾರರಾಗಿರೋದಿಲ್ಲ. ಅವನು ನೀವೇನು ಬೆಳೀತಾನೋ ಅದು ನಿಮ್ಮ ಕ್ವಾಲಿಟಿಗಾಗಿ ಬೆಳೆಯೋದಿಲ್ಲ. ನಿಮ್ಮ ಈ ಪ್ರೊಸೆಸಿಂಗ್ ಯೂನಿಟಲ್ಲಿ ನೀವೊಂದು ಸೆಪ್ರೇಟಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತೇಳಿ ಮಾಡಿ ಅಲ್ಲಿ ಒಬ್ಬ ಕ್ವಾಲಿಫೈಡ್ ಮನುಷ್ಯನನ್ನು ಈ ಎಲ್ಲ ಫಾರ್ಮ್ಗಳಿಗೆ ಹೋಗಿ ಅವನು ಇಂಥದ್ದೇ ಕ್ವಾಲಿಟಿ ಬೆಳಿಬೇಕು, ಇದೇ ಥರದ ಕ್ವಾಲಿಟಿ ಬೆಳಿಬೇಕು ಅಂತೇಳಿ ಅವನಿಗೆ ಎಜುಕೇಟ್ ಮಾಡಿ ಅವನ ಹತ್ರ ಬೆಳೆಸ್ಕೊಂಡು ಬರಬೇಕು. ನಾವು ಫ್ಯಾಕ್ಟ್ರಿ ಮಾತ್ರ ಇಟ್ಟರೆ ಸಾಲದು, ಫ್ಯಾಕ್ಟ್ರಿ ಜೊತೆಗೆ ಎಕ್ಸ್ಟೆನ್ಷನ್ ಅಂತೇಳಿ ಹೇಳ್ತೀವಿ ನಾವು. ಆ ಎಕ್ಸ್ಟೆನ್ಷನ್ ವರ್ಕ್ ಮಾಡಿ ನಮಗೆ ಆ ಕ್ವಾಲಿಟಿ ಫ್ರೂಟ್ ತಗೊಂಡು ಆ ಕ್ವಾಲಿಟಿಗೆ ಸರಿಯಾಗಿ ನಿಮಗೆ ಮಾರ್ಕೆಟ್ ಆಪರ್ಚುನಿಟಿ ಬರುವಾಗೆ ಮಾಡ್ಬೋದು. ಈಗ ಇಲ್ಲಿಂತಲ್ಲ, ಬೇರೆ ದೇಶದಲ್ಲಿ ಕೂಡ ಒಂದೋ ಪ್ರೊಡ್ಯೂಸರ್ಸ್ ಎಲ್ಲ ಸೇರಿ ಆ ಥರದ ಕೆಲಸ ಮಾಡ್ತಾರೆ. ಇಲ್ಲ ಅಂತೇಳಿ ಹೇಳಿದರೆ ಪ್ರೊಸೆಸರು ಆ ಥರದ ಜನರನ್ನು ಹುಡುಕಿ ಗುಂಪಾಗ್ತಾನೆ. ಸೊ ಅದು ಯಾವಾಗ ಗುಂಪಾಗಿ ಬರ್ತದೋ, ವರ್ಷ ಪೂರ್ತಿ ಕಾಯಿ ಬರುವಾಗ ಮಾಡಲಿಕ್ಕೆ ಆಗ್ತದೋ, ಇಲ್ಲ ಯಾವಾಗಾದ್ರೂ ಬಂದ ಸೀಸನನ್ನು ಕಾಯಿಯನ್ನು ಪ್ರೊಸೆಸ್ ಮಾಡಿ ಸ್ಟೋರ್ ಮಾಡಿ ವರ್ಷ ಪೂರ್ತಿ ಯೂಸ್ ಮಾಡಲಿಕ್ಕೆ ಆಗ್ತದೋ, ಇಲ್ಲ ಪ್ರೊಸೆಸ್ ಮಾಡಿದ ಪ್ರಾಡಕ್ಟನ್ನು ಸ್ಟೋರ್ ಮಾಡಿ ವರ್ಷ ಪೂರ್ತಿ ಮಾರಲಿಕ್ಕಾಗ್ತದೋ, ಹಾಗಿದ್ದರೆ ಮಾತ್ರ ಅದರಲ್ಲಿ ನಾವು ಮಾರ್ಕೆಟಿಂಗಲ್ಲಿ ಮಾಡಲಿಕ್ಕಾಗೋದು. ಈಗ ನಮ್ಮಲ್ಲಿ ನಿಮಗೆ ಜಾಸ್ತಿ ಜನರಿಗೆ ಗೊತ್ತಿರಲಿಕ್ಕಿಲ್ಲ,
ನಾವು ಪ್ರಪಂಚದಲ್ಲಿ ಒಂದು ಹೈಯೆಸ್ಟು ಸೌತೆಕಾಯಿ ಎಕ್ಸ್ಪೋರ್ಟರ್. ನಾವೊಂದು ಗರ್ಕಿನ್ ಅಂತೇಳಿ ಹೇಳಿ ಒಂದು ಸಣ್ಣ ಸೌತೆಕಾಯಿ ಬೆಳಿತೇವೆ. ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅದು ಒಂದು ಸಣ್ಣ ಸೌತೆಕಾಯಿ, ಒಂದು ಕೆ ಜಿಗೆ 160, 200 ಕಾಯಿ ಬರುವಂಥ ಸೌತೆಕಾಯಿ. ಈ ಸೌತೆಕಾಯಿ ಬೆಳಿಲಿಕ್ಕೆ ನಾವು 1,000-2,000 ಜನ ರೈತರನ್ನು ರೆಡಿ ಮಾಡ್ತೇವೆ. ಆ ಪ್ರತಿಯೊಬ್ಬ ರೈತನಿಗೂ ಇದನ್ನು ಹೀಗೇ ಬೆಳಿಬೇಕು, ಅದು ಇಂಥ ದಿವಸವೇ ಹಾರ್ವೆಸ್ಟ್ ಮಾಡಬೇಕು, ಈ ಥರವೇ ಕ್ಲೀನ್ ಮಾಡಬೇಕು, ಈ ಥರವೇ ಗ್ರೇಡ್ ಮಾಡಬೇಕು ಅಂತೇಳಿ ಹೇಳಿ ಮಾಡಿ ಅದನ್ನು ನಾವು ಮಾರಾಟ ಮಾಡ್ತಾಯಿದ್ದೇವೆ. ಎಷ್ಟೋ ವರ್ಷದ ಹಿಂದೆ, ಒಂದು 15-20 ವರ್ಷದ ಹಿಂದೆ ನಮ್ಮ ಸೌತೆಕಾಯಿಗೆ ಅಷ್ಟು ಬೇಡಿಕೆ ಇರಲಿಲ್ಲ. ಇವತ್ತು ನಮ್ಮ ಈ ಕಲೆಕ್ಟಿವ್ ಗ್ರೋಯಿಂಗಿಂದ ಆದ ಕಾರಣ ನಾವು ಇವತ್ತು ಎಲ್ಲಿವರೆಗೆ ಅಂತೇಳಿ ಹೇಳಿದರೆ, ಪ್ರಪಂಚದಲ್ಲಿ ಎಲ್ಲಾದರೂ ಅವನು ಗರ್ಕಿನ್ ತಗೊಳ್ಬೇಕು ಅಂತೇಳಿ ಹೇಳಿದರೆ ಇಂಡಿಯಾದಲ್ಲಿ ಸಿಕ್ಕದಿದ್ದರೆ ಬೇರೆ ಕಡೆ ತಗೊಳ್ತಾನೆ. ನಾವು ಪ್ರೈಸ್ ಎಷ್ಟಾದರೂ ಕೂಡ ಆದರೂ ಅದಕ್ಕೆ ಇದಿಲ್ಲ. ವೆಗನ್ ಮೀಟ್ ಅಂತೇಳಿದೆ. ವೆಗನ್ ಮೀಟಿಗೆ ದ ಬೆಸ್ಟ್ ಸೋರ್ಸ್ ಅಂತೇಳಿ ಹೇಳಿದರೆ ಟೆಂಡರ್ ಜಾಕಲ್ಲಿ ನಾವು ಬೇರೆ ಬೇರೆ ಥರದ ಪ್ಯಾಟೀಸು, ಬೇರೆ ಬೇರೆ ಥರದ ಇದನ್ನು ಮಾಡಲಿಕ್ಕಿದ್ದಾರೆ. ಇಲ್ಲಿ ಕೇರಳದಲ್ಲಿ ಮಾಡಿದ್ದಾರೆ, ಪ್ರೊಸೆಸ್ ಮಾಡಿ ಆದ ನಂತರ ಕೋಲ್ಡ್ ಸ್ಟೋರೇಜ್ ಮಾಡಿ ಪ್ಯಾಕ್ ಮಾಡಿ ಇವತ್ತು ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಇದೇ ಥರದ್ದು ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 7-8 ಕಂಪೆನಿಗಳಾಗಿದೆ. ಶಾಖಾಹಾರಿ ಅಂತೇಳಿ ಬ್ಯಾಂಗ್ಳೂರಲ್ಲಿ ಒಂದು ಕಂಪೆನಿ ಆಗಿದೆ, ಅದಕ್ಕೆ 70 ಕೋಟಿ ರೂಪಾಯಿ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಆ ಥರ ನಮ್ಮಲ್ಲಿ ಯಾರಾದರೂ ಯಂಗ್ಸ್ಟರ್ಗಳು ಬಂದು ಒಂದು ಒಳ್ಳೆ ಸ್ಟಾರ್ಟಪ್ ಐಡಿಯಾ ತಗೊಂಡು ಅದನ್ನು ಇನ್ಕ್ಯುಬೇಷನ್ ಮಾಡಿ ಅವರಿಗೇನು ರುಚಿ ಬೇಕೋ ಅದನ್ನು ಕೊಡಬೇಕು ಅಂತೇಳಿ ನನ್ನ ಅನಿಸಿಕೆ. ಈಗ ನನ್ನ ಮನೆಯಲ್ಲಿ ನಾನು ಇದು ಒಳ್ಳೆ ಹಲಸಿನಕಾಯಿ ಸಾಂಬಾರು ಅಂತೇಳಿ ಹೇಳಿದ್ರೆ ನಮಗೆಲ್ಲ ಖುಷಿ ಆಗ್ತದೆ, ಇಲ್ಲರೆ ಮಜ್ಜಿಗೆ ಹುಳಿ ಅಂತೇಳಿ ಹೇಳಿದ್ರೆ ಖುಷಿ ಆಗ್ತದೆ, ಇಲ್ಲ ಪಲ್ಯ ಅಂತೇಳಿ ಹೇಳಿದ್ರೆ ಖುಷಿ ಆಗ್ತದೆ. ಈ ಮೂರನ್ನು ಈ ಥರ ಮಸಾಲೆ ಹಾಕಿ ತಿನ್ನುವಂಥ ಜನ ಪ್ರಪಂಚದಲ್ಲಿ ಭಾರಿ ಕಡಿಮೆ. ಅವರು ಯಾವ ಥರ ತಿಂತಾರೆ ಅಂತೇಳಿ ಹೇಳಿದ್ರೆ ಲೀನ್ ಫುಡ್ ತಿಂತಾರೆ. ಆ ಲೀನ್ ಫುಡ್ ತಿನ್ನುವವರಿಗೆ ಅವರಿಗೆ ನಾವು ಲೀನ್ ಫುಡ್ಡನ್ನೇ ಅವರ ರುಚಿಗೆ ಹೇಗೆ ಬೇಕೋ ಹಾಗೆ ಮಾಡಿ ಕಳಿಸ್ಬೇಕು. ಯಾವುದೋ ಅವರಿಗೆ ಮಸಾಲೆ ಹೇಗೆ ಬೇಕೋ ಅದನ್ನು ಮಾಡಿ ಕಳಿಸ್ಬೇಕು. ಹಲಸಿನಕಾಯಿ ವಿಯೆಟ್ನಾಮಿಂದ ಜಪಾನಿಗೆ ಹೋಗ್ತದೆ. ಜಪಾನಲ್ಲಿ ಹಲಸಿನಕಾಯಿಯನ್ನು ಪ್ರೊಸೆಸ್ ಮಾಡಿ ಅದನ್ನು ಮಾರ್ತಾರೆ. ಅವನು ಟಾಪ್ ರಮನ್ ಸಾಸಲ್ಲಿ ಇಲ್ಲಿಂದ ವಿಯೆಟ್ನಾಮಿಂದ ಥೈಲ್ಯಾಂಡಿಂದ ಮಾಡಿ ಕಳಿಸ್ತಾನೆ. ಥೈಲ್ಯಾಂಡ್ ದೇಶ ಎಷ್ಟು ಅಂತೇಳಿ ಇಲ್ಲಿ ಆವಾಗ ಡೈರೆಕ್ಟ್ರು ಹೇಳಿದರು, ಥೈಲ್ಯಾಂಡ್ ಇರೋದು ಕರ್ನಾಟಕದಿಂದಲೂ ಸಣ್ಣದು. ಅಲ್ಲಿ ಮೆಜಾರಿಟಿ ಆಫ್ ದ ಫ್ಲೈಟ್ ಕಿಚನಿಗೆ ಹೋಗುವ ಸ್ಯಾಂಡ್ವಿಚ್ಗಳು, ಬೇರೆ ಬೇರೆ ಥರದ ಫುಡ್ಡುಗಳು, ಈವನ್ ಪ್ರೊಸೆಸ್ಡ್ ಮೀಟು, ಅದು ಎಸ್ಪೆಷಲಿ ಚಿಕನಲ್ಲಿ ಅವರು ವರ್ಲ್ಡ್ ನಂಬರ್ 1 ಪ್ರೊಸೆಸ್ಡ್ ಫುಡ್ ಮಾಡಿ ಪ್ರಪಂಚಾದ್ಯಂತ ಮಾರ್ತಾರೆ. ಅವ್ರು ಯಾಕೆ ಮಾರ್ತಾರೆ ಅಂತೇಳಿ ಹೇಳಿದ್ರೆ, ಅವರು ಒಂದು 17,000 ಟನ್ನಿನ ಒಂದು ಕೆ ಜಿ ಒಂದು ಕಂಟೈನರ್ ಕೊಟ್ಟರೆ ಒಂದೇ ಕ್ವಾಲಿಟಿ ಕಂಟೈನರನ್ನು ಕೊಡ್ತಾರೆ. ಅದು ಯಾಕೆ ಕೊಡ್ತಾರೆ ಅಂತೇಳಿ ಹೇಳಿದರೆ ಅವರ ಪ್ರೊಸೆಸರು, ಅವರ ರೈತರು, ಅವರ ಟೆಕ್ನಾಲಜಿ, ಅವರ ಮಾರ್ಕೆಟಿಂಗ್ ಎಲ್ಲನೂ ಸಿಂಕ್ರೊನೈಸ್ಡ್ ಆಗಿ ಬಂದಿದೆ. ಆ ಥರದ ಆ್ಯಟಿಟ್ಯೂಡ್ ನಮಗೆ ಬರಲಿಲ್ಲ ಅಂತೇಳಿ ಹೇಳಿದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ನನ್ನಲ್ಲಿ ಒಳ್ಳೆಯದುಂಟು, ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು, ನನ್ನ ಅಪ್ಪ ಅಮ್ಮ ಒಳ್ಳೇದು ಹೇಳ್ತಾರೆ ಅಂತೇಳಿ ಹೇಳಿದರೆ ಮಾರ್ಕೆಟ್ ಅದನ್ನು ಒಳ್ಳೆಯದುಂಟು ಅಂತೇಳಿ ಹೇಳೋದಿಲ್ಲ. ಹಲ್ವಾ ನನಗೆ ಭಾಳ ರುಚಿ ಇರ್ತದೆ, ಬಟ್ ಪ್ರಪಂಚದಲ್ಲಿ 70% ಜನ ಹಲ್ವಾ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಸಕ್ಕರೆ ಅಂಶ ಇರ್ತದೆ, ಸಕ್ಕರೆಯನ್ನು ಅವಾಯ್ಡ್ ಮಾಡ್ತಾರೆ. ಅದೇ ಥರ ಕಾರ್ಬೋಹೈಡ್ರೇಟನ್ನು ಅವಾಯ್ಡ್ ಮಾಡ್ತಾರೆ. ಹಲಸಿನಲ್ಲಿ ಮೇಜರ್ ಅಡ್ವಾಂಟೇಜ್ ಇರೋದೇನು ಅಂತ ಹೇಳಿದರೆ ಫೈಬರ್ ಮತ್ತು ಹಲಸಿನ ಟೇಸ್ಟ್ ಕ್ಲೋಸ್ ಟು ಮೀಟ್ ಇದ್ದ ಕಾರಣ ಅಲ್ಲಿ ಬೇಕಾದಷ್ಟು ಜನ ಇವತ್ತು ವೆಗನ್ ಫುಡ್ ಇದಕ್ಕೆ ಹೋಗ್ತಾರೆ. ಸೊ ಅದರಿಂದಾಗಿ ಅದು ಕ್ಲಿಕ್ ಆಗ್ತದೆ. ಫ್ರೈಡ್ ಐಟಮು, ಶುಗರ್ ಐಟಮು, ಕಾರ್ಬೋಹೈಡ್ರೇಟ್ ಐಟಮನ್ನು ಎಲ್ಲ ಕಡೆನೂ ಬ್ರ್ಯಾಂಡ್ ಮಾಡಿ ಅದು ಗುಡ್ ಫುಡ್ಡಿನ ಕ್ಯಾಟಗರಿಯಲ್ಲಿ ಇಲ್ಲ. ಅದಕ್ಕೆ ಡಿಮಾಂಡ್ ಇರುವವರು ಇರ್ಬೋದು, ತಗೊಳ್ಳುವವರು ಇರ್ಬೋದು, ಬಟ್ ಗುಡ್ ಫುಡ್ಡು, ಹೆಲ್ದಿ ಫುಡ್ಡು ಅಂತೇಳಿ ಹೇಳಿ ತಿನ್ನುವವರು ಪ್ರಪಂಚದಲ್ಲಿ ಎಲ್ಲರೂ ಇದ್ದಾರೆ. ಅವರು ದುಡ್ಡನ್ನು ನೋಡೋದಿಲ್ಲ, ಅವರಿಗೆ ಅದನ್ನು ಬೇಕು ಅಂತೇಳಿ ಹೇಳಿದರೆ ಅದಕ್ಕೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಜನರು ಅದನ್ನು ಮಾಡಿ ಕೊಡ್ತಾರೆ ಅಂತೇಳಿ ಹೇಳಿದರೆ ಅದಕ್ಕೆ ವ್ಯಾಲ್ಯೂ ಕೊಡ್ತಾರೆ. ಅವರು ಯಾವಾಗ ಒಳ್ಳೆ ವ್ಯಾಲ್ಯೂ ಕೊಡ್ತಾರೆ ನಮಗೆ ಪ್ರಾಫಿಟ್ ಮಾಡಲಿಕ್ಕೆ ಆಗ್ತದೆ, ನಮಗೆ ಸಸ್ಟೈನ್ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾರಾದರೂ ನಾನು ಚೀಪಾಗಿ ಮಾರ್ತೇನೆ ಅಂತೇಳಿ ಹೇಳಿದರೆ ಅವರಿಗೆ ನಾಳೆ ಸಸ್ಟೈನ್ ಮಾಡಲಿಕ್ಕೂ ಆಗೋದಿಲ್ಲ, ಪ್ರಾಫಿಟ್ ಮಾಡಲಿಕ್ಕೂ ಆಗೋದಿಲ್ಲ. ಟಾಪ್ ಕ್ವಾಲಿಟಿ ಮಾಡ್ತೇನೆ, ಒಳ್ಳೆ ಪ್ರೈಸಲ್ಲಿ ಮಾರ್ತೇನೆ ಅಂತೇಳಿ ಹೇಳಿದರೆ ಮಾತ್ರ ವ್ಯಾಪಾರದಲ್ಲಿ ಸಕ್ಸಸ್ ಮಾಡಲಿಕ್ಕೆ ಆಗೋದು. ಸೊ ಇದು ಬಾಟಮ್ ಲೈನ್. ಥ್ಯಾಂಕ್ ಯು. ಅಶೋಕಣ್ಣನಿಗೆ ಏನಾದರೂ ಪ್ರಶ್ನೆ? ಅಶೋಕಣ್ಣ ಉಂಟಂತೆ, ನಿಮ್ಮನ್ನು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಅಶೋಕಣ್ಣವರೇ ನೋಡಿ, ನಾವೊಂದು ಇದು ಹಲಸಿನಕಾಯಿ ಮೇಳಕ್ಕೆ ವೃಷಭರಾಜ್ ಜೈನ್ ಅಂತ ನಾವು ಹಳ್ಳಿ ಏರಿಯಾದಿಂದ ಬಂದೇವೆ. ವೆಂಕಟರಮಣ ದೇವಸ್ಥಾನದಲ್ಲೂ ಆದಿತ್ತು, ಹಾಗೆ ಇಲ್ಲಿ ಕೂಡ ಜೈನ್ ಭವನದಲ್ಲಿ ಕೂಡ ನಿಮ್ಮ ಒಂದು ಇದನ್ನು ಮೆಚ್ಚಿ ಹಳ್ಳಿಯವರು
ನಾಳೆ ಕೂಡ ನಮ್ಮಲ್ಲಿ ಒಂದು 450 ಮಕ್ಕಳು ಕೂಡ ಇದ್ದಾವೆ. ಅವರಿಗೂ ಕೂಡ ಬರಲಿಕ್ಕೆ ಈ ಸಂದರ್ಶನವನ್ನು ಇದರ ಪ್ರಯೋಜನವನ್ನು ಪಡೆಯಲಿಕ್ಕೆ ಹೇಳ್ತೇವೆ. ಮತ್ತು ತಮ್ಮಲ್ಲಿ ಒಂದು ಕ್ವಶನ್ ಕೆಲವೊಂದು ಕೇಳ್ತೇನೆ. ಯಾಕೆಂದರೆ ಈ ಹಲಸಿದ್ದು ಅದರಲ್ಲಿ ಬೇರೆ ಬೇರೆ ವೆರೈಟಿ ಎಲ್ಲ ಮಾಡ್ತಾರೆ. ಅದು ಈಗ ಕೆಲವು ಹಲಸಿನ ಮರದಲ್ಲಿ 12 ವರ್ಷ ಕೂಡ ಫಲ ಕೊಡ್ತದೆ. ಅದು ಯಾವ ಸಸಿಯಲ್ಲಿ ಯಾವಾಗ ಹೂ ಬಿಟ್ಟು ಯಾವಾಗ ಕಾಯಾಗಿ ಅದು ನಮಗೆ ಅದರ ಪ್ರಯೋಜನ ಪಡೀಲಿಕ್ಕೆ ಆಗ್ತದೆ. ಮತ್ತು ಅದರಲ್ಲಿ ಯಾವ ಯಾವ ವೆರೈಟಿಯನ್ನು ನಾವು ಅದರ ಪ್ರಯೋಜನವನ್ನು ಪಡೀಬೋದು. ಹಾಗೆ ಈ ಮಾಹಿತಿಯನ್ನು ತಮ್ಮಲ್ಲಿ ನಾನು ಕೇಳಲು ಇಚ್ಛಿಸ್ತೇನೆ. ನೀವು ಹೇಳಿರೋ ಕ್ವಶನಿಗೆ ಆನ್ಸರ್ ಹೇಳಬೇಕು ಅಂತ ಹೇಳಿದರೆ, ನೀವೇನು ಮಾಡ್ತಾ ಇದ್ದೀರಿ, ನೀವು ಯಾವ ಥರದ ಹಲಸಿನಕಾಯಿ ನಿಮಗೆ ಬೆಳೀಲಿಕ್ಕಾಗ್ತದೆ ಅದನ್ನು ಫಸ್ಟ್ ನೀವು ನೋಡಿಕೊಳ್ಬೇಕು. ನೋಡಿ, ನಾನು ಬೆಳೆಯುವಂಥ ಹಣ್ಣು, ನಾನು ದೊಡ್ಡಬಳ್ಳಾಪುರದಲ್ಲಿ ಬೆಳೆಯುವಂಥ ಹಣ್ಣನ್ನು ನಿಮಗೆ ಇಲ್ಲಿ ಬೆಳೀಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಹಣ್ಣು ಬೆಳಿತೀರಿ, ಇಲ್ಲರ ಕಾಯಿ ಬೆರಿತೀರಿ, ಯಾವಾಗ ಬೆಳಿಬೋದು, ನಿಮಗೆ ಎಷ್ಟು ಅದರ ಮೇಲೆ ಟೈಮ್ ಅದರ ಮೇಲೆ ಅದಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳಿ ನೋಡಿದರೆ ಅದರ ನಂತರ ಆಪ್ಷನನ್ನು ಸಿಲೆಕ್ಟ್ ಮಾಡ್ಬೋದು. ಇಲ್ಲಿ ಏನು ಅಂತೇಳಿ ಹೇಳಿದರೆ, ನಾನು ಬೆಳಿತೇನೆ, ಇಲ್ಲ ಇವರು ಬೆಳೀತಾರೆ, ಅವ್ರು ಬೆಳೀತಾರೆ ಅಂತೆಲ್ಲ ಅಲ್ಲ. ನಾನು ಬೆಳೀಲಿಕ್ಕಾಗೋದನ್ನು ಇವ್ರು ಬೆಳೀಲಿಕ್ಕಾಗೋದಿಲ್ಲ, ಇವ್ರು ಬೆಳೀಲಿಕ್ಕಾಗೋದನ್ನು ನಾನು ಬೆಳೀಲಿಕ್ಕಾಗೋದಿಲ್ಲ. ಇಲ್ಲಿ ವಾಲ್ಯೂಮ್ ಇಲ್ಲ ಅಂತೇಳಿ ಹೇಳಿದರೆ, ನಂಬರ್ 1 ಹೇಳ್ತೇನೆ, ವಾಲ್ಯೂಮ್ ಅಂತೇಳಿ ಹೇಳಿದರೆ ಸ್ಕೇಲೇಬಲ್ ಸೈಜ್. ನಾವು ಯಾವುದೇ ಒಂದು ವೆರೈಟಿಯನ್ನು ಈ ಸಣ್ಣ ಸಣ್ಣ ಕ್ವಾಂಟಿಟಿಯಲ್ಲಿ ಬೆಳೆದು ಅದನ್ನು ಮಾರಾಟ ಮಾಡೋದು ಅಂತೇಳಿ ಹೇಳಿದರೆ ಕಷ್ಟ. ಆದಷ್ಟು ನಾವು ಒಂದು ವಾಲ್ಯೂಮ್ ಆಗಿ ಬೆಳೀಲಿಕ್ಕೆ, ನೀವೀಗ ಫಾರ್ ಎಕ್ಸಾಂಪಲ್ ನೀವೊಂದು 10 ಹಲಸಿನ ಗಿಡದ ಬೆಳಿತೇನೆ ಅಂತೇಳಿ ಹೇಳಿದರೆ, ನಿಮ್ಮ ಸುತ್ತಮುತ್ತ ಜನರಿಗೆ ಏನು ಬೇಕು ಅದನ್ನು ಬೆಳಿಬೇಕು. ನೀವು ಎಕರೆಗಟ್ಟಲೆ ಬೆಳಿತೇನೆ ಅಂತೇಳಿ ಹೇಳಿದರೆ, ಯಾರಾದರೂ ಮೌಲ್ಯ ಆಧಾರಿತದವರು ಏನು ಮಾಡ್ತಾರೆ, ಅವರಿಗೆ ಏನು ಬೇಕು ಅಂತೇಳಿ ಹೇಳಿ ನೋಡಿ ಅದನ್ನು ಬೆಳಿಬೇಕು. ಇಲ್ಲ ನೀವೇ ನಿಮ್ಮ ಹಲಸಿನ ಹಣ್ಣಿನ ಒಂದು ವೆರೈಟಿ ತೆಗೆದು ಅದನ್ನು ಸೊಳೆ ತೆಗೆದು ಪ್ಯಾಕೆಟ್ ಮಾಡಿ ಮಾರ್ತಾನೆ, ಕೋಲ್ಡ್ ಸ್ಟೋರೇಜಲ್ಲಿ ಮಾರ್ತಾನೆ ಅಂತೇಳಿ ಹೇಳಿದರೆ ಅದಕ್ಕೆ ಕರೆಕ್ಟಾದ ವೆರೈಟಿ ಬೆಳಿಬೇಕು. ಅದು ನೀವು ಯಾವ ಪರ್ಪಸ್ಸಿಗೆ ಹಲಸಿನ ಹಣ್ಣು ಯೂಸ್ ಮಾಡ್ತೀರಾ ಅದರ ಮೇಲೆ ನೀವು ಡಿಸೈಡ್ ಮಾಡಬೇಕು ವೆರೈಟಿ ಯಾವುದು ಬೆಳಿಬೇಕು. ನೋಡಿ ಅಶೋಕಣ್ಣವರೇ, ಈಗ ನಾವೇನಂದರೆ ಈಗ ಪ್ರಚಾರ ಮಾಹಿತಿ ಇದನ್ನು ಹಳ್ಳಿ ಜನರಿಗೆ ಹೇಳಿಬಿಟ್ಟು ಅವರ ಖಾಲಿ ಜಾಗದಲ್ಲಿ ಇಂಥ ಒಂದು ಪ್ರಯೋಜನ ಅವರು ಪಡೆಯಲಿ, ಇಂಥ ಇದರಲ್ಲಿ ಹಲಸಿನಕಾಯಿ ಮೇಳದಿಂದ ಅವರು ಕೂಡ ಒಂದು ಏನೂ ಇಲ್ಲದ ಆ ಖಾಲಿ ಜಾಗದಲ್ಲಿ ಇಂಥ ನೀವು ಹೇಳಿದಾಗೆ ಅದರ ಪ್ರಯೋಜನವನ್ನು ಅವರು ಕೂಡ ಪಡೀಲಿ ಅಂತ ಹೇಳಿಕೊಂಡು ನಾನು ನಿಮ್ಮಿಂದ ಆ ಮಾಹಿತಿಯನ್ನು ಕೇಳಿದೆ. ಹಾಗೆ ಅವರಿಗೂ ಕೂಡ ಆ ಮಾಹಿತಿಯನ್ನು ಕೊಡುವಂಥ ನಾವೊಂದು ಇದಾಗಲಿ ನಿಮ್ಮ ಇದರಿಂದ ಒಂದು ಸೂಚನೆ ಸಲಹೆ ಮಾರ್ಗದರ್ಶನವನ್ನು ಮಕ್ಕಳಿಗೂ ಅವರ ಪೇರೆಂಟ್ಸಿಗೂ ಹೇಳಿಬಿಟ್ಟು ಇಂಥ ಈ ಮೇಳಕ್ಕೆ ನಾಳೆ ಬರಲಿಕ್ಕೆ ಅವರಿಗೂ ಕೂಡ ಆಹ್ವಾನ ಮಾಡ್ತೇನೆ. ಇಂಥದ್ದು ನಾವು ಅಲ್ಪಸಂಖ್ಯಾತ ವೃಷಭರಾಜ್ ಜೈನ್ ಇವರು ಹೇಳುವಂತಹ ಇದೊಂದು ತಮ್ಮಲ್ಲಿ ವಿಜ್ಞಾಪನೆ. ಅದು ನೀವು ಹೇಳೋದು ಕರೆಕ್ಟು. ಅಲ್ಲಿ ಅವರ ಜಾಗದಲ್ಲಿ ಅವರಿಗೆ ಮಾರ್ಕೆಟಲ್ಲಿ ಯಾವುದು ಡಿಮಾಂಡ್ ಬರ್ತದೋ ಆ ವೆರೈಟಿಯನ್ನು ಹುಡುಕಿ ಬೆಳಿಬೇಕು. ಅದೇ ಅದನ್ನು ನಾಳೆ ಅವರಿಗೆ ನಾನು ನಿಮ್ಮ ಮೇಳಕ್ಕೆ ಬರೋಕ್ಕೆ ಆಹ್ವಾನ ಮಾಡ್ತೇನೆ ಅಂತ ಹೇಳ್ಕೊಂಡು ನಮ್ಮಲ್ಲಿ ವಿನಯಪೂರ್ವಕವಾಗಿ ಹೃತ್ಪೂರ್ವಕವಾಗಿ ನಾನು ಕೇಳಿಕೊಳ್ಳುವಂತಹ ಈ ಮಾತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಶೋಕಣ್ಣ ಹತ್ರ ಯಾರ್ದಾದ್ರೂ ಪ್ರಶ್ನೆ ಉಂಟಾ? ಇಲ್ಲದ್ರೆ ನಾವು ಮುಂದೆ ಹೋಗ್ತೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಕೃಷಿ, ವಿಶೇಷ ಹಣ್ಣುಗಳ ಕೃಷಿ ಅಥವಾ ಯುವಕರಿಗೆ ಕೃಷಿ ಸಂಬಂಧ ಸಾಂಪ್ರದಾಯಿಕ ಅಡಿಗೆ ಮತ್ತು ಅವರ ಅನುಭವ, ನಮ್ಮ ಸುದರ್ಶನ್ ಬೆದ್ರಾಡಿ ಅವರ ಅನುಭವ ಬಗ್ಗೆ ಏನಾದರೂ ಕೇಳಿದರೆ ಕೇಳ್ಬೋದು, ಇಲ್ಲಾಂದರೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಎಲ್ರಿಗೂ ಹಸಿವಾಗಲಿಕ್ಕೆ ಶುರುವಾಯಿತು. ಓಕೆ, ಸುಹಾಸ್ ಮರಿಕೆ, ಅನಂತಣ್ಣ ಸುಹಾಸ್ ಮರಿಕೆ. ಹಲೋ, ಚೆಕ್. ಸಾಧಾರಣ 1 ಗಂಟೆಯಿಂದ ಹೆಚ್ಚು ಈ ಸಂವಹನ ಕಾರ್ಯಕ್ರಮವನ್ನು ನಮ್ಮ ಜೊತೆ 3 ಜನ ಡಾಕ್ಟರ್ ಕರುಣಾಕರ್ ಸರ್ ಸೇರಿ ಸುದರ್ಶನ್, ಅಶೋಕಣ್ಣ ಮತ್ತು ತಿರುಮಲೇಶ್ವರ್ ಭಟ್ರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವರ ಅನುಭವ ಮತ್ತು ಅವರ ಏನು ಜ್ಞಾನ ಇದೆ ಅದನ್ನು ಹಂಚ್ಕೊಂಡಿದ್ದಾರೆ. ಖಂಡಿತವಾಗಿ ನಾನು ಮೊದಲೇ ಹೇಳಿದಾಗೆ ನವತೇಜದ ಮುಖ್ಯ ಉದ್ದೇಶ ಏನಂದರೆ ಸಮಗ್ರ ತೋಟಗಾರಿಕೆಗೆ ಪ್ರೋತ್ಸಾಹ ಕೊಡುವಂಥ ಒಂದು ವೇದಿಕೆ.
ಪರಿಸರವನ್ನು ಕಾಳಜಿ ಮತ್ತು ಅದರ ಬಗ್ಗೆ ಗಮನ ಇಟ್ಕೊಂಡು ಮಾಡುವಂಥ ಕೃಷಿ, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು, ಸಾಂಪ್ರದಾಯಿಕ ಬೆಳೆಗಳನ್ನು, ಹಣ್ಣುಗಳನ್ನು ಬೆಳೆಸುವ, ಉಳಿಸುವ ಮತ್ತು ಅದನ್ನು ಪ್ರೋತ್ಸಾಹಿಸುವ ಒಂದು ವೇದಿಕೆ. ಕೃಷಿಯಲ್ಲಿ ಉದ್ಯಮಶೀಲತೆ ಜೊತೆ ಹಣ್ಣುವಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಇದಕ್ಕೆ ಪೂರಕವಾಗುವಂತಹ ಒಂದು ಮಾತುಕತೆಗೆ ಪುಷ್ಟಿ ನೀಡುವಂಥ ವೇದಿಕೆ. ಇದನ್ನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಅದರ ಬಹಳ ಮುಖ್ಯ ವಿಷಯ ಅಂದರೆ ವಿಚಾರ ವಿನಿಮಯ. ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ನಮ್ಮ ನವತೇಜದ ಅಧ್ಯಕ್ಷರಾದ ಅನಂತಣ್ಣ ಅಶೋಕಣ್ಣಿಗೆ ಒಂದು ನೆನಪಿನ ಕಾಣಿಕೆಯಾಗಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ತಿರುಮಲೇಶ್ವರ್ ಭಟ್ ಸರ್ ಜೊತೆಗೆ ನಮ್ಮೊಟ್ಟಿಗೆ ಬಂದಿರುವಂಥ ಸುದರ್ಶನ್, ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು, ಅಭಿನಂದನೆಗಳು. ಕಾರ್ಯಕ್ರಮವನ್ನು ಮತ್ತೆ ಮೇಳವನ್ನು ಆನಂದಿಸಿ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ. ಚೆಕ್ ಚೆಕ್. ಧನ್ಯವಾದಗಳು ಸಹಕರಿಸಿದ ಎಲ್ಲರಿಗೂ. ಮೇಳವನ್ನು ಆನಂದಿಸಿ, ಪ್ರೋತ್ಸಾಹಿಸಿ, ಎಲ್ಲರ ಜೊತೆ ಹಂಚಿಕೊಂಡು ಬನ್ನಿ. ಮೇಳದಲ್ಲಿ ಈಗಾಗಲೇ ಹೇಳಿದಾಗೆ ನವನೀತ ನರ್ಸರಿ ಪುತ್ತೂರು, ಮರಿಕೆ ಆರ್ಗ್ಯಾನಿಕ್ ಸ್ಟೋರ್ ಮತ್ತು ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್, ಅಕ್ಷಾ ಕಾಟೇಜ್ ಇಂಡಸ್ಟ್ರಿಯವರು ಮುಖ್ಯವಾಗಿ ಇದರ ಪ್ರವರ್ತಕರಾಗಿ, JCI ಪುತ್ತೂರು ಮತ್ತು ರೋಟರಿ ಯುವ ಪುತ್ತೂರಿನ ಒಂದು ಸಹಕಾರದೊಂದಿಗೆ ಭಾರತೀಯ ಸಂಶೋಧನಾ ಸಂಸ್ಥೆ, ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಒಂದು ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹೊರಗಡೆ ನರ್ಸರಿ ಗಿಡಗಳು, ಹಣ್ಣುಗಳು ಮಾರಾಟ ಇದ್ದರೆ, ಒಳಗಡೆ ಕೃಷಿ ಸಂಬಂಧ ಮತ್ತು ಹಣ್ಣಿನ ಸಂಬಂಧ ಮೌಲ್ಯವರ್ಧನೆ ಮಳಿಗೆಗಳು ಮತ್ತು ಕೃಷಿ ಉತ್ಪನ್ನ ಮತ್ತು ಟೂಲ್ಸ್ ಮಳಿಗೆಗಳಿದೆ. ಹಾಗೆ ಸ್ವಲ್ಪ ಹಿಂದ್ಗಡೆ ಹೋದರೆ ನಮ್ಮದು ವಿಶೇಷವಾದ ಫುಡ್ ಕೋರ್ಟ್ ಇದೆ, ಆಹಾರ ಮಳಿಗೆಗಳಿದೆ. ಅದರಲ್ಲಿ ಕೂಡ JCIನ ಈ ವರ್ಷದ ಸ್ಪೆಷಲ್ ಆಗಿರುವಂಥ JCI ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಪುತ್ತೂರು ಅರ್ಪಿಸುವ ಸವಿರುಚಿ ಒಂದು ಫುಡ್ ಕೌಂಟರ್ ಇದೆ. ಎಲ್ಲರೂ ಬಂದು ಅದನ್ನು ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಬಹುಶಃ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೂಡುಬಿದ್ರೆಯ ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಆಗಮಿಸಿದ್ದಾರೆ. ಎಲ್ಲ ಸ್ಟಾಲ್ಗಳನ್ನು ನೋಡಿದ್ರು, ಇಲ್ಲಿನ ವೈಶಿಷ್ಟ್ಯತೆಗಳನ್ನು ನೋಡಿದ್ರು. ಅವರ ಅನುಭವ ಹೇಗಿತ್ತು, ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ. ಇಲ್ಲಿಯ 3 ಸಮಾನ ಮನಸ್ಕರು, ಅದು ಸುಹಾಸ್ ಇರ್ಬೋದು, ಅನಂತ್ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಇವರು ಸೇರಿಕೊಂಡು ಇಲ್ಲಿಯ ಎಲ್ಲ ಸಂಘ ಸಂಸ್ಥೆಯನ್ನು ಸೇರಿಸಿಕೊಂಡು ಇದು ಮಾಡಿದಂಥ ವಿಚಾರ ಭಾಳ ಸಂತೋಷ ತಂದುಕೊಂಡವರು. ನಾನಿಲ್ಲಿ ಬಂದ ಮೇಲೆ ನನಗೆ ಬಹಳ ಖುಷಿಯನ್ನು ಕೊಟ್ಟಿತ್ತು. ನಾನಿವತ್ತು ಇಲ್ಲಿ ಬರಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡು ನಾನು ಮೂಡುಬಿದಿರೆ ಇಲ್ಲಿಗೆ ಬಂದದ್ದು. ನನಗೆ ಭಾರಿ ಇಷ್ಟವಿದ್ದಂಥ ವಿಚಾರ. ಇಲ್ಲಿ ಬಂದಾಗ ಭಾಳ ಮುಖ್ಯವಾಗಿ ರೈತರು ಈ ನಮ್ಮ ಇಲ್ಲಿಯ ಒಂದು ಮಣ್ಣನ್ನು ಉಪಯೋಗಿಸಿಕೊಂಡು ಇದೆಲ್ಲ ಮಾಡಿದಂಥ ಆವಿಷ್ಕಾರ, ಇದು ಕಾಲಕಾಲಕ್ಕೆ ಒಂದು ಸ್ಪಂದನೆ ಕೊಡಬೇಕಾದಂಥ ವಿಚಾರ. ಇಷ್ಟು ಜನ ಇಲ್ಲಿ ಬಂದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇವತ್ತು ಇದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇವತ್ತು ಇದರ ಮುಖಾಂತರ ಇವತ್ತು ಎಕರೆಗಟ್ಟಲೆ ಭೂಮಿಯನ್ನು ನಾವು ಇದಕ್ಕೆ ಉಪಯೋಗಿಸಿಕೊಂಡು ಇದರ ಮುಖಾಂತರ ಬೇರೆ ಬೇರೆ ಆಯಾಮಗಳಲ್ಲಿ ಆಲೋಚನೆ ಮಾಡುತ್ತಾ ಇಡೀ ವರ್ಷದಾದ್ಯಂತ ಇದರ ವಹಿವಾಟನ್ನು ಮಾಡಿ ಇದರಲ್ಲಿ ಲಾಭದಾಯಕ ಮಾಡೋದು ನನಗೆ ಭಾರಿ ಸಂತೋಷ ಕೊಡ್ತದೆ. ಈಗ ನಾನು ಬಂದಾಗ ಅಲ್ಲಿ ಇದ್ದಂಥ ಕೆಲವು ಫ್ರೂಟನ್ನು ನಾನು ನೋಡಿದಾಗ ಅವರು ಹೇಳಿದರು, 1 ಎಕರೆಯಲ್ಲಿ 10 ಲಕ್ಷ ರೂಪಾಯಿ ನಮಗೆ ಸಂಪಾದನೆ ಮಾಡಲಿಕ್ಕೆ ವರ್ಷದಲ್ಲಿ ಸಾಧ್ಯ ಆಗ್ತದೆ. ನಾನೊಬ್ಬ ಕೃಷಿಕನಾಗಿ ನನಗೆ ಎಷ್ಟು ಖುಷಿ ಆಗ್ತದೆ. ಇಲ್ಲಿ ಬಂದಾಗ ವೈವಿಧ್ಯಮಯವಾದಂಥ ಒಂದು ಹಲಸುಗಳನ್ನು ನೋಡುವಾಗ, ಇದನ್ನು ನೋಡುವಾಗ ನನಗೆ ಭಾಳ ಖುಷಿ ಆಗ್ತದೆ. ಖಂಡಿತ ಮುಂದಿನ ಸಮಯದಲ್ಲಿ ಅತಿ ಶೀಘ್ರವಾಗಿ ಒಂದು 15 ದಿನದ ಒಳಗೆ ಇವರನ್ನೆಲ್ಲ ಸೇರಿಸಿಕೊಂಡು ನಾವು ಖಂಡಿತ ಮೂಡುಬಿದ್ರೆಯಲ್ಲಿ ಭಾಳ ದೊಡ್ಡ ಬೃಹತ್ ಆಕಾರದ ಒಂದು ಮೇಳವನ್ನು
ನಾವು ಆಗುವಂತ ಬೇಡ, ಒಂದು ಬೃಹತ್ ಆಕಾರದ ಮೇಳವನ್ನು ಮೂಡುಬಿದಿರೆಯಲ್ಲಿ ಮಾಡುವವರಿದ್ದೇವೆ. ಇದು ಖಂಡಿತ ಇದು ನಮಗೆ ಒಂದು ಭಾಳ ದೊಡ್ಡ ಸ್ಫೂರ್ತಿ ಆಯಿತು, ನಮಗೆ ಭಾಳ ದೊಡ್ಡ ಸ್ಫೂರ್ತಿ ಆಯಿತು. ಇದು ನಾಡಿನಾದ್ಯಂತ ಆಗಬೇಕು ಎಂಬುದೇ ನಮ್ಮ ಆಸೆ. ನೀವು ಕೂಡ ಬಹಳಷ್ಟು ಕೃಷಿಯನ್ನು ಮಾಡಿದಂಥವರು, ಕೃಷಿಯ ಜೊತೆಗೆ ಬೆಳೆದವರು. ಮೂಡಬಿದ್ರೆ ಆಳ್ವಾಸ್ ಕ್ಯಾಂಪಸನ್ನು ಗಮನಿಸಿದರೆ ಅಷ್ಟು ಎಕರೆ ಪ್ರದೇಶದಲ್ಲಿ ಕೃಷಿ ನಮ್ಮ ಕಣ್ಮನ ಸೆಳೆಯುತ್ತೆ. ಬಹುಶಃ ಇಂಥ ಕಾರ್ಯಕ್ರಮಗಳು ಅಥವಾ ತಮ್ಮೆಲ್ಲರ ಪ್ರಯತ್ನಗಳು ಕೃಷಿಯ ಉಳಿವಿಗೆ ಪ್ರಯತ್ನ ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಮುಂದಕ್ಕೆ ಏನಾಗಬೇಕು ಸರ್? ಇದು ಹೀಗೆ ಈ ಕೆಲಸಗಳು ಹಾಕ್ಕೊಂಡು ಈಗ ಬಂಜರು ಬಿದ್ದಂಥ ನಮ್ಮ ಎಷ್ಟೋ ಜಾಗಗಳಿದೆ, ಇದಕ್ಕೇನು ಬೃಹತ್ ಆಕಾರದ ನೀರುಗಳು ಬೇಡ. ಇದನ್ನು ಮಣ್ಣನ್ನು ನಾವು ಭಾಳ ಚಂದ ರೀತಿಯಲ್ಲಿ ಹದ ಮಾಡಿ ಅದಕ್ಕೆ ಬೇಕಾಗುವ ನಮ್ಮ ನೈಸರ್ಗಿಕ ಸಂಪತ್ತುಗಳನ್ನು ಅದಕ್ಕೆ ಹಾಕಿ ನಾವು ಇದನ್ನು ಮಾಡಿದಾಗಲೇ ಇದು ಆಗೋದು. ಇದು ಖಂಡಿತ ನಮ್ಮ ಭೂಮಿ ಅದಕ್ಕೆ ಭಾಳ ಪರಮಶ್ರೇಷ್ಠ ಭೂಮಿ. ಇದು ನಮ್ಮ ದಕ್ಷಿಣ ಜಿಲ್ಲೆಯ ಭೂಮಿ, ಇದಕ್ಕೆಲ್ಲ ಹೇಳಿಸಿದಂಥ ಭೂಮಿ. ಆದ್ದರಿಂದ ಇದನ್ನು ಭಾಳಷ್ಟು ವಿಚಾರಗಳು ಚರ್ಚೆಗಳಾಗಿ ಪ್ರೋತ್ಸಾಹ ಕೊಟ್ಟು ಇದಾದಾಗ ಖಂಡಿತ ಇದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತ ನಮಗೆ ಆಸೆ ಇದೆ. ಮೂಡಬಿದ್ರೆಯಲ್ಲಿ ಮಾಡೋದಕ್ಕೂ ಇನ್ಸ್ಪಿರೇಷನ್ ಆಗಿದೆ. ಹೌದು, ಖಂಡಿತ 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 ಖಂಡಿತ. ಆಯ್ತು. ಇದು ಡಾಕ್ಟರ್ ಎಂ ಮೋಹನ್ ಆಳು ಅವರು ಹೇಳಿರುವಂಥ ಎಲ್ಲವನ್ನು ಕೂಡ ವೀಕ್ಷಣೆ ಮಾಡಿ ಬಗೆ ಬಗೆಯ ಹಲಸಿನ ಖಾದ್ಯಗಳು ಹಲಸಿನ ಊಟದಲ್ಲಿ ಆದರೆ, ಸ್ಟಾಲ್ಗಳಿಗೆ ಬಂದಾಗ ಮನೆಯಲ್ಲೇ ಸುಲಭವಾಗಿ ಹಲಸಿನ ಚಿಪ್ಸ್ ತಯಾರಿ ಮಾಡುವಂತಹ ಮಿಷಿನ್ಗಳು, ಹಲಸನ್ನು ಸುಲಭವಾಗಿ ತುಂಡರಿಸುವ ಸಾಧನ, ಹಲಸಿನ ಬಗೆ ಬಗೆಯ ಮನೋರಂಜಕ ಆಟೋಟಗಳು ಇವೆಲ್ಲ ಈ ಮೇಳದ ವಿಶೇಷ. ನಿಮಗಾಗಿಯೇ ಈ ಮೇಳವು, ನಿಮಗಾಗಿಯೇ ಈ ಸ್ಟಾಲ್ಗಳು, ಎಲ್ಲೆಡೆ ಬನ್ನಿ ಇಲ್ಲಿಯೇ ತಿನ್ನಿ ಹಲಸಿನ ಲೋಕವೇ. ಏನು ಪರಿಮಳ, ಏನು ಸ್ವಾದವು ಹಲಸಿನ ಬಗೆಗಳಲ್ಲಿ. ಕೆಂಪು ತೊಳೆಗಳು, ಹಳದಿ ತೊಳೆಗಳು, ಆಸೆ ಮನದೊಳು, ಹಪ್ಪಳ ಮಂಚೂರಿ ಎಲ್ಲವೂ ಇಲ್ಲಿದೆ ಸೋತೆ ಕ್ಷಣದೊಳು. ನಿಮಗಾಗಿಯೇ ಈ ಮೇಳವು, ನಿಮಗಾಗಿಯೇ ಈ ಸ್ಟಾಲ್ಗಳು, ಎಲ್ಲೆಡೆ ಬನ್ನಿ ಇಲ್ಲಿಯೇ ತಿನ್ನಿ ಹಲಸಿನ ಲೋಕವೇ. ಸುಮಾರು 1 ದಶಕದಿಂದ ಹಿಂದೆ ಪುತ್ತೂರಿನ ಶ್ರೀಪಾಡ್ರೆ ಅವರು ಪ್ರಾರಂಭ ಮಾಡಿದ ಹಲಸು ಆಂದೋಲನ, ಅದರ ಪರಿಣಾಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹಲಸು ಕೃಷಿ, ಮೌಲ್ಯವರ್ಧನೆ, ಉದ್ಯಮಶೀಲತೆ ಇದೆಲ್ಲ ಉತ್ತೇಜನ ಪಡೆದುಕೊಂಡು ಬೇಕಾದಷ್ಟು ಪ್ರಚಾರ ಸಿಕ್ಕಿದ್ದು. ಅದೇ ಪ್ರೇರಣೆಯಿಂದ ಪುತ್ತೂರಿನಲ್ಲಿ ನವತೇಜ ಅಂತ ಒಂದು ವೇದಿಕೆಯನ್ನು ಸ್ಥಾಪಿಸಿ ಪ್ರಗತಿಪರ ಯೋಚನೆ ಉಳ್ಳ ಸಂಸ್ಥೆ, ವ್ಯಕ್ತಿಗಳ ಸಹಕಾರ ಸಹಭಾಗಿತ್ವದೊಂದಿಗೆ ವರ್ಷಕ್ಕೊಮ್ಮೆ ಪುತ್ತೂರಿನಲ್ಲಿ ಹಲಸು ಹಣ್ಣು ಮೇಳ ಆಯೋಜನೆ ಮಾಡುತ್ತಾ ಬಂದಿದ್ದು, ಈಗ 6ನೇ ಪ್ರಸ್ತುತಿ ಜೂನ್ 17-18ರಂದು ಪುತ್ತೂರಿನ ಜೈನ ಭವನದಲ್ಲಿ ಸ್ಥಳೀಯ ಸಕಾಲಿಕ ಹಣ್ಣುಗಳು ಮತ್ತು ಪ್ರದೇಶದ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ಸಂಭ್ರಮಿಸಲು, ಉಳಿಸಲು, ಬೆಳೆಸಲು ಇದಕ್ಕೆ ಪೂರಕ ಆಗಲಿ ಎನ್ನುವ ದೃಷ್ಟಿ ಇಟ್ಟುಕೊಂಡು ಕೃಷಿಕರು, ಸಂಶೋಧನಾ ಸಂಸ್ಥೆಗಳು, ಆಡಳಿತ ವರ್ಗ, ಉದ್ಯಮ ಹಾಗೂ ಸಮುದಾಯ ಬಾಂಧವರು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಜೊತೆಯಾಗಲು, ವಿಚಾರ ವಿನಿಮಯ ಮಾಡಲು ಪೂರಕ ವೇದಿಕೆ ಮಾಡುವ ಉದ್ದೇಶ ಇಟ್ಟುಕೊಂಡು ಇದರ ಮುಖಾಂತರ ಸ್ಥಳೀಯ ಹಣ್ಣು ಬೆಳೆಗಳ ಅಭಿವೃದ್ಧಿ,
ಸಮಗ್ರ ತೋಟಗಾರಿಕೆ, ಕೃಷಿಯಲ್ಲಿ ಉದ್ಯಮಶೀಲತೆ ಜೊತೆಗೆ ಸಮುದಾಯದಲ್ಲಿ ಉತ್ತಮ ಬಾಂಧವ್ಯ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮ ಆಗಲಿ ಎನ್ನುವ ಅಭಿಲಾಷೆಯೊಂದಿಗೆ ಹಲಸು ಹಣ್ಣು ಮೇಳ ಆಯೋಜಿಸ್ತಾ ಇದ್ದೇವೆ. ಸಮಾಜದ ಎಲ್ಲ ಬಾಂಧವರು ಪುತ್ತೂರಿನ ಈ ಹಣ್ಣು ಹಬ್ಬಕ್ಕೆ ಬಂದು ಭಾಗವಹಿಸಿ ಪ್ರೋತ್ಸಾಹಿಸಬೇಕಾಗಿ ನವತೇಜ, JCI ಪುತ್ತೂರು, ರೋಟರಿ ಯುವ ಪುತ್ತೂರು ಹಾಗೂ ನಮ್ಮ ಜೊತೆಗೂಡಿರುವ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಳ್ಳುಯ್ ಮುಳ್ಳುಯ್ ಮುಳ್ಳು ಪೆಲಕಾಯಿ ಸಾರ ಎಸಲದ ಮಯನದ ಪೆಲಕಾಯಿ ಮುಳ್ಳುಯ್ ಮುಳ್ಳುಯ್ ಮುಳ್ಳು ಪೆಲಕಾಯಿ ಸಾರ ಎಸಲದ ಮಯನದ ಪೆಲಕಾಯಿ ಆಂಡಲ ಬಲುಸೋಕುದ ಬಗೆ ಬಗೆತಾ ಕಮ್ಮನಡೆ ತಿಕ್ಕುನ ಕಮ್ಮಿ ಆಂಡಲ ಜೀವದ ಬಾರಿ ಅಡ್ಡೆಗೆ ಮುಳ್ಳುಯ್ ಮುಳ್ಳುಯ್ ಮುಳ್ಳು ಪೆಲಕಾಯಿ ಸಾರ ಎಸಲದ ಮಯನದ ಪೆಲಕಾಯಿ ಮುಳ್ಳುಯ್ ಮುಳ್ಳುಯ್ ಮುಳ್ಳು ಪೆಲಕಾಯಿ ಸಾರ ಎಸಲದ ಮಯನದ ಪೆಲಕಾಯಿ. रूठी है शब्द रब्बा रब्बा दिल भी है रूठा सब कुछ है बिखरा 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 सा रूठा रूठा चुप माही चुप है रांझा बोले कैसे वे ना जा बोले कैसे वे ना जा 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 बोले कैसे वे ना जा बोले कैसे वे ना जा चुप माही चुप है रांझा जा जा
ನಿಮಗಾಗಿಯೇ ಈ ಸ್ಟಾಲ್ಗಳು, ಎಲ್ಲೆಡೆ ಬನ್ನಿ ಇಲ್ಲಿಯೇ ತಿನ್ನಿ ಹಲಸಿನ ಲೋಕವೇ. ಏನು ಪರಿಮಳ, ಏನು ಸ್ವಾದವು ಹಲಸಿನ ಬಗೆಗಳಲ್ಲಿ. ಕೆಂಪು ತೊಳೆಗಳು, ಹಳದಿ ತೊಳೆಗಳು, ಆಸೆ ಮನದೊಳು. ಹಪ್ಪಳ ಮಂಚೂರಿ ಎಲ್ಲವೂ ಇಲ್ಲಿದೆ ಸೋತೆ ಕ್ಷಣಗಳು. ನಿಮಗಾಗಿಯೇ ಈ ಮೇಳವು, ನಿಮಗಾಗಿಯೇ ಈ ಸ್ಟಾಲ್ಗಳು. ಎಲ್ಲೆಡೆ ಬನ್ನಿ ಇಲ್ಲಿಯೇ ತಿನ್ನಿ ಹಲಸಿನ ಲೋಕವೇ. ಸುಮಾರು 1 ದಶಕದಿಂದ ಹಿಂದೆ ಪುತ್ತೂರಿನ ಶ್ರೀಪಾಡ್ರೆ ಅವರು ಪ್ರಾರಂಭ ಮಾಡಿದ ಹಲಸು ಆಂದೋಲನ, ಅದರ ಪರಿಣಾಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹಲಸು ಕೃಷಿ, ಮೌಲ್ಯವರ್ಧನೆ, ಉದ್ಯಮಶೀಲತೆ ಇದೆಲ್ಲ ಉತ್ತೇಜನ ಪಡೆದುಕೊಂಡು ಬೇಕಾದಷ್ಟು ಪ್ರಚಾರ ಸಿಕ್ಕಿದ್ದು. ಅದೇ ಪ್ರೇರಣೆಯಿಂದ ಪುತ್ತೂರಿನಲ್ಲಿ ನವತೇಜ ಅಂತ ಒಂದು ವೇದಿಕೆಯನ್ನು ಸ್ಥಾಪಿಸಿ ಪ್ರಗತಿಪರ ಯೋಚನೆ ಉಳ್ಳ ಸಂಸ್ಥೆ, ವ್ಯಕ್ತಿಗಳ ಸಹಕಾರ ಸಹಭಾಗಿತ್ವದೊಂದಿಗೆ ವರ್ಷಕ್ಕೊಮ್ಮೆ ಪುತ್ತೂರಿನಲ್ಲಿ ಹಲಸು ಹಣ್ಣು ಮೇಳ ಆಯೋಜನೆ ಮಾಡುತ್ತಾ ಬಂದಿದ್ದು, ಈಗ 6ನೇ ಪ್ರಸ್ತುತಿ ಜೂನ್ 17-18ರಂದು ಪುತ್ತೂರಿನ ಜೈನ ಭವನದಲ್ಲಿ ಸ್ಥಳೀಯ ಸಕಾಲಿಕ ಹಣ್ಣುಗಳು ಮತ್ತು ಪ್ರದೇಶದ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನು ಸಂಭ್ರಮಿಸಲು, ಉಳಿಸಲು, ಬೆಳೆಸಲು ಇದಕ್ಕೆ ಪೂರಕ ಆಗಲಿ ಎನ್ನುವ ದೃಷ್ಟಿ ಇಟ್ಟುಕೊಂಡು ಕೃಷಿಕರು, ಸಂಶೋಧನಾ ಸಂಸ್ಥೆಗಳು, ಆಡಳಿತ ವರ್ಗ, ಉದ್ಯಮ ಹಾಗೂ ಸಮುದಾಯ ಬಾಂಧವರು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಜೊತೆಯಾಗಲು, ವಿಚಾರ ವಿನಿಮಯ ಮಾಡಲು ಪೂರಕ ವೇದಿಕೆ ಮಾಡುವ ಉದ್ದೇಶ ಇಟ್ಟುಕೊಂಡು ಇದರ ಮುಖಾಂತರ ಸ್ಥಳೀಯ ಹಣ್ಣು ಬೆಳೆಗಳ ಅಭಿವೃದ್ಧಿ, ಸಮಗ್ರ ತೋಟಗಾರಿಕೆ, ಕೃಷಿಯಲ್ಲಿ ಉದ್ಯಮಶೀಲತೆ ಜೊತೆಗೆ ಸಮುದಾಯದಲ್ಲಿ ಉತ್ತಮ ಬಾಂಧವ್ಯ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮ ಆಗಲಿ ಎನ್ನುವ ಅಭಿಲಾಷೆಯೊಂದಿಗೆ ಹಲಸು ಹಣ್ಣು ಮೇಳ ಆಯೋಜಿಸ್ತಾ ಇದ್ದೇವೆ. ಸಮಾಜದ ಎಲ್ಲ ಬಾಂಧವರು ಪುತ್ತೂರಿನ ಈ ಹಣ್ಣು ಹಬ್ಬಕ್ಕೆ ಬಂದು ಭಾಗವಹಿಸಿ ಪ್ರೋತ್ಸಾಹಿಸಬೇಕಾಗಿ ನವತೇಜ, JCI ಪುತ್ತೂರು, ರೋಟರಿ ಯುವ ಪುತ್ತೂರು ಹಾಗೂ ನಮ್ಮ ಜೊತೆಗೂಡಿರುವ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಳ್ಳುಯ್ ಮುಳ್ಳುಯ್ ಮುಳ್ಳು ಪೆಲಕಾಯಿ, ಸಾರ ಎಸಲದ ಮಯನದ ಪೆಲಕಾಯಿ. ಮುಳ್ಳುಯ್ ಮುಳ್ಳುಯ್ ಮುಳ್ಳು ಪೆಲಕಾಯಿ, ಸಾರ ಎಸಲದ ಮಯನದ ಪೆಲಕಾಯಿ. ಆಂಡಲ ಬಲಸೋಕುದ ಬಗೆ ಬಗೆತ ಕಮ್ಮನಡೆ, ತಿಕ್ಕುನ ಕಮ್ಮಿ ಆಂಡಲ ಜೀವದ ಬಾರಿ ಅಡ್ಡೆಗೆ. ಮುಳ್ಳುಯ್ ಮುಳ್ಳುಯ್ ಮುಳ್ಳು ಪೆಲಕಾಯಿ, ಸಾರ ಎಸಲದ ಮಯನದ ಪೆಲಕಾಯಿ. ಮುಳ್ಳುಯ್ ಮುಳ್ಳುಯ್ ಮುಳ್ಳು ಪೆಲಕಾಯಿ, ಸಾರ ಎಸಲದ ಮಯನದ ಪೆಲಕಾಯಿ.
ಪುತ್ತೂರಿನಲ್ಲಿ 2 ದಿನಗಳ ಕಾಲ ಒಂದು ವಿಶಿಷ್ಟ ಕಾರ್ಯಕ್ರಮ ನಡೀತಾ ಇದೆ. ಹಲಸು ಹಣ್ಣು ಮೇಳ ಅನ್ನುವಂಥದ್ದು ಪುತ್ತೂರಿನ ಜೈನ ಭವನದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ. ನಾವೀಗ ಪುತ್ತೂರಿನ ಜೈನ ಭವನದ ಆವರಣದಲ್ಲಿದ್ದೇವೆ. ಇಲ್ಲೇ 2 ದಿನಗಳ ಕಾಲ ಅಂದರೆ ಜೂನ್ 17 ಮತ್ತು 18ರಂದು ನಡೀತಾ ಇರುವಂಥದ್ದು. ಜೈನ ಭವನದ ಆವರಣದ ಮತ್ತು ಒಳಗೆ ಎಲ್ಲ ಕಡೆಗಳಲ್ಲೂ ಕೂಡ ಹಲಸಿನ ಮತ್ತು ಹಲಸಿನ ವೈವಿಧ್ಯಮಯ ಉತ್ಪನ್ನಗಳು ಜೊತೆಗೆ ಇನ್ನಿತರ ಉತ್ಪನ್ನಗಳ ಬಗ್ಗೆ ಕೂಡ ಮಾಹಿತಿ ಕೊಡುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಸೊ ಈ ಒಂದು ಹಲಸು ಹಣ್ಣು ಮೇಳದಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ಪ್ರಯತ್ನ ಈ ಒಂದು ವರದಿಯಲ್ಲಾಗುತ್ತೆ. ನವತೇಜ ಪುತ್ತೂರು, IIHR ಬೆಂಗಳೂರು, JCI ಪುತ್ತೂರು ಮತ್ತು ರೋಟರಿ ಪುತ್ತೂರು ಯುವ ಇದರ ಒಂದು ಆಯೋಜನೆಯಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮ ಅತ್ಯಂತ ಆಕರ್ಷಕವಾಗಿ ಈ ಒಂದು ಕಾರ್ಯಕ್ರಮದ ಸಭಾಂಗಣವನ್ನು ಎಲ್ಲವನ್ನು ಕೂಡ ವಿನ್ಯಾಸ ಮಾಡಿದ್ದಾರೆ. ಆವರಣದ ಸುತ್ತವನ್ನು ನಾವು ಗಮನಿಸಿದರೆ ಅಂದರೆ ಈ ಜೈನ ಭವನದ ಆವರಣದಲ್ಲಿ ಹೊರಭಾಗದಲ್ಲಿ ಒಂದಷ್ಟು ನರ್ಸರಿಗಳಿದೆ. ನವನೀತ್ ನರ್ಸರಿ ಅವರು ಇರ್ಬೋದು, ಆಮೇಲೆ ಪುಷ್ಪಗಿರಿ ಇರ್ಬೋದು, ಹೀಗೆ ವೈವಿಧ್ಯಮಯ ನರ್ಸರಿ ಅವರು ಅವರ ಒಂದು ನರ್ಸರಿಯಲ್ಲಿದ್ದಂತಹ ಗಿಡಗಳನ್ನು ಅಂದರೆ ಹಣ್ಣಿನ ಗಿಡಗಳಿರ್ಬೋದು, ಹೂವಿನ ಗಿಡಗಳಿರ್ಬೋದು ಇತ್ಯಾದಿ ಸಸ್ಯಗಳ ಬಗ್ಗೆ ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೊಡುವ ಜೊತೆಗೆ ಅವುಗಳ ಒಂದು ಮಾರಾಟ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು. ಇನ್ನು ಇದರ ಆವರಣದ ಪಕ್ಕ ಅಂದರೆ ಪ್ರವೇಶ ದ್ವಾರದ ಸಮೀಪ ಗಮನಿಸಿದರೆ ಹಲಸು ಮತ್ತು ಹಲಸಿನ ಉತ್ಪನ್ನಗಳ ಒಂದು ಮಾರಾಟ ಮಳಿಗೆ ಕೂಡ ಇದೆ. ಅದೇ ರೀತಿ ಪಕ್ಕದಲ್ಲಿ ಗಮನಿಸಿದರೆ ಅದರ ಬಲಬದಿಯಲ್ಲಿ ಅಂದರೆ ನಮ್ಮ ಪ್ರವೇಶ ದ್ವಾರದ ಬಲಬದಿಯಲ್ಲಿ ಇನ್ನೊಂದಷ್ಟು ಮಾರಾಟ ಮಳಿಗೆ ಕೂಡ ಇದೆ. ಇಲ್ಲಿ ಮುಖ್ಯವಾಗಿ ಒಂದಷ್ಟು ಹಣ್ಣುಗಳ ಗಿಡಗಳನ್ನು ಅಥವಾ ಹಣ್ಣುಗಳನ್ನು ಇಲ್ಲಿ ಮಾರಾಟ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಹಲಸು ಅದರ ಜೊತೆಗೆ ಇನ್ನಿತರ ಮಾವು ಜೊತೆಗೆ ಇನ್ನೊಂದಷ್ಟು ಹಣ್ಣುಗಳನ್ನು ನಾವು ಮಾರಾಟ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. 2 ದಿನಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮಳೆ ಇದ್ದರೂ ಕೂಡ ಮಳೆಯ ಮಧ್ಯೆ ಬಿಡುವು ಮಾಡಿಕೊಂಡು ಜನರು ಬರ್ತಾ ಇದ್ದಾರೆ. ಸೊ ಈ ಒಂದು ವರದಿಯಲ್ಲಿ ನಿಮಗೆ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನಷ್ಟೇ ತೋರಿಸ್ತೇವೆ. ಮುಂದಿನ ವರದಿಗಳಲ್ಲಿ ಇಲ್ಲಿನ ಒಂದಷ್ಟು ವೈಶಿಷ್ಟ್ಯತೆಗಳ ಬಗ್ಗೆ ವಿಶೇಷವಾಗಿ ವರದಿಯನ್ನು ತೋರಿಸ್ತೇವೆ. ಈಗ ಪ್ರವೇಶ ಮಾಡ್ತಾ ಇದ್ದ ಹಾಗೆ ನಮಗೆ ಕಾಣಿಸುವಂಥದ್ದು ಬಲಭಾಗದಲ್ಲಿ ಒಂದಷ್ಟು ಹಲಸು ಜೊತೆಗೆ ಹಲಸಿನ ಒಂದಷ್ಟು ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಮಳಿಗೆ, ಅದರ ರೀತಿ ಒಂದಷ್ಟು ಹಣ್ಣುಗಳ ಮಾರಾಟ ಮಳಿಗೆ ಕೂಡ ಇದೆ. ಇನ್ನು ಈ ಭಾಗವನ್ನು ಗಮನಿಸಿದರೆ ಒಂದಷ್ಟು ಮನೆಯ ಸಲಕರಣೆಗಳನ್ನು ಒಂದು ಮಾರಾಟ ಮಾಡುವಂತಹ ಒಂದು ಸ್ಟಾಲನ್ನು ನೋಡಬಹುದು. ಒಂದಷ್ಟು ಮನೆಗೆ ಬೇಕಾದಂತಹ ಉತ್ಪನ್ನಗಳು ತೆಗೆದುಕೊಂಡು ಹೋಗಬಹುದು. ತುರಿಮಣಿ ಇರ್ಬೋದು ಅಥವಾ ಮೆಟುಕತ್ತಿ ಇರ್ಬೋದು ಇತ್ಯಾದಿ ಉತ್ಪನ್ನಗಳಿದೆ. ಜೊತೆಗೆ ಒಂದಷ್ಟು ಮಾರಾಟ ಮಳಿಗೆಗಳು ಗಮನವನ್ನು ಸೆಳೀತವೆ. ಒಂದಷ್ಟು ಐಸ್ ಕ್ರೀಮ್ನ ಮಳಿಗೆಗಳು, ಒಂದಷ್ಟು ಸ್ವೀಟ್ಸನ್ನು ಏನು ಹಲಸಿನ ಹಣ್ಣನ್ನು ಉಪಯೋಗಿಸಿ ಮಾಡಿದ್ದಾರೆ ಅದೆಲ್ಲವೂ ಕೂಡ ನಮಗೆ ಕಾಣಸಿಗ್ತಾ ಇದೆ. ಇನ್ನು ಬಲಭಾಗದಲ್ಲೂ ಕೂಡ ಒಂದಷ್ಟು ಉತ್ಪನ್ನಗಳ ಒಂದು ಮಾರಾಟ ಮಳಿಗೆ ನಮ್ಮನ್ನು ಸ್ವಾಗತಿಸುತ್ತೆ ಅನ್ನುವಂಥದ್ದು. ಇನ್ನು ಒಳಭಾಗಕ್ಕೆ ಹೋದ ಹಾಗೆ ಇನ್ನೊಂದಷ್ಟು ಮಳಿಗೆಗಳಿದೆ. ಒಂದಷ್ಟು ಮಿಲೆಟ್ ಟೀಗಳಿರ್ಬೋದು, ಆಮೇಲೆ ಹಲಸಿನ ಉತ್ಪನ್ನಗಳು, ವೆರೈಟಿ ಉತ್ಪನ್ನಗಳನ್ನು ಹಪ್ಪಳ ಇರ್ಬೋದು, ಚಿಪ್ಸ್ ಇರ್ಬೋದು, ತುಪ್ಪ ಇರ್ಬೋದು ಎಲ್ಲವನ್ನು ಕೂಡ ಮಾರಾಟ ಮಾಡುವಂಥದ್ದು. ಇಲ್ಲೂ ಕೂಡ ಅಷ್ಟೇ ಹಲಸಿನ ಉತ್ಪನ್ನಗಳ ಬಹಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಹಲಸಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಮಾರಾಟ ಉತ್ಪನ್ನಗಳ ಒಂದು ಮಾರಾಟ ಮಳಿಗೆಗಳು ಗಮನ ಸೆಳೀತಾ ಇದೆ ಅನ್ನುವಂಥದ್ದು. ಇಲ್ಲಿ ಇನ್ನೊಂದಷ್ಟು ವೆರೈಟಿ ಮಾರಾಟ ಮಳಿಗೆಗಳು, ಆಯುರ್ವೇದಿಕ್ ಸಂಬಂಧಪಟ್ಟ ಹಾಗೆ ಔಷಧೀಯ ಉತ್ಪನ್ನಗಳ ಒಂದು ಮಾರಾಟ ಕೂಡ ನಡೀತಾ ಇದೆ. ಇನ್ನೊಂದಷ್ಟು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದಷ್ಟು ಮಾರಾಟ ಮಳಿಗೆಗಳು ಕೂಡ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಅದೇ ರೀತಿ ಖರ್ಜೂರದ ಬೀಜದ ಒಂದು ಕಾಫಿ ಪೌಡರ್ ಏನಿದೆ ಅದರ ಕೂಡ ಒಂದು ಮಾರಾಟ ಮಳಿಗೆ ಕೂಡ ಇದೆ. ಅದರ ಜೊತೆಗೆ ಇನ್ನೊಂದಷ್ಟು ಔಷಧೀಯ ಉತ್ಪನ್ನಗಳ ಮಾರಾಟ ಕೂಡ ಬಿರುಸಾಗಿ ನಡೀತಾ ಇದೆ. ಬಂದಂಥವರೆಲ್ಲರೂ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಗೋಬಿ, ಹಲಸಿನ ಉತ್ಪನ್ನಗಳು ಎಲ್ಲವೂ ಕೂಡ ಸೋಪ್ ಇದೆ, ಎಲ್ಲವೂ ಕೂಡ ಮಾರಾಟ ಆಗ್ತಾ ಇದೆ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಎಲ್ಲರೂ ಕೂಡ ಬಂದು ನೋಡ್ತಾ ಇದ್ದಾರೆ ಏನಿದು ಅನ್ನುವಂಥದ್ದನ್ನು. ಬಹುಶಃ 2 ದಿನಗಳ ಅವಕಾಶ ವೀಕೆಂಡ್ನಲ್ಲಿ ಸಿಕ್ಕಿರುವಂಥದ್ದು ಎಲ್ರಿಗೂ ಕೂಡ ತಮ್ಮ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋದಕ್ಕೆ ಉತ್ತಮ ವೇದಿಕೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಇನ್ನು ನಾವು ನೋಡ್ತಾ ಬಂದರೆ ಇದು ಕಾರ್ಯಕ್ರಮ ನಡೀತಾ ಇದ್ದಂತಹ ವೇದಿಕೆ. ಇಲ್ಲಿ ಒಂದಷ್ಟು ವಿಚಾರ ಸಂಕಿರಣ ನಡೆಯಿತು, ಒಂದಷ್ಟು ಕೃಷಿಯ ಮೂಲಕ ಮಾಹಿತಿ ಕೊಡುವಂಥ ಕೆಲಸಗಳಾಯಿತು. ಅದೇ ರೀತಿ ಒಳಭಾಗದಲ್ಲೂ ಕೂಡ ಒಂದಷ್ಟು ಮಳಿಗೆಗಳಿದೆ. ಇಲ್ಲಿ ನೋಡ್ಬೋದು ಇದು ಬುಕ್ ಸ್ಟಾಲನ್ನು ಹಾಕಿದ್ದಾರೆ. ಶ್ರೀ ಜ್ಞಾನಗಂಗಾ ಪುಸ್ತಕ ಮಳಿಗೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಒದಗಿಸುವಂತಹ ಕೆಲಸ ಈ ಒಂದು ಬುಕ್ ಸ್ಟಾಲ್ ಮೂಲಕ ಆಗ್ತಾ ಇದೆ. ಎಲ್ಲ ಪುಸ್ತಕಗಳಿದೆ. ಅದೇ ರೀತಿ ಅಡಿಕೆ ಪತ್ರಿಕೆಯ ಒಂದು ಮಾರಾಟ ಕೂಡ ಆಗ್ತಾ ಇದೆ. ಸೊ ಈಗ ಅದರ ಸಂಪಾದಕರಾಗಿರುವಂತಹ ನಾಕಾರ ಅಂತ ಪೆರಾಜೆ ಅವರು ಕೂಡ ಇದ್ದಾರೆ. ಅವರು ಕೂಡ ಒಂದಷ್ಟು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಜೊತೆಗೆ ಎಲ್ಲ
ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಪ್ರಯತ್ನದ ಬಗ್ಗೆ ಅವರ ಅನಿಸಿಕೆಯನ್ನು ಕೇಳೋಣ, ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಏನು ಹೇಳ್ತೀರಿ ಸರ್? ಕಾರ್ಯಕ್ರಮ ನಡೀತಾ ಇದೆ, ನಿಮ್ಮದು ಕೂಡ ಒಂದು ಸ್ಟಾಲ್ ಇದೆ. ಸ್ಟಾಲ್ ಇದೆ, ಹೌದು. ಸರ್, ಇದು ಹಲಸು ಹಬ್ಬ, ಮಳಿಗೆಗಳು, ಮೌಲ್ಯವರ್ಧಿತ ಉತ್ಪನ್ನಗಳು, ಇದೆಲ್ಲ ಮಾರಾಟ ಪ್ರದರ್ಶನ ಸಹಜ. ಅದು ಸುಮಾರು 12-13 ವರ್ಷದ ಹಿಂದೆ ಪುತ್ತೂರಿನಲ್ಲಿ ಅಡಿಕೆ ಪತ್ರಿಕೆ ಮೂಲಕ ಉಂಟಾದಂಥ ಯಾವ ಒಂದು ಹಲಸು ಆಂದೋಲನ ಇದೆಯೋ, ಬಹುಶಃ ಆಂದೋಲನದ ಫಲಶ್ರುತಿಯಾಗಿ ಸುಮಾರು 12 ವರ್ಷಗಳ ನಂತರ, 12-13 ವರ್ಷಗಳ ನಂತರ ಇವತ್ತು ಮೌಲ್ಯವರ್ಧನೆಯ ತುಂಬ ಮಳಿಗೆಗಳು ಕಾಣ್ತಾ ಇದೆ. ಮನೆ ಉತ್ಪನ್ನಗಳು ಇವತ್ತು ತಯಾರಾಗ್ತಾ ಇದೆ. ಮನೆಗಳಲ್ಲಿ ಕೂಡ ಹಲಸಿನ ಖಾದ್ಯಗಳು ಬಂದಿದೆ. ಪ್ರತಿನಿತ್ಯದ ಅಡುಗೆ ಮನೆಗೂ ಕೂಡ ಇವತ್ತು ಹಲಸು ಪ್ರವೇಶ ಮಾಡಿದೆ ಅಂತ ಆದಾಗ ಒಂದು ಹಲಸಿನ ಆಂದೋಲನ ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಳಬಹುದು ಅಂತ ನಾವು ಇವತ್ತು ಮಳಿಗೆಯನ್ನು ಸುತ್ತಿದಾಗ ನಮಗೆ ಅರ್ಥವಾಗ್ತದೆ. ಒಟ್ಟಿನಲ್ಲಿ ಹೇಳುವುದಿದ್ರೆ ನಮಗೆ ಹಲಸು ನಮ್ಮ ಮನಸ್ಸನ್ನು ಗೆದ್ದಿದೆ, ನಾಲಗೆಯನ್ನು ಗೆದ್ದಿದೆ. ನಮ್ಮ ಹಿರಿಯರೆಲ್ಲ ಒಂದು ಕಾಲದಲ್ಲಿ ಹಲಸಿನ ಮೂಲಕವಾಗಿ ಬದುಕನ್ನು ಕಟ್ಟಿಕೊಂಡವರು. ಅದು ಆ ಕಾಲಘಟ್ಟ. ಆದರೆ ಈ ಕಾಲಘಟ್ಟದಲ್ಲಿ ಅದನ್ನು ವಾಣಿಜ್ಯೀಕರಣ ಹೇಗೆ ಮಾಡಬಹುದು ಎಂಬುದಕ್ಕೆ ನಾವು ಎಲ್ಲ ಸ್ಟಾಲಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಒಂದು ಒಳ್ಳೆಯ ಆಯೋಜನೆ ಅಂತ ನನಗೆ ಅನ್ನಿಸ್ತದೆ. ಧನ್ಯವಾದ. ಇದು ನಾಕಾರಂದ ಪೆರಾಜೆ ಅವರ ಅನಿಸಿಕೆಗಳು. ಇನ್ನು ಮುಂದಷ್ಟು ಸ್ಟಾಲ್ಗಳ ಬಗ್ಗೆ ಪರಿಚಯವನ್ನು ನಿಮಗೆ ಕೊಡ್ತಾ ಹೋಗ್ತೇವೆ. ಇದು SRK ಲ್ಯಾಡರ್ಸ್ ಅವರ ಒಂದು ಮಳಿಗೆ. ಇಲ್ಲಿ ಒಂದಷ್ಟು ಕೃಷಿಗೆ ಸಂಬಂಧಪಟ್ಟ ಹಾಗೆ ಬೇಕಾದಂತಹ ಸಲಕರಣೆಗಳು, ಉಪಕರಣಗಳೆಲ್ಲವನ್ನು ಕೂಡ ಇಟ್ಟಿದ್ದಾರೆ, ಕೃಷಿಕರಿಗೆ ಅನುಕೂಲ ಆಗುವಂಥದ್ದು. ಈಗಾಗಲೇ ಬಹಳಷ್ಟು ಅವರ ಉತ್ಪನ್ನಗಳು ಫೇಮಸ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನೋಡಬಹುದು. ಆಮೇಲೆ ಇನ್ನೊಂದಷ್ಟು ಔಷಧೀಯ ಉತ್ಪನ್ನಗಳ ಒಂದು ಮಾರಾಟ ಕೂಡ ಇದೆ. ಇನ್ನೊಂದಷ್ಟು ಹಲಸಿನ ಉತ್ಪನ್ನಗಳು, ಅದರ ಜೊತೆಗೆ ಇನ್ನೊಂದಷ್ಟು ಇತರ ಆಹಾರ ಉತ್ಪನ್ನಗಳ ಒಂದು ಮಾರಾಟ, ಹಣ್ಣುಗಳ ಮಾರಾಟ ಮಳಿಗೆ ಕೂಡ ಇದೆ. ಎಲ್ಲರೂ ಕೂಡ ಬಂದು ಬಹಳಷ್ಟು ಆಸಕ್ತಿಯಿಂದ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ತಾ ಇದ್ದಾರೆ. ಬಹುಶಃ ಇದು ಇಲ್ಲಿ ನಮಗೆ ಒಂದಷ್ಟು ಹಲಸಿನ ತಳಿಗಳ ಬಗ್ಗೆ ಮಾಹಿತಿ ಸಿಗುವ ಜೊತೆಗೆ ಅವುಗಳ ಒಂದು ಸ್ವಾದವನ್ನು ಕೂಡ ಅನುಭವಿಸುವಂಥ ಒಂದು ಅವಕಾಶ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಇದು ಸಾಯ ಎಂಟರ್ಪ್ರೈಸಸ್ನವರ ಮಳಿಗೆ. ಕೃಷಿಗೆ ಉಪಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸೇವೆಯನ್ನು ಒದಗಿಸ್ತಾ ಇರುವಂತಹ ಸಂಸ್ಥೆಯ ಒಂದು ಸ್ಟಾಲ್ಗಳು ಇಲ್ಲಿ ಇರುವಂಥದ್ದು. ಎಲ್ಲ ಉಪಕರಣಗಳ ಬಗ್ಗೆ ಮಾಹಿತಿ ಕೊಡುವಂಥ ಕೆಲಸ, ಜೊತೆಗೆ ಒಂದಷ್ಟು ಬಟ್ಟೆಗಳು, ಅಂದರೆ ಖಾದಿ ಬಟ್ಟೆಗಳು ಏನು ಬಹಳಷ್ಟು ಈಗ ಸದ್ದು ಮಾಡ್ತಾ ಇದೆ, ಅವುಗಳ ಒಂದು ಮಾರಾಟ ಮಳಿಗೆ ಕೂಡ ಇಲ್ಲಿ ಇದೆ. ಸೊ ಗ್ರಾಹಕರೆಲ್ಲರೂ ಕೂಡ ಅದನ್ನು ಕೂಡ ಖರೀದಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡಬಹುದು. ಇನ್ನೊಂದಷ್ಟು ಇಂಗ್ಲಿಷ್ ಪುಸ್ತಕಗಳ ಒಂದು ಮಳಿಗೆಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಆಮೇಲೆ ಒಂದಷ್ಟು ಸಾವಯವ ಕೃಷಿಯಲ್ಲಿ ಬೆಳೆದಂತಹ ವಿಷಮುಕ್ತ ಒಂದಷ್ಟು ಹಣ್ಣುಗಳು, ಅಂದರೆ ಮಾವಿನ ಹಣ್ಣಿನ ಮಾರಾಟ ಮಳಿಗೆ ಇದು. ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರನ್ನು ಉಪಯೋಗ ಮಾಡದೆ ಸಾವಯವ ಕೃಷಿಯ ಮೂಲಕ ಬೆಳೆಸಿದಂತಹ ಮಾವಿನ ಹಣ್ಣಿನ ಒಂದು ಮಾರಾಟ ಮಳಿಗೆ ಕೂಡ ಇದೆ. ಇನ್ನು ಇದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು, ಈ ಸಂಸ್ಥೆಯ ಇಲ್ಲಿಂದ ವತಿಯಿಂದ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತಹ ಅಥವಾ ಒಂದು ಮಾಹಿತಿ ಕೊಡುವಂಥ ನೆಲೆಯಲ್ಲಿ ಇಟ್ಟಿರುವಂತಹ ಒಂದು ಹಲಸಿನ ಸ್ಟಾಲ್ ಅಂತ ಹೇಳ್ಬೋದು. ಎಷ್ಟೊಂದು ಬಗೆಯ ಹಲಸಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಮಾರಾಟಕ್ಕೆ ಲಭ್ಯವಿಲ್ಲ. ಇದು ಬಹಳಷ್ಟು ಹಣ್ಣಿನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂತಹ ಕೆಲಸಗಳು, ಅದರ ತಳಿ ಯಾವುದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೆಸರಿನ ಸಮೇತ ಇಟ್ಟಿದ್ದಾರೆ. ಬಹಳಷ್ಟು ವೆರೈಟಿ ಬಹುಶಃ ಕಲರಲ್ಲಿ ನಮಗೆ ಹಲಸಿನ ಹಣ್ಣನ್ನು ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಆಮೇಲೆ ಇನ್ನೊಂದಷ್ಟು ವೈಶಿಷ್ಟ್ಯಪೂರ್ಣ ಹಣ್ಣುಗಳ ಒಂದು ಮಾಹಿತಿ ಕೊಡುವಂಥ ಜೊತೆಗೆ ಮಾರಾಟ ಮಾಡುವಂತಹ ವ್ಯವಸ್ಥೆಗಳು ಇಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಖಾದ್ಯಗಳ ಸ್ಟಾಲ್ ಕೂಡ ಇಲ್ಲಿ ಗಮನವನ್ನು ಸೆಳೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಬಹುಶಃ ಇಲ್ಲಿ ಈ ಒಂದು ವರದಿಯಲ್ಲಿ ನಾವು ಯಾವ ಮಾರಾಟ ಪ್ರತಿನಿಧಿಗಳನ್ನು ಮಾತನಾಡಿಸಿಲ್ಲ ಅಥವಾ ಅವರ ಒಂದು ಉತ್ಪನ್ನಗಳ ವಿಶೇಷತೆ ಏನು ಅನ್ನೋದನ್ನು ತೋರಿಸಿಲ್ಲ. 2 ದಿನಗಳ ಕಾಲ ನಡೆಯುತ್ತೆ. ಸೊ ಬರುವಂತಹ ಜನರಿಗೆ ಅಥವಾ ಸಾರ್ವಜನಿಕರು ಇದರ ಒಂದು ಸದುಪಯೋಗವನ್ನು ಪಡಿಬೇಕು, ಏನೆಲ್ಲ ಇದೆ ಅನ್ನುವಂಥದ್ದನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿರುವಂಥದ್ದು. ಇದಿಷ್ಟು ಇಲ್ಲಿನ ಒಂದು ಮಳಿಗೆಗಳ ವಿಶೇಷತೆ. ಇನ್ನು ಫುಡ್ ಕೋರ್ಟ್ ಅನ್ನುವಂಥ ವಿಭಾಗ ಸಪರೇಟ್ ಆಗಿದೆ. ಅಲ್ಲಿ ವೈವಿಧ್ಯಮಯ ಖಾದ್ಯಗಳನ್ನು ಸವಿಯುವಂಥ ಅವಕಾಶ ಇದೆ. ಅಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತೇವೆ ಅಂತ ಹೇಳ್ತಾ ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು.